ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಆತ್ಮೀಯ ಸಹೋದರ ಸಹೋದರಿಯರೇ, ನಾವು 2ನೇ ದಿನದ ಧ್ಯಾನಕೂಟದಲ್ಲಿದ್ದೀವಿ. ಪಶ್ಚಾತ್ತಾಪ ಪಡಿರಿ, ದೇವರೆಡೆಗೆ ಬನ್ನಿರಿ, ಮರಳಿ ಬನ್ನಿರಿ ಇಂದಿನ ವಿಷಯ. ಇಂದಿನ ಧ್ಯಾನಕೂಟದಲ್ಲಿ ನಾವು ಪಶ್ಚಾತ್ತಾಪದ ವಿಷಯವಾಗಿ ಕೇಳುತ್ತೇವೆ ಮತ್ತು ವಿಶೇಷವಾಗಿ ಈ ತಪಸ್ಸು ಕಾಲದಲ್ಲಿ ದೇವರು ನಮಗೆ ಕೊಡುವ ಕರೆ, ಪಾಪ ಜೀವನವನ್ನು ಬಿಟ್ಟು ಪಶ್ಚಾತ್ತಾಪ ಪಟ್ಟು ದೇವರೆಡೆಗೆ ಬನ್ನಿರಿ. ನನ್ನಲ್ಲಿಗೆ ಬರುವವರನ್ನು ನಾನು ಎಂದಿಗೂ ತಳ್ಳಿಬಿಡುವುದೇ ಇಲ್ಲ. ಆತ್ಮೀಯರೇ, ಬೈಬಲಲ್ಲಿ ನೀವು ನೋಡ್ತೀರಿ, ಅನೇಕ ಮಂದಿ, ಪೇತ್ರ ಬಲೆ ಬಿಟ್ಟು ಬಂದ, ಅವನ ಜೀವನಕ್ಕೆ ಒಂದು ಬೆಲೆ ಬಂತು. ಯಾವಾಗ ನಾವು ಯೇಸುವನ್ನು ಹಿಂಬಾಲಿಸುತ್ತೇವೆ, ನಮ್ಮ ಸ್ನಾನ ದೀಕ್ಷೆಯಲ್ಲಿ ಅಥವಾ ದೀಕ್ಷಾ ಸ್ನಾನದಲ್ಲಿ ದೇವರ ನಾವು ಮಕ್ಕಳಾಗಿದ್ದೀವಿ, ಅಲ್ಲಿಂದ ನಾವು ದೂರ ಹೋಗುವುದು ಬೇಡ. ಒಂದು ವೇಳೆ ದೇವರು ನಮ್ಮನ್ನು ಅವರ ಕರೆಗೆ ಕರೆದ್ರೆ ನಾವು ಹಿಂಜರಿಯುವುದು ಬೇಡ. ಸುವಾರ್ತೆಯ ವರದಿಂದ ತುಂಬಿ, ಪ್ರಾರ್ಥನಾ ವರದಿಂದ ತುಂಬಿ ಈ ಲೋಕದಲ್ಲಿ ಜೀವಿಸೋಣ, ಲೋಕವನ್ನು ಜಯಿಸೋಣ. ಜೊತೆಗೂಡಿ ಹಾಡೋಣ ಹಾಡು, ಎಲ್ಲ ಬಿಟ್ಟು ಬಂದೆ ಸನ್ನಿಧಿಗೆ, ಯೇಸು ಕೃಪೆಯೊಂದೇ ಸಾಕು ನನಗೆ, ಬರಿಗೈಯಲ್ಲಿ ನಾ ಬಂದೆ, ನೀಡುವ ಕೈಯಾಗಿ ನೀ ಹರಸಿದೆ, ಹಲ್ಲೆಲೂಯಾ ಎಂದು ನಿಮ್ಮ ಸ್ತುತಿಪೆ. ಎಲ್ಲ ಬಿಟ್ಟು ಬಂದೆ ಸನ್ನಿಧಿಗೆ, ಯೇಸು ಕೃಪೆಯಂದೇ ಸಾಕು ನನಗೆ, ಬರಿಗೈಯಲ್ಲಿ ನಾ ಬಂದೆ, ನೀಡುವ ಕೈಯಾಗಿ ನೀ ಹರಸಿದೆ, ಅಲ್ಲೇಲೂಯಾ ಅಲ್ಲೇಲೂಯಾ ಅಲ್ಲೇಲೂಯಾ. ಚಪ್ಪಾಳೆ ತಟ್ಟುತ್ತಾ ಸ್ತುತಿಸೋಣ, ತ್ರಿಯೇಕ ದೇವರನ್ನು ಸ್ತುತಿಸೋಣ. ಈ 2 ದಿನದ ಧ್ಯಾನಕೂಟದಲ್ಲಿ ಒಟ್ಟಿಗೆ ಸೇರಿ ಸ್ತುತಿಸೋಣ, ಆರಾಧಿಸೋಣ ಪ್ರಭುವನ್ನು. ಎಲ್ಲ ಬಿಟ್ಟು ಬಂದೆ ಸನ್ನಿಧಿಗೆ, ಯೇಸು ಕೃಪೆಯೊಂದೇ ಸಾಕು ನನಗೆ, ಎಲ್ಲ ಬಿಟ್ಟು ಬಂದೆ ಸನ್ನಿಧಿಗೆ, ಯೇಸು ಕೃಪೆಯೊಂದೇ ಸಾಕು ನನಗೆ. ಎಲ್ಲ ಬಿಟ್ಟು ಬಂದೆ ಹೌದು ಸನ್ನಿಧಿಗೆ, ಯೇಸು ಕೃಪೆಯೊಂದೇ ಸಾಕು ನನಗೆ, ಎಲ್ಲ ಬಿಟ್ಟು ಬಂದೆ ಸನ್ನಿಧಿಗೆ, ಯೇಸು ಕೃಪೆ ಒಂದೇ ಸಾಕು ನನಗೆ, ಬರಿಗೈಯಲ್ಲಿ ನಾ ಬಂದೆ, ಬರಿಗೈಯಲ್ಲಿ ನಾ ಬಂದೆ, ನೀಡುವ ಕೈಯಾಗಿ ನೀ ಹರಸಿದೆ, ನೀಡುವ ಕೈಯಾಗಿ ನೀ ಹರಸಿದೆ, ಬರಿಗೈಯಲ್ಲಿ ನಾ ಬಂದೆ, ಬರಿಗೈಯಲ್ಲಿ ನಾ ಬಂದೆ, ನೀಡುವ ಕೈಯಾಗಿ ನೀ ಹರಸಿದೆ, ನೀಡುವ ಕೈಯಾಗಿ ನೀ ಹರಸಿದೆ. ಅಲ್ಲೇಲೂಯಾ 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 ಅಲ್ಲೇಲೂಯಾ. ಬಲೆ ಬೀಸಿ ಬೀಸಿ ಸಿಮೋನ ಸೋತು ಹೋದ. ಲೂಕನ ಶುಭ ಸಂದೇಶ 5ನೇ ಅಧ್ಯಾಯ. ಒಂದು ಮೀನು ಕೂಡ ಆತನಿಗೆ ಸಿಗಲಿಲ್ಲ. ಯೇಸುವಿನ ವಾಕ್ಯ ಕೇಳಿ ಏನು ಹೇಳಿದ ಆತ? ನಾನು ರಾತ್ರಿ ಎಲ್ಲ ದುಡಿದೆ, ಏನೂ ಸಿಗಲಿಲ್ಲ, ಆದರೆ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬಲೆ ಹಾಕುತ್ತೇನೆ. ಇವತ್ತು ನಾವು ಯೇಸು ಮಾತಿಗೆ ಬೆಲೆ ಕೊಟ್ಟು ಬಲೆ, ಪ್ರಾರ್ಥನೆ ಎಂಬ ಬಲೆ, ಸ್ತುತಿ ಎಂಬ ಬಲೆಯನ್ನು ಹಾಕಿದಾಗ ನಮಗೆ ದೋಣಿ ತುಂಬುವಷ್ಟು ಮೀನು ಸಿಗುತ್ತೆ, ಅಂದರೆ ಆಶೀರ್ವಾದ ಸಿಗುತ್ತೆ. ಆ ಆಶೀರ್ವಾದ ನಮ್ಮದಾಗಿಸೋಣ. ದೇವರ ಕೃಪೆ, ದೇವರ ದಯೆಯನ್ನು ಈ ಸ್ತುತಿ ಆರಾಧನೆಯ ಮೂಲಕ ಪಡೆಯುತ್ತಾ ಸ್ತುತಿಸೋಣ, ಹಾಡೋಣ. ಬಲೆ ಬೀಸಿ ಬೀಸಿ ನ ಸೋತು ಹೋದೆ, ಒಂದು ಮೀನು ಕೂಡ ಸಿಗಲಿಲ್ಲವೇ. ಬಲೆ ಬೀಸಿ ಬೀಸಿ ಸೋತು ಹೋದೆ, ಒಂದು ಮೀನು ಕೂಡ
ಸೋತು ಹೋದೆ, ಒಂದು ಮೀನು ಕೂಡ ಸಿಗಲಿಲ್ಲವೇ. ಬಲೆ ಬೀಸಿ ಬೀಸಿ ನಾ ಸೋತು ಹೋದೆ, ಒಂದು ಮೀನು ಕೂಡ ಸಿಗಲಿಲ್ಲವೇ. ನಿಮ್ಮ ವಾಕ್ಯ ಕೇಳಿ ನ ಬಲೆ ಬೀಸಿದೆ, ನಿಮ್ಮ ವಾಕ್ಯ ಕೇಳಿ ನಾ ಬಲೆ ಬೀಸಿದೆ. ದೋಣಿ ತುಂಬುವಷ್ಟು ಮೀನ ನೀಡಿದೆ, ದೋಣಿ ತುಂಬುವಷ್ಟು ಮೀನ ನೀಡಿದೆ. ಅಲ್ಲೇಲುಯ್ಯ 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 ಅಲ್ಲೇಲುಯ್ಯ. ಎಲ್ಲ ಬಿಟ್ಟು ಬಂದೆ ಸನ್ನಿಧಿಗೆ, ಎಲ್ಲರೂ ಹಾಡೋಣ. ಯೇಸು ಕೃಪೆಯೊಂದೇ ಸಾಕು ನನಗೆ. ಎಲ್ಲ ಬಿಟ್ಟು ಬಂದೆ ಸನ್ನಿಧಿಗೆ, ಯೇಸು ಕೃಪೆ ಒಂದೇ ಸಾಕು ನನಗೆ. ಬರಿಗೈಯಲ್ಲಿ ನಾ ಬಂದೆ, ಬರಿಗೈಯಲ್ಲಿ ನಾ ಬಂದೆ. ನೀಡುವ ಕೈಯಾಗಿ ನೀ ಹರಸಿದೆ, ನೀಡುವ ಕೈಯಾಗಿ ನೀ ಹರಸಿದೆ. ಅಲ್ಲೇಲುಯ್ಯ 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 ಅಲ್ಲೇಲುಯ್ಯ. ಅನೇಕ ಬಾರಿ ಗಾಳಿ ಬಿರುಗಾಳಿಗೆ ಅಂದ್ರೆ ಕಷ್ಟ, ನೋವು, ದುಃಖ, ಸಾಲ, ಸೋಲು, ಅನಾರೋಗ್ಯಗಳು ಬಂದಾಗ ನಾವು ಹೆದರಿ ಬಿಡುತ್ತೀವಿ. ಶಿಷ್ಯರು ಗಾಳಿಯನ್ನು ನೋಡಿ ಹೆದರಿದ್ರು. ಯೇಸು ಗದರಿಸಿ ಶಾಂತವಾಗಿ ನಿಲ್ಲಿಸಿದರು. ರಕ್ಷಣೆಗೆ ನಿಮ್ಮ ನಾಮ ಕೂಗಿ ಕರೆದೆ. ಎಲ್ಲಾ ನಾಮಕ್ಕಿಂತ ಮೇಲಾದ ನಾಮ ಯೇಸು ನಾಮ. ನನ್ನಲ್ಲಿಗೆ ಬರುವವನನ್ನು ನಾನೆಂದಿಗೂ ತಳ್ಳಿಬಿಡುವುದಿಲ್ಲ. ಮೊರೆಯದಿರು ಎಂದು ನೀ ನುಡಿದೆ, ಶಾಂತವಾಯಿತು ಕಡಲು ಆ ಕ್ಷಣವೇ. ಯೇಸುವಿನ ನುಡಿಗೆ ಕಡಲು ಶಾಂತವಾಯಿತು. ಯೇಸುವಿನ ನುಡಿಯನ್ನು ಆಲಿಸುವಾಗ ನಮ್ಮ ಜೀವನದಲ್ಲಿ ಬಂದ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಆರೋಗ್ಯ ಭಾಗ್ಯ ನಮಗೆ ಸಿಗುತ್ತೆ. ಜೊತೆಗೂಡಿ ಸ್ತುತಿಸೋಣ, ಆರಾಧಿಸೋಣ, ಆಶೀರ್ವಾದ ಪಡೆಯೋಣ. ಗಾಳಿ ಬಿರುಗಾಳಿಗೆ ಹೆದರಿ ಬಿಟ್ಟೆ, ರಕ್ಷಣೆಗೆ ನಿಮ್ಮ ನಾಮ ಕೂಗಿ ಕರೆದೆ. ಗಾಳಿ ಬಿರುಗಾಳಿಗೆ ಹೆದರಿ ಬಿಟ್ಟೆ, ರಕ್ಷಣೆಗೆ ನಿಮ್ಮ ನಾಮ ಕೂಗಿ ಕರೆದೆ. ಗಾಳಿ ಬಿರುಗಾಳಿಗೆ ಹೆದರಿ ಬಿಟ್ಟೆ, ರಕ್ಷಣೆಗೆ ನಿಮ್ಮ ನಾಮ ಕೂಗಿ ಕರೆದೆ. ಗಾಳಿ ಬಿರುಗಾಳಿಗೆ ಹೆದರಿ ಬಿಟ್ಟೆ, ರಕ್ಷಣೆಗೆ ನಿಮ್ಮ ನಾಮ ಕೂಗಿ ಕರೆದೆ. ಮರೆಯದಿರು ಎಂದು ನೀ ನುಡಿದೆ, ಮರೆಯದಿರು ಎಂದು ನೀ ನುಡಿದೆ. ಶಾಂತವಾಯಿತು ಕಡಲು ಆ ಕ್ಷಣವೇ, ಶಾಂತವಾಯಿತು ಕಡಲು ಆ ಕ್ಷಣವೇ. ಮರೆಯದಿರು ಎಂದು ನೀ ನುಡಿದೆ, ಮರೆಯದಿರು ಎಂದು ನೀ ನುಡಿದೆ. ಶಾಂತವಾಯಿತು ಕಡಲು ಆ ಕ್ಷಣವೇ, ಶಾಂತವಾಯಿತು ಕಡಲು ಆ ಕ್ಷಣವೇ. ಅಲ್ಲೇಲುಯ್ಯ 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 ಅಲ್ಲೇಲುಯ್ಯ. ಎಲ್ಲ ಬಿಟ್ಟು ಬಂದೆ ಸನ್ನಿಧಿಗೆ, ಯೇಸು ಕೃಪೆ ಎಂದೇ ಸಾಕು ನನಗೆ. ಎಲ್ಲ ಬಿಟ್ಟು ಬಂದೆ ಸನ್ನಿಧಿಗೆ, ಯೇಸು ಕೃಪೆಯೊಂದೇ ಸಾಕು ನನಗೆ. ಬರಿಗೈಯಲ್ಲಿ ನಾ ಬಂದೆ, ಬರಿಗೈಯಲ್ಲಿ ನಾ ಬಂದೆ. ನೀಡುವ ಕೈಯಾಗಿ ನೀ ಹರಸಿದೆ, ನೀಡುವ ಕೈಯಾಗಿ ನೀ ಹರಸಿದೆ. ಅಲ್ಲೇಲುಯ್ಯ 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 ಅಲ್ಲೇಲುಯ್ಯ.
ಯೇಸುವನ್ನು ನಂಬಿದರೆ ನಿನಗೂ ನಿನ್ನ ಕುಟುಂಬಕ್ಕೂ ರಕ್ಷಣೆ. ಪ್ರೇಷಿತರ ಕಾರ್ಯಕಲಾಪಗಳು 16ನೇ ಅಧ್ಯಾಯ 25ರಿಂದ 31 ನೀವು ಓದಿ. ದೆವ್ವ ಹಿಡಿದ ಆ ಹುಡುಗಿಗೆ ದೆವ್ವ ಬಿಡಿಸಿದಾಗ ಯೇಸು ನಾಮದಲ್ಲಿ ಪೌಲ ಸೀಲರನ್ನು ಹೊಡೆದು ಜೈಲಿಗೆ ಹಾಕಿದರು. ಸೆರೆಮನೆಯಲ್ಲಿ ಗಾಯಗಳೊಂದಿಗೆ ಸಂಕೋಲೆಗಳೊಂದಿಗೆ ಅವರು ದೇವರನ್ನು ಸ್ತುತಿಸಿದರು. ಸ್ತುತಿಸುವಾಗ ಅವರಿಗೆ ಬಿಡುಗಡೆ ಆಯಿತು. ಜೈಲಿನ ಅಧಿಕಾರಿ ಆ ತಲವಾರ್ ತಗೊಂಡು ಅಥವಾ ಖಡ್ಗ ತಗೊಂಡು ಇರಿಯಲು ನೋಡಿದ, ಸಾಯಲು ನೋಡಿದ, ಆತ್ಮಹತ್ಯೆ ಮಾಡಿಕೊಳ್ಳಲು ನೋಡಿದ. ಆವಾಗ ಪೌಲ ಹೇಳಿದ ಮಾತು, ನಾನು ಇಲ್ಲೇ ಇದ್ದೀನಿ. ಆಮೇಲೆ ಪೌಲನನ್ನು ಮನೆಗೆ ಕರ್ಕೊಂಡೋದ, ಗಾಯಗಳನ್ನು ಸ್ವಚ್ಛ ಮಾಡಿದ, ಔಷಧಿ ಹಚ್ಚಿದ. ನಾವು ಬದುಕುಳಿಬೇಕಾದ್ರೆ ಏನ್ ಮಾಡ್ಬೇಕಂತ ಕೇಳಿದ. ಪೌಲ ಹೇಳಿದ ಮಾತು, ಕರ್ತರಾದ ಯೇಸುವನ್ನು ನಂಬಿದರೆ ನಿನಗೂ ನಿನ್ನ ಕುಟುಂಬಕ್ಕೂ ರಕ್ಷಣೆ ಇದೆ. ಬಾನಿನ ಕೆಳಗೆ ಭೂಮಿಯ ಮೇಲೆ ರಕ್ಷಣೆಗೆ ಒಂದೇ ನಾಮ, ಯೇಸು ನಾಮ. ಆ ಯೇಸು ನಾಮದಲ್ಲಿ ಧ್ಯಾನ ನಾವು ಮಾಡ್ತಾ ಇದ್ದೀವಿ. ಈ ತಪಸ್ಸು ಕಾಲದಲ್ಲಿ ಯೇಸುವಿನ ಶಿಲುಬೆ ಮರಣ ಯಾತನೆಯನ್ನು ಧ್ಯಾನಿಸ್ತಾ ಇದ್ದೀವಿ. ಆ ಯೇಸು ನಮ್ಮ ಕುಟುಂಬವನ್ನು ರಕ್ಷಿಸಲಿ, ನಮ್ಮ ಕುಟುಂಬದ ಮೇಲೆ ಆಶೀರ್ವಾದವನ್ನು ತರಲಿ, ಎಲ್ಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಜೊತೆಗೂಡಿ ಹಾಡೋಣ, ಪ್ರಾರ್ಥಿಸೋಣ, ಸ್ತುತಿಸೋಣ, ಆಶೀರ್ವಾದವನ್ನು ಪಡೆಯೋಣ. ಕರ್ತರಾದ ಯೇಸುವನ್ನು ನಂಬಿದರೆ ನನಗೂ ನನ್ನ ಕುಟುಂಬಕ್ಕೂ ರಕ್ಷಣೆ ಇದೆ. 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 ಬಾನಿನ ಕೆಳಗೆ ಭೂಮಿಯ ಮೇಲೆ, ಬಾನಿನ ಕೆಳಗೆ ಭೂಮಿಯ ಮೇಲೆ, ಬಾನಿನ ಕೆಳಗೆ ಭೂಮಿಯ ಮೇಲೆ, ಬಾನಿನ ಕೆಳಗೆ ಭೂಮಿಯ ಮೇಲೆ ರಕ್ಷಣೆಗೆ ಒಂದೇ ನಾಮ, ಯೇಸು ನಾಮವೇ. ರಕ್ಷಣೆಗೆ ಒಂದೇ ನಾಮ, ಯೇಸು ನಾಮವೇ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲ ಬಿಟ್ಟು ಬಂದೆ ಸನ್ನಿಧಿಗೆ, ಯೇಸು ಕೃಪೆಯೊಂದೇ ಸಾಕು ನನಗೆ. ಎಲ್ಲ ಬಿಟ್ಟು ಬಂದೆ ಸನ್ನಿಧಿಗೆ, ಯೇಸು ಕೃಪೆಯೊಂದೇ ಸಾಕು ನನಗೆ. ಬರಿಗೈಯಲ್ಲಿ ನಾ ಬಂದೆ, ಬರಿಗೈಯಲ್ಲಿ ನಾ ಬಂದೆ, ನೀಡುವ ಕೈಯಾಗಿ ನೀ ಹರಸಿದೆ, ನೀಡುವ ಕೈಯಾಗಿ ನೀ ಹರಸಿದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸಂತ ಪೌಲ ಹೇಳ್ತಾನೆ ಫಿಲಿಪ್ಪಿದವರಿಗೆ ಬರೆದ ಪತ್ರದಲ್ಲಿ 3ನೇ ಅಧ್ಯಾಯ ವಾಕ್ಯ 8, ಯೇಸುವನ್ನು ಗಳಿಸಿಕೊಳ್ಳುವುದಕ್ಕೋಸ್ಕರ ನಾನು ಎಲ್ಲವನ್ನು ಕಸವೆಂದೇ ಎಣಿಸಿದ್ದೀನಿ. ಆತನ ಜೀವನದಲ್ಲಿ ಯೇಸುವಿಗಾಗಿ ಆತ ತನ್ನನ್ನೇ ಸಮರ್ಪಿಸಿಕೊಟ್ಟ. ನನ್ನ ಸ್ವತ್ತು ಸಂಪತ್ತೆಲ್ಲವೂ ನೀವೊಬ್ಬರೇ. ಯೇಸು ದೇವರ ಜ್ಞಾನವಾಗಿದ್ದಾರೆ. ಯೇಸುವಿನಲ್ಲಿ ಸರ್ವ ಜ್ಞಾನ, ಸಿರಿ, ಸಂಪತ್ತು ಅಡಗಿದೆ. ಪ್ರಭು ಯೇಸುವಿಗೆ ನಾವು ಸ್ಥಳ ಕೊಟ್ಟಾಗ ನಮ್ಮ ಜೀವನ, ಕುಟುಂಬ ಹಾಗೂ ನಮ್ಮ ಧರ್ಮ ಕೇಂದ್ರ, ಧರ್ಮಸಭೆ ಆಶೀರ್ವಾದಗೊಳ್ಳುತ್ತೆ. ಆ ಯೇಸುವಿಗೆ ನಮ್ಮದಾಗಿಸೋಣ, ಯೇಸುವನ್ನು ನಮ್ಮದಾಗಿಸೋಣ. ಸೃಷ್ಟಿಕರ್ತ ದೇವ, ನೀವೇ ಯಜಮಾನ, ನಮಗೆ ಬೇರೆ ಯಜಮಾನ ಇಲ್ಲ. ಯೇಸು ಒಬ್ಬರೇ ನಮ್ಮ ಯಜಮಾನ, ಯೇಸು ಒಬ್ಬರೇ ನಮ್ಮ ರಕ್ಷಕ. ನಮ್ಮನ್ನು ಸೃಷ್ಟಿಸಿದ ದೇವರು, ರಕ್ಷಿಸಿದ ದೇವರು, ಪೋಷಿಸುವ ದೇವರು, ತ್ರಯೇಕ ದೇವರು. ಚಿನ್ನ, ಮುತ್ತು, ಬೆಳ್ಳಿ, ರತ್ನ ನಿಮ್ಮ ಸೃಷ್ಟಿ. ಸೃಷ್ಟಿಸಿದ ವಸ್ತುಗಳ ಹಿಂದೆ ಯೇಸು ಹೇಳುತ್ತಾರೆ, ನೀವು ದ್ರವ್ಯಕ್ಕೂ ದೇವರಿಗೂ ಸೇವೆ ಮಾಡಲಾಗದು.
ಒಂದೇ ದ್ರವ್ಯದೊಟ್ಟಿಗೆ ಹೋಗ್ಬೇಕು, ದೇವರೊಟ್ಟಿಗೆ ಹೋಗ್ಬೇಕು. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ, ನಿಮ್ಮ ಮುಂದೆ ಆಶೀರ್ವಾದ ಮತ್ತು ಶಾಪವಿದೆ, ನೀರು ಮತ್ತು ಬೆಂಕಿ ಇದೆ, ಯಾವುದನ್ನು ಆರಿಸಿಕೊಳ್ತೀರ? ಒಳಿತು ಕೆಡುಕು ಇದೆ. ನೀವು ಬದುಕಬೇಕಾದ್ರೆ ಒಳಿತನ್ನು ಆರಿಸಿಕೊಳ್ಳಿ. ಯೇಸು ಒಳಿತು ಮಾಡುತ್ತಾರೆ. ಅದರಿಂದ ಚಿನ್ನ ಮುತ್ತು ಬೆಳ್ಳಿ ರತ್ನ ನಿಮ್ಮ ಸೃಷ್ಟಿ, ಅದರ ಹಿಂದೆ ಓಡದೆ ನೀವಿದ್ದರಷ್ಟೇ ಸಾಕು. ನಾನು ಸಿರಿವಂತನೇ ಯೇಸುವೆ. ನಿಮ್ಮ ಸಿರಿವಂತಿಕೆ, ಕೃಪೆಯ ಸಿರಿವಂತಿಕೆ, ಆಶೀರ್ವಾದ, ಆ ಕರುಣೆ ನನ್ನ ಮೇಲೆ ಇಳಿದು ಬರಲೆಂದು ಪ್ರಾರ್ಥಿಸುತ್ತಾ ಹಾಡೋಣ. ನನ್ನ ಸೊತ್ತು ಸಂಪತ್ತೆಲ್ಲ ನೀವೊಬ್ಬರೇ, ಸೃಷ್ಟಿಕರ್ತ ದೇವ ನೀವೇ ಯಜಮಾನನೇ. ನನ್ನ ಸ್ವತ್ತು ಸಂಪತ್ತೆಲ್ಲ ನೀವೊಬ್ಬರೇ, ಸೃಷ್ಟಿಕರ್ತ ದೇವ ನೀವೇ ಯಜಮಾನನೇ. ನನ್ನ ಸೊತ್ತು ಸಂಪತ್ತೆಲ್ಲ ನೀವೊಬ್ಬರೇ, ಸೃಷ್ಟಿಕರ್ತ ದೇವ ನೀವೇ ಯಜಮಾನನೇ. ನನ್ನ ಸ್ವತ್ತು ಸಂಪತ್ತೆಲ್ಲ ನೀವೊಬ್ಬರೇ, ಸೃಷ್ಟಿಕರ್ತ ದೇವ ನೀವೇ ಯಜಮಾನನೇ. ಚಿನ್ನ ಮುತ್ತು ಬೆಳ್ಳಿ ರತ್ನ ನಿಮ್ಮ ಸೃಷ್ಟಿಯೇ, ಚಿನ್ನ ಮುತ್ತು ಬೆಳ್ಳಿ ರತ್ನ ನಿಮ್ಮ ಸೃಷ್ಟಿಯೇ. ನೀವಿದ್ದರಷ್ಟೇ ಸಾಕು ಸಿರಿವಂತನೇ, ನೀವಿದ್ದರಷ್ಟೇ ಸಾಕು ಸಿರಿವಂತನೇ. ಚಿನ್ನ ಮುತ್ತು ಬೆಳ್ಳಿ ರತ್ನ ನಿಮ್ಮ ಸೃಷ್ಟಿಯೇ, ಚಿನ್ನ ಮುತ್ತು ಬೆಳ್ಳಿ ರತ್ನ ನಿಮ್ಮ ಸೃಷ್ಟಿಯೇ. ನೀವಿದ್ದರಷ್ಟೇ ಸಾಕು ಸಿರಿವಂತನೇ, ನೀವಿದ್ದರಷ್ಟೇ ಸಾಕು ಸಿರಿವಂತನೇ. ಆ ಅಲ್ಲೇಲುಯ್ಯ ಅಲ್ಲೇಲುಯ್ಯ ಅಲ್ಲೇಲುಯ್ಯ, ಆ ಅಲ್ಲೇಲುಯ್ಯ ಅಲ್ಲೇಲುಯ್ಯ ಅಲ್ಲೇಲುಯ್ಯ. ಚಿಂತ ಬಿಟ್ಟು ಬಂದೆ ಸನ್ನಿಧಿಗೆ, ಯೇಸು ಕೃಪೆ ಎಂದೇ ಸಾಕು ನನಗೆ. ಎಲ್ಲ ಬಿಟ್ಟು ಬಂದೆ ಸನ್ನಿಧಿಗೆ, ಯೇಸು ಕೃಪೆಯೊಂದೇ ಸಾಕು ನನಗೆ. ಬರಿಗೈಯಲ್ಲಿ ನಾ ಬಂದೆ, ಬರಿಗೈಯಲ್ಲಿ ನಾ ಬಂದೆ. ನೀಡುವ ಕೈಯಾಗಿ ನೀ ಹರಸಿದೆ, ನೀಡುವ ಕೈಯಾಗಿ ನೀ ಹರಸಿದೆ. ಆ ಅಲ್ಲೇಲುಯ್ಯ ಅಲ್ಲೇಲುಯ್ಯ ಅಲ್ಲೇಲುಯ್ಯ, ಆ ಅಲ್ಲೇಲುಯ್ಯ ಅಲ್ಲೇಲುಯ್ಯ ಅಲ್ಲೇಲುಯ್ಯ, ಆ ಅಲ್ಲೇಲುಯ್ಯ ಅಲ್ಲೇಲುಯ್ಯ ಅಲ್ಲೇಲುಯ್ಯ, ಆಶೀರ್ವಾದ ಇಳಿದು ಬರಲಿ. ಈ ಸ್ತುತಿ ಅಲ್ಲೇಲುಯ್ಯ ಅಲ್ಲೇಲುಯ್ಯ ಅಲ್ಲೇಲುಯ್ಯ, ಆಶೀರ್ವಾದ ನಮ್ಮ ಮೇಲೆ ಆ ಅಲ್ಲೇಲುಯ್ಯ ಅಲ್ಲೇಲುಯ್ಯ ಅಲ್ಲೇಲುಯ್ಯ, ಆ ಅಲ್ಲೇಲುಯ್ಯ ಅಲ್ಲೇಲುಯ್ಯ ಅಲ್ಲೇಲುಯ್ಯ. ನಿಮಗೆ ಸಮರ್ಪಿಸಿ ಸ್ತುತಿಸಿ. ಹಾಲೆಲೂಯ 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 ಹಾಲೆಲೂಯ. ಎಲ್ಲ ಬಿಟ್ಟು ಬಂದೆ ಸನ್ನಿಧಿಗೆ, ಯೇಸು ಕೃಪೆಯೊಂದೇ ಸಾಕು ನನಗೆ. ಯೇಸು ಕೃಪೆಯೊಂದೇ ಸಾಕು ನನಗೆ. ಸ್ತುತಿ ಒಂದು ಕೃಪೆ. ಎಲ್ಲರಿಗೂ ಸ್ತುತಿಸ್ಲಿಕ್ಕೆ ಆಗೋಲ್ಲ. ಕೆಲವರಿಗೆ ಸ್ತುತಿ ಅಲರ್ಜಿ ಇದೆ. ಯಾಕೆ ಜೋರಾಗಿ ಸ್ತುತಿಸಬೇಕು? ಇಲ್ಲಿ ನಾವು ಬೊಬ್ಬೆ ಹೊಡೆಯೋಲ್ಲ, ಹೃದಯಾಂತರಾಳದಿಂದ ದೇವರನ್ನು ಸ್ತುತಿಸುತ್ತೀವಿ. ಸಿರಾಕ 43:30 ಹೇಳುತ್ತೆ, ದೇವರನ್ನು ಸ್ತುತಿಸುವಾಗ ಶಕ್ತಿಯೆಲ್ಲ ಬಳಸು, ದಣಿಯ ಬೇಡ, ಬಳಲ್ ಬೇಡ, ಸ್ತುತಿಸು. ಸ್ತುತಿಸುವಾಗ ಆಶೀರ್ವಾದ, ಸ್ತುತಿಸುವಾಗ ಕೃಪೆ, ಸ್ತುತಿಸುವಾಗ ದೇವರ ವರದಾನ. ಈ ಸ್ತುತಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಕಣ್ಣುಗಳನ್ನು ಮುಚ್ಚಿ 2 ಕರಗಳನ್ನು ಹೃದಯದ ಮೇಲೆ ಇಡಿ. ಇಂದು ನೀವು ದೇವರ ವಾಕ್ಯವನ್ನು ಆಲಿಸಲು ಹೋಗಲಿದ್ದೀರಿ.
ಎರಡನೇ ದಿನ ನಮಗೆ ವಿಶೇಷವಾಗಿ ಪಶ್ಚಾತ್ತಾಪ ಪಟ್ಟು ದೇವರೆಡೆಗೆ ಬರುವ ದಿನದ ಕುರಿತು ಪ್ರಬೋಧನೆಗಳನ್ನು ನಾವು ಆಲಿಸಲಿದ್ದೀವಿ. ಕ್ಷಮೆಯ ಕುರಿತು, ಪಶ್ಚಾತ್ತಾಪದ ಕುರಿತು, ಹಾಗೂ ನಮ್ಮ ಕುಟುಂಬ ಜೀವನದಲ್ಲಿ ಅಥವಾ ನಮಗೆ ಕೊಟ್ಟ ಒಂದು ಜವಾಬ್ದಾರಿ ಇರಬಹುದು. ಬೈಬಲಿನಲ್ಲಿ ಸ್ತ್ರೀಯರಿಗೆ ಜವಾಬ್ದಾರಿ, ಪುರುಷರಿಗೆ ಜವಾಬ್ದಾರಿ, ಕುಟುಂಬದ ಜವಾಬ್ದಾರಿ. ಪವಿತ್ರಾತ್ಮರ ಶಕ್ತಿಗಾಗಿ ನಾವು ಪ್ರಾರ್ಥಿಸೋಣ. ಅಗ್ನಿಯ ನಾಳವಾಗಿ ನಮ್ಮನ್ನು ಅಭಿಷೇಕ ಮಾಡ ಬನ್ನಿ. ಭಾವನಾತ್ಮರೇ, ನೀವು ನಮ್ಮ ಮೇಲೆ ಇಳಿದು ಬನ್ನಿ. ಈ 2 ಸಾಲುಗಳನ್ನು ಹಾಡುತ್ತಾ ಸರ್ವರನ್ನು ನಾವು ಪ್ರೀತಿಸಲು, ಸರ್ವರಿಗಾಗಿ ಪ್ರಾರ್ಥಿಸಲು ದೇವರು ನಮಗೆ ಕೃಪೆ ಕೊಡಲೆಂದು ನಾವು ಪ್ರಾರ್ಥಿಸೋಣ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ. ಪಾವನಾತ್ಮರೇ, ಬೇಗ ಇಳಿದು ಬನ್ನಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ. ಪಾವನಾತ್ಮರೇ, ಬೇಗ ಇಳಿದು ಬನ್ನಿ. ಸರಿ, ಗಟ್ಟಿಯಾಗಿ ಎಲ್ಲರೂ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ. ಪಾವನಾತ್ಮರೇ, ಬೇಗ ಇಳಿದು ಬನ್ನಿ. ಸ್ವಾರ್ಥಿಯನ್ನು ಸಾರಲು ನಮ್ಮ ತಂದೆ ಶಕ್ತಿಯಿಂದ ನಮ್ಮನ್ನು ಅಧಿಕರಿಸುವ ಆಲಿಸುವ ಜನರೆಲ್ಲರೂ ಪವಿತ್ರಾತ್ಮ ಭರಿತರಾಗಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಪವಿತ್ರಾತ್ಮ ಭರಿತ ಮಾತೆ ನಮಗಾಗಿ ಪ್ರಾರ್ಥಿಸಲಿ. ನಮೋ ಮರಿಯ, ಕೃಪಾಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ಮತ್ತು ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮರಿಗೂ ಮಹಿಮೆಯಾಗಲಿ, ಆದಿಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ನಮ್ಮ ಸಹೋದರಿ ಮಂಜುಳ ಜಾಯ್ ನಮಗೆ ಈಗ ಪ್ರಬೋಧನೆಯನ್ನು ನೀಡಲಿದ್ದಾರೆ. ಆಲಿಸೋಣ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಆದಿಕಾಂಡ 1ನೇ ಅಧ್ಯಾಯ 27-28 ವಾಕ್ಯ ನಾವು ಸ್ವಲ್ಪ ನೋಡುವ. ಸೃಷ್ಟಿಸಿದರು ನರರನ್ನು ತಮ್ಮ ಹೋಲಿಕೆಯಲ್ಲಿ, ಸೃಷ್ಟಿಸಿದವರನ್ನು ದೇವಾನುರೂಪದಲ್ಲಿ, ಸೃಷ್ಟಿಸಿದವರನ್ನು ಸ್ತ್ರೀ ಪುರುಷರನ್ನಾಗಿ ಅವರನ್ನು ದೇವರು ಆಶೀರ್ವದಿಸಿ, ನೀವು ಅಭಿವೃದ್ಧಿಯಾಗಿ ಅನೇಕ ಮಕ್ಕಳನ್ನು ಪಡೆಯಿರಿ, ಭೂಮಿಯಲ್ಲಿ ಹರಡಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ದೇವರು ಅವರ ರೂಪದಲ್ಲಿ, ಅವರ ಹೋಲಿಕೆಯಲ್ಲಿ ಮನುಷ್ಯರನ್ನು ಸೃಷ್ಟಿ ಮಾಡಿದರು. ಬರೀ ಆದಾಮನನ್ನು ಮಾತ್ರ ದೇವರು ಸೃಷ್ಟಿ ಮಾಡಲಿಲ್ಲ, ಜೊತೆಗೇನೆ ಅವಳನ್ನು ಸೃಷ್ಟಿ ಮಾಡಿದರು. ಇಲ್ಲಿ ದೇವರು ವಾಕ್ಯ ಹೇಳುತ್ತೆ, ಸೃಷ್ಟಿಸಿದವರನ್ನು ಸ್ತ್ರೀ ಪುರುಷರನ್ನಾಗಿ ದೇವರು ಒಟ್ಟಿಗೆನೇ ಸೃಷ್ಟಿ ಮಾಡಿದರು. ಮತ್ತು ನಾವು ಮುಂದೆ ನೋಡ್ತೀವಿ, ದೇವರು ಪಕ್ಕೆಲುಬಲ್ಲಿ ಆದಾಮನ ಪಕ್ಕೆಲುಬಲ್ಲಿ ಅವಳನ್ನು ಇಟ್ಟಿದ್ರು. ಅದು ಸರ್ಜರಿ ಮಾಡಿ ಅವಳನ್ನು ವಾಪಸ್ ತೆಗಿತಾರೆ ಅಂತೇಳಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಸ್ತ್ರೀ ಪುರುಷರನ್ನು ಸೃಷ್ಟಿ ಮಾಡಿ ದೇವರು ಹೇಳ್ತಾರೆ, ಅವರನ್ನು ಆಶೀರ್ವದಿಸಿ ಬ್ಲೆಸ್ ಮಾಡಿ ಮದುವೆ ಸಂಸ್ಕಾರವನ್ನು ಸ್ಥಾಪಿಸಿ, ನೀವು ಅಭಿವೃದ್ಧಿಯಾಗಿ ಅನೇಕ ಮಕ್ಕಳನ್ನು ಪಡೆಯಿರಿ, ಭೂಮಿಯಲ್ಲಿ ಹರಡಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಪ್ರಾಣಿಗಳ ಮೇಲೆಯೂ ದೊರೆತನ ಮಾಡಿರಿ. ಇನ್ನು ಭೂಮಿಯಲ್ಲಿರುವ ಎಲ್ಲ ಥರದ ದವಸ ಧಾನ್ಯಗಳನ್ನು, ಹಣ್ಣು ಹಂಪಲುಗಳನ್ನು ನಿಮಗೆ ಆಹಾರವನ್ನಾಗಿ ಕೊಟ್ಟಿದ್ದೇನೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಮುಂದೆ ದೇವರು ತುಂಬ ವಾಗ್ದಾನ ಮಾಡ್ತಾರೆ, ನೀವು ಭೂಮಿಯೆಲ್ಲ ಹಬ್ಬಿ ಹರಡಿರಿ, ಭೂಮಿಯೆಲ್ಲ ತಿರುಗಾಡಿರಿ. ಪ್ರಿಯರೇ,
ಸ್ತ್ರೀ ಪುರುಷರನ್ನು ದೇವರು ಸೃಷ್ಟಿ ಮಾಡಿ ಅವ್ರನ್ನ ಆಶೀರ್ವದಿಸಿ ವಿವಾಹ ಸಂಸ್ಕಾರವನ್ನು ಸ್ಥಾಪನೆ ಮಾಡ್ತಾರೆ ಆ ಆಶೀರ್ವಾದದ ಮೂಲಕ. ಲಿವಿಂಗ್ ಟುಗೆದರ್ ದೇವರು ಆಶೀರ್ವದಿಸಿಲ್ಲ, ದೇವರು ವಿವಾಹ ಸಂಸ್ಕಾರವನ್ನು ಆಶೀರ್ವದಿಸಿ ಮಗುವನ್ನು ಎತ್ತು ಆಶೀರ್ವಾದ ಒಂದು ಅಂತ ಹೇಳಲಿಲ್ಲ. ಬದಲಾಗಿ ದೇವರು ಹೇಳ್ತಾರೆ, ಅನೇಕ ಮಕ್ಕಳನ್ನು ಹೆತ್ತು ಆಶೀರ್ವಾದ ಹೊಂದಿ ಭೂಮಿ ಇಡೀ ನೀವು ಹಬ್ಬಿ ಹರಡಿಕೊಳ್ಳಿರಿ. ಭೂಮಿಯಲ್ಲಿರೋ ನಾನು ಏನೇನು ಸೃಷ್ಟಿ ಮಾಡಿದ್ದೀನೋ ಅದರೆಲ್ಲರ ಮೇಲೆ ದೊರೆತನ ಮಾಡಿ ಅದೆಲ್ಲವನ್ನು ನೀವು ಅನುಭವಿಸಿರಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಇವತ್ತು ಎಲ್ಲ ಕಡೆ ನಾವು ನೋಡ್ತೀವಿ ಲಿವಿಂಗ್ ಟುಗೆದರ್, ಮದುವೆ ಇಲ್ಲದ ಒಂದು ಜೀವನ. ಅವತ್ತು ಫಾದರ್ ಫ್ರಾಂಕ್ಲಿನ್ ಒಂದು ಮದುವೆಯಲ್ಲಿ ಹೇಳ್ತಾ ಇದ್ರು, ಇವತ್ತು ಈ ದಂಪತಿಗಳು ಚರ್ಚಲ್ಲಿ ಮದುವೆ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಅದ್ಭುತ ಅಂತೇಳಿ. ಇವತ್ತು ಮದುವೆ ಚರ್ಚಲ್ಲಿ ನಡೆಯೋದು ಎಷ್ಟೋ ಅಪರೂಪ, ಎಲ್ಲೆಲ್ಲೋ ನಡೀತಾ ಇದೆ ವಿವಾಹ ಸಂಸ್ಕಾರನೇ ಇಲ್ಲ. ಈಗ ಎಲ್ಲ ಕಡೆ ಲಿವಿಂಗ್ ಟುಗೆದರ್ ನಡೀತಾ ಇದೆ, ಅದಕ್ಕಾಗಿ ಹೋರಾಡ್ತಾ ಇದ್ದಾರೆ. ದೇವರು ಸೃಷ್ಟಿ ಮಾಡಿದ ವಿವಾಹ ಸಂಸ್ಕಾರ, ಆ ಸಂಸ್ಕಾರದಲ್ಲಿ ಮಗುವನ್ನು ಎತ್ತು ಆಶೀರ್ವಾದ ಹೊಂದಲಿಕ್ಕೆಲ್ಲ, ಮಕ್ಕಳನ್ನು ಎತ್ತು ಆಶೀರ್ವಾದ ಹೊಂದಲಿಕ್ಕೆ, ಅನೇಕ ಮಕ್ಕಳನ್ನು ಎತ್ತು ನೀವು ಆಶೀರ್ವಾದ ಹೊಂದಿರಿ. ಪ್ರೈಸ್ ದ ಲಾರ್ಡ್. ಇವತ್ತು 1 ಮಗು 2 ಮಕ್ಕಳು, ಅದಕ್ಕಿಂತ 3, 4 ಇದ್ದರೆ ಅದ್ಭುತ, ಮಹಾ ಅದ್ಭುತ, ಗಿನ್ನಿಸ್ ರೆಕಾರ್ಡ್ ಆಗಿಬಿಡ್ತದೆ ಅಂತ ಹೇಳ್ಬೋದು. ಪ್ರಿಯರೇ, ನಮಗೆ ಗೊತ್ತಿಲ್ಲ ಯಾವ ಮಗು ನಮಗೆ ಒಂದಿಷ್ಟು ಅನ್ನ ಹಾಕುತ್ತೆ ಅಂತ ನಮಗೆ ಗೊತ್ತಿಲ್ಲ. ಶಿವಮೊಗ್ಗ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು, ಅವರು ಬಿಷಪರು, ಅವರು 11ನೇ ಮಗು ಅಂತೆ ಅವರ ತಂದೆ ತಾಯಿಗೆ. 11ನೇ ಮಗು. ಅವರು ನಾನೊಂದು ಕಣ್ಣು ತೆರೆಯುವ ಮುನ್ನ ಕೊಲ್ಲದಿರಿ ನನ್ನ ಅಂತೇಳಿ ಒಂದು ಪುಸ್ತಕ ಅವ್ರ ಕೈಯಲ್ಲೇ ಬಿಡುಗಡೆ ಮಾಡಿಸಿದ್ದು. ಆಗ ಅವರು ಹೇಳ್ತಾ ಇದ್ರು, ನಾನು ನಮ್ಮ ತಂದೆ ತಾಯಿಗೆ 11ನೇ ಮಗು, ಈಗಿನ ಕಾಲ ಆದರೆ ನಾನು ಇರ್ತಾನೇ ಇರಲಿಲ್ಲ. ನಿಮಗೆಲ್ಲ ಗೊತ್ತು, ಫಾದರ್ ಫ್ರಾಂಕ್ಲಿನ್ ಅವರ ತಂದೆ ತಾಯಿಗೆ 4ನೇ ಮಗ. ಈಗಿನ ಕಾಲ ಆದರೆ ಕರಸ್ಮ್ಯಾಟಿಕ್ಕಿಗೆ ಇಂಥ ಒಂದು ಒಳ್ಳೆ ಫಾದರ್ ನಮಗೆ ಸಿಗ್ತಾ ಇರಲಿಲ್ಲ. ನಾನು ಪ್ರೋ ಲೈಫ್ ಟಾಕ್ ಕೊಡುವಾಗಲ್ಲ ಯಾರಾದರೂ ಫಾದರ್ ಸಿಸ್ಟರ್ಸ್ ಇದ್ದರೆ ನಾನು ಕೇಳ್ತೀನಿ, ನೀವು ಎಷ್ಟನೇ ಮಗು? ಅವ್ರು ಹೇಳ್ತಾರೆ, ನಾನು 5ನೇ ಮಗ, 6ನೇ ಮಗ, 7ನೇ ಮಗ, ಮಧ್ಯದಲ್ಲಿ ಕೆಲವೊಮ್ಮೆ 4ನೇ ಮಗ, ಹಾಗೆಲ್ಲ ಹೇಳುವಾಗ ನಾನು ಹೇಳ್ತೀನಿ, ಫಾದರ್ ಸಿಸ್ಟರ್, ಈಗಿನ ಕಾಲ ಆದರೆ ನಿಮ್ಮಂಥ ಒಂದು ಗುರುಗಳನ್ನ, ಒಂದು ಕನ್ಯಾಸ್ತ್ರೀಯರನ್ನ ನಾವು ಪಡೀತಾ ಇರಲಿಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಗರ್ಭಚೀಲ ದೇವರು ಸ್ತ್ರೀಯರಿಗೆ ವಿಶೇಷವಾಗಿ ಕೊಟ್ಟಿರೋದು ಪ್ರಿಯರೇ, ಮಕ್ಕಳನ್ನು ಎತ್ತು ಆಶೀರ್ವಾದ ಹೊಂದಲಿಕ್ಕೆ, ಬದಲಾಗಿ ಗರ್ಭದಲ್ಲಿರುವ ಮಗುವನ್ನು ಕೊಲ್ಲಿಕ್ಕೆ ಅಲ್ಲ. ಪ್ರಿಯರೇ, ಈ ಸಮಯದಲ್ಲಿ ನಾನೊಂದು ಹೇಳ್ತೀನಿ, ಒಂದು ಸ್ತ್ರೀ ಮನಸ್ಸು ಮಾಡುವುದಾದರೆ 100% ಒಂದು ಗರ್ಭಪಾತವನ್ನು ತಡಿಬೋದು. ಯಾವ ಸ್ತ್ರೀಯನ್ನು ಕೂಡ ಕೈಕಾಲು ಕಟ್ಟಿ ತಗೊಂಡೋಗಿ ಆಪರೇಷನ್ ಥಿಯೇಟ್ರಿಗೆ ಹಾಕಿ ನೀನು ಗರ್ಭಪಾತ ಮಾಡ್ಕೊಂತ ಯಾರೂ ಹೇಳಲ್ಲ. ಯಾರೇ ಎಷ್ಟೇ ನಿನಗೆ ಫೋರ್ಸ್ ಮಾಡಲಿ, ನೀನು ಮನಸ್ಸು ಮಾಡೋದಾದರೆ ಈ ಮಗುವನ್ನು ನಾನು ಹೆರ್ತೀನಿ, ಈ ಮಗುವನ್ನು ಯೇಸುವಿಗೆ ಸಾಕ್ಷಿಯಾಗಿ ನಾನು ಬೆಳೆಸ್ತೀನಿ ಅಂತೇಳಿ ನೀನು ಮನಸ್ಸು ಮಾಡುವುದಾದರೆ 100% ಆ ಜೀವವನ್ನು ಉಳಿಸ್ಲಿಕ್ಕೆ ನಿನ್ನಿಂದ ಸಾಧ್ಯ. ಒಂದು ಸ್ತ್ರೀಯಿಂದ ಸಾಧ್ಯ, ಒಂದು ತಾಯಿಯಿಂದ ಸಾಧ್ಯ. ಒಂದು ತಾಯಿ ಅಂತ ಹೇಳುವ ಪದಕ್ಕೆ ವಿಶೇಷವಾದ ಅರ್ಥ ಇದೆ. ಒಂದು ಅಮ್ಮ ಅಂತ ಹೇಳುವ ಪದಕ್ಕೆ ಅದರಲ್ಲಿ ಒಂದು ಮಹತ್ತಾದ ಒಂದು ಅನುಭವ ಇದೆ. ಆ ಅನುಭವವನ್ನು ಅನುಭವಿಸಬೇಕು. ಒಂದು ಗರ್ಭದಲ್ಲಿರುವ ಒಂದು ಮಗುವನ್ನು ಕೊಲ್ಲಬಹುದು, ತಲೆಯಲ್ಲಿರುವ ಮಗುವನ್ನು ಕೊಲ್ಲಿಕ್ಕೆ ಆಗಲ್ಲ. ಜೀವನ ಪರ್ಯಂತ ಅದು ನಮಗೆ ಕೊರಗ್ತಾ ಇರ್ತದೆ. ಒಂದು ವೇಳೆ ಹಾಗೆ ಮಾಡಿದರೆ ಒಳ್ಳೆ ಪಾಪ ನಿವೇದನೆ ಮಾಡಿ ಅದರಿಂದ ಬಿಡುಗಡೆಯನ್ನು ಪಡೆಯುವ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಏದೇನ್ ತೋಟದಲ್ಲಿ ದೇವರು ಸ್ತ್ರೀ ಪುರುಷರನ್ನು ಸೃಷ್ಟಿ ಮಾಡಿ ಅವರನ್ನು ಆಶೀರ್ವದಿಸಿ, ಈ ರೀತಿ ನೀವು ಬದುಕಿ ಅಂತ ಸಂತ ಪೇತ್ರರ ಮೂಲಕ ದೇವರು ನಮಗೆ ಕೊಡ್ತಾರೆ. 1 ಪೇತ್ರ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಅಂತೆಯೇ ಸ್ತ್ರೀಯರೇ ನೀವು ನಿಮ್ಮ ಪತಿಯರಿಗೆ ವಿಧೇಯರಾಗಿರಿ. ಅಂತೆಯೇ ಸ್ತ್ರೀಯರೇ ನಿಮ್ಮ ಪತಿಯರಿಗೆ ನೀವು ವಿಧೇಯರಾಗಿರಿ. ಅವರಲ್ಲಿ ಕೆಲವರು ದೇವರ ವಾಕ್ಯವನ್ನು ನಂಬದೇ ಇರಬಹುದು, ಆದರೂ ಯಾವ ಮಾತುಕತೆ ಇಲ್ಲದೆ ನಿಮ್ಮ ಸನ್ನಡತೆಯಿಂದಲೇ ಅವರನ್ನು ಜಯಿಸಬಹುದು. ಅವರು ಗಮನಿಸುವುದು ತಮ್ಮ ಪತ್ನಿಯರ ಭಯಭಕ್ತಿಯನ್ನು, ಸುಗುಣಶೀಲತೆಯನ್ನು, ಕೇಶ ವಿನ್ಯಾಸ, ಚಿನ್ನಾಭರಣದ ತೊಡುಗೆ, ನಯನಾಯೂರವಾದ ಉಡುಗೆ, ಈ ಮೊದಲಾದ ಹೊರಾಂಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಬದಲಿಗೆ ಶಾಶ್ವತವಾದ ಶಾಂತ ಹಾಗೂ ಸೌಮ್ಯ ಗುಣಗಳಿಂದ ಕೂಡಿದ ಆಂತರ್ಯ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ದೇವರ ದೃಷ್ಟಿಯಲ್ಲಿ ಅತಿ ಅಮೂಲ್ಯವಾದುದು. ಪ್ರಾಚೀನ ಕಾಲದ ದೇವಭಕ್ತರು
ಸ್ತ್ರೀಯರು ಹೀಗೆಯೇ ಸಿಂಗರಿಸಿಕೊಂಡು ತಮ್ಮ ತಮ್ಮ ಪತಿಯರಿಗೆ ವಿಧೇಯರಾದರು. ಉದಾಹರಣೆಗೆ ಸಾರಳು ತನ್ನ ಪತಿ ಅಬ್ರಹಾಮನಿಗೆ ವಿಧೇಯಳಾಗಿದ್ದು ಆತನನ್ನು ಯಜಮಾನ ಎಂದು ಕರೆಯುತ್ತಿದ್ದಳು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಸಾರಾ ಅಬ್ರಹಾಮನ ಏನು ಅಂತ ಕರಿತಾ ಇದ್ಲು ಪ್ರಿಯರೇ? ಯಜಮಾನ ಅಂತ ಕರಿತಾ ಇದ್ಲು. ಈಗ ಕರೆದು ನೋಡಿ ಯಜಮಾನ ಅಂತ. ಕೇಡು, ನಾನೇನು ಕಡಿಮೆನ? ನಾನು ನಿನ್ನಷ್ಟೇ ಡಿಗ್ರಿ ಪಡೆದಿದ್ದೀನಿ, ನಿನ್ನಷ್ಟೇ ಅಧಿಕಾರ ನನಗೂ ಇದೆ, ನಾನು ಯಾವುದಕ್ಕೂ ಕಡಿಮೆ ಇಲ್ಲ. ನಿಜ, ನೀನು ಯಾವುದಕ್ಕೂ ಕಡಿಮೆ ಇಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತೆ, ನಿನ್ನ ಗಂಡನಿಗೆ ನೀನು ವಿಧೇಯಳಾಗಿ ಗೌರವವನ್ನು ತೋರಿಸು. ಮುಂದಿನ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ಅದೇ ಪ್ರಕಾರ ಪುರುಷರೇ ಸರಿಯಾದ ತಿಳುವಳಿಕೆಯಿಂದ ನಿಮ್ಮ ನಿಮ್ಮ ಪತ್ನಿಯರೊಡನೆ ಸಹಜೀವನ ನಡೆಸಿರಿ. ಪ್ರಿಯರೇ, ನನಗೆ ತುಂಬ ಕಾಲ್ಸ್ ಬರುತ್ತೆ, ಸಿಸ್ಟರ್ ನನ್ನ ಗಂಡನಿಗೆ ಇನ್ನೊಂದು ಸಂಬಂಧ ಇದೆ, ಸಿಸ್ಟರ್ ನನ್ನ ಗಂಡನಿಗೆ ಇನ್ನೊಂದು ಸಂಬಂಧ ಇದೆ. ನನ್ನ ಸಹೋದರರೇ, ನಾನೊಂದು ತಾಯಿಯಾಗಿ, ಒಂದು ಕುಟುಂಬದ ಗೃಹಿಣಿಯಾಗಿ, ಒಂದು ಯೇಸುವಿನ ಮಗಳಾಗಿ ಹೇಳ್ತೀನಿ, ನಿಮ್ಮ ಶರೀರದಲ್ಲಿ ಸ್ವಲ್ಪ ಮಾಂಸ ಇದ್ದು, ಸ್ವಲ್ಪ ಸೌಂದರ್ಯ ಇದ್ದು, ನಿಮ್ಮ ಪಾಕೆಟಲ್ಲಿ ಸ್ವಲ್ಪ ಹಣ ಇದ್ದು, ನಿಮಗೆ ಒಂದು ಒಳ್ಳೆಯ ಅಧಿಕಾರ ಇದ್ದರೆ ನಿಮ್ಮ ಮುಂದೆ ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಹೇಳ್ಕೊಂಡು ಬರಲಿಕ್ಕೆ ನೂರಾರು ಜನ ಇರ್ತಾರೆ. ನಿನ್ನ ಸೌಂದರ್ಯ ಮಾಸಿ ಹೋಗಲಿ, ನಿನ್ನ ಪಾಕೆಟ್ದು ಹಣ ಖಾಲಿ ಆಗಲಿ, ನೀನು ಕೆಲಸ ಇಲ್ಲದ ಅವಸ್ಥೆಯಲ್ಲಿ ಇರಲಿ, ನೀನು ಸಾಲಗಾರನಾಗಿ ಇರು, ಅಥವಾ ರೋಗಿಯಾಗಿ ಹಾಸಿಗೆ ಹಿಡಿದಾಗ ನಿನ್ನನ್ನು ಮೂಸಿ ನೋಡಲಿಕ್ಕೆ ಬೀದಿಯಲ್ಲಿ ಹೋಗುವ ಒಂದು ನಾಯಿ ಕೂಡ ಇರಲ್ಲ. ಆಗ ನಿನಗಾಗಿರೋದು ನಿನ್ನ ಕಟ್ಕೊಂಡ ಗಂಡ, ಕಟ್ಕೊಂಡ ಹೆಂಡತಿ ಮಾತ್ರ. ಅದು 100% ಬರೆದಿಟ್ಕೊಳ್ಳಿ ಇವತ್ತು. ಹಾಗಾಗಿ ದೇವರ ವಾಕ್ಯ ಏನು ಹೇಳುತ್ತೋ ಅದನ್ನು ಮಾತ್ರ ನಾವು ಅನುಸರಿಸಿ ನಡೆಯುವ ಪ್ರಿಯರೇ. ದೇವರ ವಾಕ್ಯ ಹೇಳುತ್ತೆ, ಅದೇ ಪ್ರಕಾರ ಪುರುಷರೇ ಸರಿಯಾದ ತಿಳುವಳಿಕೆಯಿಂದ ನಿಮ್ಮ ನಿಮ್ಮ ಪತ್ನಿಯರೊಡನೆ ಸಹಜೀವನ ನಡೆಸಿರಿ. ಅವರು ಅಬಲೆಯರು ಮಾತ್ರವಲ್ಲ, ಸಜೀವ ಕೊಡುಗೆಗೆ ನಿಮ್ಮೊಂದಿಗೆ ಸಹಬಾಧ್ಯರು. ಮಕ್ಕಳನ್ನು ಎತ್ತು ಆಶೀರ್ವಾದ ಹೊಂದಲು ಅವರು ಸಹಬಾಧ್ಯರು ಎಂದು ತಿಳಿದು ಅವರನ್ನು ಗೌರವಿಸಿರಿ. ಅವರನ್ನು ಗೌರವಿಸಿರಿ. ಕಾಲು ಕಸದಂತೆ ಮಾಡಬೇಡಿ. ಮಗುವನ್ನು ಹೆರುವ ಒಂದು ಯಂತ್ರ ಅಂತ ಮಾತ್ರ ತಿಳಿಬೇಡಿ. ನಮ್ಮ ಮನೆಗೆ ಅಡಿಗೆ ಮಾಡುವವಳು, ನಮ್ಮ ಅಪ್ಪ ಅಮ್ಮನಿಗೆ ಬಟ್ಟೆ ಒಗ್ದಾಕೋವಳು ಅಂತ ಮಾತ್ರ ನೆನೆಸ್ಕೋಬೇಡಿ. ಅವಳು ನಿಮ್ಮ ಸಹಧರ್ಮಿಣಿ, ಸಹಭಾಗಿನಿ, ಎಲ್ಲ ಅವಸ್ಥೆಯಲ್ಲೂ ನಿನ್ನೊಂದಿಗೆ ಇರಬೇಕಾದವಳು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಆಗ ನಿಮ್ಮ ಪ್ರಾರ್ಥನೆಗೆ ಅಡಚಣೆ ಉಂಟಾಗುವುದಿಲ್ಲ. ನೀನು ನಿನ್ನ ಪತ್ನಿಯನ್ನು ಪ್ರೀತಿಸಿದಾಗ, ನೀನು ನಿನ್ನ ಪತ್ನಿಯನ್ನು ಗೌರವಿಸಿದಾಗ, ನೀನು ನಿನ್ನ ಪತಿಯನ್ನು ಪ್ರೀತಿಸಿ ಗೌರವಿಸಿ ವಿಧೇಯಳಾಗಿ ನಡೆದಾಗ, ಕುಟುಂಬದಲ್ಲಿ ಪ್ರಾರ್ಥನೆ ನಡೆಸುವಾಗ ನಿಮ್ಮ ಜೀವನ, ಕುಟುಂಬ ಜೀವನ ಆಶೀರ್ವಾದ ಹೊಂದಿರುತ್ತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರಿಯರೇ, ಈಗ ನಾವು ನೋಡ್ತೀವಿ ಬೈಬಲಲ್ಲಿ ರೂತ್, ಆ ಪುಸ್ತಕದಲ್ಲಿ ರೂತಳು ನೆವೋಮಿ ಅಂತ ಹೇಳುವ ತನ್ನ ಅತ್ತೆಯೊಡನೆ ಊರು ಬಿಟ್ಟು ಹೋಗ್ತಾಳೆ. ಏಕೆಂತ ಹೇಳಿದರೆ ನೆವೋಮಿಗೆ 2 ಗಂಡು ಮಕ್ಕಳಿರ್ತಾರೆ. ರೂತಳನ್ನು ಮತ್ತು ಇನ್ನೊಂದು ಸೊಸೆಯನ್ನು ಮದುವೆ ಮಾಡಿಸಿ ತಂದಿರ್ತಾರೆ. ಆದರೆ ಕಾರಣಾಂತರದಿಂದ 2 ಗಂಡು ಮಕ್ಕಳು ಕೂಡ ಸತ್ತೋಗ್ತಾರೆ. ನೆವೋಮಿ ಕರ್ಕೊಂಡು ಹೋಗುವಾಗ, ಊರು ಬಿಟ್ಟು ಹೋಗುವಾಗ, ತನ್ನ ಸ್ವದೇಶಕ್ಕೆ ಹೋಗುವಾಗ ಅರ್ಧ ದಾರಿಯಲ್ಲಿ ಸೊಸೆಯರಿಗೆ ಹೇಳ್ತಾಳೆ, ನೀವು ನಿಮ್ಮ ನಿಮ್ಮ ಊರುಗಳಿಗೆ ಹೋಗ್ಬಿಡಿ, ನಿಮ್ಮ ತವರು ಮನೆಗೆ ಹೋಗ್ಬಿಡಿ, ನನಗೆ ವಯಸ್ಸಾಯಿತು, ನನಗೆ ಬೇರೆ ಮಕ್ಕಳಿಲ್ಲ ನಿಮ್ಮನ್ನು ಕರ್ಕೊಂಡೋಗಿ ಇನ್ನೊಂದು ಮದುವೆ ಮಾಡಿಸ್ಲಿಕ್ಕೆ, ಹಾಗಾಗಿ ನೀವು ನಿಮ್ಮ ಮನೆಗೆ ಹೋಗಿಬಿಡಿ. ಇನ್ನೊಂದು ಸೊಸೆ ಹೋಗಿಬಿಡ್ತಾಳೆ. ಆದರೆ ರೂತಳು ಹೇಳ್ತಾಳೆ, ಅಮ್ಮ ನೀನು ಎಲ್ಲಿರ್ತೀಯೋ ಅಲ್ಲೇ ನಾನಿರ್ತೀನಿ, ನಿನ್ನ ಊರು ಯಾವುದು ಅದೇ ನನ್ನ ಊರು, ಯಾರು ನಿನ್ನ ಜನಾಂಗವೋ ಅವರೇ ನನ್ನ ಜನಾಂಗ, ಯಾರು ನಿನ್ನ ದೇವರೋ ಅವರೇ ನನ್ನ ದೇವರು ಕೂಡ, ನಾನು ನಿನ್ನ ಜೊತೆಗೆ ಇರ್ತೀನಿ. ಅದು ಓದುವಾಗ ನನಗೆ ತುಂಬ ಖುಷಿ ಆಯಿತು. ಪತಿ ಜೊತೆಗೆ ಇದ್ದಾಗಲೇ, ಗಂಡ ಇರುವಾಗಲೇ, ಮದುವೆಯಾಗಿ ಬಂದು 3ನೇ ದಿನಕ್ಕೆ ನಮ್ಮ ಹೆಣ್ಣುಮಕ್ಳು ಹೇಳ್ತಾರೆ, ಬೇರೆ ಮನೆ ಮಾಡ್ಕೊಂಡು ಹೋಗೋದಾದರೆ ನಾನು ನಿನ್ನ ಜೊತೆಗಿರ್ತೀನಿ, ಇಲ್ಲದಿದ್ದರೆ ನಾನಿರಲ್ಲ, ಡಿವೋರ್ಸ್ ರೆಡಿಯಾಗಿ ಕೊಡು, ನನಗಿಷ್ಟು ಬರಬೇಕು ಅಷ್ಟು ಹಣ ಕೊಟ್ಟುಬಿಡು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಕಷ್ಟದಲ್ಲೂ ದುಃಖದಲ್ಲೂ ನೋವಿನಲ್ಲೂ ನಲಿವಿನಲ್ಲೂ ಸಹಭಾಗಿಯಾಗಿರ್ತೀನಿ, ಸಮಭಾಗಿಯಾಗಿರ್ತೀನಿ, ನಾನು ಜೊತೆಗಾರ್ತಿಯಾಗಿರ್ತೀನಿ, ಜೊತೆಗಾರನಾಗಿರ್ತೀನಿ ಅಂತ ದೇವರ ಮುಂದೆ, ಪರಮಪ್ರಸಾದದ ಮುಂದೆ ನಾವು ವಾಗ್ದಾನ ಮಾಡಿ, ಚರ್ಚಲ್ಲಿ, ಗುರುಗಳ ಸಮ್ಮುಖದಲ್ಲಿ, ಅನೇಕ ಜನರ ಸಮ್ಮುಖದಲ್ಲಿ, ದೇವಾಲಯದಲ್ಲಿ, ಪಿತಾ ಸುತ್ತ ಪವಿತ್ರಾತ್ಮರ ಸಮ್ಮುಖದಲ್ಲಿ ನಾವು ಮದುವೆ ಆಗಿದ್ದು, ನಾವು ರೋಡಲ್ಲಿ ನಿಂತು ತಾಳಿ ಕಟ್ಟಿಲ್ಲ, ನಾವು ಮನೆಯೊಳಗೆ ನಿಂತು ತಾಳಿ ಕಟ್ಟಿಲ್ಲ ಪ್ರಿಯರೇ, ನಾವು ಯೇಸುವಿನ ಸನ್ನಿಧಿಯಲ್ಲಿ ತಾಳಿ ಕಟ್ಟಿದ್ದು. ಎಂಥ ಅವಸ್ಥೆಯಲ್ಲಿ ಯಾವುದೇ ಶಕ್ತಿಗಳು, ವ್ಯಕ್ತಿಗಳು ನಮ್ಮನ್ನು ಬೇರ್ಪಡಿಸಬಾರದು ಪ್ರಿಯರೇ, ಬೇರ್ಪಡಿಸಬಾರದು. ಜೊತೆಗೆ ಇರುವಾಗ ರೂತಳ ಥರ ನನ್ನ ಅತ್ತೆಯನ್ನು, ಮಾವನನ್ನು ಪ್ರೀತಿಸಿ ಗೌರವಿಸುವ ಸೊಸೆಯಾಗಿ, ಮಗಳಾಗಿ ನಾವು ಮಾರ್ಪಡಬೇಕು.
ಇರ್ಬೋದು, ವಯಸ್ಸಾದವರು ಗೊಣಗುಟ್ಬೋದು, ನಿಮ್ಮನ್ನು ಹಂಗಿಸ್ಬೋದು, ಯಾವಾಗಲೂ ವಟ ಅಂತ ಹೇಳ್ತಾ ಇರ್ಬೋದು. ವಿಶೇಷವಾಗಿ ನಿಮ್ಮ ಮಗುನ ನೀವು ವಿದ್ಯಾಭ್ಯಾಸಕ್ಕೆ ಅಂತೇಳಿ ನೀವು ಕಲಿಸ್ತಾ ಇರುವಾಗ ಮಗು ಕಲಿಯಲ್ಲ, ಎರಡು ಬಿಡ್ತೀರಾ, ಆಗ ಅತ್ತೆದು ಅಲ್ಲಿಂದ ಶುರುವಾಗುತ್ತೆ. ನಾನೇನು ಮಕ್ಕಳನ್ನ ಎತ್ತಿಲ್ವಾ, ನಾನೇನು ಸಾಕಿಲ್ವಾ, ನಾನೇನು ವಿದ್ಯಾಭ್ಯಾಸ ಮಾಡಿಲ್ವಾ, ಇವತ್ತು ಅವರೇನು ದೊಡ್ಡ ಮಟ್ಟದಲ್ಲಿ ಬೆಳೆದಿಲ್ವಾ, ನಾನೇನು ಒಡೆದು ಸಾಯಿಸಿದ್ದೀನ, ಇವಳು ಬಂದಿದ್ದಾಳಲ್ಲ ಎಮ್ಮಾರಿ, ಆ ಮಗುನ ಒಡೆದು ಸಾಯಿಸಾಕ್ಬಿಡ್ತಾಳೆ ನನ್ನ ಕಣ್ಮುಂದೆನೇ. ಅದಕ್ಕೇನು ತಲೆ ಕೆಡಿಸ್ಕೋಬೇಡಿ. ಅವರಿಗೆ ಆ ಮೊಮ್ಮಗುವಿನ ಮೇಲೆ ಇರುವ ಪ್ರೀತಿ ಅಷ್ಟೇ. ಒಂದು ಸ್ವಲ್ಪ ಒಟಗುಟ್ತಾರೆ, ಮತ್ತು ಅದು ಸರಿ ಆಗ್ತದೆ. ನಿಮ್ಮ ತಾಯಿನ ಆ ಸ್ಥಾನದಲ್ಲಿ ನಿಲ್ಲಿಸಿ ನೋಡಿ. ನಿಮ್ಮ ತಾಯಿ ಗೊಣಗುಟ್ತಾ ಇದ್ದರೆ, ನಿಮ್ಮ ತಾಯಿ ಏನಾದರೂ ಕಿರಿಕಿರಿ ಮಾಡ್ತಾ ಇದ್ದರೆ ನೀವು ಸಹಿಸಲ್ವಾ? ನಿಮ್ಮ ತಾಯಿನ ತಗೊಂಡೋಗಿ ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ದಾರಿಯಲ್ಲಿ ಬಿಸಾಕ್ತೀರಾ? ಖಂಡಿತ ಇಲ್ಲ ತಾನೇ. ನಿಮ್ಮ ತಂದೆ ತಾಯಿಯನ್ನು ನಿಮಗೆ ಪ್ರೀತಿಸಿ ಗೌರವಿಸಲಿಕ್ಕೆ ಆದರೆ ನಿಮ್ಮ ಅತ್ತೆ ಮಾವನನ್ನು ಕೂಡ ಪ್ರೀತಿಸಿ ಗೌರವಿಸಲಿಕ್ಕೆ ನಿಮ್ಮಿಂದ ಆಗಬೇಕು ಪ್ರಿಯರೇ. ರೂತಳ ಥರ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಅದೇ ಥರ ಪ್ರಿಯರೇ, ಅತ್ತೆಯರು ಕೂಡ ಮಾವಂದಿರು ಕೂಡ ಮನೆಗೆ ಬಂದ ಸೊಸೆ ಇರ್ಬೋದು, ಅಳಿಯ ಇರ್ಬೋದು, ನಿಮ್ಮ ಮಗಳನ್ನು ನಿಮ್ಮ ಮಗನನ್ನು ಯಾವ ರೀತಿ ಪ್ರೀತಿಸ್ತೀರೋ ಗೌರವಿಸ್ತೀರೋ ಅದೇ ರೀತಿ ಪ್ರೀತಿಸಿ ಗೌರವಿಸಿ. ಎಲ್ಲೋ ಹುಟ್ಟಿ ಬೆಳೆದ ಒಂದು ಹೆಣ್ಣು ಮಗಳು ಅವಳ ಕುಟುಂಬವನ್ನು ಬಿಟ್ಟು, ಅವರ ಮನೆಯವರನ್ನು ಬಿಟ್ಟು, ಅವಳ ಎಲ್ಲ ಅಕ್ಕಪಕ್ಕದವರನ್ನು ಬಿಟ್ಟು, ಊರನ್ನು ಕೇರಿಯನ್ನು ಬಂಧು ಬಾಂಧವರನ್ನು ರಕ್ತ ಸಂಬಂಧಿಗಳನ್ನು ಬಿಟ್ಟು, ಅವಳ ಎಲ್ಲ ಸಂಸ್ಕಾರಗಳನ್ನು ಬಿಟ್ಟು ಅವಳು ಇಲ್ಲಿಗೆ ಬರ್ತಾಳೆ, ನಿಮ್ಮ ಊರಿಗೆ. ಯಾವುದೋ ಭಾಷೆ ಇರ್ಬೋದು, ಯಾವುದೋ ಊರು ಇರ್ಬೋದು, ಅಲ್ಲಿಗೆ ಬರ್ತಾಳೆ. ಅಲ್ಲಿದು ಎಲ್ಲವನ್ನು ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾಳೆ. ನಿಮಗಾಗಿ, ನಿಮ್ಮ ವಂಶ ವೃದ್ಧಿ ಮಾಡಲಿಕ್ಕಾಗಿ ಮಕ್ಕಳನ್ನೆತ್ತು ಆಶೀರ್ವಾದ ಹೊಂದುತ್ತಾಳೆ. ಎಲ್ಲವನ್ನು ಅವಳು ನಿಮಗಾಗಿ ತ್ಯಾಗ ಮಾಡುವಾಗ ನೀವು ಕೂಡ ಅವಳನ್ನು ಮಗಳಾಗಿ ಸ್ವೀಕರಿಸಿ. ಇರ್ಬೋದು, ಸ್ವಲ್ಪ ಮೊಬೈಲಲ್ಲಿ ಇರ್ಬೋದು, ಸ್ವಲ್ಪ ಟಿ ವಿ ಜಾಸ್ತಿ ನೋಡ್ಬೋದು, ಸ್ವಲ್ಪ ಸೀರಿಯಲ್ ಜಾಸ್ತಿ ನೋಡ್ಬೋದು. ಅವಳಿಗಾಗಿ ಪ್ರಾರ್ಥಿಸಿ. ಪ್ರಾರ್ಥನೆಗೆ ಶಕ್ತಿ ಇದೆ. ಪ್ರಾರ್ಥನೆ ನಿಮ್ಮನ್ನು ಪರಿವರ್ತನೆ ಮಾಡುತ್ತೆ. ನವೋಮಿ ಏನು ಮಾಡ್ತಾಳೆ ಅಂತ ಹೇಳಿದರೆ, ರೂತಳು ಜೊತೆಗೆ ಬರ್ತಾಳಲ್ಲ, ತನ್ನ ಒಬ್ಬ ದೂರದ ನೆಂಟಸ್ಥರಿಂದ ಅವಳಿಗೆ ಮರುವಿವಾಹ ಮಾಡ್ತಾಳೆ. ಒಂದು ಅತ್ತೆ ತನ್ನ ಸೊಸೆಗೆ ತನ್ನ ಮಗ ಸತ್ತೋದಾಗಲೂ ಕೂಡ ಇನ್ನೊಂದು ಮದುವೆ ಮಾಡಿಸ್ತಾಳೆ ಅಂತೇಳಿ ಬೈಬಲ್ ಹೇಳುತ್ತೆ. ಒಂದು ಅತ್ತೆ ಯಾವಾಗ ತಾಯಿ ಆಗ್ತಾಳೋ, ಒಂದು ಸೊಸೆ ಯಾವಾಗ ಮಗಳಾಗ್ತಾಳೋ, ಆ ಕುಟುಂಬ, ಈ ಪ್ರಪಂಚ 100% ಉದ್ಧಾರ ಪ್ರಿಯರೇ. ಹೆಣ್ಣಿಗೆ ಎಣ್ಣೆ ಶತ್ರು. ಹೆಚ್ಚಿನ ಸೊಸೆಯಂದಿರು ಮಾವಂದಿರು ಜಗಳ ಆಡಲ್ಲ ಮನೆಯಲ್ಲಿ. ಈ ಹೆಣ್ಣು ಮಕ್ಕಳು ಇದ್ದಾರಲ್ಲ, ಏನು ಅಂತ ಹೇಳಿದ್ರೆ, ಮಗ ತುಂಬ ಪ್ರೀತಿ ಮಾಡ್ತಾ ಇರ್ತಾನೆ ತಾಯಿಗೆ. ಏಕೆಂದರೆ ನನ್ನ ಮಗ ಈಗ ಇದ್ದಾನಲ್ಲ, ಅವನೀಗ PUC ಆಯಿತು, ಆಸ್ಟ್ರೇಲಿಯಾದಲ್ಲಿ ಅವನಿಗೆ ಏರೋಸ್ಪೇಸಿಗೆ ಸೀಟ್ ಸಿಕ್ಕಿದೆ. ಏಪ್ರಿಲ್ 2 ಅವನು ಹೋಗ್ತಾನೆ. ಏನಂತ ಹೇಳಿದರೆ, ಯಾವಾಗಲೂ ಎಲ್ಲದಕ್ಕೂ ಮಮ್ಮಿ ಅಷ್ಟು ಪ್ರೀತಿ. ನನಗೆ ಸಹ ಅಷ್ಟೇ. ಏಕೆಂದರೆ ನನ್ನ ಮಗಳು MBBS ಮಾಡಲಿಕ್ಕೆ ಯುಕ್ರೇನ್ ದೇಶಕ್ಕೆ ಹೋದಾಗ ಇವನು 8th ಸ್ಟ್ಯಾಂಡರ್ಡಿಂದ ನಾನು ಇವನನ್ನು ತುಂಬ ಪ್ರೀತಿ ಮಾಡ್ತಿದ್ದೆ. ಸಣ್ಣವನಿದ್ದ, ಮತ್ತು ಯಾವಾಗಲೂ ಅವನಿಗೆ ಹುಷಾರಿರ್ತಿರ್ಲಿಲ್ಲ, ಹಾಗಾಗಿ ತುಂಬ ಪ್ರೀತಿ ಮಾಡ್ತಿದ್ದೆ. ಅವನು ನನ್ನ ಪಕ್ಕದಲ್ಲಿ ಇಲ್ಲದಿದ್ದರೆ ನನಗೇನೋ ಒಂದು ಕಳ್ಕೊಂಡಂಗೆ, ಅಷ್ಟು ಪ್ರೀತಿ. ಆ ಪ್ರೀತಿ ಏನಾಗ್ತದೆ ಅಂತ ಹೇಳಿದ್ರೆ, ಇವನೀಗ ಬೆಳೆದು ದೊಡ್ಡವನಾಗ್ತಾನೆ. ಒಂದು 10 ವರ್ಷ ಆದಮೇಲೆ ಅವನಿಗೊಂದು ಮದುವೆ ಆಗ್ತದೆ. ಆಗ ಇಷ್ಟು ತನಕ ಮಮ್ಮಿ ಅಂತ ನನ್ನ ಹಿಂದೆ ಬರ್ತಾ ಇದ್ದವನು ಇನ್ನೊಂದು ಹುಡುಗಿದ ಹಿಂದೆ ಹೋಗುವಾಗ ನ್ಯಾಚುರಲ್ ಆಗಿ ನಮಗೆ ಸ್ವಲ್ಪ ಹಿಂಗೆ ಆಗ್ತದೆ. ಅಯ್ಯೋ, ನನ್ನ ಮಗನಿಗೆ ಇದೇ ಇಷ್ಟ, ನನ್ನ ಮಗ ನಾನು ಹೇಳಿದ ಬಟ್ಟೆನೇ ಹಾಕ್ಕೊಳ್ತಿದ್ದ, ನನ್ನ ಮಗ ನನ್ನ ಹತ್ರನೇ ಎಲ್ಲ ಕೊಡ್ತಿದ್ದ, ಸಂಪಾದನೆ ಮಾಡಿ ದುಡ್ಡು ನನ್ನ ಹತ್ರ ಕೊಡ್ತಿದ್ದ. ಈಗ ಇನ್ನೊಬ್ಬರ ಹತ್ರ ಹೋಗುವಾಗ ಅದು ನಮಗೆ ಒಂದು ಚೂರು ನೋವು ಆಗ್ತದೆ, ಅಥವಾ ಏನೋ ಒಂದು ಆಗ್ಬೋದು, ನನಗೆ ಗೊತ್ತಿಲ್ಲ, ಇನ್ನೂ ನನಗೆ ಸೊಸೆ ಬಂದಿಲ್ಲ. ಆದರೆ ಪ್ರಿಯರೇ, ನೆನೆಸ್ಬೇಕು, ಈಗ ಅವನದೇ ಆದ ಒಂದು ಸಂಸಾರ ರೆಡಿ ಆಗ್ತಾ ಇದೆ, ಒಂದು ಫ್ಯಾಮಿಲಿ ಕ್ರಿಯೇಟ್ ಆಗ್ತಾ ಇದೆ. ದೇವರು ಒಂದು ಮಾಡಿದ್ದಾರೆ. ಅದಕ್ಕೆ ನೀವು ಬಿಟ್ಟು ಬಿಡಿ, ಚೆನ್ನಾಗಿರಲಿ. ನಿಮ್ಮ ಮಗ ಚೆನ್ನಾಗಿದ್ದರೆ, ನಿಮ್ಮ ಸೊಸೆ ಚೆನ್ನಾಗಿದ್ದರೆ, ನಿಮ್ಮ ಕುಟುಂಬ ಆಶೀರ್ವಾದ. ಬಿಟ್ಟಾಕಿ ಬಿಡಿ. ಅವರಿಗಾಗಿ ಪ್ರಾರ್ಥಿಸಿ. ಕುಟುಂಬನ ಒಂದು ಸೇರಿಸ್ಕೊಂಡು ಹೋಗಿ. ಕುಟುಂಬ ಆನಂದಮಯವಾಗಿರ್ತದೆ. ಹೆಣ್ಣು ಕುಟುಂಬದ ಕಣ್ಣು, ಹೆಣ್ಣು ಕುಟುಂಬದ ಹೃದಯ. ಅವಳು ಸ್ವಲ್ಪ ತ್ಯಾಗ ಮಾಡೋದಾದರೆ ಪ್ರಿಯರೇ, ಅವಳು ಸ್ವಲ್ಪ ಮನಸ್ಸು ಮಾಡೋದಾದರೆ, ಆ ಕುಟುಂಬಕ್ಕಾಗಿ ಅವಳು ಪ್ರಾರ್ಥಿಸೋದಾದರೆ 100% ದೇವರ ಆಶೀರ್ವಾದ ಆ ಕುಟುಂಬದಲ್ಲಿರುತ್ತೆ. ನಾನು ಯಾಕೆ ಹೆಣ್ಣನ್ನು ಮಾತ್ರ ತುಂಬ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಹೆಣ್ಣಾಗಿ ನನಗೆ ಗೊತ್ತು ಕುಟುಂಬದ ಸಮಸ್ಯೆಗಳು ಏನು ಅಂತ ಹೇಳಿ. ಎಷ್ಟೋ ಕಡೆ ಗಂಡ ಕುಡ್ಕಾಗಿರ್ತಾನೆ, ತುಂಬ ಕುಡಿತಾ ಇರ್ತಾನೆ, ಬಂದು ಒಡ್ಡಿ ಅಂತ ಒಡೆಯೋದು, ಮನೆಯ ವಸ್ತುಗಳನ್ನೆಲ್ಲ ಮಾರಿಬಿಡೋದು. ಎಷ್ಟೋ ಕುಟುಂಬ ನನಗೆ ಗೊತ್ತು. ಒಂದು ಕುಟುಂಬ ನನಗೆ ಗೊತ್ತು, ಮಕ್ಕಳ ಪುಸ್ತಕ ಉಂಟಲ್ಲ,
ಮಕ್ಕಳು ಸೈನ್ಸ್ ಓದ್ತಾ ಇದ್ರು PUCಯಲ್ಲಿ. ಆ ಮಕ್ಕಳ ಪುಸ್ತಕನ ತಗೊಂಡೋಗಿ ಮಾರಿ ಸಾರಾಯಿ ಕುಡಿದ ಒಂದು ವ್ಯಕ್ತಿಯನ್ನು ನನಗೆ ಗೊತ್ತಿದೆ. ಅವರು ಅಳ್ತಾ ಇದ್ರು, ಸಿಸ್ಟರ್ ನನ್ನ ಪುಸ್ತಕ ಎಲ್ಲ ತಗೊಂಡೋಗಿ ನಮ್ಮ ಅಪ್ಪ ಮಾರಿಬಿಟ್ರು, ನಾನು ಏನು ಮಾಡೋದು? ನಾನು ಹೇಳಿದೆ, ಅದು ಯಾವ ಆಥರ್ ಅಂತ ಯೂಟ್ಯೂಬಲ್ಲಿ ಹೋಗಿ ನೋಡಿ ಅಥವಾ ನೆಟ್ಟಲ್ಲಿ ನೋಡಿ, ಅದು PDF ಸಿಗ್ತದೆ, ಪ್ರಿಂಟೌಟ್ ತಗೊಳ್ಳಿ, ಏನೂ ಆಗಲ್ಲ, ಏನೂ ಆಗಲ್ಲ, ಸಹಿಸ್ಕೊಂಡು ಹೋಗಿ. ಅಪ್ಪ ಅಲ್ವಾ, ಏನು ಮಾಡೋಕ್ಕಾಗುತ್ತೆ? ಎಷ್ಟೋ ವೇಳೆ ಪ್ರೀತಿ ಮಾಡೋಕ್ಕಾಗಲ್ಲ, ಗೌರವಿಸೋಕ್ಕಾಗಲ್ಲ, ಆದರೆ ಪ್ರೀತಿ ಮಾಡಬೇಕು, ಗೌರವಿಸಬೇಕು. ಅವರ ಮುಖಾಂತರ ನಾವು ಈ ಲೋಕಕ್ಕೆ ಬಂದಿದ್ದೀವಿ, ಅವರ ಮುಖಾಂತರ ನಮಗೆ ಆಶೀರ್ವಾದ ಇದೆ. ಏನೋ ಇರಲಿ, ಒಂದು ಹೆಣ್ಣಾಗಿ ಒಂದು ತಾಯಿಯಾಗಿ ನಾನು ಹೇಳ್ತಿದ್ದೀನಿ ಪ್ರಿಯರೇ, ನನ್ನ ಗಂಡ 8 ವರ್ಷ ಒಮಾನ್ ದೇಶದಲ್ಲಿ ಕೆಲಸ ಮಾಡ್ತಾಯಿದ್ರು. ಆಗ ನನ್ನ ಮಕ್ಕಳು ತುಂಬ ಸಣ್ಣವರು. ನಾನು ಮನೆಯಲ್ಲಿ ಮಕ್ಕಳಿಬ್ಬರನ್ನ ಇಟ್ಕೊಂಡು ಇರ್ತಿದ್ದೆ ಮನೆಯಲ್ಲೇ ಬೆಂಗಳೂರಲ್ಲಿ. ನಾನು ನನ್ನ ಹೆಸರಿನ ಮುಂದೆ ಮಂಜುಳಾ ಜಾಯ್ ಅಂತಿದೆ, ನನ್ನ ಗಂಡನ ಹೆಸರು ಸೇರಿಕೊಂಡಿದ್ದೆ. ನಾನು ಒಂದು ಗಂಡ ಬಿಟ್ಟವಳಾಗಿದ್ದರೆ ಅಥವಾ ನನಗೆ ಗಂಡ ಇಲ್ಲದವಳಾಗಿದ್ದರೆ 10 ಗಂಟೆ 11 ಗಂಟೆ ತನಕ ನನ್ನ ಅಮ್ಮ, ಅಕ್ಕ, ಸಿಸ್ಟರ್ ಅಂತ ಕರೆಯುವವರು 12 ಗಂಟೆ ಆದರೆ ಮನೆ ಬಾಗಿಲು ಬಡಿತಾರೆ. ಇದು ನ್ಯಾಚುರಲ್, ಇದು ಫ್ಯಾಕ್ಟ್. ಕುಡ್ಕ ಇರಲಿ, ಕುಂಟ ಇರಲಿ, ಎಂಥವನೇ ಇರಲಿ, ನಮಗೆ ಒಂದು ಗಂಡ ಅಂತಿದ್ರೆ ನಮ್ಮ ಜೀವನದಲ್ಲಿ ಒಂದು ಬೆಲೆ. ಎಷ್ಟೋ ಮಂದಿ ಹೇಳ್ತಾರೆ ಹೆಣ್ಣು ಮಕ್ಕಳು, ನಾನು ಗಂಡ ಇಲ್ಲದೆ ಒಬ್ಬಂಟಿಯಾಗಿ ಸಾಧನೆ ಮಾಡ್ತಿಂತ. ಸಾಧನೆ ಮಾಡಬಹುದು, ಅಷ್ಟು ಈಸಿ ಇಲ್ಲ. ನೀನು ಎಲ್ಲವನ್ನು ಎದುರಿಸಲಿ ನಿಲ್ಲಕ್ಕೆ ನಿನ್ನ ಗುಂಡಿಗೆ ನಿನಗೆ ಗಟ್ಟಿ ಇರಬೇಕಾಗ. ನಿನ್ನನ್ನೊಂದು ವ್ಯಭಿಚಾರಿಣಿ ಅಂತ ಹೇಳ್ತಾರೆ, ನೀನೊಂದು ನಡತೆಗೆಟ್ಟವಳು ಅಂತ ಹೇಳ್ತಾರೆ, ನೀನು ಮಾನ ಮರ್ಯಾದೆ ಇಲ್ಲದವಳು ಅಂತ ಹೇಳ್ತಾರೆ. ಅದನ್ನೆಲ್ಲ ಸಹಿಸಲಿಕ್ಕೆ ನಿನಗೆ ಶಕ್ತಿ ಇದೆಯಾ? ದೇವರು ಒಂದುಗೂಡಿಸಿದನು ಯಾವುದೇ ಶಕ್ತಿಗಳೋ ವ್ಯಕ್ತಿಗಳೋ ಬೇರ್ಪಡಿಸಬಾರದು ಪ್ರಿಯರೇ. ನನಗೆ ಅವತ್ತೊಬ್ಬರು ಲಾಯರ್ ಸಿಕ್ಕಿ ಹೇಳಿದರು, ಸಿಸ್ಟರ್ ಪ್ರೇಯರ್ ಮಾಡಿ, ಈಗ ಕ್ರಿಶ್ಚಿಯನ್ಸ್ ಡಿವೋರ್ಸ್ ಆಗುವಷ್ಟು ಯಾರೂ ಆಗ್ತಾ ಇಲ್ಲ ಪ್ರಿಯರೇ. ಕ್ರಿಶ್ಚಿಯನ್ಸ್ ಅಂತ ಹೇಳೋದು ಕೂಡಿ ಬಾಳಿದಾಗ ಕುಟುಂಬ ಅಂತ ಪ್ರಪಂಚಕ್ಕೆ ತೋರಿಸಿಕೊಟ್ಟಿದ್ದು. ಮಾತೆ ಮರಿಯಮ್ಮ, ಸಂತ ಜೋಸೆಫರು. ನನಗೆ ಸಂತ ಜೋಸೆಫರನ್ನ ಎಷ್ಟು ಉನ್ನತ ಮಟ್ಟದಲ್ಲಿ ನನಗೆ ಸ್ಥಾನಮಾನ ಇದೆ ಅಂತ ಹೇಳಿದರೆ ನನ್ನ ಹೃದಯದಲ್ಲಿ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ವರ್ಷ ಸಂತ ಜೋಸೆಫರ ವರ್ಷ ಪ್ರಿಯರೇ. ಏನು ಗೊತ್ತಾ, ಸಂತ ಜೋಸೆಫರು ನೋಡಿ ಕನಸಲ್ಲಿ ದೇವದೂತರು ಅವರಿಗೆ ದರ್ಶನ ಕೊಟ್ಟು ಹೇಳ್ತಾರೆ, ನೀನು ತಾಯಿಯನ್ನು ಮಗುವನ್ನು ಕರ್ಕೊಂಡು ಹೋಗಿಬಿಡು, ಮಗುವನ್ನು ಕೊಲ್ಲಿಕ್ಕೆ ಹೆರೋದ ಅರಸ ಕಾಯ್ತಾ ಇದ್ದಾನೆ. ಪ್ರಿಯರೇ, ಏನು ಅಂತ ಹೇಳಿದರೆ ಮಾತೆ ಮರಿಯಮ್ಮ ಆಗ ತಾನೇ ಡೆಲಿವರಿ ಆಗಿರ್ತಾರೆ. ಈಗಿನ ಕಾಲದಲ್ಲಿ ನಮಗೆ ಗೊತ್ತು, ಒಂದು ಡೆಲಿವರಿ ಆಗಿ ಒಂದು ನಡಿಬೇಕಾದ್ರೆ 4 ಜನ ಇಟ್ಕೋಬೇಕು, ಒಂದು 10 ದಿನ ತನಕ ತತ್ಲಾಡ್ತಾ ಇರ್ತೀವಿ ಅಂತ ಒಂದು ಇದರಲ್ಲಿ ಮಗು ಹುಟ್ಟಿದ ತಕ್ಷಣ ಮಾತೆ ಮರಿಯಮ್ಮನವ್ರನ್ನ ಸಂತ ಜೋಸೆಫರು ಕತ್ತೆಯ ಮೇಲೆ ಕೂರಿಸ್ಕೊಂಡು ಈಜಿಪ್ಟ್ ದೇಶಕ್ಕೆ ಕರ್ಕೊಂಡು ಹೋಗ್ತಾರೆ. ಎಂಥ ಒಂದು ಕರ್ತವ್ಯ ಬದ್ಧರಾದವರು ನೋಡಿ, ಕರ್ತವ್ಯ ಬದ್ಧರಾದವರು. ಮದುವೆಗೆ ಮುಂಚೆ ಮಾತೆ ಮರಿಯಮ್ಮನವರು ಗರ್ಭ ಧರಿಸಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ಅವರಿಗೆ ಅವಮಾನ ತೋರಿಸಬಾರ್ದು ಅಂತೇಳಿ ಸಂತ ಜೋಸೆಫರು ಯಾರಿಗೂ ಹೇಳದಂತೆ ಹಾಗೆ ಬಿಟ್ಟು ಬಿಡೋಣ ಅಂತಿದ್ರು. ಆ ದೇವದೂತರು ದರ್ಶನ ಕೊಟ್ಟು ಹೇಳ್ತಾರೆ, ಅವರು ಸುಮ್ಮನೆ ಅಲ್ಲ ಗರ್ಭ ಧರಿಸಿದ್ದು, ದೇವರಿಂದ ಪವಿತ್ರಾತ್ಮರಿಂದ ಗರ್ಭ ಧರಿಸಿದ್ದು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಬೈಬಲ್ ಹೇಳುತ್ತೆ ಸಂತ ಜೋಸೆಫರು ನೀತಿವಂತರಾಗಿದ್ದರು. ನಿನ್ನ ಕುಟುಂಬಕ್ಕೆ ನೀನು ಶಿರಸಾಗಿರಬೇಕು, ನಿನ್ನ ಕುಟುಂಬಕ್ಕೆ ನೀನು ರಕ್ಷಕನಾಗಿರಬೇಕು. ಅದೇ ರೀತಿ ಸ್ತ್ರೀಯರೇ, ತಾಯಿಯಂದಿರೇ, ನಿಮ್ಮ ಗಂಡಂದಿರು ಏನೇ ಆಗಿರಲಿ ಮೊಣಕಾಲೂರಿ ಪ್ರಾರ್ಥಿಸಿ, ಯೇಸುವೆ ನನ್ನ ಗಂಡ ಕುಡುಕನಾಗಿದ್ದಾನೆ ಸ್ವಾಮಿ, ನನ್ನ ಗಂಡ ಕಾಮಾಂಧಕನಾಗಿದ್ದಾನೆ ಯೇಸುವೆ, ನನ್ನ ಗಂಡನಲ್ಲಿ ಇಂಥ ದುರ್ಗುಣಗಳಿದೆ ಸ್ವಾಮಿ, ಆ ಎಲ್ಲ ದುರ್ಗುಣ ದುರಭ್ಯಾಸಗಳು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲೇ ಬಿಟ್ಟು ಸುಟ್ಟು ಬೂದಿ ಆಗಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ನನ್ನ ಗಂಡ ಕುಡಿಯುವಾಗ ಇನ್ನು ಮುಂದೆ ಅದು ಕಹಿಯಾಗಿ ವಾಂತಿಯಾಗಿಯೂ ಪರಿಣಮಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಪ್ರಿಯರೇ, ಇನ್ನೊಂದು ಕ್ಯಾರೆಕ್ಟರ್ ನಾವು ಬೈಬಲಲ್ಲಿ ನೋಡ್ತೀವಿ, ಎಸ್ತೇರ ಎಂಥ ಒಳ್ಳೆ ತ್ಯಾಗ ಮಾಡ್ತಾಳೆ ಅಂತ ಹೇಳಿದರೆ ಪ್ರಿಯರೇ, ಆ ದೇಶದ ರಾಜ್ನಿಯಾಗಿ, ಆ ರಾಜನ ಮಡದಿಯಾಗಿ ಹೋಗಿ ರಾಣಿಯಾದರೂ ಆ ಜನಾಂಗವನ್ನು, ಯಹೂದ್ಯ ಕುಲವನ್ನು ರಕ್ಷಿಸಲಿಕ್ಕಾಗಿ ಅವಳು ತವಕ ಪಡ್ತಾಳೆ, ರಕ್ಷಿಸ್ತಾಳೆ ಕೂಡ. ನಾವು ನಮ್ಮ ಕುಟುಂಬ, ನಮ್ಮ ಮಕ್ಕಳು, ನಮ್ಮ ಪತಿ, ನಮ್ಮ ಅಪ್ಪ ಅಮ್ಮ, ನಮ್ಮ ಅಣ್ಣ ತಮ್ಮ, ನಮ್ಮ ಬಂಧು ಬಾಂಧವರು ಅಂತ ಮಾತ್ರ ನೋಡುವಾಗ ಪ್ರಿಯರೇ, ಎಸ್ತೇರಳಿಂದ ನಾವು ಕಲಿಬೇಕು. ನಮ್ಮ ಜನಾಂಗವನ್ನು, ನಮ್ಮ ದೇಶವನ್ನು, ನಮ್ಮ ರಾಜ್ಯವನ್ನು, ನಮ್ಮ ಜಿಲ್ಲೆಯನ್ನು, ನಮ್ಮ ಪ್ರಾಂತ್ಯವನ್ನು ಕಾಪಾಡಲಿಕ್ಕಾಗಿ ಮೊಣಕಾಲೂರಿ ಪ್ರಾರ್ಥಿಸುವ ಮಗಳಾಗಿ ನಾವು ಅನುಗ್ರಹಿಸಲ್ಪಡಬೇಕು. ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸಬೇಕು ಪ್ರಿಯರೇ.
ಎಲ್ಲ ಸ್ತ್ರೀಯರು ಬರೀ ನಮ್ಮ ಕುಟುಂಬ ಮಾತ್ರ ಅಲ್ಲ, ಸ್ತ್ರೀಯರು ಹೆಚ್ಚು ಉಪವಾಸ ಮಾಡಿ ಪ್ರೇಯರ್ ಮಾಡ್ತೀರಾ, ಹೆಚ್ಚು ಚರ್ಚಿಗೆ ಬರ್ತೀರಾ. ಧ್ಯಾನಕೂಟದಲ್ಲಿ ಎಲ್ಲ ಕಡೆ ಜಾಸ್ತಿ ನೋಡೋದು ಸ್ತ್ರೀಯರೇ, ಪುರುಷರಿಲ್ಲ ಅಂತ ನಾನು ಹೇಳಲ್ಲ, ಎಲ್ಲರೂ ಬರ್ತೀರಾ. ಆದರೆ ಇದೆಲ್ಲ ಟೈಮ್ ಸಿಗ್ತದೆ ಸ್ತ್ರೀಯರಿಗೆ. ಯಾಕೆಂತ ಹೇಳಿದರೆ ಈಗಿನ ಕಾಲದಲ್ಲಿ ಸ್ತ್ರೀಯರು ಪುರುಷರು ಕೆಲಸಕ್ಕೆ ಹೋಗೋದಾದರೂ ಅನೇಕ ಮಂದಿ ಇವತ್ತು ಹೌಸ್ ವೈಫ್ ಆಗಿದ್ದಾರೆ. ನಿಮ್ಮ ಕೆಲಸ ಕಾರ್ಯಗಳು ಮುಗಿದ ಮೇಲೆ ನಿಮಗೆ ಮೊಣಕಾಲೂರಿ ಪ್ರಾರ್ಥಿಸಲಿಕ್ಕೆ, ದೇವಾಲಯಕ್ಕೆ ಬಂದು ಆರಾಧನೆಯಲ್ಲಿ ಭಾಗವಹಿಸಲಿಕ್ಕೆ, ಪರಮಪ್ರಸಾದದ ಮುಂದೆ ಕೂರಲಿಕ್ಕೆ, ಬೈಬಲ್ ಓದೋಕ್ಕೆ ಸಮಯ ಸಿಗುತ್ತೆ. ನಿಮಗೆ ಸಮಯ ಸಿಕ್ಕುವಾಗ ನಮ್ಮ ದೇಶಕ್ಕಾಗಿ, ನಮ್ಮ ರಾಜಕಾರಣಿಗಳಿಗಾಗಿ, ಎಲ್ಲ ಡಾಕ್ಟರ್ಸಿಗಳಿಗಾಗಿ, ಎಲ್ಲ ನರ್ಸಸ್ಗಳಿಗಾಗಿ, ಎಲ್ಲ ಟೀಚರ್ಸ್ಗಳಿಗಾಗಿ, ಪ್ರಪಂಚದಲ್ಲಿರುವ 740 ಕೋಟಿ ಜನರಿಗಾಗಿ ಪ್ರಾರ್ಥಿಸುವ ಕೃಪೆಯಿಂದ ನಾವು ತುಂಬಲ್ಪಡಬೇಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ನಾವು ನೋಡ್ತೀವಿ ಹೊಸ ಒಡಂಬಡಿಕೆಯಲ್ಲಿ ಮಾರ್ತಾ ಮತ್ತು ಮರಿಯನವರ ಒಂದು ಕ್ಯಾರೆಕ್ಟರ್. ಮಾರ್ತಾ ಮತ್ತು ಮರಿಯಳ ಮನೆಗೆ ಯೇಸು ಸ್ವಾಮಿ ಹೋಗ್ತಾರೆ. ಮಾರ್ತಾ ಮತ್ತು ಮರಿಯಳ ಮನೆಗೆ ಯೇಸು ಸ್ವಾಮಿ ಹೋದಾಗ ಮರಿಯ ಯೇಸುವಿನ ಪಾದದ ಬುಡದಲ್ಲಿ ಕುಳಿತು ಯೇಸು ಹೇಳೋದನ್ನೆಲ್ಲ ಕೇಳ್ತಾ ಇರ್ತಾಳೆ, ಅಂದರೆ ದೇವರ ವಾಕ್ಯವನ್ನು ಆಲಿಸ್ತಾ ಇರ್ತಾಳೆ. ಮಾರ್ತಾ ಅಡಿಗೆ ಕೆಲಸದಲ್ಲಿ, ಅತಿಥಿ ಸತ್ಕಾರದಲ್ಲಿ ಬ್ಯುಸಿಯಾಗಿರ್ತಾಳೆ. ನಾನು ಹೇಳೋದಿಲ್ಲ ಸೇವೆ ಮಾಡೋದು, ಅತಿಥಿ ಸತ್ಕಾರ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಮಾರ್ತಾ ಏನು ಮಾಡ್ತಾಳೆ ಅಂತ ಹೇಳಿದರೆ, ಮಾರ್ತಾ ಅಲ್ಲಿ ಕಂಪ್ಲೇಂಟ್ ಮಾಡ್ತಾಳೆ. ಇಲ್ಲಿ ನಾವು ಅನೇಕರ ಕಂಪ್ಲೇಂಟ್ ಬಾಕ್ಸ್ಗಳು, ಯಾವಾಗಲೂ ನಮ್ಮಲ್ಲಿ ಏನಾದರೂ ಒಂದು ಕೊಡಕು ಹುಡ್ಕೋದು, ಏನಾದರೂ ಒಂದು ಒಡಕು ಕೊರತೆ ಹುಡ್ಕೋದು. ಎಷ್ಟು ದೇವರ ಆಶೀರ್ವಾದ ಕೊಟ್ಟಿದ್ರು ಸಹ, ಅಯ್ಯೋ ಏನು ಆಶೀರ್ವಾದ ಅದು, ಮಕ್ಕಳು ಹೇಗಿದ್ದಾರೆ, ಅಯ್ಯೋ ಹೆಂಗಿದ್ದಾರೆ ಏನೋ ಯಾರಿಗೆ ಗೊತ್ತು, ನಿಮ್ಮ ಮಕ್ಕಳು ಚಂದ ಓದ್ತಾ ಇದ್ದಾರಲ್ಲ, ಅಯ್ಯೋ ಏನು ಓದ್ತಿದ್ದಾರೆ ಏನೋ, ಅಯ್ಯೋ ನಿಮ್ಮ ಮಕ್ಕಳಿಗೆ ಒಳ್ಳೆ ಕೆಲಸ ಸಿಕ್ಕಿದೆಯಲ್ಲ, ಅಯ್ಯೋ ಏನು ಕೆಲಸ ಸಿಕ್ಕಿದೆಯೇನೋ, ನಿಮ್ಮ ಗಂಡ ತುಂಬ ಒಳ್ಳೆಯವರಲ್ಲ ರೀ, ಕುಟುಂಬನ ಚೆನ್ನಾಗಿ ನಡೆಸ್ತಾರಲ್ಲ, ಅಯ್ಯೋ ಏನು ನಡೆಸ್ತಾರೆ ಏನೋ. ಯಾವಾಗಲೂ ನೆಗೆಟಿವ್ಸ್ ಹೇಳೋದು, ಕೊಡಕು ಹೇಳೋದು, ಬೇರೆಯವರ ಬಗ್ಗೆ ಚಾಡಿ ಹೇಳೋದು, ಕಂಪ್ಲೇಂಟ್ ಮಾಡುವ ಕಂಪ್ಲೇಂಟ್ ಬಾಕ್ಸ್ಗಳು. ಅದೇ ರೀತಿಯಲ್ಲಿ ಮಾರ್ತಾ ಯೇಸು ಸ್ವಾಮಿ ಹತ್ರ ಕಂಪ್ಲೇಂಟ್ ಮಾಡ್ತಾಳೆ, ನೋಡಿ ನಾನು ಮಾತ್ರ ಕೆಲಸ ಮಾಡ್ತಿದ್ದೀನಿ, ಇವಳು ನಿಮ್ಮ ಪಕ್ಕದಲ್ಲಿ ಸುಮ್ಮನೆ ಕೂತಿದ್ದಾಳೆ ನೋಡಿ. ಯೇಸು ಹೇಳ್ತಾಳೆ, ಮಾರ್ತಾ ಮಾರ್ತಾ ಯಾಕೆ ನೀನು ಗಡಿಬಿಡಿಗೊಳ್ತೀಯ, ಅವಳು ತಕ್ಕದಾದದನ್ನು ಆರಿಸಿಕೊಂಡಿದ್ದಾಳೆ. ಪ್ರಿಯರೇ, ಅಂದರೆ ಮರಿಯ ದೇವ್ರ ವಾಕ್ಯ ಕೇಳ್ತಿದ್ದಾಳೆ, ನೀನು ಸುಮ್ಮನೆ ಇದೆಯಾ ಹಂಗೆ ಅಲ್ಲ. ಯೇಸು ಸ್ವಾಮಿ ಹೇಳಿದ್ದು, ಕಂಪ್ಲೇಂಟ್ಗಳಾಗಬೇಡಿ, ತೀರ್ಪು ಮಾಡಬೇಡಿ, ನಿನಗೂ ತೀರ್ಪಾಗುವುದಿಲ್ಲ. ಮತ್ತಾಯ 7:1 ಹೇಳುತ್ತೆ. ಯಾವಾಗಲೂ ತೀರ್ಪು ಮಾಡುವಿಕೆ. ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳ ಮುಂದೆ ಗುರು ಹಿರಿಯರನ್ನು ಬೈಯೋದು, ನಮ್ಮ ಮಕ್ಕಳ ಮುಂದೆ ಹಿರಿಯರನ್ನು ಬೈಯೋದು, ಮನೆಯಲ್ಲಿರುವ ಅತ್ತೆ ಮಾವನನ್ನು ಬೈಯೋದು. ನಾನು ಒಂದು ಹೇಳ್ತೀನಿ ಪ್ರಿಯರೇ, ಏನು ಬಿತ್ತುತ್ತೀವೋ ಅದೇ ಕುಯ್ತೀವಿ. ನೀನು ನಿನ್ನ ಅತ್ತೆ ಮಾವನನ್ನು ಗೌರವಿಸಿದರೆ, ನೀನು ಸಿಸ್ಟರ್ಸ್ ಫಾದರ್ಸನ್ನು ಗೌರವಿಸಿದರೆ, ನಿನ್ನ ಮಕ್ಕಳು ನಾಳೆ ಅದೇ ಕ್ಯಾರೆಕ್ಟ್ರನ್ನು ಅಳವಡಿಸ್ಕೊಳ್ತಾರೆ. ಅವರ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ತಾರೆ. ನಾವು ಯಾವಾಗ ಪರದೂಷಣೆ ಮಾಡಿಕೊಂಡು, ಚಾಡಿ ಹೇಳ್ಕೊಂಡು, 24 ಗಂಟೆ ಟಿ ವಿಯಲ್ಲಿ ಇದ್ಕೊಂಡು, 24 ಗಂಟೆ ಮೊಬೈಲ್ ಇದ್ಕೊಂಡು, 6 ಗಂಟೆ ಆದರೆ ಅಯ್ಯೋ ಇವತ್ತು ಸೀರಿಯಲ್ ಕರೆಂಟು ಹೋಗ್ಬಿಟ್ಟಿದೆ, ನಮ್ಮ UPS ಕೂಡ ಕೆಟ್ಟೋಗ್ಬಿಟ್ಟಿದೆ ಅಂತೇಳಿ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರೆ, ನಾಳೆ ನಿಮ್ಮ ಮಕ್ಕಳು ಕೂಡ ಟಿ ವಿಯಲ್ಲಿ ಮೊಬೈಲಲ್ಲಿ ಇರುವಾಗ, ನೀನು ಮೊಬೈಲ್ನ ಹಿಂದಕ್ಕೊಂದ್ಸಲ ಮುಂದಕ್ಕೊಂದ್ಸಲ ತಿಕ್ತಾ ಇರುವಾಗ, ನಿಮ್ಮ ಮಕ್ಕಳ ಹತ್ರ ಮೊಬೈಲ್ ನೋಡಬೇಡ ಅಂತ ಹೇಳಕ್ಕಿರುವ ಅಧಿಕಾರ ನಿನಗಿರಲ್ಲ. ನೀನು ಸಾರಾಯಿ ತಂದು ಕುಡ್ಕೊಂಡು ಒಂದ್ಸಲ ಮೇಲಕ್ಕೊಂದ್ಸಲ ಕೆಳಕ್ಕೊಂದ್ಸಲ ತಟ್ಟಿ ಮುಚ್ಚಳ ಬಿಚ್ಚಿ ಕಡಕಡ ಅಂತ ಕುಡಿಯುವಾಗ, ನಿನ್ನ ಮಕ್ಕಳ ಹತ್ರ ನೀನು ಕುಡಿಬೇಡ, ನೀನು ಸೇದಬೇಡ, ನೀನು ಪರಸ್ತ್ರೀನ ನೋಡಬೇಡ, ನೀನು ಪರಪುರುಷನನ್ನು ನೋಡಬೇಡ ಅಂತ ಹೇಳುವ ಅಧಿಕಾರ ನಮಗೆ ಇರಲ್ಲ ಹೇಳಕ್ಕೆ. ನಾವು ಏನು ಬಿತ್ತುತ್ತೀವೋ ಅದನ್ನೇ ಕೊಯ್ತೀವಿ. ನಾವು ನಮ್ಮ ಮಕ್ಕಳ ಮುಂದೆ ಏನು ಮಾಡ್ತೀವೋ ಅದನ್ನೇ ನೋಡಿ ನೋಡಿ ನಮ್ಮ ಮಕ್ಕಳು ಕಲಿತಾರೆ. ನೀನು ನಿನ್ನ ಗಂಡ ಹೆಂಡತಿ 24 ಗಂಟೆ ಜಗಳಾಡ್ತಾ ಇದ್ದರೆ ನಿಮ್ಮ ಮಕ್ಕಳು ಹೇಳ್ತಾರೆ, ಥೂ ಮದುವೆ ಜೀವನ ಏನು ಜೀವನ, ನನಗೆ ಮದುವೆನೂ ಬೇಡ ಏನೂ ಬೇಡ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಮಕ್ಕಳ ಮುಂದೆ ಪ್ರಾರ್ಥಿಸುವ ತಂದೆ ತಾಯಿಗಳಾಗಿ, ಮಕ್ಕಳ ಮುಂದೆ ಗುರು ಹಿರಿಯರನ್ನು ಗೌರವಿಸುವ ತಂದೆ ತಾಯಿಗಳಾಗಿ ಮಾರ್ಪಡಿ. ಕಂಪ್ಲೇಂಟ್ ಬಾಕ್ಸ್ಗಳಾಗಬೇಡಿ. ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾ ಇರೋದು, ಯಾವಾಗಲೂ ಗೊಣಗುಟ್ಟುತ್ತಾ ಇರೋದು, ಯಾವಾಗಲೂ ಪಿರಿಪಿರಿ ಮಾಡ್ತಾ ಇರೋದು, ಅದು ಮಾಡೋಕ್ಕೆ ಹೋಗಬೇಡಿ ಪ್ರಿಯರೇ, ಮಾಡೋಕ್ಕೆ ಹೋಗಬೇಡಿ. ಇವತ್ತು ಎಷ್ಟೋ ತಂದೆ ತಾಯಿಗಳು ಮಕ್ಕಳ ಮುಂದೆನೇ ಕದ್ದು ಮುಚ್ಚಿ ಪರಸ್ತ್ರೀಗೆ ಪರಪುರುಷನಿಗೆ ಮೆಸೇಜ್ ಮಾಡೋದು. ನಾವು ಹಾಗೆ ಮಾಡುವಾಗ
ಪಕ್ಕದ ರೂಮಲ್ಲಿ ಕುಳಿತು ನಿಮ್ಮ ಮಕ್ಕಳು ಕೆಟ್ಟ ಚಿತ್ರವನ್ನು ನೋಡ್ತಾ ಇರ್ತಾರೆ, ಕೆಟ್ಟ ಕೆಲಸ ಮಾಡ್ತಾ ಇರ್ತಾರೆ. ನಿಮ್ಮ ಮಕ್ಕಳು ಇವತ್ತು ಹಸ್ತಮೈಥುನ ಸಲಿಂಗ ಕಾಮಕ್ಕೆ ಬಲಿಯಾಗ್ತಾ ಇದ್ದಾರೆ. ಸಲಿಂಗ ಕಾಮಿಗಳು ಇವತ್ತು ಹೆಚ್ಚಾಗ್ತಾ ಇದ್ದಾರೆ. ಪ್ರಿಯರೇ, ಒಂದು ಕುಟುಂಬ ದೇವಾಲಯ, ಕುಟುಂಬದಲ್ಲೇ ಯೇಸು ಸ್ವಾಮಿ ಹುಟ್ಟಿ ಬಂದಿದ್ದು. ಯೇಸು ಸ್ವಾಮಿ ಒಬ್ಬರು ದೇವರು, ಅವರಿಗೆ ಹೇಗೆ ಬೇಕಾದರೂ ಈ ಲೋಕಕ್ಕೆ ಬರ್ಬೋದಿತ್ತು. ದಬ್ಬಂತ ಆಕಾಶದಿಂದ ಕೆಳಗೆ ಬೀಳ್ಬೋದಿತ್ತು, ಹೇಗೆ ಬೇಕಾದರೆ ಬರ್ಬೋದಿತ್ತು. ಒಂದು ಸ್ತ್ರೀಯ ಮೂಲಕ ಒಂದು ಮನುಷ್ಯರಾಗಿ ಸಾಕು ತಂದೆ ಜೋಸೆಫನೊಂದಿಗೆ ಕುಟುಂಬ ಜೀವನವನ್ನು 30 ವರ್ಷಗಳ ಕಾಲ ಪರಿಶುದ್ಧ ಜೀವನವನ್ನು ನಡೆಸಿದ್ರು ಒಂದು ಮಗನಾಗಿ. ಸಂತ ಜೋಸೆಫರು ಅರ್ಧದಲ್ಲಿ ತೀರಿ ಹೋದರು. ಯೇಸು ಸ್ವಾಮಿ ಮಾತೆ ಮರಿಯಮ್ಮನವರ ಜವಾಬ್ದಾರಿ ಹೊತ್ತುಕೊಂಡ್ರು. ಎಷ್ಟರ ತನಕ ಹೊತ್ತುಕೊಂಡ್ರು ಅಂತ ಹೇಳಿದ್ರೆ, ಅವರು ಸುವಾರ್ಥ ಕಾರ್ಯದಲ್ಲಿ ಇದ್ದಾಗಲೂ ಕೂಡ, ಶಿಲುಬೆ ಮೇಲೆ ಪ್ರಾಣ ಬಿಟ್ಟಾಗಲೂ ಕೂಡ ತನ್ನ ಪ್ರೀತಿಯ ಶಿಷ್ಯರ ಹತ್ರ ಹೇಳ್ತಾರೆ, ಇಗೋ ನಿನ್ನ ತಾಯಿ, ಇಗೋ ನಿನ್ನ ತಾಯಿ. ಇವತ್ತಿನಿಂದ ನನ್ನ ತಾಯಿ ನಿನ್ನ ತಾಯಿ ಜವಾಬ್ದಾರಿ ವಹಿಸಿಕೊಡ್ತಾರೆ. ಅವರಿಗೆ ಬೇರೆ ಮಕ್ಕಳಿಲ್ಲ, ನಾನೊಬ್ಬನೇ ಮಗ ಇದ್ದೆ. ಇವತ್ತು ನಾನು ನನ್ನ ಕಾರ್ಯ ಈ ಲೋಕದಲ್ಲಿ ಮುಗಿಸಿ ಒಂದು ಮನುಷ್ಯನಾಗಿ ಹುಟ್ಟಿ ನಾನು ಏನು ಸಾಧನೆ ಮಾಡೋಕ್ಕೆ ಬಂದನೋ ಅದು ಮುಗೀತು. ಇವತ್ತಿಗೆ ನಾನು ಹೋಗ್ತಾ ಇದ್ದೀನಿ ನನ್ನ ಸಾಮ್ರಾಜ್ಯಕ್ಕೆ, ನನ್ನ ರಾಜ್ಯಕ್ಕೆ. ನನ್ನ ತಾಯಿಯನ್ನು ನೀನು ನೋಡ್ಕೋ. ತಾಯಿ ಹತ್ರ ಹೇಳ್ತಾರೆ, ಅಮ್ಮ ಅದು ನಿನ್ನ ಮಗ, ಅಮ್ಮ ನಿನ್ನ ಮಗ. ಕರ್ತವ್ಯ ಬದ್ಧತೆ, ಒಂದು ದೇವರಾಗಿ ಅವರು ಈ ಲೋಕದಲ್ಲಿ ಏನು ಮಾಡಬೇಕು ಅಂತ ಹೇಳಿ ಮನುಷ್ಯರಿಗೆ ಮಾದರಿಯಾದವರು. ಪ್ರಿಯರೇ, ಮಾದರಿಯಾದವರು. ತಂದೆ ತಾಯಿಯನ್ನು ಗೌರವಿಸಿ, ತಂದೆ ತಾಯಿಯನ್ನು ಪ್ರೀತಿಸಿ. ಹಾಗೆ ಮಾಡಬೇಕಾದ್ರೆ ತಂದೆ ತಾಯಿಯರೇ ನಿಮ್ಮ ಮಕ್ಕಳಿಗೆ ಮಾದರಿ ಜೀವನವನ್ನು ಕಲಿಸಿಕೊಡಿ, ಮಾದರಿ ಜೀವನವನ್ನು ಕಲಿಸಿಕೊಡಿ. ಮಕ್ಕಳು ಸ್ಕೂಲಿಗೆ ಹೋಗಿ ದೊಡ್ಡ ದೊಡ್ಡ ಪುಸ್ತಕ ಓದ್ತಾರೆ, ಇವತ್ತೆಷ್ಟೋ ಡಿಗ್ರಿಗಳು ತಗೊಳ್ತಾರೆ, ಏನು ಬೇಕಾದರೂ ಆಗ್ತಾರೆ. ಆದರೆ ಆ ಎಲ್ಲ ಡಿಗ್ರಿಗಳಿಂದ ಬರುವ ದೊಡ್ಡ ದೊಡ್ಡ ಹುದ್ದೆಗಳಾಗಿರಲಿ, ಅವರು ಎಷ್ಟೇ ದೊಡ್ಡ ಅಧಿಕಾರಿಗಳಾಗಿರಲಿ, ಮೇಧಾವಿಗಳಾಗಲಿ, ಪಂಡಿತರಾಗಲಿ, ಅದು ನಿಮ್ಮ ಮಕ್ಕಳ ಹೊಟ್ಟೆ ತುಂಬಿಸುತ್ತೆ. ಅದು ನಿಮ್ಮ ಮಕ್ಕಳಿಗೆ 4-5 ಬಂಗ್ಲೆ ಕಟ್ಟಿಕೊಡುತ್ತೆ. ಅದು ನಿಮ್ಮ ಮಕ್ಕಳಿಗೆ 5-6 ಕಾರು ಖರೀದಿ ಮಾಡಿ ಕೊಡಲಿಕ್ಕೆ ಅದು ದಾರಿಯಾಗುತ್ತೆ. ಆದರೆ ಪರಲೋಕ ಕೊಡಲ್ಲ, ಪರಲೋಕ ಕೊಡಲ್ಲ. ನಮ್ಮ ಮಕ್ಕಳಿಗೆ ಯೇಸುವಿನ ಮಕ್ಕಳಾಗಿ, ಮಾದರಿ ಮಕ್ಕಳಾಗಿ, ಕುಟುಂಬದ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವ ಕೃಪೆಯಿಂದ ತುಂಬುವಂಥ ಮಕ್ಕಳಾಗಿ ನಮ್ಮ ಮಕ್ಕಳನ್ನು ನಾವು ಬೆಳೆಸಬೇಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಕುಟುಂಬದಲ್ಲಿ ಏನು ಕಲಿತಾರೋ ಅದು ಜೀವನ ಪೂರ್ತಿ ನಾವು ಅದು ಹೇಳಿಕೊಡೋದಿದ್ರು ಪ್ರಿಯರೇ, ನಮ್ಮ ಮಕ್ಕಳಿಗೆ ಅದು ಬರುತ್ತೆ. ನನಗೆ ಚಿಕ್ಕದ್ರಿಂದ ಒಂದು ಅಭ್ಯಾಸ ಇತ್ತು. ನಾನು ಕಾನ್ವೆಂಟಲ್ಲೇ ಓದಿದ್ದು. ಚಿಕ್ಕದ್ರಿಂದ ಒಂದು ಅಭ್ಯಾಸ ಇತ್ತು. ನನಗೆ ಏನಾದರೂ ಬೇಕಾದರೆ ನಾನು ಅದನ್ನು ಬರೆದು ಯಾವುದಾದ್ರೂ ಸ್ಟ್ಯಾಚ್ಯೂ ಅಡಿಯಲ್ಲಿ ಇಡೋದು. ಓಕೆ, ನಾನು ಅದು ಮದುವೆ ಆದಮೇಲೆ ಸಹ, ಮಕ್ಕಳಾದ ಮೇಲೆ ಸಹ ನನ್ನ ಒಂದು ಅಭ್ಯಾಸ, ಅದು ನನ್ನ ವಿಶ್ವಾಸ, ಅದು ನೆರವೇರುತ್ತೆ. ನಾನು ನನ್ನ ಯೇಸುನ ಹತ್ರ ಹೇಳಿದ್ದೀನಿ, ನಾನು ನನ್ನ ಮಾತೆ ಹತ್ರ ಹೇಳಿದ್ದೀನಿ, ನನಗಿಷ್ಟ ಇರುವ ಸಂತರ ಹತ್ರ ನಾನು ಅದು ಹೇಳಿದ್ದೀನಿ, ಅವರು ಅದು ಪ್ರಾರ್ಥಿಸಿ ನನಗೆ ಪಡ್ಕೊಡ್ತಾರೆ ಅಂತ ಹೇಳುವ ನನ್ನ ವಿಶ್ವಾಸ ಅದು. ನಾನು ಹಾಗೆ ಮಾಡ್ತಿದ್ದೆ. ನಾನು ಒಂದಿನ ದೇವರ ಸ್ಟ್ಯಾಂಡ್ ಕ್ಲೀನ್ ಮಾಡ್ತಾ ಇದ್ದೀನಿ. ಮದರ್ ಮೇರಿದು ಸ್ಟ್ಯಾಚ್ಯೂ ಅಡಿಯಲ್ಲಿ ಒಂದು ಸ್ಲಿಪ್ ಇದೆ. ಆ ಸ್ಲಿಪ್ ನಾನು ತೆಗೆದು ಓದುವಾಗ ನನ್ನ ಮಗನ ಹ್ಯಾಂಡ್ ರೈಟಿಂಗಲ್ಲಿ ಒಂದು ಇದಿತ್ತು, ಯೇಸುವೆ ನನಗೆ 90% ಅಬೌವ್ ಮಾರ್ಕ್ಸ್ PUCಯಲ್ಲಿ ಬರಬೇಕು. ನಾನು ನೆನೆಸ್ಕೊಂಡೆ, ನಾನು ಬರೆದಿಡೋದು, ನಾನೇನು ಅವನಿಗೆ ಹೇಳಲಿಲ್ಲ, ನನಗೆ ಈ ಅಭ್ಯಾಸ ಇದೆ ಅಂತ ನಾನು ಹೇಳಲಿಲ್ಲ. ನಾನು ಬರೆದಿಟ್ಟಿದ್ದನ್ನು ಯಾವಾಗಲೋ ಒಂದು ಸಲ ಅವನು ನೋಡಿದ್ದಾನೆ. ಅವನಿಗೆ ಆಗಿರ್ಬೋದು, ಮಮ್ಮಿ ಏನು ಅದು ಮಾಡ್ತಾ ಇದ್ದಾರೆ ಅದು ಮಮ್ಮಿದು ವಿಶ್ವಾಸ, ಅದೇ ರೀತಿ ನಾನು ಮಾಡಿದಾಗ ನನಗೂ ಅದರಲ್ಲಿ ಜಯ ಸಿಗ್ಬೋದು. ನಿಜವಾಗಿ ಅವನಿಗೆ 90% ಅಬೌವ್ ಸಿಕ್ತು. 91% ISC ಸಿಲೆಬಸ್ಸಲ್ಲಿ ಸೆಕೆಂಡ್ PU ಅವನಿಗೆ 91% ಸಿಕ್ತು. ಪ್ರಿಯರೇ, ನಮ್ಮ ವಿಶ್ವಾಸ, ನಮ್ಮ ಪ್ರಾರ್ಥನಾ ಜೀವನ, ನಮ್ಮ ಒಳ್ಳೆಯ ಗುಣನಡತೆ, ನಾವು ಏನು ಮಾಡ್ತೀವೋ ಅದನ್ನೇ ನೋಡಿ ನಮ್ಮ ಮಕ್ಕಳು ಕಲಿತಾರೆ. ಅದರಲ್ಲಿ ವಿಶೇಷವಾಗಿ ತಾಯಿಯರಿಗೆ ತುಂಬ ತುಂಬ ಪಾತ್ರ ಇದೆ ಪ್ರಿಯರೇ. ತಾಯಿಯರಿಗೆ ತುಂಬ ಪಾತ್ರ ಇದೆ. ಏಕೆಂತ ಹೇಳಿದರೆ, ತಾಯಿಯ ಗರ್ಭದಲ್ಲಿ 9 ತಿಂಗಳು ಮಗು ಇರೋದು, ತಂದೆಯ ಗರ್ಭದಲ್ಲಿ ಅಲ್ಲ. ಆ ತಾಯಿಯ ಗರ್ಭದಲ್ಲಿ ಆ ಮಗು ಇರುವಾಗ ಆ ಮಗು ಹತ್ರ ಮಾತಾಡಿ, ಆ ಮಗು ಹತ್ರ ಯೇಸುವಿನ ಬಗ್ಗೆ ಹೇಳಿ, ಕೈ ಇಟ್ಟು ಪ್ರಾರ್ಥಿಸಿ, ನಮೋ ಮರಿಯೇ ಹೇಳಿ, ಮಗು ಹತ್ರ ಹೇಳಿ, ನಾನು ನೀನು ಸೇರಿ ದೇವರಾಡು ಹಾಡೋಣವಾ, ಮಗು ನಾನು ನೀನು ಸೇರಿ ದೇವರು ಪ್ರೇಯರ್ ಕಲಿಯೋಣವಾ, ಬೈಬಲ್ ಓದೋಣವಾ, ಒಳ್ಳೆ ಬುಕ್ಕು ಓದೋಣವಾ. ಮಗು ಹತ್ರ ಮಾತಾಡಿ. 1 ದಿನದ 1 ಸೆಕೆಂಡಿನ ಭ್ರೂಣಕ್ಕೆ ಕೂಡ ನನ್ನಷ್ಟು ನಿಮ್ಮಷ್ಟು ಜೀವ ಇರುವಾಗ, ತಾಯಿಯ ಗರ್ಭದಲ್ಲಿ ಮಗು ಇರುವಾಗ ನೀವು ಏನು ಮಾಡ್ತೀರೋ ಅದೆಲ್ಲವೂ ಮಗುವಿನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರುತ್ತೆ. ಅದು ಈ ಲೋಕಕ್ಕೆ ಬಂದಮೇಲೆ ಒಂದಿನ ಅದೆಲ್ಲವನ್ನು ಹೊರಗಡೆ ಹಾಕುತ್ತೆ. ನೀವು ಬೇಕಾದರೆ ನೋಡಿ ಪ್ರಿಯರೇ, ತಾಯಿ ಗರ್ಭಧರಿಸಿದಾಗ ಒಂದು ದೇವರ ಹಾಡನ್ನು ಕೇಳ್ತಾ ಕೇಳ್ತಾ ಆ ಮಗು ಇದ್ದರೆ, ಮಗು ಹುಟ್ಟಿ ಬಂದ ಮೇಲೆ ಆ ಹಾಡು ಹಾಡುವಾಗ ಆ ಮಗು ತುಂಬ ಖುಷಿ ಪಡುತ್ತೆ, ಇಲ್ಲದಿದ್ದರೆ ಚೆನ್ನಾಗಿ ನಿದ್ದೆ ಮಾಡುತ್ತೆ, ಚೆನ್ನಾಗಿ ನಿದ್ದೆ ಮಾಡುತ್ತೆ.
ಸಂತೋಷಕರವಾಗಿರುತ್ತೆ. ತಾಯಿಯ ಗರ್ಭದಲ್ಲಿ ಮಗು ಇರುವಾಗ ನೀವು ಯಾವಾಗಲೂ ಜಗಳ ಮಾಡೋದು, ಯಾವಾಗಲೂ ಪಿರಿಪಿರಿ ಮಾಡೋದು, ಬೇರೆಯವ್ರನ್ನ ದ್ವೇಷಿಸೋದು, ಬೇರೆಯವ್ರನ್ನ ಹಿಂಸೆ ಪಡಿಸೋದು, ಎಲ್ಲರನ್ನ ನೋಯಿಸೋದು, ಇದು ಮಾಡ್ತಾ ಇದ್ದರೆ ಹುಟ್ಟಿ ಬಂದ ಮೇಲೆ ಆ ಮಗು ಕೂಡ ಅದನ್ನೇ ಮಾಡಿ ಕಲಿಯುತ್ತೆ. ಹುಟ್ಟಿ ಬಂದ ಮೇಲೆ ಮಗುನ ಮೊಣಕಾಲು ಉರಿಸಿ, ಹುಟ್ಟಿ ಬಂದ ಮೇಲೆ ಆ ಮಗುನ ಚರ್ಚಿಗೆ ಕರ್ಕೊಂಬನ್ನಿ, ಹುಟ್ಟಿ ಬಂದ ಮೇಲೆ ಬೈಬಲ್ ಮಕ್ಕಳ ಕೈಯಲ್ಲಿ ಕೊಟ್ಟು ಓದಿಸಿ. ಇವತ್ತು ಎಷ್ಟೋ ಮಕ್ಕಳಿಗೆ ಕನ್ನಡ ಮಾತಾಡೋಕ್ಕೆ ಬರಲ್ಲ, ಕನ್ನಡ ಓದೋಕ್ಕೆ ಬರಲ್ಲ. ಒಂದು ಸಬ್ಜೆಕ್ಟ್ ಕನ್ನಡ ಇದೆ, ಮಕ್ಕಳ ಕೈಯಲ್ಲಿ ಬೈಬಲ್ ಕೊಡಿ, ಓದಕ್ಕೆ ಹೇಳಿ. ಯಾವ ಸಬ್ಜೆಕ್ಟ್ ಅಂದರೆ ಯಾವ ಲ್ಯಾಂಗ್ವೇಜ್ ಕಷ್ಟ ಇದೆ ಆ ಲ್ಯಾಂಗ್ವೇಜ್ದು ಬೈಬಲ್ ಕೊಡಿ ಮಕ್ಕಳ ಹತ್ರ ಓದ್ಸೋಕ್ಕೆ. ನನ್ನ ಮಗಳಿಗೆ ಕೂಡ ಕಷ್ಟ ಇತ್ತು ಕನ್ನಡ. ನಾನು ಚಿಕ್ಕದಲ್ಲಿರುವಾಗ ನನಗೆ ಯಾರೋ ಫಾದರ್ ಹೇಳಿದದು, ಬೈಬಲ್ ಓದ್ಸಮ್ಮ, ಯಾಕೆ ಮಗುಗೆ ಕಷ್ಟ ಆಗುತ್ತೆ ಲ್ಯಾಂಗ್ವೇಜ್. ಅವಳ ಕೈಲಿ ದಿನಾ ಕುಟುಂಬ ಪ್ರಾರ್ಥನೆಯಲ್ಲಿ ಅವಳ ಕೈಲಿ ಕನ್ನಡ ಬೈಬಲೇ ನಾನು ಓದಿಸ್ತಾ ಇದ್ದೆ. 10th ಮತ್ತು 2nd PUCಯಲ್ಲಿ ಕನ್ನಡದಲ್ಲಿ ಅವಳು ಹೈಯೆಸ್ಟ್ ತಗೊಂಡ್ಳು, 98%. ಪ್ರೈಸ್ ದ ಲಾರ್ಡ್, ಹಾಲೆಲೂಯ ಹಾಲೆಲೂಯ. ನಾನು ಹುಟ್ಟಿ ಬರುವಾಗ ಏನು ಕಲಿತು ಬಂದಿಲ್ಲ, ಯಾರೋ ಹಿರಿಯರು ಹೇಳಿದ್ದು, ಯಾರೋ ಗುರುಗಳ ಕನ್ಯಾಸ್ತ್ರೀಯರ ಬ್ರದರ್ಸ್ ಸಿಸ್ಟರ್ಸರ ಆ ಬೋಧನೆ ಕೇಳಿದ್ದು, ಅದನ್ನು ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡು ನನ್ನ ಕುಟುಂಬಕ್ಕೆ ನಾನು ಬಿತ್ತಿದಾಗ ಅದು ನನಗೆ ಫಲ ಕೊಡ್ತಾ ಇತ್ತು. ಆ ಫಲವನ್ನು ಇವತ್ತು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ ಹಾಲೆಲೂಯ. ಇವತ್ತು ಸ್ತ್ರೀಯರಿಗೆ ತುಂಬ ಸಮಾಜದಲ್ಲಿ ನಾವು ಹಂಗಿರಬೇಕು, ಹಿಂಗಿರಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಇದೆ. ನಿಮಗೆ ಆಗುತ್ತೆ, ಸಾಧನೆ ಮಾಡೋಕ್ಕಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ದೇವರ ವಾಕ್ಯಕ್ಕೆ ಆದ್ಯತೆ ಕೊಡಿ ಪ್ರಿಯರೇ. ದೇವರ ವಾಕ್ಯಕ್ಕೆ ಆದ್ಯತೆ ಕೊಡಿ. ದೇವರ ವಾಕ್ಯದಂತೆ, ಆ ಓದಿದ ವಾಕ್ಯದಂತೆ ಜೀವಿಸಲಿಕ್ಕೆ ಪ್ರಯತ್ನ ಪಡಿ. ದೇವರ ಆ ಕರುಣೆ, ಆ ಕೃಪೆ ನಿಮ್ಮ ಕುಟುಂಬದಲ್ಲಿ ಉಂಟಾಗುತ್ತೆ, ನಿಮ್ಮ ಮಕ್ಕಳಲ್ಲಿ ಉಂಟಾಗುತ್ತೆ. ನಾವು ನೋಡ್ತೀವಿ ಪ್ರೇಷಿತರ ಕಾರ್ಯಕಲಾಪ 2ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ದೇವರು ವಾಕ್ಯ ಹೇಳುತ್ತೆ, ಕುವರಿಯರು ಪ್ರಸಂಗಿಸುವರು, ಕುವರಿಯರು ಪ್ರಸಂಗಿಸುವರು. ಅದು ಎಲ್ಲಿ ಪ್ರಸಂಗ ನಡೀತದೆ ಅಂತ ಹೇಳಿದರೆ, ಪ್ರೇಷಿತರ ಕಾರ್ಯಕಲಾಪ 21ನೇ ಅಧ್ಯಾಯ ಪ್ರೇಷಿತರ ಕಾರ್ಯಕಲಾಪ 21ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಸಂತ ಪೌಲರು ಫಿಲಿಪ್ಪ ಅಂತ ಹೇಳುವವರ ಮನೆಗೆ ಸುವಾರ್ಥ ಕಾರ್ಯಕ್ಕಾಗಿ ತಂಗಲಿಕ್ಕೆ ಹೋದಾಗ, ಫಿಲಿಪ್ಪನ ಮನೆಯಲ್ಲಿದ್ದ ಅವರ ಮಕ್ಕಳು 4 ಹೆಣ್ಣು ಮಕ್ಕಳು ದೇವರ ವಾಕ್ಯವನ್ನು ಪ್ರಚುರಪಡಿಸ್ತಾ ಇದ್ರು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ ಹಾಲೆಲೂಯ. ಪ್ರಿಯರೇ, ದೇವರ ವಾಕ್ಯ ಪ್ರಚುರಪಡಿಸ್ತಾ ಇದ್ರು ಸ್ತ್ರೀಯರು ಅಂತ ಕೂಡ ಪವಿತ್ರ ಗ್ರಂಥದಲ್ಲಿ ಅನೇಕ ಕಡೆ ಇದೆ. ಮೊದಲನೇ ಸುವಾರ್ತಕಿ ಮಾತೆ ಮರಿಯಮ್ಮನವರು, ಈಗೋ ನಾನು ದೇವರ ದಾಸಿ, ನಿಮ್ಮ ಚಿತ್ತ ನನ್ನ ಜೀವನದಲ್ಲಿ ನೆರವೇರಲಿ ಅಂತ ಹೇಳಿ ದೇವರಿಗೆ ತಲೆಬಾಗಿ ತನ್ನ ಮಗುವನ್ನು, ದೇವರ ಮಗುವನ್ನು ತನ್ನ ಗರ್ಭಚೀಲದಲ್ಲಿ ಧರಿಸಿದಾಗ ಮಾತೆ ಮರಿಯಮ್ಮನವರು ಪ್ರಥಮ ಸುವಾರ್ತಿಕಿಯಾದರು. 2ನೇಯದು ಆ ಸಮಾರ್ಯದ ಹೆಣ್ಣು ಮಗಳು ಯಾವಾಗ ಯೇಸುವನ್ನು ಅರಿತುಕೊಂಡ್ಲು, ಇವರು ನನ್ನ ರಕ್ಷಕ, ಇವರು ನನ್ನ ಮೆಸ್ಸಿಯ ಅಂತ ಗೊತ್ತಾದ ತಕ್ಷಣ ಮಠ ಮಧ್ಯಾಹ್ನದ ಬಿಸಿಲಲ್ಲಿ ಯಾರಿಗೆ ಗೊತ್ತಿಲ್ಲದೆ ಯಾಕೋಬನ ಬಾವಿಗೆ ನೀರಿಗಾಗಿ ಬಂದ ಆ ಮಹಿಳೆ, ಅವಮಾನದಲ್ಲಿ ಕುಂದಿ ಹೋಗಿದ್ದ ಮಹಿಳೆ, ತನ್ನ ನೋವನ್ನೆಲ್ಲ ಹೃದಯದಲ್ಲಿ ಅಡಗಿಸಿಟ್ಟಿದ್ದ ಮಹಿಳೆ, ಯಾವಾಗ ತನ್ನ ಎಲ್ಲ ಗುಟ್ಟಾಗಿದ್ದ ಎಲ್ಲ ಗುಟ್ಟನ್ನು ಯೇಸು ಸ್ವಾಮಿ ರಟ್ಟು ಮಾಡಿ ಇದು ನಿನ್ನ ಜೀವನ ಅಂತ ತೋರಿಸಿಕೊಟ್ಟಾಗ ಆ ಮಹಿಳೆಗೆ ಯಾವಾಗ ಯೇಸು ನನ್ನ ಮೆಸ್ಸಿಯ ರಕ್ಷಕ ಅಂತ ಗೊತ್ತಾಯ್ತೋ, ಎಲ್ಲವನ್ನು ಬಿಸಾಕಿ, ಎಲ್ಲವನ್ನು ನೆಗ್ಲೆಕ್ಟ್ ಮಾಡಿ, ಯಾವ ಅವಮಾನಕ್ಕೆ ಅಂಚಿ ಮಧ್ಯಾಹ್ನದ ಬಿಸಿಲಲ್ಲಿ ಮುಸುಕಾಕೊಂಡ್ಲು, ನೀರಿಗೆ ಬಂದ್ಲು, ಆ ಮುಸುಕನ್ನು ಸರಿಸಿ ಊರೊಳಗೆ ಓಡಿ ಹೋಗಿ ಆ ಮಗಳು ಹೇಳ್ತಾಳೆ, ಕೇಳ್ರಪ್ಪೋ ಕೇಳಿ, ನನ್ನ ರಕ್ಷಕನನ್ನು ಕಂಡೆ, ನನ್ನ ಮೆಸ್ಸಿಯನನ್ನು ಕಂಡೆ, ನಾನು ನನ್ನ ಜೀವನ ಚರಿತ್ರೆಯನ್ನು ಪುಟವಾಗಿ ಬಿಚ್ಚಿಟ್ಟ ನನ್ನ ರಾಜಾದಿರಾಜನನ್ನು ಕಂಡೆ, ನೀವು ಬನ್ನಿ ನೋಡಿ ಅಂತ ಹೇಳಿದಾಗ ಆ ಮಹಿಳೆಯ ಮಾತನ್ನು ಮಾತ್ರ ನಂಬದ ಜನ ಬಂದು ನೋಡ್ತಾರೆ. ಅಲ್ಲಿ ಯೇಸು ಸ್ವಾಮಿಯನ್ನು ತಂಗಿಸ್ಕೊಳ್ತಾರೆ. 2 ದಿನದ ಧ್ಯಾನಕೂಟ ಆರಂಭ ಆಗುತ್ತೆ. 2ನೇಯ ಸುವಾರ್ತಕಿ ಮಾರ್ತಾ ಮರಿಯಳು ಯೇಸು ಸ್ವಾಮಿಯನ್ನು ಗವಿಯಲ್ಲಿಟ್ಟಾಗ, ಸಮಾಧಿ ಮಾಡಿದಾಗ ಅಲ್ಲಿ ಅವಳು ಹೋಗ್ತಾಳೆ. ಯೇಸು ಸ್ವಾಮಿಯ ಸಮಾಧಿಯ ಬಳಿ ಅವರು ಇರೋದಿಲ್ಲ. ದೇವದೂತ ಪ್ರತ್ಯಕ್ಷ ಆಗಿ ಹೇಳ್ತಾರೆ, ಅವರು ಸ್ವರ್ಗಾರೋಹಣ ಆಗಿದ್ದಾರೆ, ಅವರು ಪುನರುತ್ಥಾನರಾಗಿದ್ದಾರೆ. ಅವಳು ಓಡಿ ಹೋಗಿ ಶಿಷ್ಯಂದರಿಗೆ ಹೇಳ್ತಾಳೆ, ನಮ್ಮ ಯೇಸು ಅಲ್ಲಿ ಸಮಾಧಿಯಲ್ಲಿಲ್ಲ, ಬನ್ನಿ ನೋಡಿ, ಅವರು ಪುನರುತ್ಥಾನರಾಗಿದ್ದಾರೆ, ಅವರು ಜೀವಿಸ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ ಹಾಲೆಲೂಯ. ಇದೆಲ್ಲ ಸುವಾರ್ತೆಯನ್ನು ಜೀವೀಕರಿಸಲು, ಅದನ್ನು ಪ್ರೂವ್ ಮಾಡಲು ನಾವು ನೋಡ್ತೀವಿ. ಪ್ರೇಷಿತರ ಕಾರ್ಯಕಲಾಪ 21ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಫಿಲಿಪ್ಪನ 4 ಹೆಣ್ಣು ಮಕ್ಕಳು ದೇವರ ವಾಕ್ಯವನ್ನು ಪ್ರಚುರಪಡಿಸ್ತಾ ಇದ್ರು.
ಪ್ರಿಯರೇ, ಇವತ್ತು ಕರ್ನಾಟಕದಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಸ್ತ್ರೀಯರು ಪ್ರಸಂಗ ಮಾಡ್ತಾ ಇರೋದು. ಬೆರಳೆಣಿಕೆಯಷ್ಟು ಮಾತ್ರ ಸ್ತ್ರೀಯರು ಪ್ರಸಂಗ ಮಾಡ್ತಾ ಇರೋದು. ಪ್ರಸಂಗ ಮಾಡಿದರೂ ಕೂಡ ಇರ್ಬೋದು, ಕರ್ತವ್ಯಕ್ಕಾಗಿ ಇರ್ಬೋದು, ಕುಟುಂಬದ ಜವಾಬ್ದಾರಿ ಇರ್ಬೋದು, ಅವರವರ ಪ್ಯಾರಿಷಲ್ಲಿ ಅಥವಾ ಅವರವರ ಧರ್ಮ ಕೇಂದ್ರದಲ್ಲಿ ಅಥವಾ ಅವರವರ ಧರ್ಮ ಪ್ರಾಂತ್ಯದಲ್ಲಿ ಅಥವಾ ಒಂದು ರಿಟ್ರೀಟ್ ಸೆಂಟ್ರಲ್ಲಿ ಮಾತ್ರ ಇವತ್ತು ಸುವಾರ್ತೆ ಪ್ರಸಂಗ ಮಾಡ್ತಿದ್ದಾರೆ. ಅದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ. ಅದನ್ನು ಮೀರಿ ಬೆಳೀಲಿಕ್ಕೆ ಪ್ರಯತ್ನ ಪಡಿ. ಅದನ್ನು ಮೀರಿ ಬೆಳೀಲಿಕ್ಕೆ ಪ್ರಯತ್ನ ಪಡಿ. ನಿಮಗೆ ಅವಕಾಶ ಸಿಗ್ತಾ ಇಲ್ಲ, ಒಂದು ಸ್ಟೇಜ್ ಸಿಗ್ತಾ ಇಲ್ಲ, ಒಂದು ಅವಕಾಶ ಇಲ್ಲ ಅಂದರೆ ಇವತ್ತು ಮೀಡಿಯಾ ತುಂಬ ಬ್ರಾಡ್ ಆಗಿದೆ, ತುಂಬ ಬ್ರಾಡ್ ಆಗಿದೆ. ಹೋಗಿ ಯೂಟ್ಯೂಬಲ್ಲಿ ಹೋಗಿ ಸುವಾರ್ತೆ ಸಾರಿ, ಫೇಸ್ಬುಕ್ಕಲ್ಲಿ ಹೋಗಿ ಸುವಾರ್ತೆ ಸಾರಿ. ನೂರಾರು ಜನ ನೋಡ್ತಾರೆ, ಸಾವಿರಾರು ಜನ ನೋಡ್ತಾರೆ. ಒಬ್ಬರು ನೋಡಲಿ, ಇಬ್ಬರು ನೋಡಲಿರಿ, ನೀವು ಒಂದು ದಿನ ಸುವಾರ್ತೆ ಸಾರಿದ ಆ ಫಲ ನಿಮ್ಮ ಕುಟುಂಬಕ್ಕೆ ಉಂಟಾಗುತ್ತೆ. ದೇವರ ವಾಕ್ಯನ ಓದಿ, ಆ ವಾಕ್ಯದಂತೆ ಜೀವಿಸಿ, ಅನುಭವಿಸಿದ ಆ ವಾಕ್ಯವನ್ನು ಇನ್ನೊಬ್ಬರಿಗೆ ಹೇಳಿಕೊಡಿ. ಅಥವಾ ನಿನಗೆ ಹಂಗೆ ಸುವಾರ್ತೆ ಸಾರಕ್ಕೆ ನನಗೆ ವರ ಇಲ್ಲ, ನನ್ನಿಂದ ಆಗ್ತಾ ಇಲ್ಲ ಅಂದರೆ 1 to 1 ಒಬ್ಬೊಬ್ಬರ ಹತ್ರ ದೇವರು ನಿನ್ನ ಜೀವನದಲ್ಲಿ ಮಾಡಿದ ಅದ್ಭುತಗಳನ್ನು ನೀನು ಹೇಳು. ಯಾವಾಗ ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಮಾಡಿದ ಅದ್ಭುತಗಳನ್ನು ಬೇರೆಯವರಿಗೆ ಸಾಕ್ಷಿಯಾಗಿ ಹೇಳ್ತೀವೋ ಅದರ 100 ಬಡಿಯಷ್ಟು ಅದ್ಭುತ ಪುನಃ ನಿನ್ನ ಜೀವನದಲ್ಲಿ ಉಂಟಾಗುತ್ತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಯಾವಾಗ ನಾನು ನನ್ನ ಸಾಕ್ಷಿಯನ್ನು ಲೋಕಕ್ಕೆ ಹೇಳಲಿಕ್ಕೆ ಶುರು ಮಾಡಿದ್ನೋ ಪ್ರಿಯರೇ, ನಿಜವಾಗಿ ಹೇಳ್ತೀನಿ, ನನಗೆ, ನನ್ನ ಕುಟುಂಬಕ್ಕೆ, ನಮಗೇನೆ ನಂಬಕ್ಕಾಗಲ್ಲ ನಮ್ಮ ಕುಟುಂಬದಲ್ಲಿ ಪ್ರಭು ಯೇಸು ಮಾಡ್ತಾ ಇರುವ ಅದ್ಭುತಗಳು. ಪ್ರಭು ಯೇಸು ಅದ್ಭುತ ಮಾಡ್ತಾ ಇರೋದು. ತುಂಬ ಜನ ಹೇಳ್ತಾರೆ, ನೀನೊಂದು ಟೀಚರ್ ಆಗಿದ್ದೆ, ಪ್ರೈಮರಿ ಟೀಚರ್ ಆಗಿದ್ದೆ, ಆದರೆ ಇವತ್ತು ನಿನ್ನ ಮಕ್ಕಳ ಜೀವನ ನೋಡಿ ಎಷ್ಟು ಉನ್ನತ ಮಟ್ಟಕ್ಕೆ ದೇವರು ತಲುಪಿಸಿದ್ದಾರೆ. ನಿನ್ನ ಕುಟುಂಬ ಎಷ್ಟು ಆಶೀರ್ವಾದ ಹೊಂದಿದೆ. ನಿನ್ನ ತಮ್ಮ ಏನೂ ಇಲ್ಲದೆ ಮಡಿಕೇರಿಯಿಂದ ಬೆಂಗಳೂರಿಗೆ ಬಂದ ದೇವರು ಅವರ ಕುಟುಂಬವನ್ನು ಎಷ್ಟು ಆಶೀರ್ವಾದ ಮಾಡಿದ್ದಾರೆ. ಪ್ರಿಯರೇ, ನೀವು ನಿಲ್ಲಿ, ಯೇಸುವಿಗಾಗಿ ನಿಲ್ಲಿ. ಸ್ತ್ರೀಯರೇ ವಿಶೇಷವಾಗಿ, ಅಥವಾ ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ನಿಮಗೆ ಆ ಗಿಫ್ಟ್ ಇದ್ದರೆ ಮಧ್ಯಸ್ಥ ಪ್ರಾರ್ಥನೆ ಮಾಡಿ. ನಾನು ಒಂದು ಪ್ರಾರ್ಥನಾ ತಂಡದಲ್ಲಿ ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ಬೆಳೆದು ಬಂದಿದ್ದು. ನಾನು ಮಡಿಕೇರಿಯಲ್ಲಿ ಟೀಚರ್ ಆಗಿರುವಾಗ ಪ್ರತಿ ಬುಧವಾರ ನಾವು ಒಂದು 4-5 ಜನ ಸೇರಿಕೊಂಡು ಮಧ್ಯಸ್ಥ ಪ್ರಾರ್ಥನೆ ಮಾಡ್ತಾ ಇದ್ವಿ. ಬುಧವಾರ ಸಾಯಂಕಾಲ ಬಲಿಪೂಜೆಗೆ 5 ಗಂಟೆಗೆ ಬಲಿಪೂಜೆ ಇತ್ತು, 4 ಗಂಟೆಗೆ ಸ್ಕೂಲ್ ಬಿಡ್ತಾ ಇತ್ತು. ಬಿಟ್ಟ ತಕ್ಷಣ ಬಂದು ಸೇರಿಬಿಡ್ತಿದ್ವಿ. ಒಂದು ಅರ್ಧ ಗಂಟೆ, 3/4 ಗಂಟೆ, ಎಷ್ಟು ಟೈಮ್ ಆಗುತ್ತೋ ಅಷ್ಟು ಮಧ್ಯಸ್ಥ ಪ್ರಾರ್ಥನೆ, ಇಡೀ ಲೋಕಕ್ಕಾಗಿ, ಇಡೀ ಪ್ರಪಂಚಕ್ಕಾಗಿ, ಎಲ್ಲರಿಗಾಗಿ, ಎಲ್ಲ ರೋಗಿಗಳನ್ನು ಸಮರ್ಪಿಸಿ ನಾವು ಮಧ್ಯಸ್ಥ ಪ್ರಾರ್ಥನೆ ಮಾಡ್ತಾ ಇದ್ವಿ. ಹಾಗೆ ಬೆಳೀತಾ ಬಂದ್ವಿ. ಅಲ್ಲಿ ಲೀಡರ್ ಇದ್ದರು, ರೆಜಿನಾ ಟೀಚರ್ ಅಂತ, ಅವ್ರ ಜೊತೆಗೆ ಬೆಳೀತಾ ಬಂದೆ. ಅವ್ರು ನನಗೆ ಸಣ್ಣ ಪುಟ್ಟ ಅವಕಾಶ ಕೊಡೋಕ್ಕೆ ಶುರು ಮಾಡಿದರು. ಅಲ್ಲಿಯ ಧರ್ಮಕೇಂದ್ರದ ಗುರುಗಳು ಫಾದರ್ ಮೈಕಲ್ ಮರಿ ನನ್ನ ಒಂದು ಕೌನ್ಸಿಲಿಂಗ್ ಕೋರ್ಸಿಗೆ ಕಳಿಸಿದ್ರು. ಕೌನ್ಸಿಲಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಹಾಗೆ ಮೈಸೂರು ಸರ್ವಿಸ್ ಟೀಮಲ್ಲಿ ಸೇರಿಕೊಂಡೆ, ಪ್ರಬೋಧನೆ ಮಾಡೋಕ್ಕೆ ಶುರು ಮಾಡಿದೆ. ಅನೇಕ ಕಾರಣಾಂತರಗಳಿಂದ ಯೂಟ್ಯೂಬಲ್ಲಿ ದಿವ್ಯವಾಣಿ ಲೈವಲ್ಲಿ ಕೂಡ ಇದೆ, ನನ್ನ ಸಾಕ್ಷಿ ಇದೆ, ನಿಮಗೆ ನೋಡ್ಬೋದು. ಹಾಗೆ ನಾನು ಬೆಂಗಳೂರಿಗೆ ನಾವು ಕುಟುಂಬವಾಗಿ ಶಿಫ್ಟ್ ಮಾಡಿದ್ವಿ. ಅಲ್ಲಿಂದ ಯೇಸು ಸ್ಪರ್ಶ ತಂಡಕ್ಕೆ ನನಗೆ ಕ್ಯಾನ್ಸರ್ ಬಂದಿತ್ತು. ಯೇಸುವಿಗೆ ಹೇಳಿದ್ದೆ, ನಾನು ಈ ಕ್ಯಾನ್ಸರಿಂದ ನನ್ನನ್ನು ನೀನು ರಕ್ಷಿಸಿದರೆ, ನನಗಿಬ್ಬರು ಮಕ್ಕಳಿದ್ದಾರೆ, ಇಷ್ಟು ಬೇಗ ಟಿಕೆಟ್ ತಗೊಂಡು ಅಲ್ಲಿಗೆ ಬರೋಕ್ಕೆ ನನಗೆ ಇಷ್ಟ ಇಲ್ಲ ಸ್ವಾಮಿ. ನನಗೆ ಈ ಜೀವ ವಾಪಸ್ ಕೊಟ್ಟರೆ 24/7 ನಿನ್ನ ಸೇವೆಗಾಗಿ ನಿಲ್ತೀನಿ. ದೇವರು ನನಗೆ ಜೀವ ಕೊಟ್ಟರು, ವಾಪಸ್ ಬಂದೆ, ಸುವಾರ್ಥ ಕಾರ್ಯಕ್ಕಾಗಿ ನಿಂತೆ. ವಿಶೇಷವಾಗಿ ಪ್ರೋ ಲೈಫ್ ಮಿನಿಸ್ಟ್ರಿ ಜೀವಪರ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಅನೇಕ ಜೀವಗಳನ್ನು ಉಳಿಸ್ಲಿಕ್ಕೆ ಯೇಸು ನನ್ನನ್ನು ಒಂದು ಆಯುಧವನ್ನಾಗಿ ಮಾರ್ಪಡಿಸಿದರು. ನಿಂತು ನೋಡಿ, ನಿಮಗೆ ಯಾವ ಮಿನಿಸ್ಟ್ರಿಯಲ್ಲಿ ದೇವರು ನಿನಗೆ ಆ ಗಿಫ್ಟ್ ಕೊಟ್ಟಿದ್ದಾರೆ, ಆ ವರ ಕೊಟ್ಟಿದ್ದಾರೆ, ನಿಂತು ನೋಡು, ದೇವರು ನಿನ್ನನ್ನು ಎಷ್ಟು ಆಶೀರ್ವಾದಿಸ್ತಾರೆ ಅಂತ ನೋಡು. ಹಾಗೆ ಯೇಸು ಸ್ಪರ್ಶ ತಂಡದಲ್ಲಿ ಸೇರಿಕೊಂಡೆ. ಪ್ರಪಂಚದಾದ್ಯಂತ ಸುವಾರ್ತೆ ಸಾರಕ್ಕೆ ಶುರು ಮಾಡಿದೆ. ಮಲಯಾಳಂ, ತಮಿಳ್, ಕನ್ನಡ ಎಲ್ಲ ಲ್ಯಾಂಗ್ವೇಜಲ್ಲಿ ಸುವಾರ್ತೆ ಸಾರಕ್ಕೆ ಶುರು ಮಾಡಿದೆ. ದೇವರು ನನ್ನ ಕುಟುಂಬವನ್ನು ಕಟ್ಟಲಿಕ್ಕೆ ಶುರು ಮಾಡಿದರು, ಆಶೀರ್ವದಿಸಲಿಕ್ಕೆ ಶುರು ಮಾಡಿದರು. 10 ವರ್ಷದ ಹಿಂದೆ ಒಂದೊತ್ತು ಊಟಕ್ಕೆ ಕೂಡ ಕಷ್ಟಪಡ್ತಾ ಬೆಂಗಳೂರಿಗೆ ಬಂದ ಮಂಜುಳಾ ಜಾಯ್ ಮತ್ತು ಕುಟುಂಬವನ್ನು ಸುವಾರ್ತೆಗೆ ನನ್ನನ್ನು ದೇವರು ನಿಲ್ಲಿಸಿದ ಮೇಲೆ ದೇವರು ವಾಗ್ದಾನ ಮಾಡಿದಂತೆ ಕೀರ್ತನೆ 34:10 ಹೇಳುತ್ತೆ, ಪ್ರಾಯದ ಸಿಂಹಗಳಾದರೆ ಒಟ್ಟಗಿಲ್ಲದೆ ಹಸಿದಾವು, ಆದರೆ ಕರ್ತನ ಸನ್ನಿಧಿಯಲ್ಲಿ ಮೊರೆ ಇಡುವವನಿಗೆ ಯಾವ ಮೇಲಿನ ಕೊರತೆ ಇರುವುದಿಲ್ಲ. ದೇವರು ನನ್ನ ಕುಟುಂಬವನ್ನು ಕಟ್ಟಲಿಕ್ಕೆ ಶುರು ಮಾಡಿದರು. ಪ್ರಪಂಚದ ಮೂಲೆ ಮೂಲೆಗೆ ಹೋಗಿ ಒಂದು ಹೆಣ್ಣು ಮಗಳಾಗಿ ನಾನು ಹೇಳಕ್ಕೆ ಶುರು ಮಾಡಿದೆ. ಆಕಾಶದ ಕೆಳಗೆ, ಭೂಮಿಯ ಮೇಲೆ ಸಾರುವ ಜನರು ಮೊಣಕಾಲೂರಿ ಆರಾಧಿಸುವ ಒಂದು ದೇವರು ಅಂತಿದ್ರೆ ಅದು 10ರಲ್ಲಿ 11ನೆಯ ದೇವರಲ್ಲ, ಯೇಸು ಒಬ್ಬರೇ
ದೇವರು ಅಂತ ಹೇಳಿ ಕೂಗಿ ಕೂಗಿ ಹೇಳಲಿಕ್ಕೆ ಶುರು ಮಾಡಿದೆ. ಯೇಸುವನ್ನು ಮಹಿಮೆ ಪಡಿಸಲಿಕ್ಕೆ ಶುರು ಮಾಡಿದೆ. ಯೇಸು ನನ್ನ ಆರೋಗ್ಯವನ್ನು ವೃದ್ಧಿಪಡಿಸೋಕ್ಕೆ ಶುರು ಮಾಡಿದ್ರು. ನನ್ನ ಆರೋಗ್ಯದ ಸಮಸ್ಯೆಯಲ್ಲಿ ಕೂಡ ಯೇಸು ಸುವಾರ್ತೆಗಾಗಿ ನನ್ನನ್ನು ಉಪಯೋಗಿಸಲಿಕ್ಕೆ ಶುರು ಮಾಡಿದರು. ನನ್ನ ಕುಟುಂಬವನ್ನು, ಮಕ್ಕಳನ್ನು, ನನ್ನ ಬಾಳ ಸಂಗಾತಿಯನ್ನು, ನನ್ನ ಹೆತ್ತವರನ್ನು, ಸಹೋದರ ಸಹೋದರಿ, ಬಂಧು ಮಿತ್ರಾದಿಗಳು, ರಕ್ತ ಸಂಬಂಧಿಗಳು ಎಲ್ಲರನ್ನು ಪ್ರಭು ಯೇಸು ಆಶೀರ್ವದಿಸಲಿಕ್ಕೆ ಶುರು ಮಾಡಿದರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಕುಟುಂಬ ಎಲ್ಲರಿಗೆ ಸಿಗಲ್ಲ, ಅದೊಂದು ಗಿಫ್ಟ್. ಕುಟುಂಬ ಇಲ್ಲದವರಿಗೆ ಗೊತ್ತು ಅದರ ಸಮಸ್ಯೆ ಏನು ಅಂತ. ಎಷ್ಟೋ ಸಲ ನಮಗೆ ಲೆಂಟಲ್ಲಿ ಎಲ್ಲ ಈ ಕೊರೋನಾ ಎಲ್ಲ ಬರುವ ಮೊದಲು ಪ್ರಿಯರೇ, ಲೆಂಟಲ್ಲಿ ಎಲ್ಲ ಕಂಟಿನ್ಯೂಸ್ ರಿಟ್ರೀಟ್ ಇರ್ತಿತ್ತು. ಆ ರಿಟ್ರೀಟ್ ಮುಗಿಸಿ ಮನೆಗೆ ಕೊನೆಯ ದಿನ ಹೋಗುವಾಗ ನಾನು ವಿಲಿಯಂ ಬ್ರದರ್ ಎಲ್ಲ ಪ್ಯಾಕ್ ಮಾಡಿ ಕೊನೆಗೆ ಹೇಳೋದು, ಅಯ್ಯೋ ಇವತ್ತು ಮನೆಗೆ ಹೋಗ್ತೀವಿ, ಅಯ್ಯೋ ಇವತ್ತು ಮನೆಗೆ ಹೋಗ್ತೀವಿ ಅಂತ. ನಾಳೆ ರಿಟ್ರೀಟ್ ಮುಗಿಯೋದಾದ್ರೆ ಇವತ್ತೇ ಶುರು ಮಾಡ್ತೀವಿ, ಮನೆಗೆ ಹೋಗ್ತೀವಿ ಅಂತ. ನಾನು ಎಷ್ಟೋ ಸಮಯ ನೆನೆಸ್ತಿದ್ದೆ ಬ್ರದರ್ ಟಿ.ಕೆ. ಜಾರ್ಜ್ ಅವರು ಮನೆಗೆ ಹೋಗುವಾಗ ಅಲ್ಲಿ ಬಾಗಿಲು ತೆರೆಯೋಕ್ಕೆ ಯಾರೂ ಇಲ್ಲ. ನಮಗಾಗಿ ನಮ್ಮ ಗಂಡ ಮಕ್ಕಳು, ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ, ಆದರೆ ಅವರಿಗಾಗಿ ಯಾರೂ ಇಲ್ಲ. ನನಗೆ ತುಂಬ ಒಂದೊಂದು ಸಲ ನೋವಾಗ್ತಾಯಿತ್ತು ಅದು ನೆನೆಸಿ. ನಾವಿದ್ದೀವಿ ಚಟ ಅಂತ ಹೇಳ್ತಾ ಇದ್ವಿ, ನಾವು ಇಡೀ ಟೀಮ್ ಅವ್ರ ಜೊತೆ ನಿಲ್ತೀವಿ ಅಂತ ಹೇಳ್ತಾ ಇದ್ವಿ. ಆದರೆ ಕುಟುಂಬ ಇಲ್ಲದವರಿಗೆ ಆ ನೋವು ಅರ್ಥ ಆಗುತ್ತೆ. ಅವರಿಗೆ ಅದೊಂದು ಆಂತರಿಕ ಗಾಯ, ನನಗೆ ಯಾರಿಲ್ಲ ಅಂತ ಹೇಳಿ. ನಿಮಗೆ ಒಂದು ಕುಟುಂಬ ದೇವರು ಕೊಟ್ಟಿದ್ದರೆ ಅದನ್ನು ಉಳಿಸ್ಕೊಳ್ಳಿ. ಇವತ್ತು ಎಷ್ಟೋ ಮಕ್ಕಳಿಗೆ ಮದುವೆಯಾದ ದಂಪತಿಗಳಿಗೆ ಇವತ್ತು ಮಕ್ಕಳಿಲ್ಲ. 65% ದಂಪತಿಗಳಿಗೆ ಇವತ್ತು ಮದುವೆಯಾದವರಿಗೆ ಮಕ್ಕಳಿಲ್ಲ. ದೇವರು ಇವತ್ತು ನನಗೋ ನಿಮಗೋ ಒಂದು ಮಗುವನ್ನು ಕೊಟ್ಟಿದ್ದಾರೆ ಅಂದರೆ ಅದು ದೇವರ ಕರುಣೆ. ದೇವರು ವಾಕ್ಯ ಹೇಳುತ್ತೆ, ಕೀರ್ತನೆ 127:3 ಗರ್ಭಫಲ ದೇವರ ದಾನವಾಗಿ ದೇವರು ಕೊಟ್ಟ ಮಕ್ಕಳನ್ನು ದೇವರ ಕರುಣೆಯಲ್ಲಿ, ದೇವರ ವಿಶ್ವಾಸದಲ್ಲಿ, ದೇವರ ವಾಕ್ಯದಲ್ಲಿ ಬೆಳೆಸ್ತೀವಿ ಅಂತ ಹೇಳಿ ಮದುವೆ ಸಂಸ್ಕಾರದಲ್ಲಿ ನಾವು ವಾಗ್ದಾನ ಮಾಡಿದ್ದೀವಿ. ಆ ವಾಗ್ದಾನವನ್ನು ನೆರವೇರಿಸುವ ಪ್ರಿಯರೇ, ಕುಟುಂಬವನ್ನು ಕಟ್ಟುವ, ವಿಶೇಷವಾಗಿ ಸ್ತ್ರೀಯರು ಮೊಣಕಾಲು ಊರಿದರೆ 100% ಕುಟುಂಬ ಸರಿಯಾಗುತ್ತೆ. ಸ್ತ್ರೀ ಮನಸ್ಸು ಮಾಡಿದರೆ 100% ಕುಟುಂಬ ಸರಿಯಾಗುತ್ತೆ. ಸ್ತ್ರೀ ತಾಳ್ಮೆಯಿಂದ ಇದ್ದರೆ, ಸ್ತ್ರೀ ಒಂದು ಸಹನೆಯಾಗಿದ್ದರೆ ಎಲ್ಲವೂ ಕ್ರಮೀಕರಿಸಲ್ಪಡುತ್ತೆ. ಸಂತ ಮೋನಿಕನಮ್ಮನವರ ಕುಟುಂಬದಲ್ಲಿ ಅವರ ಪತಿ ಒಂದು ಅನ್ಯರಾಗಿದ್ದರು, ಅವಿಶ್ವಾಸಿಯಾಗಿದ್ದರು, ಮಗ ದಾರಿ ತಪ್ಪಿ ಅಲಿತಾ ಇದ್ದ. ಸಂತ ಮೋನಿಕಮ್ಮನವರು 18 ವರ್ಷಗಳ ಕಾಲ ಮೊಣಕಾಲೂರಿ ಪ್ರಾರ್ಥಿಸಿದ ಫಲ, ಅವರ ಗಂಡ ಸಾಯಲಿಕ್ಕೆ ಒಂದು ದಿನನೋ ಒಂದು ವಾರನೋ ಇರುವಾಗ ಬ್ಯಾಪ್ಟಿಸಮ್ ತೆಕ್ಕೊಂಡು ಶಿಲುಬೆ ಹಿಡ್ಕೊಂಡು ಮೃತಪಟ್ಟರು. ಯೇಸುವನ್ನು ಅನುಭವಿಸಿ ಮೃತಪಟ್ಟರು. ಮಗ ಸಂತ ಅಗಸ್ಟೀನ್ ಅವರು ಯೇಸುವನ್ನು ಅನುಭವಿಸಿ ಗುರುಮಠಕ್ಕೆ ಸೇರಿ ಗುರುವಾಗಿದ್ದು ಮಾತ್ರ ಅಲ್ಲ, ಅವರೊಬ್ಬರು ಸಂತರಾದರು. ಒಂದು ಹೆಂಡತಿ, ಒಂದು ತಾಯಿ, ಒಂದು ಸಹೋದರಿ, ಒಂದು ಸೊಸೆ, ಒಂದು ಅತ್ತೆ ಮೊಣಕಾಲೂರಿ ಪ್ರಾರ್ಥಿಸೋದಾದರೆ 100%, ಒಂದು ಹೆಣ್ಣಾಗಿ ಒಂದು ತಾಯಿಯಾಗಿ ಹೇಳ್ತಾ ಇದ್ದೀನಿ, 101% ನಿನ್ನ ಕುಟುಂಬ ಕಟ್ಟಲ್ಪಡ್ತದೆ, ನಿನ್ನ ಕುಟುಂಬ ಆಶೀರ್ವಾದ ಹೊಂದುತ್ತದೆ. ನಿನ್ನ ಗಂಡನಿಗಾಗಿ ಪ್ರಾರ್ಥಿಸು, ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸು, ನಿನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸು. ಕಣ್ಣುಗಳನ್ನ ಮುಚ್ಚಿ ಎದೆ ಮೇಲೆ ಕೈ ಇಟ್ಟು, ಯೇಸುವೆ, ನನ್ನ ಮದುವೆ ಜೀವನದಲ್ಲಿ ನಾನು ಅನೇಕ ಕನಸುಗಳನ್ನು ಹೊತ್ತುಕೊಂಡು ನಿಮ್ಮ ಸನ್ನಿಧಿಗೆ ಬಂದೆ ಯೇಸುವೆ. ಇವತ್ತು ಆ ಕನಸು ಯಾವುದು ಫಲಿಸಲಿಲ್ಲ. ಅನೇಕ ನೋವುಗಳಿದೆ ಸ್ವಾಮಿ, ಅನೇಕ ವೇದನೆಗಳಿದೆ ಯೇಸುವೆ, ಅನೇಕ ಏಕಾಂಗಿತನ ಇದೆ ಯೇಸುವೆ. ನನ್ನನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ ಸ್ವಾಮಿ. ನಾನು ಎಷ್ಟು ಒಳ್ಳೆಯದು ಮಾಡಿದರೂ ಯಾರು ಅದನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ. ನನ್ನನ್ನು ಕೆಟ್ಟವಳಾಗಿ ಕಾಣ್ತಾ ಇದ್ದಾರೆ, ನನ್ನೊಂದು ಕೀಳಾಗಿ ಕಾಣ್ತಾ ಇದ್ದಾರೆ. ಯೇಸುವೆ, ಅನುಗ್ರಹಿಸಿರಿ ಸ್ವಾಮಿ. ನನ್ನ ಹೃದಯದ ಭಾರವನ್ನು ತೆರೆಯುವುದಕ್ಕಾಗಿ ಸ್ತೋತ್ರ ಯೇಸುವೆ. ನನ್ನ ಹೃದಯದ ಭಾರವನ್ನು ನಿಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನನ್ನ ಗಂಡನನ್ನು ಆಶೀರ್ವದಿಸಿರಿ, ನನ್ನ ಮಕ್ಕಳನ್ನು ಆಶೀರ್ವದಿಸಿರಿ, ನನ್ನ ಕುಟುಂಬವನ್ನು ಕಟ್ಟುವುದಕ್ಕಾಗಿ ಸ್ತೋತ್ರ ಯೇಸುವೆ. ನನ್ನ ಮಕ್ಕಳ ವಿದ್ಯಾಭ್ಯಾಸ ಆಶೀರ್ವಾದಗೊಳ್ಳುವುದಕ್ಕಾಗಿ ಸ್ತೋತ್ರ. ನಮ್ಮ ಕುಟುಂಬ ಜೀವನದಲ್ಲಿ ಆನಂದ, ಆರೋಗ್ಯ, ಅಭಿಷೇಕ, ಆದಾಯ, ಐಶ್ವರ್ಯ, ಆಯುಷ್ಯದಿಂದ ತುಂಬಿಸುವುದಕ್ಕಾಗಿ ಸ್ತೋತ್ರ. ಕುಟುಂಬ ಕರುಣೆಯಿಂದ ಅನುಗ್ರಹಿಸಲ್ಪಡುವುದಕ್ಕಾಗಿ ಸ್ತೋತ್ರ. ಬಂದ ಕೇಡುಗಳು, ಬರಲಿರುವ ಕೇಡುಗಳು ಯೇಸುನಾಮದ ಬಲದಲ್ಲಿ, ಯೇಸುನಾಮದ ಶಕ್ತಿಯಲ್ಲಿ ನಮ್ಮ ಕುಟುಂಬವನ್ನು ಬಿಟ್ಟು ಸಟ್ಟು ಬೂದಿ ಆಗಲಿ ಸ್ವಾಮಿ. ಪ್ರಾರ್ಥಿಸುವ ಕುಟುಂಬವಾಗಿ ಯೇಸುವೆ, ನಮ್ಮ ಕುಟುಂಬವನ್ನು ಅನುಗ್ರಹಿಸಿ ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ಅಮ್ಮ ಮಾತೆಯೇ, ನಮ್ಮ ಒಬ್ಬೊಬ್ಬರನ್ನು ಸಮರ್ಪಿಸಿ ನಾವು ಸುವಾರ್ತೆಯಲ್ಲಿ ನಿಲ್ಲುವಂತೆ, ಪ್ರಾರ್ಥಿಸುವ ಮಕ್ಕಳಾಗುವಂತೆ, ಯೇಸುವಿಗೆ ಸಾಕ್ಷಿಯಾಗುವಂತೆ, ಕುಟುಂಬ ಜೀವನದಲ್ಲಿ ಮಾದರಿ ಕುಟುಂಬವಾಗುವಂತೆ ಪ್ರಾರ್ಥಿಸಿರಿ ತಾಯಿಯೇ. ತಂದೆಯಾದ ದೇವನೇ, ಯೇಸು ನಾಮದಲ್ಲಿ ಬೇಡಿದನ್ನೊಂದುಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಸ್ತ್ರೀಯರೇ, ಒಂದು ವಿಷಯ ಹೇಳ್ತೀನಿ. ನಾವು ತಾಳಿ ಕಟ್ಟುವಾಗ ನಾವು ಯಾವುದೋ ಪ್ರಕೃತಿಯಿಂದ ಸೃಷ್ಟಿಸಲ್ಪಟ್ಟ ಕಲ್ಲು, ಮಣ್ಣು, ಮರ, ಗೊಂಬೆ, ಯಾವುದು ಪ್ರಾಣಿ ಪಕ್ಷಿಗಳನ್ನು ನಾವು ತಾಳಿಯಾಗಿ ಹಾಕ್ಕೊಳ್ತಾ ಇಲ್ಲ, ಶಿಲುಬೆಯಾಗಿ ಹಾಕ್ಕೊಂಡಿದ್ದೀವಿ. ಯೇಸು ಹೇಳಿದರು,
ನೀನು ನನ್ನ ಮಗಳಾಗಬೇಕಾದ್ರೆ, ನನ್ನ ಮಗನಾಗಬೇಕಾದ್ರೆ, ನನ್ನನ್ನು ಹಿಂಬಾಲಿಸಬೇಕಾದ್ರೆ ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸು. ನಿನ್ನ ಕುಟುಂಬದಲ್ಲಿ ಯಾವ ವ್ಯಕ್ತಿ ನಿನಗೆ ಸಮಸ್ಯೆ ಆಗಿದ್ದಾರೋ, ಯೇಸು ನಿನಗೆ ಕೊಟ್ಟ ಶಿಲುಬೆ ಅಂತ ಹೇಳಿ ಯೇಸುವಿನ ಶಿಲುಬೆಯ ಬುಡಕ್ಕೆ ಬರುವಾಗ ನಿನ್ನ ಜೀವನದಲ್ಲಿ ಅಭಿಷೇಕ ಉಂಟಾಗ್ತದೆ. ನಿನ್ನ ಕುಟುಂಬ ಜೀವನದಲ್ಲಿ ಜಯದ ಆತ್ಮರಿಂದ ನೀವು ತುಂಬಲ್ಪಡ್ತೀರಾ. ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಸತ್ಯವೇದವ ಧ್ಯಾನ ಮಾಡದೆ ಹರ್ಷವೆಲ್ಲಿದೆ, ಸತ್ಯ ಮಾರ್ಗದಿ ನಡೆಯದಿರಲು ಮೋಕ್ಷವೆಲ್ಲಿದೆ, ಮುಕ್ತಿಯಲ್ಲಿದೆ. ಸತ್ಯವೇದವ ಧ್ಯಾನ ಮಾಡದೆ ಹರ್ಷವೆಲ್ಲಿದೆ, ಸತ್ಯ ಮಾರ್ಗದಿ ನಡೆಯದಿರಲು ಮೋಕ್ಷವೆಲ್ಲಿದೆ, ಮುಕ್ತಿಯಲ್ಲಿದೆ. ಪತಿಯ ಮಾತಿಗೆ ವಿಧೇಯಳಾಗದ ಸತಿಯು ಏತಕ್ಕೆ, ಪತಿಯ ಮಾತಿಗೆ ವಿಧೇಯಳಾಗದ ಸತಿಯು ಏತಕ್ಕೆ, ಪತ್ನಿಯನ್ನು ಪ್ರೀತಿ ಮಾಡದ ಪತಿಯು ಏತಕ್ಕೆ, ತಾಯಿ ತಂದೆಗೆ ಮಾನ ನೀಡದ, ತಾಯಿ ತಂದೆಗೆ ಮಾನ ನೀಡದ ಮಕ್ಕಳೇತಕ್ಕೆ, ಮಕ್ಕಳೇತಕ್ಕೆ. ಪ್ರೀತಿಯಿಲ್ಲದ ಮನೆಯು ನಿತ್ಯ ನರಕವಾಗಿದೆ, ಜಪವೇ ಇಲ್ಲದ ಮನೆಯಲಿಂದು ಶಾಂತಿಯಲ್ಲಿದೆ, ಶಾಂತಿಯಲ್ಲಿದೆ. ಸತ್ಯವೇದವ ಧ್ಯಾನ ಮಾಡದೆ ಹರ್ಷವೆಲ್ಲಿದೆ, ಸತ್ಯ ಮಾರ್ಗದಿ ನಡೆಯದಿರಲು ಮೋಕ್ಷವೆಲ್ಲಿದೆ, ಮುಕ್ತಿಯಲ್ಲಿದೆ. ಬಡತನದಲ್ಲಿ ಬಂದು ನೋಡದ ಬಂಧುವೇತಕ್ಕೆ, ಬಡತನದಲ್ಲಿ ಬಂದು ನೋಡದ ಬಂಧುವೇತಕ್ಕೆ, ಕಷ್ಟ ನಷ್ಟದಿ ನೆರವು ನೀಡದ ಮಿತ್ರರೇತಕ್ಕೆ, ನೀತಿ ಮಾರ್ಗದಿ ನಡೆಸದಿರುವ ನೀತಿ ಮಾರ್ಗದಿ ನಡೆಸದಿರುವ ಗುರುವು ಏತಕ್ಕೆ, ಗುರು ಏತಕ್ಕೆ. ಜಗವೇ ಜಯಿಸಿ ಪ್ರಾಣ ಹೋದರೆ ಲಾಭವೇನಿದೆ, ಜಗವೇ ಜಯಿಸಿ ಪ್ರಾಣ ಹೋದರೆ ಲಾಭವೇನಿದೆ, ಭಕ್ತಿವೇಷದ ನರಿ ನೀನಾದರೆ
ಸೋಲು ಕೊನೆಗಿದೆ, ಸೋಲು ಕೊನೆಗಿದೆ. ಹಸಿದ ಹೊಟ್ಟೆಗೆ ಅನ್ನ ನೀಡದ ಧನವು ಏತಕ್ಕೆ, ಹಸಿದ ಹೊಟ್ಟೆಗೆ ಅನ್ನ ನೀಡದ ಧನವು ಏತಕ್ಕೆ, ಹಂಚಿ ತಿನ್ನದೆ ಹರಿದು ತಿನ್ನುವ ದುರಾಸೇತಕ್ಕೆ, ಹಂಚಿ ತಿನ್ನದೆ ಹರಿದು ತಿನ್ನುವ ದುರಾಸೇತಕ್ಕೆ, ಕಾಮ ಮೋಹಕ್ಕೆ ಸೋತು ಹೋಗುವ, ಕಾಮ ಮೋಹಕ್ಕೆ ಸೋತು ಹೋಗುವ ದೇಹವೇತಕ್ಕೆ, ಮನವು ಏತಕ್ಕೆ, ದಾಹ ತೀರುವ ಜೀವ ಜಲವು ಯೇಸುವಲ್ಲಿದೆ, ಮಾಯಲೋಕದ ಮರ್ಮವೆಲ್ಲವೂ ವೇದದಲ್ಲಿದೆ, ಸತ್ಯವೇದದಲ್ಲಿದೆ, ಸತ್ಯವೇದವ ಧ್ಯಾನ ಮಾಡದೆ ಹರುಷವೆಲ್ಲಿದೆ, ಸತ್ಯ ಮಾರ್ಗದಿ ನಡೆಯದಿರಲು ಮೋಕ್ಷವೆಲ್ಲಿದೆ, ಮುಕ್ತಿಯಲ್ಲಿದೆ, ಸತ್ಯವೇದವ ಧ್ಯಾನ ಮಾಡದೆ ಹರುಷವೆಲ್ಲಿದೆ, ಸತ್ಯ ಮಾರ್ಗದಿ ನಡೆಯದಿರಲು ಮೋಕ್ಷವೆಲ್ಲಿದೆ, ಮುಕ್ತಿಯಲ್ಲಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಮುಂದಿನ ಪ್ರಬೋಧನೆಯನ್ನು ಆಲಿಸಲು ಹೋಗಲಿದ್ದೇವೆ. ನಮ್ಮ ಸಹೋದರ ಬ್ರದರ್ ಟಿ ಕೆ ಜಾರ್ಜ್ ಅವರು ಕ್ಷಮಿಸಿದಾಗ ಪ್ರೀತಿ, ಕ್ಷಮಿಸಿದಾಗ ಸೌಖ್ಯ, ಕ್ಷಮೆಯಿಂದ ಆಶೀರ್ವಾದ ಎಂಬ ಪ್ರಬೋಧನೆಯನ್ನು ನಮಗೆ ನೀಡಲಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಸುವ ಮಾನವ ನಿನ್ನ ನೆರೆಯವರ. ಪ್ರೈಸ್ ದ ಲಾರ್ಡ್. ಲೂಕ 6ನೇ ಅಧ್ಯಾಯ 27. ನನ್ನನ್ನು ಆಲಿಸುತ್ತಿರುವವರೇ ನನ್ನ ಮಾತನ್ನು ಕೇಳಿರಿ. ಯೇಸು ಹೇಳಿದ್ದು ನನ್ನನ್ನು ಆಲಿಸುತ್ತಿರುವವರೇ, ಯೇಸುವಿನ ಸ್ವರವನ್ನು ಆಲಿಸುತ್ತಿರುವವರೇ, ಯೇಸುವಿನ ವಾಕ್ಯವನ್ನು ಕೇಳಿರಿ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ. ಇದು ಪರ್ವತ ಪ್ರಸಂಗದಲ್ಲಿ ಯೇಸು ಹೇಳಿದ್ದು. ಅಲ್ಲಿ ತನಕ ಒಂದು ಕೆನೆಗೆ ಹೊಡೆದ್ರೆ ನೀನು ಒಂದು ಕೆನೆಗೆ ಹೊಡಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಶತ್ರುಗಳನ್ನು ಕ್ಷಮಿಸುವ ತತ್ವವನ್ನು ಯಾರೂ ಸಾರಿಲ್ಲ. ಆದರೆ ಪ್ರಪ್ರಥಮವಾಗಿ ಯೇಸು ಹೇಳ್ತಾರೆ, ನಿನ್ನ ಶತ್ರುಗಳನ್ನು ಪ್ರೀತಿಸಿರಿ. ಆಗತ್ತಾ? ನಮ್ಗೆ ಯಾರೋ ಒಂದು ಕೆನೆಗೆ ಹೊಡೆದ್ರೆ ನಾವು 2 ಕೆನೆಗೆ ಹೊಡಿತೀವಿ ನಾವು, ಹೌದಾ? ಮತ್ತು ನಮ್ಮಲ್ಲಿ ಆ ದ್ವೇಷ ಬೆಳೆಸ್ತೀವಿ ನಾವು. ಒಂದಲ್ಲ ಒಂದಿನ ಇವನಿಗೆ ಟೈಮನ್ನು ಮಾಡ್ತೀನಿ ಅಂತೀವಿ ನಾವು. ಆದರೆ ಯೇಸುವಿನ ತತ್ವ ಇಷ್ಟು ಪ್ರಚಲಿತವಾಗೋದಕ್ಕೆ ಕಾರಣ, ನಿನ್ನ ಶತ್ರುಗಳನ್ನು ಕ್ಷಮಿಸಿರಿ, ಪ್ರೀತಿಸಿರಿ. ಶಿಲುಬೆಯ ಮೇಲಿಂದ ಹೇಳಿದವರು ಶಿಲುಬೆಯ ಮೇಲಿಂದ ತಮಗೆ ಹಿಂಸೆ ಕೊಟ್ಟವರನ್ನು ನೋಡಿ ಹೇಳಿದರು, ತಂದೆಯೇ
ಇವರೇನು ಮಾಡುತ್ತಿರುವರೋ ಇವರರಿಯರು, ಇವರನ್ನು ಮನ್ನಿಸಿರಿ. ನುಡಿದಂತೆ ನಡೆದರು. ಹಾಳಾಗೋಗ್ಲಿ ಅಂತ ಹೇಳಲಿಲ್ಲ, ಬೋಧನೆ ಮಾಡಿದ್ರು, ಮಾಡಿದಂತೆ ಜೀವಿಸಿದವರು. ಅಹಿಂಸೆಯಲ್ಲೂ ಕೂಡ ಎಲ್ಲ ಭರ್ಜನ ಹಾಕಿ ತಿವಿದಾಗ ಕೂಡ, ಆ ಕೊನೆ ಹನಿ ರಕ್ತ ಬಂದಾಗ ಕೂಡ, ತಂದೆಯೇ ಇವರೇನು ಮಾಡುತ್ತಿರುವರೋ ಇವರ ಹರಿಯರು, ಇವರೇನು ಮಾಡ್ತಿದ್ದಾರೋ ಇವರ ಹರಿಯರು, ಇವರನ್ನು ಮನ್ನಿಸಿರಿ. ನುಡಿದರು, ನುಡಿದಂತೆ ನಡೆದರು. ವಾಕ್ಯವಾದ ದೇವರು. ಅದಕ್ಕೆ ಬಂದಿದ್ದವರು ಭೂಮಿಗೆ. ಅವರು ಹೇಳ್ತಾ ಇದ್ದಾರೆ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ದ್ವೇಷಿಸುವವರನ್ನು ಸತ್ಕರಿಸಿರಿ. ನನಗೆ ಇತ್ತೀಚೆಗೆ ಅದೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ. ನನಗೆಷ್ಟೋ ಜನ ಬೈದರು, ಎಷ್ಟೋ ಜನ ಏನೇನೋ ಹೇಳಿದ್ರು, ಸ್ವಲ್ಪ ನೋವಾಗುತ್ತೆ. ಆದರೆ ಮೊದಲು ಅವ್ರಿಗಾಗಿ ಪ್ರಾರ್ಥಿಸ್ತೀನಿ. ಯಾಕೆಂದರೆ ಯೇಸು ಹೇಳಿದ್ದಾರೆ, ನೀನು ಪ್ರಾರ್ಥಿಸುವಾಗಲೆಲ್ಲ ನಿನ್ನನ್ನು ನೋಯಿಸಿದವರಿಗಾಗಿ ಪ್ರಾರ್ಥಿಸು, ಆಗ ದೇವರು ನಿನ್ನ ಪಾಪಗಳನ್ನು ಕ್ಷಮಿಸುವರು ಮತ್ತು ನಿನ್ನ ಪ್ರಾರ್ಥನೆಗಳು ಕೈಗೂಡುವುದು. ನಾನು ಯಾವಾಗಲೂ ಅಷ್ಟೇ, ಫಸ್ಟ್ ನನ್ನನ್ನು ಯಾರೋ ನೋಯಿಸಿರ್ತಾರೆ, ನನ್ನ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳ್ತಾರೆ, ನನಗೆ ಯಾರೋ ಬಂದು ಹೇಳ್ತಾರೆ, ತುಂಬ ನೋವಾಗುತ್ತೆ. ನಾನು ಎಷ್ಟು ಪ್ರೀತಿಸ್ತೀನಿ, ಇವ್ರು ನನ್ನ ಬಗ್ಗೆ ಹಿಂಗೆ ಮಾತಾಡಿಬಿಟ್ರಲ್ಲ, ತುಂಬ ನೋವಾಗುತ್ತೆ. ನಾನು ಜೀವ ಕೊಡುವಷ್ಟು ಪ್ರೀತಿ ಮಾಡ್ತಾಯಿರ್ತೀನಿ, ಅವ್ರು ನನ್ನ ಬೆನ್ನಿಂದೆ ಏನೋ ಒಂದು ಮಾತಾಡ್ತಾರೆ, ಅದು ಯಾರೋ ಬಂದು ಫಸ್ಟು ಓಡಿ ಬಂದು ಹೇಳ್ತಾರೆ. ಸೈತಾನನ ದೂತರು ಕೆಲವರು ಇರ್ತಾರೆ, ಅದನ್ನು ಮರೆತು ಬಿಡಬೇಕು, ಅದನ್ನು ಹಬ್ಬಿಸ್ಬಾರ್ದು, ಅದನ್ನು ಹಬ್ಬಿಸ್ತಾರೆ. ನನ್ನ ಹತ್ರನೇ ಡೈರೆಕ್ಟಾಗಿ ಬಂದು ನಿಮ್ಮ ಫ್ರೆಂಡು ಹಿಂಗಂದ ಹಂಗಂದ, ತುಂಬ ನೋವಾಗುತ್ತೆ. ಅವ್ರು ಅಂದ್ರೋ ಬಿಟ್ಟರೋ ಗೊತ್ತಿಲ್ಲ. ಆದರೆ ಇವರು ಹೇಳ್ತಾರೆ, ಆಣೆ ಆಗಲು ಆಣೆ ಇಡ್ತೀನಿ ಅವನಂದ. ತುಂಬ ನೋವಾಗುತ್ತೆ. ನನಗೆ ಆ ಕ್ಷಮಿಸುವ ಶಕ್ತಿಯನ್ನು ದೇವರು ಕೊಟ್ಟರು. ನನ್ನ ಮಡದಿ ನನ್ನನ್ನು ಬಿಟ್ಟು ಇನ್ನೊಬ್ಬರ ಜೊತೆಗೆ ಜೀವನ ಮಾಡ್ತಿದ್ದ. ಅವರ 5-6 ಸಲ ನಾನು ಹಲವಾರು ಮದುವೆಯಲ್ಲಿ, ಹರಿಹರ ಆರೋಗ್ಯ ಮತ್ತು ಸನ್ನಿಧಾನದಲ್ಲಿ ಅವರಿಬ್ಬರನ್ನ ಒಟ್ಟಿಗೆ ನೋಡಿದೆ. ಮುಂಚೆಲ್ಲ ನನಗೆ ಉರಿತಾಯಿತು, ನನ್ನ ಹೆಂಡತಿ ಇನ್ನೊಬ್ಬರ ಜೊತೆಗೆ ಅಂತ. ಆಮೇಲೆ ಗೊತ್ತಾಯಿತು, ನಾನು ಸಿನಿಮಾವನ್ನು ಪ್ರೀತಿಸಿದಷ್ಟು, ಆರ್ಕೆಸ್ಟ್ರಾವನ್ನು ಪ್ರೀತಿಸಿದಷ್ಟು, ಕಲೆಯನ್ನು ಪ್ರೀತಿಸಿದಷ್ಟು ನನ್ನ ಹೆಂಡತಿಯನ್ನು ಪ್ರೀತಿಸ್ತಿರಲಿಲ್ಲ. ಅವಳು ಮದುವೆಯಾಗಿ ಬಂದು 6-7 ತಿಂಗಳಿಗೆ ಮಾತ್ರ ನಂತರ ಇದ್ದಿದ್ದು. ಒಂದು ಹೆಣ್ಣು ತನ್ನ ಗಂಡನನ್ನು ನಂಬಿ ಬರೋದು, ನನ್ನ ಗಂಡ ರಕ್ಷಿಸ್ತಾನೆ, ನನ್ನ ಗಂಡ ಪ್ರೀತಿಸ್ತಾನೆ, ನನ್ನ ಗಂಡ ನನಗೆ ಬೇಕಾಗಿದ್ದೆಲ್ಲ ಕೊಡಿಸ್ತಾನೆ, ನನ್ನ ಗಂಡನೇ ನನ್ನ ರಕ್ಷಕ. ನಾನು ಅದೆಲ್ಲ ನೋಡಲಿಲ್ಲ. ಆರ್ಕೆಸ್ಟ್ರಾ, ಡ್ರಾಮಾ, ಸಿನಿಮಾ, ಯಾವಾಗಲೂ ಹಂಗೆ ಹೋಗ್ಬಿಡ್ತಿದ್ದೆ. ನಾನು ಹೋದರೆ 2-3 ವಾರ ಬರಲ್ಲ. ಫಾದರ್ ನನಗೆ ಹೇಳಿದ್ರು, ಕೌನ್ಸಿಲಿಂಗ್ ಕೊಟ್ಟು ಫಾದರು, ನೀನು ನಿನ್ನ ಹೆಂಡತಿಯನ್ನು ಪ್ರೀತಿಸಿದ್ದಿದ್ದರೆ ನಿನ್ನ ಹೆಂಡತಿ ನಿನ್ನನ್ನು ಬಿಟ್ಟು ಇನ್ನೊಬ್ಬರ ಜೊತೆ ಹೋಗ್ತಿದ್ರ? ಬೈಬಲ್ ದೇವರ ವಾಕ್ಯ ಹೇಳುತ್ತೆ, ಸ್ತ್ರೀಯರೇ ನಿಮ್ಮ ಹೆಂಡತಿಗೆ ವಿಧಿಯರಾಗಿರಿ, ಪುರುಷರೇ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ, ಕಠಿಣವಾಗಿ ವರ್ತಿಸಬೇಡಿ. ಯಾವಾಗ ನಾನು ದೇವರ ವಾಕ್ಯ ಧ್ಯಾನಿಸಿದ್ನೋ, ದೇವರ ವಾಕ್ಯದಂತೆ ಜೀವಿಸೋಕ್ಕೆ ಸ್ಟಾರ್ಟ್ ಮಾಡಿದ್ನೋ, ನನ್ನ ಹೆಂಡತಿ ನನ್ನ ಬಿಟ್ಟು ಇನ್ನೊಬ್ಬರ ಜೊತೆ ಹೋದಾಗ ನಿರಾಶೆಯಾಗಿ 2 ಸಲ ಅಲ್ಲ 3 ಸಲ ವಿಷ ತೊಗೊಂಡೆ, ಸಾಯಲಿಲ್ಲ. ಧ್ಯಾನಕ್ಕೆ ಹೋಗಿ ಬಂದ ಮೇಲೆ ಅದೇ ನನ್ನ ಹೆಂಡತಿ ಮೇಲೆ ನನ್ನ ಹೃದಯ ಕರುಣೆ ಬಿಡ್ತು. ನಾನು ಪ್ರೀತಿಸಿದ್ದಿದ್ರೆ ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಹೋಗ್ತಿದ್ಲ. ನನ್ನ ಸಹೋದರರೇ, ನಿಮ್ಮ ಹೆಂಡತಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಊರು ಕೇರಿ ಬಿಟ್ಟು ನಿಮ್ಮನ್ನು ನಂಬಿ ಬಂದಿದ್ದರೆ ನಿಮ್ಮ ಪ್ರೀತಿ ನಿಮ್ಮ ರಕ್ಷಣೆಗಾಗಿ, ಊಟಕ್ಕಾಗಿ ಬಂದಿಲ್ಲ. ನನಗೆ 23 ವರ್ಷ, ಅರಿವಿಲ್ಲದ ವರ್ಷದಲ್ಲಿ ಮದುವೆ ಆದೆ. ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ, ಆಗ ನೋಡಿ ನಿಮ್ಮ ಕುಟುಂಬ. ನನಗೆ ದೇವರ ವಾಕ್ಯ ಧ್ಯಾನಿಸಿದ ಮೇಲೆ, ದೇವರ ವಾಕ್ಯ ಆಲಿಸಿದ ಮೇಲೆ, ದೇವರ ವಾಕ್ಯದ ಶಕ್ತಿ ನನ್ನೊಳಗೆ ಹೋದ ಮೇಲೆ ನನ್ನ ಹೆಂಡತಿ ಮೇಲೆ ಕರುಣೆ ಬಂತು. ಅವಳು ಮಾಡಿದ ತಪ್ಪಲ್ಲ ಅನ್ನಿಸ್ತು, ನನ್ನ ತಪ್ಪು ನನಗೆ ಕಾಣಿಸ್ತು. ನಾನು ನನ್ನ ಹೆಂಡತಿ ಮನೆಗೆ ಹೋದೆ,
ಅವ್ರ ತಾಯಿ ಇದ್ದರು, ಇವಳು ಇದ್ದರು, ಮಂಡಿ ಹಾಕಿದೆ. ಅದಕ್ಕೆ ಸಾಕ್ಷಿ ನನ್ನ ಚಿಕ್ಕಮ್ಮ, ನನ್ನ ದೊಡ್ಡಮ್ಮ ಇಬ್ಬರು ಸತ್ತೋದ್ರು. ಅವರಿಬ್ಬರನ್ನು ಕರ್ಕೊಂಡೋಗಿ ಅವರ ಮುಂದೆ ಮಂಡಿ ಹಾಕಿದೆ. ನನ್ನ ಹೆಂಡ್ತಿಗೆ ಹೇಳಿದೆ, ನಂದು ತಪ್ಪಾಯಿತು, ನಿನ್ನ ತಪ್ಪು ನನಗೆ ಬೇಕಾಗಿಲ್ಲ, ನನ್ನ ತಪ್ಪು ನನಗೆ ಗೊತ್ತಾಗ್ತಾ ಇದೆ, ನನ್ನನ್ನು ಕ್ಷಮಿಸು. ಅವಳಂದ್ಲು, ಇದಾಗಲೇ 6 ವರ್ಷ ಆಗೋಗ್ಬಿಟ್ಟಿದೆ ನನ್ನ ಬಿಟ್ಟೋಗಿ. ಅವಳಂದ್ಲು, ಇಲ್ಲ, ನಾನು ನಿಮ್ಮ ನೆನಪೇ ಇಲ್ಲ, ನಾನು ಇವರು ಚೆನ್ನಾಗಿದ್ದೀವಿ, ನಮ್ಮನ್ನು ಚೆನ್ನಾಗಿರಕ್ಕೆ ಬಿಟ್ಟುಬಿಡಿ, ನನಗೆ ಚೆನ್ನಾಗಿರ್ರಿ, ಯಾವಾಗಲೂ 100 ಕಾಲ ಚೆನ್ನಾಗಿ ಬಾಳಿ ಅಂತ ಆಶೀರ್ವಾದ ಮಾಡಿದೆ. ನನಗೆ ಆಶ್ಚರ್ಯ ಆಯಿತು, ನನಗಿಂತ ಸ್ವಭಾವ ಹೀಗೆ ಒಬ್ಬ ಕ್ರಿಸ್ತನಲ್ಲಿ ಬಂದಾಗ ಹೊಸ ಸೃಷ್ಟಿಯಾಗುತ್ತಾನೆ. ನನಗೆ ನನ್ನ ಹೆಂಡತಿಯನ್ನು ಹೃದಯದಿಂದ ಕ್ಷಮಿಸುವ ಒಂದು ಶಕ್ತಿ ಬಂತು. ಅಷ್ಟೇ ಅಲ್ಲ, ಪ್ರತಿದಿನ ಅವಳಿಗಾಗಿ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೀಗೆ ನನ್ನ ಕೈನಲ್ಲಿ ಆಯಿತು ದೇವರ ವಾಕ್ಯದ ಶಕ್ತಿ. ದೇವರ ವಾಕ್ಯ ಅಂದರೆ ಯಾರು? ಯೇಸು. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿ ಇತ್ತು, ವಾಕ್ಯವೇ ದೇವರಾಗಿತ್ತು, ಆ ವಾಕ್ಯದಿಂದಲೇ ಸಕಲವು ಸೃಷ್ಟಿಯಾಯಿತು. ಆ ವಾಕ್ಯವೆಂಬ ದೇವರು ಮಣ್ಣಲ್ಲಿ ಮನುಷ್ಯರಾದರು. ಅವರ ಬಾಯಿಂದ ಬಂದ ವಾಕ್ಯ. ಅವರು ಹೇಳ್ತಾರೆ, ನಿಮ್ಮನ್ನು ಶಪಿಸಿದವರನ್ನು ಆಶೀರ್ವದಿಸಿರಿ, ನಿಮ್ಮನ್ನು ನಿಂದಿಸುವವರಿಗಾಗಿ ಪ್ರಾರ್ಥಿಸಿರಿ. ಮೊದಲೆಲ್ಲ ಹೆಂಗಿತ್ತು ನನ್ನ ಪ್ರಾರ್ಥನೆ? ದೇವ, ನನಗೆ ಅವನು ಹಿಂಗಂದ, ಅವ್ರು ಹಿಂಗಂದರು, ಹಾಳಾಗೋಗಲಿ, ನಾಶವಾಗಿ ಹೋಗಲಿ, ನಾನು ಆರಾಧಿಸುವ ದೇವರು ಎಂಥವ್ರು ಅಂತ ಅವ್ರಿಗೆ ಗೊತ್ತಾಗಬೇಕು. ಹಾಗನ್ನೋನು ಈ ವಾಕ್ಯ, ನನ್ನನ್ನು ನಿಂದಿಸುವವರಿಗಾಗಿ ಪ್ರಾರ್ಥಿಸಿರಿ. ಹೇಗೆ ಪ್ರಾರ್ಥಿಸಿರಿ? ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸಿರಿ. ನನಗೆ ಒಬ್ಬ ಸ್ನೇಹಿತ ಬಂದ, ಬ್ರದರ್, ನಿಮ್ಮ ಬೋಧನೆ ಕೇಳ್ತಾನೆ ಇದ್ದೀನಿ, ನೀವು ನಿಮ್ಮ ಶತ್ರುಗಳಿಗಾಗಿ ಪ್ರಾರ್ಥಿಸಿರಿ ಅಂದ್ರಿ. ನಾನು 15 ವರ್ಷದಿಂದ ಪ್ರಾರ್ಥಿಸ್ತಾ ಇದ್ದೀನಿ, ಏನೂ ನಡೀತಿಲ್ಲ. ನಾನು ಕೇಳಿದೆ, ಏನು ಅಂತ ಪ್ರಾರ್ಥಿಸ್ತಿದ್ಯಾ? ನನ್ನ ಶತ್ರು ಹಾಳಾಗಿ ಹೋಗಲಿ ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ದೇವರು ಹೇಳಿದ್ದೇನು? ಪ್ರೀತಿಸಿರಿ, ಅವನ ಒಳಿತಿಗಾಗಿ ಪ್ರಾರ್ಥಿಸಿರಿ, ನಿನ್ನ ನಿಂದಿಸಿದವರಿಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸಿ ನೋಡಿ, ಗೊತ್ತಾಗತ್ತೆ. ಈ ಲೋಕದ ಯಾವ ವಸ್ತು, ಹಣ, ಆಸ್ತಿ, ಅಂತಸ್ತು ಸ್ವರ್ಗಕ್ಕೆ ತೊಗೊಂಡೋಗಲ್ಲ. ನಾವು ಸ್ವರ್ಗಕ್ಕೆ ಎಂಟ್ರಿ ಕೊಡುವ ಬಾಗಿಲಿನಲ್ಲಿ ಒಂದು ವೀಸಾ ಬೇಕು. ಅದು ಕ್ಷಮೆ, ಪ್ರೀತಿ, ತಾಳ್ಮೆ, ಪ್ರಾರ್ಥನೆ, ಸೇವೆ. ಯೇಸು ಹೇಳಿದ್ರು, ನಿನ್ನನ್ನು ನಿಂದಿಸುವವರಿಗಾಗಿ ಪ್ರಾರ್ಥಿಸು. ನಿನ್ನ ಒಂದು ಕೆನ್ನೆಗೆ ಒಡೆದವನಿಗೆ ಇನ್ನೊಂದು ಕೆನ್ನೆಯನ್ನು ಒಡ್ಡು. ಯಾರೋ ಹೊಡೆದ್ರು, ಹಂಗೆ ಹೋಗ್ಬೇಡಪ್ಪ, ಈ ಕೆನ್ನೆಗೂ ಹೊಡೆದು ಬಿಟ್ಟು ಹೋಗು. ಯೇಸುವಿಗೆ ಹೊಡೆದ್ರು, ಹೋಗಿದ್ರು, ಸುಮ್ಮನೆ ಇದ್ದರು, ಹೊಡೆಸ್ಕೊಂಡ್ರು. ನೋಡಿ, ಯೂದಾಸ ಯೇಸುವನ್ನು ಹಿಡಿದು ಕೊಡ್ತಾನೆ ಅನ್ನೋದು ಯೇಸುವಿಗೆ ಗೊತ್ತು. ಅಂತಿಮ ಭೋಜನದ ಸಮಯದಲ್ಲಿ ಯೇಸು ಎಲ್ಲರ ಕಾಲನ್ನು ತೊಳೆದ್ರು, ಯೂದಾಸನ ಕಾಲನ್ನು ತೊಳೆದ್ರು. ಇವನೇ ನನ್ನನ್ನು ಹಿಡಿದು ಕೊಡುವವನು ಅಂತ ನೀವು ಹೇಳಿದ್ರು. ಬಹಿರಂಗವಾಗಿ ಹೇಳಲಿಲ್ಲ, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿದು ಕೊಡ್ತಾನೆ. 3.5 ವರ್ಷದಿಂದ ಟ್ರೈನಿಂಗ್ ಕೊಟ್ಟಿದ್ದರು. ಸತ್ತ ಲಾಜರಿಗೆ ಜೀವ ಕೊಟ್ಟಿದ್ದನ್ನು ನೋಡಿದ್ದ ಯೂದಾಸ್. ಒಟ್ಟು ಕುರುಡನಿಗೆ ಕಣ್ಣು ಕೊಟ್ಟಿದ್ದನ್ನು ನೋಡಿದ್ದ. ಕುಷ್ಠರೋಗಿಗಳಿಗೆ ವಾಸಿ ಮಾಡಿದ್ದನ್ನು ನೋಡಿದ್ದ. ಎಲ್ಲ ಅದ್ಭುತಗಳನ್ನು ನೋಡಿದ ಯೂದಾಸನ ಒಂದು ಮೂಲೆಯಲ್ಲಿತ್ತು. ದೇವರು ಯಹೂದ್ಯರ ಅರಸನಾದಾಗ ನಾನು ಹೋಮ್ ಮಿನಿಸ್ಟರ್ ಅಥವಾ ಫೈನಾನ್ಸ್ ಮಿನಿಸ್ಟರ್. ಯೇಸುವಿನ ಜೊತೆಯಲ್ಲಿದ್ದಾಗಲೇ ಫೈನಾನ್ಸ್ ಎಲ್ಲ ನೋಡ್ಕೊಳ್ತಿದ್ದಿದ್ದೀವನೇ. ಅವನಿಗೆ ಒಂದು ದುರಾಸೆ ಇತ್ತು, ದೂರದ ದುರಾಲೋಚನೆ ಇತ್ತು. ಯೇಸುವಿಗೆ ಗೊತ್ತಿತ್ತು. ಯೇಸುವಿನೇ ಇವನನ್ನು ಸೆಲೆಕ್ಟ್ ಮಾಡಿದ್ರು. ಯಾಕೆಂದರೆ ಯೇಸು ಲೋಕದ ರಕ್ಷಣೆಗಾಗಿ ಜೀವ ಕೊಡಬೇಕಾಗಿತ್ತು. ತನ್ನನ್ನು ಹಿಡಿದು ಕೊಡಲು ಒಬ್ಬ ವ್ಯಕ್ತಿ, ದುಷ್ಟ ಪುತ್ರ ಬೇಕಾಗಿತ್ತು. ಆದರೂ
ಯೇಸು ಕೊನೆ ಅಂತಿಮ ಭೋಜನದ ಸಮಯದಲ್ಲಿ ನಿಮ್ಮಲ್ಲಿ ಒಬ್ಬರು ನನ್ನನ್ನು ಹಿಡಿದು ಕೊಡ್ತಾರೆ. 30 ಬೆಳ್ಳಿ ನಾಣ್ಯ, ಈಗಿನ ಕಾಲದ ಹಣ ಅಂದ್ರೆ ಕೋಟಿಗಟ್ಟಲೆ. 30 ಬೆಳ್ಳಿ ನಾಣ್ಯಕ್ಕೆ ಅವನು ಯೇಸುವನ್ನು ಹಿಡಿದು ಕೊಡೋಕ್ಕೆ ಸಂಚು ಮಾಡ್ದ. ಯಾಕೆ? ಯೇಸು ಹೇಳಿದ್ರು ಪ್ರೀವಿಯಸ್ ಡೇ, ನನ್ನನ್ನು ಶಿಲುಬೆಗೇರಿಸ್ತಾರೆ, ನಾನು ಲೋಕದ ರಕ್ಷಣೆಗಾಗಿ ಸಾಯಲಿದ್ದೇನೆ. ಇವನಿಗೆ ನಿರಾಶೆಯಾಯಿತು. ಇವನು ಯೇಸು ರಾಜ ಬಂದಂಗೆ ಬರ್ಬೋದು ಅಂತ. ಆದರೆ ಯೇಸು ಬಾಯಿ ಬಿಟ್ಟು ಹೇಳಿದ್ರು, ನಾಳೆ ನನ್ನನ್ನು ಶಿಲುಬೆಗೇರಿಸ್ತಾರೆ. ಪ್ರೈಸ್ ದ ಲಾರ್ಡ್. ಇದು ಕೇಳಿದ ತಕ್ಷಣ ಯೂದಾಸನಿಗೆ ನಿರಾಶೆಯಾಯಿತು. ಏನು ಮಾಡೋದು ಗೊತ್ತಿಲ್ಲ. ಹಣದ ಆಸೆ. 1 ತಿಮೋತಿ 6:10 ಹೇಳುತ್ತೆ, ಹಣದ ದುರಾಸೆಯೇ ಸಕಲ ಪಾಪಕ್ಕೆ ಮೂಲ ಕಾರಣ. ಹಣದ ದುರಾಸೆ, ಹಣ ಮಾಡಬೇಕು. ಇವನಿಗೆ ದುರಾಸೆ ಇತ್ತು. ಎಲ್ಲ ಪಾಪಕ್ಕೆ ಮೂಲ ಕಾರಣ ಹಣ. ಪ್ರೈಸ್ ದ ಲಾರ್ಡ್. ಇವನು ಹೋಗಿ 30 ಬೆಳ್ಳಿ ನಾಣ್ಯಕ್ಕೆ ಗುರುವನ್ನು ಹಿಡಿದು ಕೊಡಲು ಸಂಚು ಮಾಡ್ದ. ಯೇಸು ಕಾಲು ತೊಳೆದು. ಯೇಸುವಿಗೆಲ್ಲ ಗೊತ್ತು, ಸರ್ವಜ್ಞಾನಿ. ನಿನ್ನೆ ಗೊತ್ತು, ಇವತ್ತು ಗೊತ್ತು, ನಾಳೆ ಗೊತ್ತು. ತನ್ನ ಮುಂದೆ ಕುಳಿತಿರುವ ಯೂದಾಸನ ಬಗ್ಗೆ ಗೊತ್ತು. ಯೂದಾಸನ ಕಾಲನ್ನು ತೊಳೆದ್ರು. ತನ್ನನ್ನು ಹಿಡಿದು ಕೊಡ್ತಾನೆ, ನಾನು ಹಿಂಸೆ ಅನುಭವಿಸಬೇಕು. ಗೆತ್ಸೆಮನೆ ತೋಟದಲ್ಲಿ ಅವರು ತಮ್ಮ ಹಿಂಸೆಯನ್ನು ನೆನೆಸ್ಕೊಂಡು ಅವ್ರ ಬೆವರು ಬಂತು, ರಕ್ತದ ಬೆವರು ಬಂತು. ಅಂಥ ಹಿಂಸೆ 3 ದಿನ ಅನುಭವಿಸಬೇಕು. ಇದಕ್ಕೆ ಮೂಲ ಕಾರಣ ತಮ್ಮ ಶಿಷ್ಯ. ನಾವಾಗಿದ್ದರೆ ಎಷ್ಟು ಏನೇನಂತಿದ್ವಿ, ನಮ್ಮ ಖರಾಮ್ ಜೊತೆಯಲ್ಲೇ ಇದ್ದೆ, ಬಗ್ದುಬಿಟ್ಟಿಯಲ್ಲೋ, ನಿನ್ನನ್ನು ಹೋಗಿ ಶಿಷ್ಯನ ಮಾಡಿದ್ನಲ್ಲ ನಾನು, ಅಂಥದ್ದು ಇಂಥದ್ದು ಹೇಳ್ತಿದ್ವಿ ನಾವು. ಆದರೆ ಯೇಸು ಅವನ ಹತ್ರ ಹೋಗಿ ಅವನ ಕಾಲು ತೊಳೆದ್ರು, ಕಾಲನ್ನು ಒರೆಸಿದ್ರು, ಆ ಕಾಲಿಗೆ ಮುತ್ತಿಟ್ರು. ಅವರು ಹೇಳಿದ್ದಾರೆ, ನಿನ್ನ ಒಂದು ಕೆನ್ನೆಗೆ ಹೊಡೆದವನಿಗೆ ಇನ್ನೊಂದು ಕೆನ್ನೆಯನ್ನು ಒಡ್ಡು. ಅವನ 2 ಕಾಲನ್ನು ತೊಳೆದ್ರು, ಅವಳನ್ನು ಪ್ರೀತಿ ಮಾಡಿದ್ರು. ಹೋಗು, ಯು ಡೂ ಯುವರ್ ವರ್ಕ್, ಹೋಗು ನಿನ್ನ ಕೆಲಸ ಮಾಡು ನೀನು. ಅವನು ಎದ್ದು ಹೋದ. ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ, ರಕ್ತದ ಬೆವರು ಬರ್ತಾ ಇದೆ. 3 ಜನ ಶಿಷ್ಯಂದ್ರಿಗೆ ಕರ್ಕೊಂಡೋಗಿದ್ರು, ಪೇತ್ರ, ಯಾಕೋಬ, ಯೋಹನ್ನ. ಅವರು 3 ಜನರ ಹತ್ರ ಯೇಸು ಹೇಳಿದ್ರು, ಶೋಧನೆಗೆ ಒಳಗಾಗದಂತಿರಲು ಎಚ್ಚರವಾಗಿದ್ದು 1 ಗಂಟೆಯಾದರೂ ಪ್ರಾರ್ಥಿಸಿರಿ. ನನ್ನ ದೇಹಕ್ಕೆ ಶಕ್ತಿ ಇಲ್ಲ, ಆತ್ಮಕ್ಕೆ ಶಕ್ತಿ ಇದೆ. ನನ್ನ ಆತ್ಮ ಏನು ಬೇಕಿದ್ರೂ ಮಾಡುತ್ತೆ, ಎಲ್ಲ ಶಕ್ತಿ ಇದೆ. ಆದರೆ ಈ ದೇಹ ಮಣ್ಣಿನಿಂದಾದ ದೇಹಕ್ಕೆ ಶಕ್ತಿ ಇಲ್ಲ. ನನಗೆ ಆ ಶಕ್ತಿ ಬರಲು ಪ್ರಾರ್ಥಿಸಿರಿ. ನನಗೂ ಅಷ್ಟೇ 65 ವರ್ಷ ಆಗೋಯ್ತು. ಗಂಟೆಗಟ್ಟಲೆ ಬಲಿಪೀಠದ ಮೇಲೆ ಬಂದು ನಿಲ್ತೀನಿ, ಪ್ರಸಂಗ ಮಾಡ್ತೀನಿ. ಅದಾದಮೇಲೆ ಟಯರ್ಡ್ ಆಗುತ್ತೆ ನನಗೆ. ಒಂದು ½ ಅನ್ ಅವರ್ ರೆಸ್ಟ್ ತಗೊಳ್ತೀನಿ ನಾನು. ಕೆಲವು ಕಡೆ 3 ತಾಸು 4 ತಾಸು ನಿಲ್ತೀನಿ. ಅದು ಯಾವುದೋ ಪವಿತ್ರಾತ್ಮ ಶಕ್ತಿಯಿಂದ ಮಾತ್ರ. ಯೇಸುನೇ ಹೇಳಿದ್ರು, ನನ್ನ ಆತ್ಮಕ್ಕೆ ಶಕ್ತಿ ಇದೆ, ಶರೀರಕ್ಕೆ ಶಕ್ತಿ ಸಾಲದು, ಪ್ರಾರ್ಥಿಸಿರಿ. ಯೇಸು ಹೋಗಿ ಮಂಡಿ ಹಾಕಿ ಪ್ರಾರ್ಥಿಸಿದ್ರು, ತಂದೆಯೇ, ಈ ಪಾನ ಪಾತ್ರೆಯನ್ನು ನನ್ನಿಂದ ತೆಗೆದು ಬಿಡಿ. ಕಣ್ಣೀರು ಹಾಕಿದ್ರು. ಈ ದುಃಖದ ಪಾನ ಪಾತ್ರೆ, ಓ ಲಾರ್ಡ್ ಪ್ಲೀಸ್ ರಿಮೂವ್. ಅಲ್ಲಿಂದ ಬಂದು ನೋಡಿದ್ರೆ ಇವರು 3 ಜನ ಡೀಪ್ ಪ್ರೇಯರ್, ಹಲ್ಲೆಲೂಯಾ ಹಲ್ಲೆಲೂಯಾ ಬಿಟ್ಬಿಟ್ರು. 3 ಜನ ಗೊರಕೆ ಪ್ರೇಯರ್, ಅದು ಅಂತ ಪ್ರೇಯರ್ ಮಾಡ್ತಾ ಇದ್ದಾರೆ. ಯೇಸು ಬಂದು ಪೇತ್ರನನ್ನು ಟಚ್ ಮಾಡಿದ್ರು. ಪೇತ್ರ ಎದ್ದು ಹಲ್ಲೆಲೂಯಾ 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 ಹಲ್ಲೆಲೂಯಾ, ನಮ್ಮ ಡೀಪ್ ಪ್ರೇಯರ್ ಮಾಡ್ತಾ ಇದ್ದೆ ಅಂದರು. ಶೋಧನೆಗೊಳಗಾಗದಂತಿರಲು ಎಚ್ಚರವಾಗಿದ್ದು 1 ಗಂಟೆ ಆದರೂ ಪ್ರಾರ್ಥಿಸ್ರಿ. 24 hours ದೇವರು ನಮಗೆ ಕೊಟ್ಟಿದ್ದಾರೆ. 1 hour ಆದರೂ ನೀವು ಪ್ರಾರ್ಥಿಸ್ರಿ. ನೋಡಿ, ನೀವು 1 hour ಪ್ರಾರ್ಥಿಸಿದ್ರೆ 23 hours ದೇವರು ನಿಮ್ಮನ್ನು ಕಾಪಾಡ್ತಾರೆ. ನಿನ್ನ ಎಡದಲ್ಲಿ 1000, ಬಲದಲ್ಲಿ 10,000 ಜನ ಸತ್ತು ಬಿದ್ದರೂ ನಿನಗೇನು ಆಗುವುದಿಲ್ಲ.
ಮಾರಕ ರೋಗಗಳು ನಿನ್ನ ಗೂಡಾರಕ್ಕೆ ಬರುವುದಿಲ್ಲ. ದೇವರ ವಾಕ್ಯ ಇದೆ. ನೀನು 1 ಗಂಟೆ ಆದರೂ ಎಚ್ಚರವಾಗಿದ್ದು ಪ್ರಾರ್ಥಿಸು, ಕ್ಷಮಿಸಿ ಪ್ರಾರ್ಥಿಸು, ನೋಯಿಸಿದವರಿಗಾಗಿ ಪ್ರಾರ್ಥಿಸು. ನೋಡು, ದೇವರ ಅದ್ಭುತ. ದೇವರು ಹೇಳಿದ್ರು. ಆವಾಗ ಯೂದ ಸೈನಿಕರ ಜೊತೆಗೆ ಬಂದ. ಯೂದ ಯೇಸುವಿನ ಹತ್ರ ಬಂದು ಗುರುವೇ ಅಂದ. ಗುರು ಹೇಳಿದ್ರು, ಸ್ನೇಹಿತ. ತನ್ನನ್ನು ಹಿಡಿದು ಕೊಟ್ಟವನಿಗೆ ಯೇಸು ಕೊಟ್ಟ ಪ್ರೀತಿಯ ಕರೆ ಸ್ನೇಹಿತ. ಅವರ ಮನಸ್ಸಿನಲ್ಲಿ ದ್ವೇಷ ಇರಲಿಲ್ಲ. ಯೂದಾಸನಿಗಾಗಿ ಕೂಡ ಶಿಲುಬೆಯಲ್ಲಿ ಯೇಸು ಹೇಳಿದ್ರು, ತಂದೆಯೇ, ಇವರೇನು ಮಾಡುತ್ತಿರುವರೋ ಇವರ ಅರಿಯರು, ಇವರನ್ನು ಮನ್ನಿಸಿರಿ. ಯಾವಾಗ ನಾನು ನನ್ನ ಹೆಂಡತಿಯನ್ನು ಹೃದಯದಿಂದ ಕ್ಷಮಿಸಿದ್ನೋ ಅಲ್ಲಿವರೆಗೂ ನನಗಿದ್ದ ಬ್ಲಡ್ ಪ್ರೆಷರ್ 150, 100, 138ಗೆ ಬಂದುಬಿಡ್ತು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನೀವು ಕ್ಷಮಿಸಿದಾಗ ಸೌಖ್ಯ ಸಿಗತ್ತೆ. ನನಗೆ ಚೆನ್ನಾಗಿ ಗೊತ್ತಿರೋ ಒಂದು ಸಿಸ್ಟರ್, ಆ ಸಿಸ್ಟರ್ ಹೆಸರು ಡೈಸಿ ಜೋಸ್, ರೆವರೆಂಡ್ ಸಿಸ್ಟರ್. ನಾನು ಪ್ರಪ್ರಥಮ ದಿನಗಳಲ್ಲಿ ಕನ್ನಡ ಡಿವೈನ್ ಸೆಕ್ಷನ್ ಆರಂಭಿಸಿದ್ವಿ ನಾವು. ಆವಾಗ ಎಲ್ಲ ದೇಶಕ್ಕೆ, ಕರ್ನಾಟಕ ರಾಜ್ಯದಲ್ಲಿ ಹಲವು ರಿಟ್ರೀಟ್ ಕೊಡೋಕ್ಕೆ ನಾನು ಫಾದರ್ ಜೊತೆಗೆ ಹೋಗ್ತಾಯಿದ್ದೆ. ಆರಂಭಿಸಿದವರು ನಾವು. ಅವಾಗ ನಮ್ಮ ಜೊತೆಗೆ ಒಂದು ಸಿಸ್ಟರ್ ಬರೋರು. ಫಾದರ್ ಹೇಳಿದ್ರು, ಈ ಸಿಸ್ಟರ್ ಡೈಸಿ ಜೋಸ್ ಅಂತ, ಅವ್ರ ಕತೆ ಅವ್ರ ಬಾಯಿಂದಲೇ ಕೇಳು ಅಂದರು. ನಾನು ಕೇಳಿದೆ, ಸಿಸ್ಟರ್, ನೀವು ದೇವ್ರ ಕೆಲಸ ಇಷ್ಟು ಆಸಕ್ತಿಯಿಂದ ಮಾಡ್ತಿದ್ದೀರಲ್ಲ, ಹೇಗೆ? ಆವಾಗ ಅವರು ಸಾಕ್ಷಿ ಹೇಳಿದ್ದನ್ನು ಕೇಳಿದೆ. ಅದ್ಭುತ ಆಯಿತು. ಯಾಕೆಂದರೆ ಆ ದಿನ ನಾನು ಅಲ್ಲಿದ್ದೆ. ಒಂದು ವರ್ಷದ ಹಿಂದೆ, ನಾನು 91ರಲ್ಲಿ, ಇದು ಸಿಸ್ಟರ್ ಹೇಳಿದ ಸಾಕ್ಷಿ 94ರಲ್ಲಿ. ಸಿಸ್ಟರ್ ಹೇಳಿದ್ರು, ನನ್ನ ಹೆಸರು ಸಿಸ್ಟರ್ ಡೈಸಿ ಜೋಸ್. ನನಗೆ ಅಲರ್ಜಿ ಆಗಿ ದೇಹದಲ್ಲಿ ಕುರ ಬಂತು. 28 ಕಡೆ ಕುರ. ಅದರಿಂದ ತೆಳ್ಳಗೆ ದಾರ, ವೈಟ್ ಥ್ರೆಡ್ ಇರುತ್ತಲ್ಲ, ಹಾಗೆ ಹುಳಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಬ್ಲಡ್ ಟೆಸ್ಟ್ ಮಾಡಿದ್ರೆ ಬ್ಲಡ್ನಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಟೋಟಲಿ ನನ್ನ ಬಾಡಿ ಫಿಟ್ಟಿಂಗ್ ಇದೆ. ಆದರೆ ಈ ಕುರದಿಂದ ಹುಳ ಬರ್ತಾಯಿದೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಎಲ್ಲ ಆಸ್ಪತ್ರೆ, ಬಾಂಬೆ, ಡೆಲ್ಲಿ ತನಕ ತೋರಿಸಿದ್ರು ನನ್ನ ಸುಪೀರಿಯರ್. ಆದರೆ ಹುಳ ಬರ್ತಾನೆ ಇದೆ. ನನ್ನನ್ನು ಕಾನ್ವೆಂಟಲ್ಲಿ ಮಲಗಿಸ್ಕೊಳ್ಳೋಕ್ಕೆ ಒಂಥರ ಎಲ್ಲ ಬೆಳಗ್ಗೆ ಎದ್ದು ನೋಡಿದ್ರೆ ಹುಳಗಳು ಓಡಾಡ್ತಿತ್ತು. ಕೊನೆಗೆ ಕಾನ್ವೆಂಟ್ನ ಹಿಂಭಾಗದಲ್ಲಿದ್ದ ಒಂದು ರೂಮ್ನಲ್ಲಿ ಫಸ್ಟು ಬೆಡ್ಡಿಗೆ ಕೊಟ್ಟರು, ಆಮೇಲೆ ಬೆಡ್ಶೀಟ್ ಹಾಕಿದ್ರು, ಕೊನೆಗೆ ಗೋಣಿ ಚೀಲದಲ್ಲಿ ಮಲಗಿದೆ ನಾನು. ಹುಳ ಏನು ಮಾಡೋದು ಗೊತ್ತಿಲ್ಲ. ಆಪ್ರೇಷನ್ ಮಾಡಿ ಆ ಕುರ ಕಟ್ ಮಾಡಿ ತೆಗೆದ್ರೂ ಕೂಡ ಅಲ್ಲಿ ಕೀವು ಬರ್ತಾಯಿತ್ತು. ಎಲ್ಲ ಕಡೆ ಹೋದ್ವಿ, ಲೋಕದಲ್ಲಿ ಎಲ್ಲಿ ಬೇಕಲ್ಲೆಲ್ಲ ಕಡೆ ತೋರಿಸಿದ್ರು. ಆಯುರ್ವೇದ ಆಯಿತು, ಆಮೇಲೆ ಯಾವುದು ಸಿದ್ಧಿ ಔಷಧಿ ಆಯಿತು, ಹೋಮಿಯೋಪತಿ ಆಯಿತು. ಯಾವ ಪತಿನೂ ಕೆಲಸ ಮಾಡ್ತಿಲ್ಲ, ಅಲೋಪತಿನೂ ಕೆಲಸ ಮಾಡ್ತಿಲ್ಲ. ಕೊನೆಗೆ ಯಾರೋ ಹೇಳಿದ್ರು, ಇದಕ್ಕೊಂದು ಪತಿ ಇದ್ದಾರೆ, ಲೋಕಾಧಿಪತಿ, ಡಿವೈನ್ ಧ್ಯಾನ ಮಂದಿರ, ಅಲ್ಲಿಗೆ ಹೋಗ್ರಿ ಅಂದರು. ನನಗೆ ಈ ಕೈ ಎತ್ತಿ ಸ್ತುತಿಸೋದು, ಹಲ್ಲೆಲೂಯಾ ಹಲ್ಲೆಲೂಯಾ ಅನ್ನೋದು ಇಷ್ಟ ಇರಲಿಲ್ಲ. ಬೊಬ್ಬೆ ಹೊಡಿತಾರೆ ಅಂತ. ನಾನು ಆ ಧ್ಯಾನಕ್ಕೆ ಹೋದೆ. ನನಗೆ ಅಲ್ಲಿ ಜನಗಳ ಮಧ್ಯೆ ಕೂರಿಸ್ಲಿಲ್ಲ. ನನಗೊಂದು ಪಕ್ಕದಲ್ಲಿ ರೂಮ್ ಹಾಕಿ ಟಿ.ವಿ. ಇಟ್ಟರು. ಟಿ.ವಿಯಲ್ಲಿ ನೋಡ್ತಾ ಇದ್ದೆ. ನಾನು ಎಲ್ಲ ಧ್ಯಾನಿಸಿದೆ. 10 ಕಟ್ಟಲೆ ಬಗ್ಗೆ ಧ್ಯಾನಿಸಿದೆ. ಅಲ್ಲಿ ಯಾರೋ ಪ್ರಸಂಗ ಮಾಡಿದ್ರು. ನಾನು 10 ಕಟ್ಟಲೆಗಳನ್ನು ಮೀರ್ತಾ ಇಲ್ಲ, ಎಲ್ಲ ಕರೆಕ್ಟಾಗಿದೆ. ಮೊದಲನೇದು ನಿಜವಾದ ದೇವರನ್ನ ಆರಾಧಿಸ್ತಿದ್ದೆ. ನನಗೆ ಯೇಸು ಒಬ್ಬರೇ ದೇವರು. ಎರಡನೇದು ದೇವರ ದಿನ ಪವಿತ್ರವಾಗಿ ಆಚರಿಸ್ತಿದ್ದೆ. ದೇವರ ನಾಮಕ್ಕೆ ಕಳಂಕ ಬರಂಗೆ ನಾನು ಜೀವಿಸಿಲ್ಲ. ತಂದೆ ತಾಯಿನ ಗೌರವಿಸಿದ್ದೆ, ಕದೀಲಿಲ್ಲ, ಸುಳ್ಳು ಹೇಳಲಿಲ್ಲ, ಎಲ್ಲ ಕರೆಕ್ಟ್. ಮತ್ತ್ಯಾಕೆ ಬಂತು? ಪಾಪದ ಫಲ. ನಿನ್ನ ಪಾಪ ನಿನ್ನನ್ನು ಶಿಕ್ಷಿಸುತ್ತದೆ, ನಿನ್ನ ಪಾಪ ನಿನ್ನನ್ನು ಖಂಡಿಸುತ್ತದೆ. ಜೆರೆಮಿಯ 2:19. ನಾನು ಪಾಪನೇ ಮಾಡಿಲ್ಲ. ಯೇಸು ಪಾಪ ಮಾಡಿದ್ರ ಇಷ್ಟು ಶಿಕ್ಷೆ ಅನುಭವಿಸೋದಕ್ಕೆ? ಲೋಕದ ರಕ್ಷಣೆಗಾಗಿ ಯೇಸು ಜೀವ ಕೊಟ್ಟರು. ಇಲ್ಲಿ ಸಿಸ್ಟರ್ ಹೇಳ್ತಾರೆ,
ನನಗೆ ಯಾಕೆ ಈ ಶಿಕ್ಷೆ? ಆವಾಗ ಫಾದರ್ ಮ್ಯಾಥ್ಯೂ ನಾಯ್ಕನ್ ಪರಂಬೇಲ್ ಫಾದರ್ ಪ್ರಸಂಗ ಮಾಡ್ತಾಯಿದ್ರು. ಆ ಪ್ರಸಂಗದಲ್ಲಿ ಫಾದರ್ ಹೇಳಿದ್ರು, 1 ಕೊರಿಂಥ್ಯ 11ನೇ ಅಧ್ಯಾಯ, ಅಂತಿಮ ದಿನದಲ್ಲಿ ಯೇಸು ಶರೀರವನ್ನು, ರೊಟ್ಟಿಯನ್ನು ತೆಗೆದು, ಇದು ನನ್ನ ಶರೀರ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಹಾಗೆ ಯೇಸುವಿನ ಈ ಬಲಿ ಅರ್ಪಣೆಯನ್ನು ಮಾಡ್ತಾ ಇರುವ ಕತ್ತೋಲಿಕ ಧರ್ಮಸಭೆಯಲ್ಲಿ ಸಿಸ್ಟರ್ ಆಗಿರುವ ಈ ಸಿಸ್ಟರ್ ಪ್ರತಿದಿನ ಪರಮಪ್ರಸಾದ ತಗೊಳ್ತಾ ಇದ್ರು. ಪ್ರೈಸ್ ದ ಲಾರ್ಡ್. ಪರಮಪ್ರಸಾದ ತಗೊಳ್ತಾ ಇದ್ರು. ಫಾದರ್ ಮುಂದುವರಿಸಿ ಹೇಳಿದ್ರು, ಯಾರಾದರೂ ಅಯೋಗ್ಯವಾಗಿ ಈ ಪರಮಪ್ರಸಾದವನ್ನು ತಿಂದರೆ, ಈ ಪಾನಪಾತ್ರೆಯಿಂದ ಕುಡಿದರೆ ಅವರು ರೋಗಿಗಳು, ಬಲಹೀನರು ಮತ್ತು ಮರಣ ಹೊಂದುವರು. ಯಾರಾದರೂ ಅಯೋಗ್ಯವಾಗಿ ದ್ವೇಷ ಇಟ್ಕೊಂಡು, ಅಸೂಯೆ ಇಟ್ಕೊಂಡು, ಸಂಶಯ ಇಟ್ಕೊಂಡು, ಇನ್ನೊಬ್ಬರನ್ನು ಶಾಪ ಹಾಕಿ, ಇನ್ನೊಬ್ಬರನ್ನ ನೋಯಿಸಿ ಪರಮ ಪ್ರಸಾದ ಯೇಸು ಶರೀರವನ್ನು ಭುಜಿಸಿದರೆ ಅವರು ಬಲಹೀನರು, ರೋಗಿಗಳು ಆಗುತ್ತಾರೆ ಮತ್ತು ಸತ್ತೇ ಹೋಗುತ್ತಾರೆ. ಫಾದರ್ ಹೇಳಿದ್ರು, ಕಣ್ಮುಚ್ಚಿ ಎದೆ ಮೇಲೆ ಕೈ ಇಟ್ಟು ಯೋಚನೆ ಮಾಡಿ, ನನ್ನ ಈ ರೋಗಕ್ಕೆ ಕಾರಣ ದ್ವೇಷನ ಅಂತ ಯೋಚನೆ ಮಾಡಿ. ಆಗ ಸಿಸ್ಟರ್ ಎದೆ ಮೇಲೆ ಕೈ ಇಟ್ಟು ಯೋಚನೆ ಮಾಡಿದ್ರು. ಯೋಚನೆ ಮಾಡಿದಾಗ ಸುಪೀರಿಯರ್ ಸಿಸ್ಟರ್ದು ನೆನಪಾಗ್ತಾಯಿದೆ. ಸುಮಾರು ಈ ಘಟನೆಗೆ 8 ವರ್ಷದ ಹಿಂದೆ ಇವರು ಸಿಸ್ಟರಾದ ಸಮಯದಲ್ಲಿ ವಯಸ್ಸಾದ ಸಿಸ್ಟರ್ಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ಈ ಸಿಸ್ಟರ್. ವಯಸ್ಸಾದವರು ಸ್ವಲ್ಪ ಗೊತ್ತಲ್ಲ, ಫಸ್ಟ್ ನನಗೆ ನೀರು ತಂದು ಕೊಡು, ಫಸ್ಟ್ ನನಗೆ ಬ್ರೆಡ್ ತಂದು ಕೊಡು. ಎಲ್ಲರೂ ಬೈದು ಇವ್ರಿಗೂ ಸಿಟ್ಟು ಬಂತು. ನನಗಿರೋದು 2 ಕೈ, ಎಲ್ಲರೂ ಸೇವ್ ಮಾಡೋಕ್ಕೆ ಲೇಟ್ ಆಗುತ್ತೆ, ತಡೀರಿ ಅಂತ ಬೈದರು. ಆ ಸಿಸ್ಟರ್ಗಳೆಲ್ಲ ಸುಪೀರಿಯರ್ ಹತ್ರ ಕಂಪ್ಲೇಂಟ್ ಮಾಡಿದ್ರು. ಜೋರು ಮಾಡ್ತಾಳೆ ಇವಳು, ನಾವು ಹೇಳಿದ್ದು ಕೇಳಲ್ಲ. ಸುಪೀರಿಯರ್ ಇವಳನ್ನು ಕರೆದ್ರು. ಯಾರನ್ನ? ಸಿಸ್ಟರ್ ಡೈಸಿ ಜೋಸನ್ನ ಕರೆದು ಹೇಳಿದ್ರು, ಏನು ವಯಸ್ಸಾದವ್ರಿಗೆಲ್ಲ ಬೈತಿಯಂತೆ, ರೋಫ್ ಆಗ್ತೀಯಂತೆ. ಇಲ್ಲ, 2 ಕೈ ಇರೋದು ಸಿಸ್ಟರ್ನು, ಇಲ್ಲಿ 10-15 ಜನ ಇದ್ದಾರೆ, ಅವ್ರಿಗೋಗಿ ಬ್ರೆಡ್ ಕೊಡೋದ್ರೊಳಗೆ ಇಲ್ಲಿ ಫಸ್ಟ್ ನನಗೆ ಕೊಡು ಅಂತಾರೆ. ನಾನು ಏನು ಮಾಡಲಿ, ಅದಕ್ಕೆ ಸುಮ್ಮನೆ ಇರ್ರಿ, 2 ಕೈ ಇರೋದು ಅಂತ ಹೇಳಿದ್ದು ನಿಜ. ಅದಕ್ಕೆ ತಕ್ಷಣ ನೀವು ಹೇಳಿದ್ದು ಹಿಂಗೆಲ್ಲ ರೋಫ್ ಹಾಕಬಾರ್ದು, ಇನ್ಮೇಲೆ ರೋಫ್ ಹಾಕಿದ್ರೆ ಮನೆ ಕಳಿಸ್ಬಿಡ್ತೀನಿ ಅಂಥೇಳಿ ಒಂದು ನೋಟಿಸ್ ಕೊಟ್ಟರು. 8 ವರ್ಷದ ಹಿಂದೆ. ಇವರಂದ್ರೆ ನಾನು ತಪ್ಪೇ ಮಾಡಿಲ್ಲ. ಯೇಸು ಹೇಳ್ತಾರೆ, ತಪ್ಪು ಹೋರಿಸಲು ಕಾರಣವಿದ್ದರೂ ಯೇಸು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ಕೊಲೋಸಿ 3:13. ತಪ್ಪು ಹೋರಿಸಲು ಕಾರಣವಿದ್ದರೂ ಯೇಸು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ಇವರಿಗೆ ಅವನ ಮೇಲೆ ಬೇಜಾರಾಯಿತು, ನಾನು ತಪ್ಪೇ ಮಾಡಿಲ್ಲ. ಈ ಸಿಸ್ಟರ್ ನನಗೆ ನೋಟಿಸ್ ಕೊಟ್ಬಿಟ್ರು ಮನಸ್ಸಿನಲ್ಲಿ. ಅಂತು ನನಗೆ ಯಾವತ್ತಾದರೂ ಒಂದು ದಿನ ದೊಡ್ಡ ಪೋಸ್ಟಿಗೆ ಹೋದರೆ ಈ ಸುಪೀರಿಯರ್ಗೆ ಈ ಲೆಟ್ರ್ ತೋರಿಸಿ ಒಂದು ಮಾತು ಕೇಳ್ತೀನಿ, ತಪ್ಪೇ ಮಾಡಿಲ್ಲ, ಹೇಗೆ ನನಗೆ ಶಿಕ್ಷೆ ಕೊಟ್ರಿ ಅಂತ ಅಷ್ಟೇ. ಅದಾದಮೇಲೆ ಆ ಲೆಟ್ರನ್ನು, ನೋಟಿಸನ್ನು ಮಡಚಿ ಶೂಟ್ ಕೇಸ್ನಲ್ಲಿ ಇಟ್ಕೊಂಡ್ರು. ಪ್ರತಿದಿನ ಬಲಿ ಪೂಜೆಗೆ ಹೋಗೋದು, ಬಲಿ ಅರ್ಪಣೆಯಲ್ಲಿ ಭಾಗವಹಿಸೋದು, ಪರಸ್ಪರ ಸಮಾಧಾನ ಕೋರ್ರಿ. ಸುಪೀರಿಯರ್ ಮುಖ ನೋಡಿ, ಟೈಮ್ ಬರುತ್ತೆ, ದ್ವೇಷ ಬೆಳೆಸ್ಕೊಂಡ್ರು. ಬೈಬಲ್ ಹೇಳುತ್ತೆ, ಕೋಪ ಬಂದರೂ ಪಾಪ ಮಾಡಬೇಡಿ, ಸೂರ್ಯಾಸ್ತಮದ ಒಳಗೆ ರಾಜಿ ಆಗ್ರಿ. ಇವರು ರಾಜಿ ಆಗಿಲ್ಲ. ಮತ್ತೆ ಹೇಳ್ತೀನಿ, ಬೈಬಲ್ ಹೇಳುತ್ತೆ, ಕೋಪ ಬಂದರೂ ಪಾಪ ಮಾಡಬೇಡಿ, ಸೂರ್ಯಾಸ್ತಮದ ಒಳಗೆ ರಾಜಿಯಾಗಿ. ಇವತ್ತು ಎಷ್ಟು ಜನ ಗಂಡ ಹೆಂಡತಿಯರು ರಾಜಿ ಆಗಲ್ಲ. ಎಲ್ಲೋ ಹುಟ್ಟಿ ಬೆಳೆದವರು, ಗಂಡ ಎಲ್ಲೋ ಹುಟ್ಟಿದ್ದ, ಹೆಂಡತಿ ಎಲ್ಲೋ ಹುಟ್ಟಿದ್ರು, ಎಲ್ಲೆಲ್ಲೋ ಹೇಗೇಗೋ ಬೆಳೆದ್ರು. ಸೌಂದರ್ಯ ನೋಡಿ ಅವಕಾಶಗಳು ಬಂದಾಗ ಲವ್ ಮಾಡಿದ್ರು, ಮದುವೆನೂ ಆಯಿತು. ಮದುವೆ ಆದಮೇಲೆ ನಿಜ ಸ್ವಭಾವ ಗೊತ್ತಾಗುತ್ತೆ, ಗಂಡ ಹೇಗೆ ಹೆಂಡತಿ ಹೇಗೆ ಅಂತ. ಸಣ್ಣ ಪುಟ್ಟ ವಿಷಯಕ್ಕೆ ಸಿಡುಕು, ಬೈಗಳ, ಜಗಳ. ಅಯ್ಯೋ, ನಿನ್ನನ್ನು ಮದುವೆ ಆಗೋ ಬದಲು ಅವನ ಮದುವೆ ಆಗಿದ್ರೆ ಅಷ್ಟು ಚೆನ್ನಾಗಿರ್ತಿತ್ತು,
ಇಂಥ ಮಾತುಗಳು, ಸಿಟ್ಟು, ಒಂದೇ ಮಂಚದಲ್ಲಿ ರಾತ್ರಿ ಮಲಗೋದು, ಗಂಡನ ಮುಖ ಆ ಕಡೆ, ಹೆಂಡತಿ ಮುಖ ಈ ಕಡೆ. ಅದರ ಬೈಬಲ್ ಹೇಳುತ್ತೆ, ಸೂರ್ಯಾಸ್ತಮದ ಒಳಗೆ ರಾಜಿಯಾಗಬೇಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಈ ಸಿಸ್ಟ್ರಿಗೆ ಅವ್ರ ಮೇಲೆ ದ್ವೇಷ, 8 ಇಯರ್ಸಿಂದ ದ್ವೇಷ, ಸುಪೀರಿಯರ್ ಮೇಲೆ ದ್ವೇಷ, ಅವ್ರ ಬಾಯಿಂದ ಹೇಳಿದ ಮಾತು, ಆ ದ್ವೇಷ ರಿಯಾಕ್ಟ್ ಆಗ್ತಾಯಿದೆ, ಪಾಯ್ಸನ್ ಆಗ್ತಾಯಿದೆ. ಅವರ ಚರ್ಮಗಳು ಕುರ ಬರ್ತಾಯಿದೆ. ದ್ವೇಷ ನೆಗೆಟಿವ್. ಎಲ್ಲಿ ಕೊಳೆ ಇದೆಯೋ ಅಲ್ಲಿ ನೊಣ ಬಂದು ಕೂತ್ಕೊಳ್ಳುತ್ತೆ. ಎಲ್ಲಿ ಕತ್ತಲೆ, ಮೇಜಿನ ಕೆಳಗೆ, ಕಲ್ಲು ಬಂಡೆ ಕೆಳಗೆ ಈ ಜಿರಳೆ ಬಂದು ಕೂತ್ಕೊಳ್ಳೋಂಗೆ. ಯಾವ ಹೃದಯದಲ್ಲಿ ದ್ವೇಷ ಇದೆಯೋ ಆ ಹೃದಯದಲ್ಲಿ ಸೈತಾನ ಬಂದು ಕೂತಿರ್ತಾನೆ. ಯೋಹಾನ 10:10 ಹೇಳುತ್ತೆ, ಸೈತಾನ ಬಂದಿರೋದು ಕದಿಯಲು, ಕೊಲ್ಲಲು, ಸರ್ವನಾಶ ಮಾಡಲು. ದ್ವೇಷ ಇಟ್ಕೊಂಡಿರುವ ಹೃದಯಕ್ಕೆ ಸೈತಾನ ಬಂದು ಅಟ್ಯಾಕ್ ಮಾಡ್ತಾನೆ, ಕೂತ್ಕೊಳ್ತಾನೆ, ಇನ್ನೂ ಹೆಚ್ಚುತ್ತಾನೆ. ನೀನೇನು ತಪ್ಪು ಮಾಡಿಲ್ಲ. ಸಿಸ್ಟರ್ ಡೇಸಿಗೆ ಸೈತಾನ ಹೇಳಿತ್ತದೆ, ನೀನೇನು ತಪ್ಪು ಮಾಡಿಲ್ಲ, ನೀನು ಕೆಲಸ ಮಾಡಿದ್ದೀಯಾ, ಒಂದು ಮಾತು ಹೇಳಿದ್ಯಾ, ಅದಂಥ ಅಪರಾಧ ಅಲ್ಲ. ಈ ದ್ವೇಷ ಬೆಳೆಸಿದ, ಆ ದ್ವೇಷ ರಿಯಾಕ್ಟ್ ಆಯಿತು. ನೆಗೆಟಿವ್ ರಿಯಾಕ್ಟ್ ಆಗುತ್ತೆ. ಸೈನ್ಸ್ ಹೇಳುತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ಟೆನ್ಷನ್ ಎಲ್ಲಿಂದ ಬರುತ್ತೆ? ನನಗೆ ಯಾರಾದರೂ ಮೋಸ ಮಾಡಿದ್ರೆ ಅವ್ರು ನೋಡಿದ್ರೆ ಟೆನ್ಷನ್ ಬರುತ್ತೆ. ಯಾರೋ ಏನೋ ಅಂದರು, ಆ ಮಾತು ನನ್ನ ತಲೆಯಲ್ಲಿದ್ದರೆ ಟೆನ್ಷನ್ ಬರುತ್ತೆ. ಅದು ಆವಾಗಲೇ ಕ್ಷಮಿಸಿ ಅವರಿಗಾಗಿ ಒಳ್ಳೆಯದಾಗಲಿ ಅಂತ ಪ್ರೇಯರ್ ಮಾಡಿದ್ರೆ ಆ ಟೆನ್ಷನ್ ರಿಮೂವ್ ಆಗುತ್ತೆ. ಇಲ್ಲಿ ಟೆನ್ಷನ್ ಕ್ರಿಯೇಟ್ ಆಯಿತು. 9 ವರ್ಷದಿಂದ ಸುಪೀರಿಯರ್ ಮೇಲೆ ಸಿಟ್ಟು, ಒಂದೇ ಕಾನ್ವೆಂಟ್ನಲ್ಲಿ ಇಬ್ಬರು ಇದ್ದಾರೆ. ಅಲ್ಲಿ ರೆವರೆಂಡ್ ಫಾದರ್ ಮ್ಯಾಥ್ಯೂ ನಾಯ್ಕನ್ ಪರಂಬಿಯಲ್ಲಿ ಹೇಳಿದ್ರು, ನೀನು ಹೃದಯದಿಂದ ಕ್ಷಮಿಸದಿದ್ದರೆ ಪರಲೋಕದ ತಂದೆ ನಿನ್ನನ್ನು ಕ್ಷಮಿಸೋದಿಲ್ಲ, ಸೌಖ್ಯ ಸಿಗೋದಿಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸುಪೀರಿಯರ್ ಸಿಸ್ಟರ್ ಡೈಸಿಗೆ ಗೊತ್ತಾಯಿತು, ತನ್ನ ತಪ್ಪು ಅರಿವಾಯಿತು. ಅಯ್ಯೋ, ಎಂಥ ಕೆಲಸ ಮಾಡಿಬಿಟ್ಟೆ ನಾನು. ತಕ್ಷಣ ಟೆಲಿಫೋನ್ ಬೂತ್, ಆವಾಗ ಟೆಲಿಫೋನ್ ಮೊಬೈಲೆಲ್ಲ ಇರಲಿಲ್ಲ, ಬೂತ್ಗೆ ಹೋಗಿ ಸುಪೀರಿಯರಿಗೆ ಫೋನ್ ಮಾಡಿದ್ರು. ಸುಪೀರಿಯರ್ ನನ್ನನ್ನು ಕ್ಷಮಿಸಿ ಅಂದರು. ಸುಪೀರಿಯರ್ ಕೇಳಿದ್ರು, ಯಾಕೆ? ಇಲ್ಲ, 9 ವರ್ಷದ ಹಿಂದೆ ಈ ಘಟನೆ ಎಲ್ಲ ಹೇಳಿದ್ರು. ಅಯ್ಯೋ, ಅದೇನೋ ಒಂದು ಸಿಟ್ಟಿನಲ್ಲಿ ಬರೆದು ಕೊಟ್ಟಿದ್ದೆ, ಆ ನೋಟಿಸ್ ಈಗಲೂ ಇಟ್ಕೊಂಡಿದ್ಯಾ? ಹೌದು. ಸಿಸ್ಟರ್ ಅಂದರು, ನನ್ನನ್ನು ಕ್ಷಮಿಸು. ಸುಪೀರಿಯರ್ ಹೇಳಿದ್ರು, ನನ್ನನ್ನು ಸಾರಿ ಕ್ಷಮಿಸ್ಬಿಡು. ಅಯ್ಯಯ್ಯೋ, ನೀವು ಕ್ಷಮೆ ಕೇಳಬೇಡಿ, ನಾನು ಧ್ಯಾನದಲ್ಲಿದ್ದೀನಿ, ನೀವು ಕಾಲು ಮುಟ್ಟಿ ಕ್ಷಮೆ ಕೇಳ್ತೀನಿ, ನನ್ನನ್ನು ಕ್ಷಮಿಸಿ ಸಿಸ್ಟರ್. ನನಗೆ ಈ ರೋಗ ಬರೋದಕ್ಕೆ ಕಾರಣ ನಿಮ್ಮೊಬ್ಬರ ಮೇಲೆ ನಾನು ಇಟ್ಕೊಂಡಿರೋ ದ್ವೇಷ. ಯೇಸು ಹೇಳಿದ್ರು, ಭಾರ ಹೊತ್ತವರೇ, ಬಳಲಿ ಬೆಂಡಾದವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ. ರೋಗಿಗಳೇ, ದುಃಖಿತರೇ, ಪಿಶಾಚಿ ಪೀಡಿತರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ಶಾಂತಿಯನ್ನು ಕೊಡುತ್ತೇನೆ. ಎಲ್ಲರನ್ನ ಕರೆದ ದೇವರು ಒಬ್ಬರನ್ನ ಹೋಗಿ ಅಂದರು. ಯಾರನ್ನ? ಮತ್ತಾಯ 5:23 ಯೇಸು ಹೇಳಿದ್ರು, ನೀನು ಪ್ರಾರ್ಥನೆಗೆ ಬರುವಾಗ, ನೀನು ಬಲಿಪೂಜೆಗೆ ಬರುವಾಗ, ನೀನು ಆರಾಧನೆಗೆ ಬರುವಾಗ, ನೀನು ನೋವೇನಾಗೆ ಬರುವಾಗ, ನಿನ್ನ ಮೇಲೆ ಯಾರಿಗಾದರೂ ಕೋಪ ಇದ್ದರೆ ಮೊದಲು ಹೋಗು. ಗೋ. ಭಾರ ಹೊತ್ತವರೇ ನೀವೆಲ್ಲರೂ ಬನ್ನಿ, ರೋಗಿಗಳೇ ಬನ್ನಿ. ಆದರೆ ಯಾರನ್ನೋ ನೋಯಿಸಿ, ಯಾರನ್ನೋ ಬೈದು, ಯಾರನ್ನೋ ತೆಗಳಿ, ಯಾರನ್ನೋ ನೋವು ಕೊಟ್ಟು ಇಲ್ಲಿ ಬಂದು ಹಲ್ಲೇಲೂಯಾ ಸ್ವರ್ಗದಲ್ಲಿರುವ ನನ್ನ ತಂದೆ ಅಂತ ಹೇಳಿದ್ರೆ ನಾನು ಕೇಳಲ್ಲ. ಹೋಗಿ. ಆದರೆ ಈ ಸಿಸ್ಟರ್ ಪ್ರತಿದಿನ ಬಲಿಪೂಜೆ, ಪ್ರತಿದಿನ ಪರಮ ಪ್ರಸಾದ ಸ್ವೀಕರಿಸೋ ಈ ಸಿಸ್ಟರ್ ಸುಪೀರಿಯರ್ ಮೇಲೆ ದ್ವೇಷ. ವಾರಕ್ಕೊಂದ್ಸಲ ಅನ್ನೋದ್ರ ನೋಟಿಸ್ ತೆಗೆಯೋದು, ಇಡೋದು, ನೋಡೋದು, ಇಡೋದು. 9 ವರ್ಷ ಅದು ರಿಯಾಕ್ಟ್ ಆಯಿತು, ಅದು ಪಾಯ್ಸನ್ ಆಯಿತು, ಅದು ದೇಹದ ಮೂಲಕ್ಕೆ ಹುಳವಾಗಿ ಹೊರಗೆ ಬಂತು. ಪಾಪದ ಸಂಬಳ ಮರಣ. ಆತ್ಮೀಯರೇ, ನಾನು ಹೇಳೋದಿಷ್ಟೇ, ಇವತ್ತು ನನಗೆ ಕೆಲವು ರೋಗಗಳು ಬಂದಿದೆ. ಕಾರಣ ನಾನು ನನ್ನೊಳಗೆ ಬೆಳೆಸಿಕೊಂಡಿರುವ ದ್ವೇಷ.
ಸಂತ ಪೋಪ್ ಜಾನ್ ಪಾಲರು ಒಂದು ವೇದಿಕೆಯಲ್ಲಿದ್ದಾಗ ಮೊಹಮ್ಮದ್ ಆಲಿ ಆಗಾ ಎಂಬ ಭಯೋತ್ಪಾದಕ ಶೂಟ್ ಮಾಡಿಬಿಟ್ಟ. ಆ ಸಮಯದಲ್ಲಿ ಇಲ್ಲಿ ತಾಕ್ತು. ಅವನು ಹಾರ್ಟಿಗೆ ಗುರಿ ಇಟ್ಟಿದ್ದು, ಅವನು ಪಕ್ಕಾ ಶೂಟರ್, ಹಾರ್ಟಿಗೆ ಕರೆಕ್ಟ್ ಗುರಿ ಇಟ್ಟಿದ್ದ. ಆದರೆ ಮೇರಿ ಮತ್ತೆ ಅವರನ್ನು ಹೀಗೆ ದಬ್ಬಿದ್ರು, ಇಲ್ಲಿ ಹೊಡ್ತಾ ಬಿತ್ತು. ಅವನನ್ನು ಹಿಡಿದ್ರು, ಅವನನ್ನು ಜೈಲಲ್ಲಿ ಹಾಕಿದ್ರು. ಪೋಪ್ ಸ್ವಾಮಿಯನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ರು. ಟ್ರೀಟ್ಮೆಂಟ್ ಆಯಿತು. 2-3 ತಿಂಗಳಾದ ಮೇಲೆ ಸೌಖ್ಯ ಸಿಕ್ತು. ಅವರು ಆಸ್ಪತ್ರೆಯಿಂದ ಇಳಿದ ತಕ್ಷಣ ಹೋಗಿದ್ದು ಎಲ್ಲಿ ಗೊತ್ತಾ? ಜೈಲಿಗೆ. ಮೊಹಮ್ಮದ್ ಆಲಿ ಆಗಾ ಅವನ ಹತ್ರ ಹೋದರು. ಮೊಹಮ್ಮದ್ ಆಲಿ ಆಗಾ ಇವನನ್ನು ನೋಡಕ್ಕೆ ಹೋದರು. ಸೆಕೆಂಡ್ ಪಾಪ್ ಜಾನ್ ಪಾಲ್ ಏನು ಮಾಡಿದೆ ನಿನಗೆ ಅಂತ ಕೇಳಕ್ಕೆ ಹೋಗಿಲ್ಲ, ಹೊಡಿಯಕ್ಕೆ ಹೋಗಿಲ್ಲ, ಪ್ರೀತಿ ಮಾಡಕ್ಕೆ ಹೋದರು. ನನ್ನ ಯೇಸು ಹೇಳಿದ್ದಾರೆ, ನಿನ್ನನ್ನು ನೋಯಿಸಿದವರನ್ನು ಪ್ರೀತಿಸು ಅಂತ ಹೇಳಿದ್ದಾರೆ. ಯೇಸು ಮೊಹಮ್ಮದ್ ಆಲಿ ಆಗನ ಹತ್ರ ಹೋದರು. ಆಗನ ಪಕ್ಕದಲ್ಲಿ ಕೂತ್ಕೊಂಡ್ರು. ಅವನು ಪ್ರೀತಿ ಮಾಡಿದ್ರು, ಊಟ ಕೊಟ್ಟರು, ತಪ್ಪಿಕೊಂಡ್ರು. ಮೈ ಡಿಯರ್ ಫ್ರೆಂಡ್ ಅಂದರು. ಮೊಹಮ್ಮದ್ ಆಲಿ ಆಗ, ವಾಟ್ ಈಸ್ ದಿಸ್? ನಾನು ನಿಮ್ಮನ್ನು ಶೂಟ್ ಮಾಡಿದ್ದೀನಿ, ನೀವು ನನ್ನನ್ನು ದ್ವೇಷಿಸಬೇಕು. ಪೋಪ್ ಅಂದರು, ಇಲ್ಲಲ್ಲ, ನನ್ನ ಯೇಸು ಹೇಳಿದ್ದಾರೆ ನಿನ್ನನ್ನು ಮೊದಲು ಪ್ರೀತಿಸಬೇಕು ಅಂತ. ಅದಕ್ಕಿನ್ನೂ ನಾನು ಸೆಂಟ್ ಪೀಟರ್ಸ್ಗೆ ಹೋಗಿಲ್ಲ, ನಿನ್ನ ನೋಡೋಕ್ಕೆ ಬಂದೆ. ಏನೋ ತಪ್ಪು ಆಗೋದು ಹೇಗೋ ತಪ್ಪಾಗಿದೆ, ಅದ್ರ ಬಗ್ಗೆ ವಿಶ್ಲೇಷಣೆ ಬೇಡ. ಮೈ ಡಿಯರ್ ಫ್ರೆಂಡ್, ಐ ಲವ್ ಯು ಅಂದರು. ಅದಕ್ಕೆ ಅವರು ಸಂತರಾದರು. ನಾನು ಸುಮಾರು 1999ರಲ್ಲಿ ಅವರ ಬಲಿಪೂಜೆಯಲ್ಲಿ ಭಾಗವಹಿಸಿದೆ. ರೋಮ್ನಲ್ಲಿ 3 ದಿನ ಭಾಗವಹಿಸಿದೆ. ಅವ್ರ ಕೈಯಿಂದ ಪರಮಪ್ರಸಾದ ಸ್ವೀಕರಿಸ್ಕೊಂಡೆ. ನಾನು ಭಾಗ್ಯವಂತ ಆ ವಿಷಯದಲ್ಲಿ. ಕಾರಣ ನಾನು ಕ್ಷಮಿಸಿದೆ, ನಾನು ಪ್ರೀತಿಸಿದೆ. ಪ್ರೈಸ್ ದ ಲಾರ್ಡ್. ಸಿಸ್ಟರ್ ಸುಪೀರಿಯರ್ಗೆ ಫೋನ್ ಮಾಡಿ ಹೇಳಿದ್ರು, ಐ ಆಮ್ ಸಾರಿ ಸಿಸ್ಟರ್. ಅವರು ಪರಸ್ಪರ ರಾಜಿಯಾದರು. ರಾಜಿಯಾಗಿ ಆರಾಧನೆಯಲ್ಲಿ ಸ್ತುತಿ ಮಾಡುವಾಗ ಸ್ವರ್ಗದ ಶಕ್ತಿ ಅವರ ಮೇಲೆ ಇಳಿದು ಬಂತು. ಬೆಂಕಿ ಬಂದಂಗೆ ಆಯಿತು. ಫುಲ್ ಬಾಡಿ ಬರ್ನಿಂಗ್ ಆಯಿತು ಅವರಿಗೆ. ನೋಡಿದ್ರೆ ಕಣ್ಣಾರೆ ನೋಡಿದ್ದು ನಾನು ಹೇಳ್ತಾ ಇದ್ದೀನಿ. ಆ ಸಿಸ್ಟರ್ಗಳ 28 ಕುರ ಒಂದೇ ನಿಮಿಷದಲ್ಲಿ ಹೋಗ್ಬಿಡ್ತು. ಈಗಲೂ ಆ ಗುರುತಿದೆ, ಕುರ ಇಲ್ಲ. ಅವರು ಹಲ್ಲೆಲೂಯಾ ಅಂತ ಓಡಿ ಬಂದರು ಸ್ಟೇಜ್ಗೆ. ಎಲ್ಲರೂ ತಡೆದ್ರು. ಫಾದರ್ ಪನಕೆಲ್ಲ ಹೇಳಿದ್ರು, ಬೇಡ ತಡಿಬೇಡಿ ಬಾಮ್ಮ ಅಂತಂದರು. ಅವಳು ತೋರಿಸಿದ್ಲು. ಯೇಸು ಫಾದರ್ ಅಂದರು, ಇನ್ನು ಮುಂದೆ ಯೇಸುವಿನ ಕೆಲಸ ಮಾಡುವಂದರು. ಅವತ್ತಿಂದ ಅವರು ಸ್ವಾರ್ಥಿಯಲ್ಲಿದ್ದಾರೆ. ಈಗಲೂ ಕೆಲವು ಸಲ ಡಿವೈನ್ ರಿಟ್ರೀಟ್ ಸೆಂಟ್ರಿಗೆ ಕೌನ್ಸಿಲಿಂಗ್ ಕೊಡೋಕ್ಕೆ ಬರ್ತಾರೆ, ಸಾಕ್ಷಿ ಹೇಳ್ತಾರೆ. ನೋಡಿ, ಕ್ಷಮಿಸಿದಾಗ ನನಗಿಂಥ ಸೌಖ್ಯ ಸಿಕ್ತು. ದೇವರ ವಾಕ್ಯ ಪಾಲಿಸಿದಾಗ. ನಿನ್ನ ಕೆನ್ನೆಗೊಡ್ದವ್ರಿಗೆ ಇನ್ನೊಂದು ಕೆನ್ನೆ ತೋರಿಸು. ಎಷ್ಟು ದಿನ ಬದುಕಿರ್ತೀವಿ ನಾವು? ಬೈಬಲ್ ಹೇಳುತ್ತೆ, ಮನುಷ್ಯನ ಆಯುಸ್ಸು 70, ಹೆಚ್ಚೆಂದರೆ 80. ಈ ಹಣಕ್ಕಾಗಿ, ಸೌಂದರ್ಯಕ್ಕಾಗಿ, ಸ್ವಾರ್ಥಕ್ಕಾಗಿ, ದ್ವೇಷ, ಅಸೂಯೆ ಇಟ್ಕೊಂಡು ಎಷ್ಟು ದಿನ ನಾವು ಬದುಕಿರ್ತೀವಿ? ಯೋಚನೆ ಮಾಡಿ ನೋಡಿ. ಎಷ್ಟು ಕಲ್ಕಟ್ಟಾದಲ್ಲಿ ದೇವ ಸೇವಕರಿಗೆ ಬೆಂಕಿ ಇಟ್ಟರು. ಅವರ ಹೆಂಡತಿ ಬೆಂಕಿ ಇಟ್ಟವನನ್ನು ಕ್ಷಮಿಸಿದ್ರು. ಅವನು ಪರಿವರ್ತನೆ ಹೊಂದ. ಮರ್ಯಾರಾಣಿ ಎಂಬ ಸಹೋದರಿ ಸಿಸ್ಟರನ್ನು 28 ಸಲ ಕತ್ತಿ ಹಾಕಿ ಚುಚ್ಚಿದ್ರು, ಸತ್ತೋದ್ರು. ಆದರೆ ಅವರ ಕುಟುಂಬ ಅವರನ್ನು ಕ್ಷಮಿಸಿದ್ರು. ಯಾಕೆ ಅಂದರೆ ನಮಗೆ ದ್ವೇಷ ಬೇಡ, ಯೇಸು ಬೇಕು, ಯೇಸುವಿನ ತತ್ವಗಳು ಬೇಕು. ಯೇಸು ಹೇಳಿದ್ರು, ನಾನು ಕ್ಷಮಿಸಿದಂತೆ ನೀವು ಕ್ಷಮಿಸಿ. ನೀವು ಕ್ಷಮಿಸಿದಾಗ ಕ್ಷೇಮ ನಿಮಗೆ. ಬೈಬಲ್ ಇಡೀ ಅದು ಹೇಳೋದು. ನೀವು ದೇವರ ಮಕ್ಕಳಾಗಬೇಕೋ ಬೇಡೋ? ಮತ್ತಾಯ 5:45 ಯೇಸು ಹೇಳಿದ್ರು, ನಿಮ್ಮನ್ನು ಪೀಡಿಸಿದವರಿಗಾಗಿ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸಿರಿ, ಆಗ ನೀವು ದೇವರ ಮಕ್ಕಳಾಗ್ತೀರಾ. ನೀವು ದೇವರ ಮಕ್ಕಳಾದರೆ ನಿಮ್ಮ ದೇಹದ ಮೇಲೆ, ಆತ್ಮದ ಮೇಲೆ, ಮನಸ್ಸಿನ ಮೇಲೆ ಯಾವುದೇ ಶಕ್ತಿಗಳಿಗೆ, ರೋಗಗಳಿಗೆ ಅಧಿಕಾರವಿಲ್ಲ. ದೇವರ ಮಕ್ಕಳಾಗೋಣ, ಕ್ಷಮಿಸೋಣ, ಪ್ರೀತಿಸೋಣ. ಫರ್ಗಿವ್ ಆ್ಯಂಡ್ ಫರ್ಗೆಟ್, ಫರ್ಗಿವ್ ಆ್ಯಂಡ್ ಫರ್ಗೆಟ್.
ಕಣ್ಮುಚ್ಚಿ ಎದೆ ಮೇಲೆ ಕೈ ಇಟ್ಕೊಳ್ಳಿ. ನಿಮ್ಮನ್ನು ನೋಯಿಸಿದವರಿಗಾಗಿ ಪ್ರಾರ್ಥಿಸಿರಿ, ನಿಮ್ಮನ್ನು ಹೊಡೆದವರಿಗಾಗಿ ಪ್ರಾರ್ಥಿಸಿರಿ, ನಿಮ್ಮನ್ನು ಬೈದವರಿಗಾಗಿ ಪ್ರಾರ್ಥಿಸಿರಿ, ನಿಮ್ಮ ಹೆಸರನ್ನು ಹಾಳು ಮಾಡಿದವರಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸಿರಿ. ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರಿಗೆ ದೇವ ಒಳ್ಳೇದು ಮಾಡು ಅಂತ ಪ್ರಾರ್ಥಿಸಿರಿ. ದೇವ, ಇದುವರೆಗೂ ಬಾಲ್ಯದಿಂದಲೂ ಇದುವರೆಗೂ ನನ್ನನ್ನು ನೋಯಿಸಿದವರನ್ನು ಆಶೀರ್ವದಿಸಿರಿ. ಯಾಕೆಂದರೆ ನೀವು ದೇವರ ಮಕ್ಕಳಾಗಬೇಕು, ನಿಮ್ಮ ದೇಹ ದೇವಾಲಯವಾಗಬೇಕು ಅಂದರೆ ನೀವು ಪ್ರಾರ್ಥಿಸಬೇಕು, ಅವರಿಗಾಗಿ ಪ್ರಾರ್ಥಿಸಬೇಕು, ನಿಮ್ಮನ್ನು ನೋಯಿಸಿದವರಿಗಾಗಿ ಪ್ರಾರ್ಥಿಸಬೇಕು, ನಿಮ್ಮನ್ನು ಹೊಡೆದವರಿಗಾಗಿ ಪ್ರಾರ್ಥಿಸಬೇಕು, ನಿಮ್ಮ ಹೆಸರನ್ನು ಹಾಳು ಮಾಡಿದವರಿಗಾಗಿ ಪ್ರಾರ್ಥಿಸಬೇಕು. 2 ಕೈಯನ್ನು ಮೇಲಕ್ಕೆತ್ತಿ ಅವರಿಗಾಗಿ ಪ್ರಾರ್ಥಿಸಿರಿ. ಯೇಸುವೇ, ಇದೋ ನಮ್ಮನ್ನು ನೋಯಿಸಿದವರು, ನಮ್ಮನ್ನು ಹೊಡೆದವರು, ಬೈದವರು, ನಮ್ಮ ಹೆಸರನ್ನು ಹಾಳು ಮಾಡಿದವರು, ನಮ್ಮ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳಿದವರು ಎಲ್ಲರನ್ನು ಕ್ಷಮಿಸಲು ಶಕ್ತಿ ಕೊಡಿ. ಅವರಿಂದ ಬಂದ ಎಲ್ಲ ವೇದನೆಗಳನ್ನು ನನ್ನ ಹೃದಯದಿಂದ ತೆಗೆದು ಹಾಕಿ, ನಿಮ್ಮ ಪ್ರೀತಿಯಿಂದ ನನ್ನ ಹೃದಯ ತುಂಬಿರಿ. ಅವರನ್ನು ಆಶೀರ್ವದಿಸಿರಿ. ಅವರೇನು ಮಾಡುತ್ತಿರುವರೋ ಅವರು ಹರಿಯರು, ಅವರನ್ನು ಮನ್ನಿಸಿರಿ. ಯೇಸುವೇ, ಪರಿಶುದ್ಧಾತ್ಮರೇ, ಇಳಿದು ಬನ್ನಿ. ಅಗ್ನಿಯಾಗಿ ಇಳಿದು ಬಂದು ನನ್ನಲ್ಲಿರುವ ದ್ವೇಷ, ಅಸೂಯೆ, ಸಂಶಯಗಳನ್ನು ಸುಟ್ಟು ಹಾಕಿ ಸೌಖ್ಯ ನೀಡಿರಿ. ದ್ವೇಷದಿಂದ ಬಂದ ಎಲ್ಲ ರೋಗಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. ಎಲ್ಲ ದೇವ ಸೇವಕರು, ಎಲ್ಲ ಗುರುಗಳು, ಕನ್ಯಾಸ್ತ್ರೀಗಳು, ಎಲ್ಲ ಜಗದ್ಗುರುಗಳು ಎಲ್ಲರೂ ಆಶೀರ್ವಾದ ಹೊಂದಲಿ. ದೇವ ಸೇವಕರಲ್ಲಿರುವ ಎಲ್ಲ ಸ್ಪಿರಿಚುವಲ್ ಜಲಸ್ ತೆಗೆದುಹಾಕಿ ದೇವ ಸೇವಕರು ಒಬ್ಬರನ್ನೊಬ್ಬರು ಪ್ರೀತಿಸಿ ಪರಸ್ಪರ ಪ್ರಾರ್ಥಿಸುವಂತಾಗಲಿ. ಹಲವು ಪಂಗಡಗಳು ಕಥೋಲಿಕ ಧರ್ಮಸಭೆ ಬಿಟ್ಟು ಹೊರಗೆ ಹೋಗಿರುವ 73,000 ಪಂಗಡಗಳು ಒಂದಾಗಲಿ. ಒಂದೇ ಬೈಬಲ್, ಒಂದೇ ಯೇಸು, ನಾವೆಲ್ಲರೂ ಒಂದಾಗಿ ಪ್ರಾರ್ಥಿಸಲು ಶಕ್ತಿ ಕೊಡಿ. ಎಲ್ಲ ಕೇಡುಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. ಯೇಸು ನಾಮಕ್ಕೆ ಮಹಿಮೆಯಾಗಲಿ. ಆಮೇನ್, ಆಮೇನ್. ಕ್ಷಮಿಸುವವರ ನೀಡು ಯೇಸುವೇ, ಕ್ಷಮಿಸಿ ಪ್ರೀತಿಸುವ ಮನ ನೀಡು ಯೇಸುವೇ. ಕ್ಷಮಿಸುವವರ ನೀಡು ಯೇಸುವೇ, ಕ್ಷಮಿಸಿ ಪ್ರೀತಿಸುವ ಮನ ನೀಡು ಯೇಸುವೇ. ನೋಯಿಸಿದ ನನ್ನವರ ಮನಸಾರೆ ಕ್ಷಮಿಸಲು, ನೋಯಿಸಿದ ನನ್ನವರ ಮನಸಾರೆ ಕ್ಷಮಿಸಲು ಪ್ರೀತಿಸುವವರ ನೀಡು ಯೇಸುವೇ. ಕ್ಷಮಿಸಿ ಪ್ರೀತಿಸುವವರ ನೀಡು ಯೇಸುವೇ, ಪ್ರೀತಿಸುವವರ ನೀಡು ಯೇಸುವೇ. ಕ್ಷಮಿಸಿ ಪ್ರೀತಿಸುವವರ ನೀಡು ಯೇಸುವೇ. ನನ್ನ ಮಾನ ತೆಗೆದವರ ಬೆನ್ನಲ್ಲಿ ಏರಿದವರ, ನನ್ನ ಮಾನ ತೆಗೆದವರ ಬೆನ್ನಲ್ಲಿ ಏರಿದವರ, ಜೊತೆಗಿದ್ದು ಬಗೆದವರ ಮನಸಾರೆ ಕ್ಷಮಿಸಲು ವರ ನೀಡು ಯೇಸುವೇ. ಜೊತೆಗಿದ್ದು ಬಗೆದವರ ಮನಸಾರೆ ಕ್ಷಮಿಸಲು ವರ ನೀಡು ಯೇಸುವೇ. ಕ್ಷಮಿಸುವವರ ನೀಡು ಯೇಸುವೇ, ಕ್ಷಮಿಸಿ ಪ್ರೀತಿಸುವ ಮನ ನೀಡು ಯೇಸುವೇ. ಕ್ಷಮಿಸುವವರ ನೀಡು ಯೇಸುವೇ, ಕ್ಷಮಿಸಿ ಪ್ರೀತಿಸುವ ಮನ ನೀಡು ಯೇಸುವೇ.
ವಂಚಿಸಿ ಮೆರೆದವರ ಬಿದ್ದಾಗ ತುಳಿದವರ, ವಂಚಿಸಿ ಮೆರೆದವರ ಬಿದ್ದಾಗ ತುಳಿದವರ, ಕೀಳಾಗಿ ಕಂಡವರ ಮನಸಾರೆ ಕ್ಷಮಿಸಲು ವರ ನೀಡು ಯೇಸುವೇ. ಕೀಳಾಗಿ ಕಂಡವರ ಮನಸಾರೆ ಕ್ಷಮಿಸಲು ವರ ನೀಡು ಯೇಸುವೇ. ಕ್ಷಮಿಸುವ ವರ ನೀಡು ಯೇಸುವೇ. ಕ್ಷಮಿಸಿ ಪ್ರೀತಿಸುವ ಮನ ನೀಡು ಯೇಸುವೇ. ಕ್ಷಮಿಸುವ ವರ ನೀಡು ಯೇಸುವೇ. ಕ್ಷಮಿಸಿ ಪ್ರೀತಿಸುವ ಮನ ನೀಡು ಯೇಸುವೇ. ಸಂಶಯ ಪಟ್ಟವರ ನನ್ನ ದೂರವಿಟ್ಟವರ, ಸಂಶಯ ಪಟ್ಟವರ ನನ್ನ ದೂರವಿಟ್ಟವರ, ಪ್ರೀತಿಸಿ ಮರೆತವರ ಮನಸಾರೆ ಕ್ಷಮಿಸಲು ವರ ನೀಡು ಯೇಸುವೇ. ಪ್ರೀತಿಸಿ ಮರೆತವರ ಮನಸಾರೆ ಕ್ಷಮಿಸಲು ವರ ನೀಡು ಯೇಸುವೇ. ಕ್ಷಮಿಸುವ ವರ ನೀಡು ಯೇಸುವೇ. ಕ್ಷಮಿಸಿ ಪ್ರೀತಿಸುವ ಮನ ನೀಡು ಯೇಸುವೇ. ಕ್ಷಮಿಸುವ ವರ ನೀಡು ಯೇಸುವೇ. ಕ್ಷಮಿಸಿ ಪ್ರೀತಿಸುವ ಮನ ನೀಡು ಯೇಸುವೇ. ನೋಯಿಸಿದ ನನ್ನವರ ಮನಸಾರೆ ಕ್ಷಮಿಸಲು, ನೋಯಿಸಿದ ನನ್ನವರ ಮನಸಾರೆ ಕ್ಷಮಿಸಲು, ಪ್ರೀತಿಸುವ ವರ ನೀಡು ಯೇಸುವೇ. ಕ್ಷಮಿಸಿ ಪ್ರೀತಿಸುವ ವರ ನೀಡು ಯೇಸುವೇ. ಪ್ರೀತಿಸುವ ವರ ನೀಡು ಯೇಸುವೇ. ಕ್ಷಮಿಸಿ ಪ್ರೀತಿಸುವ ವರ ನೀಡು ಯೇಸುವೇ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಧ್ಯಾನಿಸಲು ಹೋಗಲಿದ್ದೀವಿ ಮಾರ್ಕನ ಶುಭ ಸಂದೇಶ 2ನೇ ಅಧ್ಯಾಯ ವಾಕ್ಯ 1ರಿಂದ 12. ಕೆಲವು ದಿನಗಳು ಕಳೆದ ಬಳಿಕ ಯೇಸು ಸ್ವಾಮಿ ಮತ್ತೊಮ್ಮೆ ಕಫೆರ್ನಹೂಮಿಗೆ ಬಂದರು. ಅವರು ಮನೆಯಲ್ಲಿದ್ದಾರೆಂಬ ಸುದ್ದಿ ಹರಡಿತು. ಜನರು ಗುಂಪು ಗುಂಪಾಗಿ ಅಲ್ಲಿಗೆ ಬಂದರು. ಇದರಿಂದಾಗಿ ಮನೆಯೊಳಗೆ ಮಾತ್ರವಲ್ಲ, ಹೊರಗಡೆಯೂ ಸ್ಥಳ ಸಾಲದೆ ಹೋಯಿತು. ಯೇಸು ಅಲ್ಲಿ ಸೇರಿದ್ದ ಜನಸ್ತೋಮಕ್ಕೆ ದೇವರ ವಾಕ್ಯವನ್ನು ಬೋಧಿಸತೊಡಗಿದರು. ಆಗ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4ರಿಂದ ಹೊರಿಸಿಕೊಂಡು ಕೆಲವರು ಅಲ್ಲಿಗೆ ಬಂದರು. ಜನಸಂದಣಿಯ ನಿಮಿತ್ತ ಅವನನ್ನು ಯೇಸುವಿನ ಸಮೀಪಕ್ಕೆ ಸಾಗಿಸಲು ಸಾಧ್ಯವಾಗಲಿಲ್ಲ. ಆದುದರಿಂದ ಅವರು ಯೇಸು ಇದ್ದ ಮನೆಯ ಮೇಲ್ಛಾವಣಿಯನ್ನು ತೆರೆದು ದೊಡ್ಡ ಕಿಂಡಿಯೊಂದನ್ನು ಮಾಡಿ ರೋಗಿಯನ್ನು ಹಾಸಿಗೆಯ ಸಮೇತ ಕೆಳಗಿಳಿಸಿದರು. ಯೇಸು ಅವರ ವಿಶ್ವಾಸವನ್ನು ಮೆಚ್ಚಿ ಆ ಪಾರ್ಶ್ವವಾಯು ರೋಗಿಗೆ, ಮಗು, ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಎಂದರು. ಆಗ ಅಲ್ಲೇ ಕುಳಿತಿದ್ದ ಧರ್ಮಶಾಸ್ತ್ರಿಗಳಲ್ಲಿ ಕೆಲವರು, ಇವನೇಕೆ ಹೀಗೆ ಮಾತನಾಡುತ್ತಿದ್ದಾನೆ?
ಇದು ದೇವದೂಷಣೆ. ದೇವರೊಬ್ಬರ ಹೊರತು ಪಾಪಗಳನ್ನು ಕ್ಷಮಿಸಲು ಬೇರೆ ಯಾರಿಂದ ಸಾಧ್ಯ ಎಂದು ತಮ್ಮ ಮನಸ್ಸಿನಲ್ಲಿ ಆಲೋಚಿಸಿಕೊಳ್ಳುತ್ತಿದ್ದರು. ಅವರು ಹೀಗೆ ಯೋಚಿಸುತ್ತಿರುವುದನ್ನು ಯೇಸು ತಕ್ಷಣ ಗ್ರಹಿಸಿಕೊಂಡು ಅವರಿಗೆ, ನೀವು ನಿಮ್ಮ ಮನಸ್ಸಿನಲ್ಲಿ ಹೀಗೆ ಆಲೋಚಿಸುತ್ತಿರುವುದು ಏಕೆ? ಈ ಪಾರ್ಶ್ವವಾಯು ರೋಗಿಗೆ ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಎಂದು ಹೇಳುವುದು ಸುಲಭವೋ, ಅಥವಾ ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ ಎನ್ನುವುದು ಸುಲಭವೋ? ಭೂಲೋಕದಲ್ಲಿ ಪಾಪಗಳನ್ನು ಕ್ಷಮಿಸಲು ನರಪುತ್ರನಿಗೆ ಅಧಿಕಾರ ಉಂಟೆಂದು ಈ ಮೂಲಕ ನಿಮಗೆ ಖಚಿತವಾಗಬೇಕು ಎಂದು ಹೇಳಿ ಆ ಪಾರ್ಶ್ವವಾಯು ರೋಗಿಯನ್ನು ನೋಡಿ, ನಾನು ನಿನಗೆ ಆಜ್ಞಾಪಿಸುತ್ತೇನೆ, ಏಳು, ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಎಂದರು. ಎಲ್ಲರೂ ನೋಡುತ್ತಿದ್ದ ಹಾಗೆ ಅವನು ಎದ್ದು ನಿಂತನು, ತನ್ನ ಹಾಸಿಗೆಯನ್ನು ತಾನೇ ಎತ್ತಿಕೊಂಡು ಹೊರಟು ಹೋದನು. ನೆರೆದಿದ್ದ ಎಲ್ಲರೂ ಆಶ್ಚರ್ಯಚಕಿತರಾಗಿ, ಇಂಥ ಕಾರ್ಯವನ್ನು ನಾವು ನೋಡಿದ್ದೇ ಇಲ್ಲ ಎಂದುಕೊಂಡು ದೇವರನ್ನು ಕೊಂಡಾಡಿದರು. ಆತ್ಮೀಯ ಸಹೋದರ ಸಹೋದರಿಯರೇ, ದೇವರು ಪ್ರೀತಿ ಸ್ವರೂಪಿ. ಆ ಪ್ರೀತಿಯಿಂದ ದೇವರು ನಮ್ಮನ್ನು ಕ್ಷಮಿಸುತ್ತಾರೆ. ಆ ಪ್ರೀತಿಯಿಂದ ನಾವು ತುಂಬಲ್ಪಟ್ಟಾಗ ನಾವು ಪಶ್ಚಾತ್ತಾಪ ಪಡುತ್ತೇವೆ. ಇವತ್ತು ನಾನು ನಿಮಗೆ ಕೊಡುವ ಸಂದೇಶ, ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ದೇವರಿಗೆ ಅಭಿಮುಖರಾಗಿರಿ, ಪಾಪಕ್ಕೆ ವಿಮುಖರಾಗಿರಿ. ಪಶ್ಚಾತ್ತಾಪ ಮತ್ತು ಶುಭ ಸಂದೇಶದಲ್ಲಿನ ವಿಶ್ವಾಸ ಬಹಳ ಅಗತ್ಯವಾದುದು. ಈ ತಪಸ್ಸು ಕಾಲದಲ್ಲಿ ವಿಭೂತಿ ಬುಧವಾರದಿಂದ ಶುಭ ಶುಕ್ರವಾರದವರೆಗೂ ನಾವು ಇದೇ ಸಂದೇಶವನ್ನು ಮತ್ತೆ ಮತ್ತೆ ಕೇಳ್ತಾ ಇದ್ದೀವಿ. ಯೇಸುವಿನ ಯಾತನೆಯನ್ನು ನಾವು, ಯಾತನೆಯ ವೃತ್ತಾಂತವನ್ನು ಗರಿಗಳ ಭಾನುವಾರ ಅಥವಾ ಶುಭ ಶುಕ್ರವಾರ ಕೇಳುತ್ತೇವೆ. ಪ್ರತಿ ಶುಕ್ರವಾರ 14 ಸ್ಥಳಗಳ ಬಳಿ ಪ್ರಾರ್ಥನೆ ಮಾಡ್ತೀವಿ, ಕಣ್ಣೀರಿಡ್ತೀವಿ, ಹಾಗೂ ದೇವರ ಕರುಣೆಗಾಗಿ ಮೊರೆ ಇಡುತ್ತೇವೆ. ಮೊರೆಯನ್ನು ಆಲಿಸುವ ದೇವರು ಅವರಾಗಿದ್ದಾರೆ. ಇವತ್ತು ದೇವರ ಕರೆ, ಮಾರ್ಕನ ಶುಭ ಸಂದೇಶ 1ನೇ ಅಧ್ಯಾಯ ನೀವು ನೋಡಿದರೆ, ಸ್ನಾನಿಕ ಯೋಹಾನನ ಸಂದೇಶ ಯಾವುದು? 1ನೇ ಅಧ್ಯಾಯ ಮಾರ್ಕ್ 4ನೇ ವಾಕ್ಯ, ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ. ಸ್ನಾನ ದೀಕ್ಷೆಯನ್ನು ಪಡೆದುಕೊಳ್ಳಿ, ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸಿ ಬಿಡುವರು. ಅದನ್ನೇ ಯೇಸು ಸ್ವಾಮಿ ವಾಕ್ಯ 14:1-14 ಮಾರ್ಕ, ಯೋಹಾನನು ಬಂಧಿತನಾದ ಬಳಿಕ ಯೇಸು ಸ್ವಾಮಿ ಗಲಿಲಾಯಕ್ಕೆ ಹೋಗಿ ದೇವರ ಶುಭ ಸಂದೇಶವನ್ನು ಸಾರಿದರು. ಕಾಲವು ಪರಿಪಕ್ವವಾಗಿದೆ, ದೇವರ ಸಾಮ್ರಾಜ್ಯವು ಸಮೀಪಿಸಿದೆ, ಪಶ್ಚಾತ್ತಾಪಪಟ್ಟು ಪಾಪ ಜೀವನಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ. ಶುಭ ಸಂದೇಶದಲ್ಲಿ ವಿಶ್ವಾಸವಿಡಿ. ಈ ತಪಸ್ಸು ಕಾಲ ನಾವು ದೇವರತ್ತ ನೋಡುವ ಕಾಲ. ಅದಕ್ಕಾಗಿ ನಾವು ಏನು ಮಾಡ್ತೀವಿ? ಮಾಂಸಾಹಾರಿ ಭೋಜನಗಳನ್ನು ಅಥವಾ ನಮಗೆ ಪ್ರಿಯವಾದವುಗಳನ್ನೆಲ್ಲ ಬಿಡ್ತೀವಿ. ಒಂದು ವೇಳೆ ಚಟಗಳಿದ್ದರೆ ಅದನ್ನು ಕೂಡ ನಾವು ಬಿಡ್ತೀವಿ. ಅಂದರೆ ನಮ್ಮ ಕಾನ್ಸಂಟ್ರೇಷನ್ ದೇವರ ಮೇಲೆ. ಈ ತಪಸ್ಸು ಕಾಲ ಕೇವಲ 40 ದಿನ ಮಾತ್ರವಲ್ಲ. ಈ 40 ದಿನ ಒಂದು ಪ್ರಿಪರೇಷನ್ ಈಸ್ಟರಿಗೆ, ಪಾಸ್ಕಾ ಹಬ್ಬಕ್ಕೆ. ಈ 40 ದಿನ ನಾವು ಮಾಡಿದ ತಪಶ್ಚರ್ಯೆ, ಪ್ರಾರ್ಥನೆ ನಮ್ಮಲ್ಲಿ ಬದಲಾವಣೆ ತರಬೇಕು. ನಮ್ಮಲ್ಲಿರುವ ಪಾಪಗಳನ್ನು ವರ್ಜಿಸಬೇಕು, ದುಶ್ಚಟ ದುರ್ಗುಣಗಳಿಂದ ಸಂಪೂರ್ಣ ಮುಕ್ತಿ ಹೊಂದಬೇಕು. 40 ದಿನ ನನಗೆ ಪರಿಶುದ್ಧನಾಗಿ ಜೀವಿಸಲು ಸಾಧ್ಯ ಅಂದರೆ ಆ 40 ದಿನದಲ್ಲಿ ನನಗಾದ ಅನುಭವ ಜೀವನ ಪರ್ಯಂತ ನಾನು ಯೇಸುವಿಗಾಗಿ ಜೀವಿಸಲಾಗುವುದಿಲ್ಲವೇ? ಈ ಪ್ರಶ್ನೆಯನ್ನು ನಾವು ನಮಗೆ ಕೇಳಬೇಕಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ,
ಪ್ರೇಷಿತರ ಕಾರ್ಯಕಲಾಪ 2ನೇ ಅಧ್ಯಾಯ ವಾಕ್ಯ 38. ಸ್ನಾನಿಕ ಯೋಹಾನನ ಸಂದೇಶ, ಪ್ರಭು ಯೇಸುವಿನ ಸಂದೇಶ ಹಾಗೂ ಪಂಚದಶಮಿ ದಿನದ ನಂತರ ಶಿಷ್ಯರು ಕೊಟ್ಟ ಸಂದೇಶ ನೋಡಿ. ನಿಮ್ಮಲ್ಲಿ ಪ್ರತಿಯೊಬ್ಬನು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಪಡೆಯಲಿ. ಇದರಿಂದ ನೀವು ಪಾಪ ಕ್ಷಮೆಯನ್ನು ಪಡೆಯುವಿರಿ, ದೇವರ ವರವಾದ ಪವಿತ್ರಾತ್ಮರನ್ನು ಹೊಂದುವಿರಿ. ನೋಡಿ, ಪಾಪ ಕ್ಷಮೆ, ದೇವರ ವರ, ಪವಿತ್ರಾತ್ಮ. ಆದ್ದರಿಂದ ಈ ತಪಸ್ಸು ಕಾಲದಲ್ಲಿ ಒಂದು ಒಳ್ಳೆಯ ಪಾಪ ನಿವೇದನೆಯನ್ನು ನಾವು ಮಾಡಬೇಕಾಗಿದೆ. ಒಳ್ಳೆಯ ಪಾಪ ನಿವೇದನೆ ಅಂದರೆ ಏನು? ಪಶ್ಚಾತ್ತಾಪ ಹೃದಯದ, ದ ಸಾರೋ ಆಫ್ ದ ಸೋಲ್. ಆ ಭಾರ, ಆ ಪಶ್ಚಾತ್ತಾಪ, ನನ್ನ ಪ್ರಭುವಿನಿಂದ ನಾನು ದೂರ ಸರಿದಿದ್ದೇನೆ, ನನ್ನ ಪ್ರಭುವಿಗೆ ನಾನು ನೋಯಿಸಿದ್ದೇನೆ, ನನ್ನ ಪ್ರಭುವಿನ ಪ್ರೀತಿಯಿಂದ ನಾನು ದೂರ ಹೋಗಿದ್ದೇನೆ. ಅದಕ್ಕಾಗಿ ಆತ್ಮೀಯ ಸಹೋದರ ಸಹೋದರಿಯರೇ, ಜ್ಞಾನೋಕ್ತಿ 28:13 ಹೇಳುತ್ತಾ ಇದೆ, ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳುವವನಿಗೆ ಮುಕ್ತಿ ಇಲ್ಲ. One who hides his sins, there is no success. ಇವತ್ತು ಎಷ್ಟೋ ಮಂದಿ ನನಗೆ ಫೋನ್ ಮಾಡ್ತೀರಿ, ಫಾದರ್ ನನಗೆ ಜಾಬಲ್ಲಿ ಸಕ್ಸಸ್ ಬೇಕು, ಇಂಟರ್ವ್ಯೂ ಆಶೀರ್ವಾದ ಹೊಂದಬೇಕು, ಎಕ್ಸಾಮ್ ಬರೀತಾ ಇದ್ದೀನಿ ಪಾಸ್ ಆಗಬೇಕು, ರೋಗ ಇದೆ ಗುಣ ಹೊಂದಬೇಕು. ಆದರೆ ಇವತ್ತು ದೇವರು ಏನು ಹೇಳ್ತಾ ಇದ್ದಾರೆ? ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳುವವನಿಗೆ ಮುಕ್ತಿ ಇಲ್ಲ. ಪ್ರೊವರ್ಬ್ಸ್ 28:13. One who hides his sins, there is no success. One who confesses, God shows mercy. ಇವತ್ತು ಪಾಪ ನಿವೇದನೆಯಲ್ಲಿ ದೇವರ ಕೃಪೆ, ದೇವರ ಕರುಣೆ ನಮಗೆ ದೊರಕುತ್ತದೆ, ದೇವರ ಪ್ರೀತಿಯ ಅನುಭವ ನಮಗಾಗುತ್ತದೆ. ನೀವು ನೋಡಿದ್ದೀರಿ, ನೀವು ಅನೇಕ ಬಾರಿ ಕೇಳಿದ್ದೀರಿ, ದುಂದುಗಾರ ಮಗನ ಸಾಮತಿ. ಅದರಲ್ಲಿ ನಾವು ನೋಡ್ತೀವಿ, ಯೇಸು 3 ಸಾಮತಿಗಳನ್ನು ಅಲ್ಲಿ ಹೇಳ್ತಾರೆ. ಮೊದಲನೇದಾಗಿ ಕಳೆದು ಹೋದ ಕುರಿ, 2ನೇದಾಗಿ ಕಳೆದು ಹೋದ ನಾಣ್ಯ, 3ನೇದಾಗಿ ಕಳೆದು ಹೋದ ಮಗ. ಆ ಮಗ ತಂದೆಯಿಂದ ದೂರ ಹೋಗುತ್ತಾನೆ, ಆಸ್ತಿ ತಗೊಂಡು ಮಾರ್ತಾನೆ, ಲೋಕದ ಲೋಲುಪತೆಯಲ್ಲಿ ಬಿದ್ದು ಹೋಗುತ್ತಾನೆ, ಆತ ಪಾಪಿಯಾಗುತ್ತಾನೆ. ಬೈಬಲ್ ಹೇಳುತ್ತೆ, ಪಾಪಿಯಾಗೆಂದು ದೇವರು ಯಾರಿಗೂ ಹೇಳ್ತಾ ಇಲ್ಲ. ಇವತ್ತು ನಾನು ಪಾಪಿಯಾಗಿದ್ದರೆ ಅದಕ್ಕೆ ಕಾರಣ ದೇವರಲ್ಲ. ಯೆಶಾಯ ಪ್ರವಾದಿಯ ಗ್ರಂಥ 18ನೇ ಅಧ್ಯಾಯ ತೆಗೆದು ಓದಿ, ಪಾಪಿಯ ಸಾವಿನಲ್ಲಿ ನನಗೆ ಲವಲೇಶವು ಸಂತೋಷವಿಲ್ಲ. ಪಾಪಿ ತನ್ನ ಪಾಪ ಜೀವನವನ್ನು ಬಿಟ್ಟು ಬಿಡಬೇಕು, ಪಾಪಿ ಬದಲಾವಣೆ ಹೊಂದಬೇಕು, ಪಶ್ಚಾತ್ತಾಪ ಪಡಬೇಕು, ಹಾಗೂ ದೇವರೆಡೆಗೆ ಬರಬೇಕು. ಇದೇ ನನ್ನ ಆಶೆ. ಹೌದು ಆತ್ಮೀಯರೇ, ಇದು ದೇವರ ಆಶೆ. ಇವತ್ತು ನಾವು ನೋಡ್ತೀವಿ, ಪಾಪದ ಜೀವನದಲ್ಲಿ ಬೀಳುವುದು ಸುಲಭ. ಬಿದ್ದ ನಂತರ ನಾವು ವಿಲವಿಲನೆ ಒದ್ದಾಡ್ತೀವಿ, ಏನು ಮಾಡುವುದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ನಮಗೆ ಈ ಒಂದು ತಪಸ್ಸು ಕಾಲ ಪಶ್ಚಾತ್ತಾಪಕ್ಕೆ ಕರೆ ನೀಡುವ ಕಾಲ. ನಾವು ಬೂದಿ ಹಾಕಿದ್ವಿ ತಲೆ ಮೇಲೆ, ಗುರುಗಳು ಪ್ರಾರ್ಥಿಸಿದ್ರು, ಮಣ್ಣು ನೀನು ಮನುಷ್ಯ, ಮಣ್ಣಿಗೆ ಹೋಗ್ತಾ ಇದ್ದೀಯಾ, ಅಥವಾ ಪಶ್ಚಾತ್ತಾಪ ಪಟ್ಟು ಶುಭ ಸಂದೇಶದಲ್ಲಿ ವಿಶ್ವಾಸವಿಡು. ಈ ಎಲ್ಲ ಕರೆಗಳು ನಮಗೆ ಯೇಸುವಿನಲ್ಲಿ ಐಕ್ಯವಾಗಲು. ಅದೊಂದುಗಾರ ಮಗ ಹೇಗೆ ಐಕ್ಯವಾದ? ನಾನು ನಿಮಗೆ ಕೆಲವು ಟಿಪ್ಸ್ಗಳು ಕೊಡ್ತಾ ಇದ್ದೀನಿ. ನಾವು ಹೇಗೆ ಒಂದು ಒಳ್ಳೆಯ ಪಾಪ ನಿವೇದನೆಗೆ ಸಿದ್ಧತೆ ಮಾಡಬೇಕು. ಮೊದಲನೇದಾಗಿ ನಾವು ಏನು ಮಾಡಬೇಕು? ನಾವು ಅದನ್ನು ನೆನಪಿಗೆ ತಂದುಕೊಳ್ಳಬೇಕು, ಸ್ಮರಿಸಬೇಕು. ರಿಮೆಂಬರ್ ಯುವರ್ ಸಿನ್ಸ್. ಸ್ಮರಣೆ ಮಾಡು. ಸ್ಮರಣೆ ಮಾಡುವಾಗ ಕೂತ್ಕೊಳ್ಳು, ಪವಿತ್ರಾತ್ಮ ಶಕ್ತಿ ಕೊಡ್ತಾರೆ. ಆ ಪಾಪಗಳನ್ನು ಒಪ್ಪಿಬಿಡು. ಎಂಥ ಎಲ್ಲ ಪಾಪಗಳಿವೆ. ದೇವರ ಆಜ್ಞೆಗಳ ವಿರೋಧ ಹೋದ ಪಾಪಗಳು, ಸಂಸ್ಕಾರಗಳ ವಿರೋಧ ಹೋದ
ಪಾಪಗಳು, ಅನೈತಿಕತೆಯಲ್ಲಿ ಬಿದ್ದ ಪಾಪಗಳು ಸ್ಮರಣೆ ಮಾಡು. ತಪಸ್ಸು ಕಾಲ, ಸ್ಮರಣೆಯ ಕಾಲ. ಸ್ಮರಿಸು. ಸ್ಮರಿಸಿ ಅಲ್ಲೇ ನಿಲ್ಲಬೇಡ. ಕೆಲವರು ಕೇವಲ ಸ್ಮರಣೆ ಮಾಡ್ತಾರೆ, ಅವರಿಗೆ ಅಪರಾಧ ಮನೋಭಾವ ಬರುತ್ತೆ. ಗಿಲ್ಟ್ ಫೀಲಿಂಗ್ ವಿಲ್ ನಾಟ್ ಬ್ರಿಂಗ್ ಹೀಲಿಂಗ್. ಅಪರಾಧಿ ಮನೋಭಾವ ನಮಗೆ ಸೌಖ್ಯವನ್ನು ತರುವುದಿಲ್ಲ. ಅದು ನಮಗೆ ಏನು ಬೇಕು? ಎರಡನೇದಾಗಿ ಪಶ್ಚಾತ್ತಾಪ, ಸಂತಾಪ, ರಿಪೆಂಟೆನ್ಸ್. ನನ್ನನ್ನು ಪ್ರೀತಿಸುವ ದೇವರೊಬ್ಬರಿದ್ದಾರೆ, ನನ್ನನ್ನು ಕ್ಷಮಿಸುವ ದೇವರೊಬ್ಬರಿದ್ದಾರೆ. ನಾನು ಎಷ್ಟೇ ಪಾಪಿಯಾಗಿದ್ದರೂ ನನ್ನನ್ನು ಯೇಸು ಪ್ರೀತಿಸುತ್ತಾರೆ. ಜೀಸಸ್ ಲವ್ಸ್ ಮೀ. ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ. ನೋಡಿ, ಇವತ್ತು ಗಿಲ್ಟ್ ಫೀಲಿಂಗ್ ಬೇಡ, ಅಪರಾಧ ಮನೋಭಾವ ಬೇಡ. ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ. ನೀನು ಎಷ್ಟೇ ಪಾಪಿಯಾಗಿರು, ದೇವರು ನಿನ್ನನ್ನು ಪ್ರೀತಿಸುತ್ತಾರೆ. ಆ ಪಾಪದ ಕೂಪದಿಂದ ನಿನ್ನನ್ನು ಮೇಲೆತ್ತುತ್ತಾರೆ. ನಿನಗೆ ಹೊಸ ಜೀವನವನ್ನು ಅವರು ದಯಪಾಲಿಸುತ್ತಾರೆ. ಅದಕ್ಕಾಗಿ ಬೈಬಲ್ ಹೇಳುತ್ತೆ, ಹಳೆಯದೆಲ್ಲ ನಾನು ಮರೆತು ಬಿಡುತ್ತೇನೆ. ಕೂತ್ಕೋ, ಸ್ಮರಣೆ ಮಾಡು. ರಿಮೆಂಬರ್ ಯುವರ್ ಸಿನ್ಸ್. ಸಂತಾಪ, ಪಶ್ಚಾತ್ತಾಪ ಪಡು. ರಿಪೆಂಟ್ ಫಾರ್ ಯುವರ್ ಸಿನ್ಸ್. ಇತರರ ಪಾಪಗಳಿಗೆ ಅಲ್ಲ, ನಿನ್ನ ಪಾಪಗಳಿಗೆ. ಪಾಪ ಅಂದರೆ ಅವಿಧೇಯತೆ, ದೇವರಿಂದ ದೂರ ಹೋಗುವುದು, ದೇವರ ಆಜ್ಞೆಗಳನ್ನು ಮುರಿಯುವುದು. ಮೂರನೇದಾಗಿ, ಪಾಪ ಮಾಡಿದ ನಾನು ಸಂಧಾನ ಮಾಡಬೇಕು. ರಿಕಾನ್ಸೈಲ್. ಯಾರ ಹತ್ರ ಸಂಧಾನ ಮಾಡ್ತೀನಿ? ನಾನು ನನ್ನೊಡನೆ ಸಂಧಾನ ಮಾಡ್ತೀನಿ. ನಾನು ಇನ್ನೂ ಹಾಗೆ ಮಾಡುವುದಿಲ್ಲ. ನಾನು ನನ್ನ ದೇವರೊಡನೆ ಸಂಧಾನ ಮಾಡ್ತೀನಿ. ದೇವರೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನಾನು ನಿಮ್ಮನ್ನು ಮರೆತು ಬಾಳುವುದಿಲ್ಲ. ನಾನು ನನ್ನ ನೆರೆಯವರೊಡನೆ ಸಂಧಾನ ಮಾಡ್ತೀನಿ. ಈ ಸಂಧಾನ ನಮಗೆ ನಿಜವಾದ ಸಮಾಧಾನ ತರುತ್ತೆ. ಈ ಸಂಧಾನ ನಮಗೆ ಸೌಖ್ಯ ತರುತ್ತೆ. ಸಂಧಾನ ನಮ್ಮ ಆಂಗ್ಸೈಟಿ, ಟೆನ್ಷನ್, ಡಿಪ್ರೆಷನ್, ಮಾನಸಿಕ ಒತ್ತಡಗಳನ್ನು ತೊಡೆದಾಕತ್ತೆ. ನೋಡಿ, ಈ ತಪಸ್ಸು ಕಾಲದಲ್ಲಿ ನಾವು ಸಂಧಾನ ಮಾಡೋಣ. ಯಾರ ಕುರಿತು ನಾವು ನಕಾರಾತ್ಮಕವಾಗಿ ಮಾತನಾಡಿದ್ದೇವೆ, ಯಾರ ವಿರೋಧ ನಾವು ಮಾತನಾಡಿದ್ದೇವೆ, ನಮ್ಮ ಕುಟುಂಬಸ್ಥರು, ನೆರೆಹೊರೆಯವರು, ಅಥವಾ ಈ ಅಂತರ್ಜಾಲದ ಮೂಲಕ, ವಾಟ್ಸಪ್, ಫೇಸ್ಬುಕ್ ಮೂಲಕ ಮಾತುಗಳನ್ನು ಆಚೆ ಈಚೆ ನಾವು ಮಾಡಿ ನೋವು ಕೊಟ್ಟಿದ್ದೇವೆ, ನಾವು ಪಶ್ಚಾತ್ತಾಪ ಪಡೋಣ. ದೇವರು ಪಶ್ಚಾತ್ತಾಪದ ಹೃದಯವನ್ನು ನೋಡುತ್ತಾರೆ. ಪಶ್ಚಾತ್ತಾಪದ ಕೃಪೆ ಸಂಧಾನದೆಡೆಗೆ ನಮ್ಮನ್ನು ಕೊಂಡೊಯ್ಯುತ್ತದೆ. ಅದರಿಂದ ಇವತ್ತು ನಮಗೆ ಅಗತ್ಯವಾಗಿ ಬೇಕಾದುದು ಸಂಧಾನ. ಆವಾಗ ಏನಾಗುತ್ತೆ? ಮೂರನೇದಾಗಿ ಸಂಧಾನ. ನಾಲ್ಕನೇದಾಗಿ ಸರಿಯಾದ ಮಾರ್ಗ. ನಾವು ತಪ್ಪು ಮಾರ್ಗದಲ್ಲಿ ನಾವು ಹಾಡ್ತೀವಿ, ಅಪ್ಪ ನಾ ಪಾಪ ಮಾಡಿರುವೆ, ತಪ್ಪಾದ ಹಾದಿ ಹಿಡಿದಿರುವೆ, ನಿನ್ನನ್ನು ಮರೆತು ಬಿಟ್ಟಿರುವೆ, ರೋಗಿಯಾಗಿರುವೆ. ಅದರಿಂದ ಇವತ್ತು ಅಪ್ಪ, ನಾನು ವಾಪಸ್ ಬರ್ತೀನಿ. ಲಾರ್ಡ್, ಐ ವಿಲ್ ಕಮ್ ಬ್ಯಾಕ್. ನಾನು ವಾಪಸ್ ಬರ್ತೀನಿ. ಪಶ್ಚಾತ್ತಾಪ ಅಂದರೆ ವಾಪಸ್ ಬರುವುದು. ಸಂಧಾನ ಅಂದರೆ ವಾಪಸ್ ಬರುವುದು. ವಾಪಸ್ ಬಂದ ಮೇಲೆ ಒಂದು ರೀತಿಯಲ್ಲಿ 40 ದಿನ ನಾವು ವಾಪಸ್ ಬರುವುದು ಇರ್ಬೋದು. ಕೆಲವರು ಕುಡುಕುತನದಿಂದ, ಬೇಡಿ, ಸಿಗರೆಟ್, ಪಾನ್ ಪರಾಗ್, ಗುಡ್ಕಾದಿಂದ, ಡ್ರಗ್ಸ್, ಹೆರೋಯಿನ್, ಗಾಂಜಾದಿಂದ, ಸೆಕ್ಸ್, ಬ್ಲೂ ಫಿಲಮ್, ಅನೈತಿಕತೆ, ಇಮ್ಮೋರಲಿಟಿಯಿಂದ, ಹಸ್ತಮೈಥುನ್ಯಂಥ ಚಟಗಳಿಂದ, ಬ್ಲೂ ಫಿಲಮ್ ನೋಡುವುದರಿಂದ ನಾನು ವಾಪಸ್ ಬರ್ತಾ ಇದ್ದೀನಿ. ನಾನು ವಾಪಸ್ ಯಾರ ಹತ್ರ ಬರ್ತಾ ಇದ್ದೀನಿ? ನನ್ನ ಪ್ರಭುವಿನ ಹತ್ರ ಬರ್ತಾ ಇದ್ದೀನಿ. ನನ್ನ ಯೇಸು ಹತ್ರ ಬರ್ತಾ ಇದ್ದೀನಿ. ನನ್ನ ಯೇಸು ನನ್ನನ್ನು ಪ್ರೀತಿಸುತ್ತಾರೆ. ನನ್ನ ಯೇಸು ನನ್ನನ್ನು ರಕ್ಷಿಸುತ್ತಾರೆ. ನನ್ನ ಯೇಸು ನನಗೆ ಬಿಡುಗಡೆ ಕೊಡುತ್ತಾರೆ. ಸಂತೋಷದ ಸುದ್ದಿಯೊಂದು ನಾನಿಮಗೆ ಹೇಳುವೆನು, ಯೇಸು ನಿಮ್ಮನ್ನು ಪ್ರೀತಿಸುತ್ತಾರೆ. ಕಷ್ಟದಲ್ಲೂ ನಷ್ಟದಲ್ಲೂ ಯೇಸುವನ್ನು ಕರೆದು ನೋಡು, ಓಡಿ ಬಂದು ರಕ್ಷಿಸುತ್ತಾರೆ. ಯೇಸು ಜೀವ ಕೊಟ್ಟು ಪ್ರೀತಿಸುತ್ತಾರೆ. ಹೌದು, ಅಂಥ ಯೇಸು ನಮ್ಮ ಯೇಸು. ನಮ್ಮ ಯೇಸು ಶಿಕ್ಷಿಸುವ ಯೇಸು ಅಲ್ಲ.
ರಕ್ಷಿಸುವ ಯೇಸು, ಕರುಣಿಸುವ ಯೇಸು, ದಯೆಯ ಯೇಸು. ಅದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಭಯಪಡಬಾರ್ದು. ಸನ್ಮಾರ್ಗದಲ್ಲಿ ಬಾಳೋಣ, ಸನ್ಮಾರ್ಗದಲ್ಲಿ ಬಾಳೋಣ. ಸರಿಯಾದ ಮಾರ್ಗ. ತಪಸ್ಸು ಕಾಲದ ಪ್ರತಿಯೊಂದು ವಾಚನಗಳು ನಮಗೆ ಸರಿಯಾದ ಮಾರ್ಗದಲ್ಲಿ ಜೀವಿಸಲು ಕರೆ ನೀಡುತ್ತವೆ. ಹಾಗೆಯೇ ಕೊನೆಯದಾಗಿ, ಯಾವಾಗ ನಾವು ಸರಿಯಾದ ಮಾರ್ಗದಲ್ಲಿ ಇದ್ದೀವಿ ಆವಾಗ ನಿಜವಾದ ಸಂಭ್ರಮ. ವಿ ರಿಜಾಯ್ಸ್ ಇನ್ ದ ಲಾರ್ಡ್. ಸ್ಮರಣೆ, ರಿಮೆಂಬರ್, ರಿಪೆಂಟ್, ಪಶ್ಚಾತ್ತಾಪ, ಸಂತಾಪ, ಸಂಧಾನ, ರಿಕನ್ಸೈಲ್, ಸನ್ಮಾರ್ಗ, ರಿನಿವಲ್, ಹಾಗೂ ರಿಜಾಯ್ಸ್, ಸಂಭ್ರಮ. ಆ ದುಂದುಗಾರ ಮಗನ ಜೀವನದಲ್ಲಿ ಇದಾಯಿತು. ಇವತ್ತು ನಮಗೆ ದೇವರು ಕ್ಷಮಿಸುವಾಗ ಆಗುವ ಆನಂದ ಮಿಗಿಲಾದ ಆನಂದ. ದೇವರು ನಮಗೆ ಶಕ್ತಿ ಕೊಡ್ತಾರೆ, ಪಾಪಕ್ಕೆ ಬೀಳದಂತೆ ನಮ್ಮನ್ನು ಅವರು ಕಾಯುತ್ತಾರೆ, ಅವರು ರಕ್ಷಿಸುತ್ತಾರೆ. ಆದ್ದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಒಂದು ನಿರ್ಧಾರ ಮಾಡಬೇಕು. ನಿರ್ಧಾರ, ನಾವು ದೇವರೆಡೆಗೆ ವಾಪಸ್ ಬರ್ತೀವಿ. ಈ ಇಡೀ ಪವಿತ್ರ ಗ್ರಂಥ ನೀವು ನೋಡಿದ್ದೇ ಆದರೆ ನಾನು 4 ವಾಕ್ಯಗಳಲ್ಲಿ ನಿಮಗೆ ಹೇಳಲು ಇಷ್ಟಪಡ್ತೀನಿ. ಮೊದಲನೇ ವಾಕ್ಯ, ದೇವರು ಈ ಲೋಕವನ್ನು ಸೃಷ್ಟಿಸಿದರು. ಗಾಡ್ ಕ್ರಿಯೇಟೆಡ್ ದಿಸ್ ವರ್ಲ್ಡ್. ಹೇಗೆ ಸೃಷ್ಟಿಸಿದರು? ಗಾಡ್ ಕ್ರಿಯೇಟೆಡ್ ಎ ಪರ್ಫೆಕ್ಟ್ ವರ್ಲ್ಡ್. ಸಂಪೂರ್ಣತೆಯಲ್ಲಿ ಸೃಷ್ಟಿಸಿದರು. ದೇವರಲ್ಲಿ ಪರಿಪೂರ್ಣತೆ ಇದೆ, ದೇವರಲ್ಲಿ ಸಂಪೂರ್ಣತೆ ಇದೆ. ಅದಕ್ಕಾಗಿ ನೀವು ನೋಡಿ, ದೇವರು ಸೃಷ್ಟಿಸಿದೆಲ್ಲ ಚೆನ್ನಾಗಿದೆ. ಯಾವುದು ವಿಷಕಾರಿ ಅಲ್ಲ, ಹಾನಿಕಾರಕವಲ್ಲ. ಯಾವಾಗ ಇದು ಹಾನಿಕಾರಕವಾಯಿತು, ವಿಷಕಾರಿಯಾಯಿತು? ಎರಡನೆಯ ವಾಕ್ಯ, ಪಾಪ ಎಲ್ಲವನ್ನೂ ನಾಶ ಮಾಡಿತು. ಸಿನ್ ಡಿಸ್ಟ್ರಾಯ್ಡ್ ಎವ್ರಿಥಿಂಗ್. ಆದಿಕಾಂಡದಲ್ಲಿ ನೀವು ಓದ್ತೀರಿ, 1ನೇ ಅಧ್ಯಾಯ 2ನೇ ಅಧ್ಯಾಯ, ಮಾನವನ ಸೃಷ್ಟಿ 7 ದಿನಗಳಲ್ಲಿ, ಉಳಿದ 6 ದಿನಗಳಲ್ಲಿ ದೇವರು ಸೃಷ್ಟಿ, 5 ದಿನಗಳಲ್ಲಿ ಸೃಷ್ಟಿ ಮಾಡ್ತಾರೆ, 6ನೇ ದಿನ ಮಾನವ ಸೃಷ್ಟಿ ಮಾಡ್ತಾರೆ, 7ನೇ ದಿನ ವಿಶ್ರಾಂತಿ ತಗೊಳ್ತಾರೆ. 3ನೇ ಅಧ್ಯಾಯದಲ್ಲಿ ಪಾಪದ ಕುರಿತು ನೀವು ಓದ್ತೀರಿ. ಆದಾಮ ಮತ್ತು ಹವ್ವಳು ಅವಿಧೇಯರಾಗ್ತಾರೆ. ಜನ್ಮ ಪಾಪ ಅಂತೀವಿ, ಅದು ಅವಿಧೇಯತೆಯ ಪಾಪ. ಸೈತಾನ ಅವರನ್ನು ಏನು ಮಾಡ್ತಾನೆ? ಪ್ರಲೋಭನೆಗೆ ಒಳಗಾಗಿಸುತ್ತಾನೆ. ಪ್ರಲೋಭನೆಗಳು, ನಮಗೆ ಇವತ್ತು ಪ್ರಲೋಭನೆಗಳು ಬರ್ತಾ ಇರ್ತವೆ. ಕೆಲವು ಸರಿ ಶೋಧನೆಗಳು, ಯೇಸುವಿಗೂ ಶೋಧನೆಗಳು ಬಂತು. ಶೋಧನೆ ನಮ್ಮನ್ನು ವೇದನೆಗೆ ಕೊಂಡೊಯ್ಯುತ್ತೆ. ಆ ಶೋಧನೆಗಳನ್ನು ನಾವು ಜಯಿಸಬೇಕು. ನೀವು ನೋಡಿ, ಕಾಯಿನನಿಗೆ ಶೋಧನೆ ಬಂತು, ತಮ್ಮನ ಮೇಲೆ ಕೋಪ ಬಂತು, ನಾಶ ಮಾಡಿದ, ಆಬೇಲನನ್ನು ಕೊಂದ. ಆದರೂ ದೇವರು ಕಾಯಿನನನ್ನು ಸಾಯಿಸಲು ಬೇರೆಯವರಿಗೆ ಅಧಿಕಾರ ಕೊಟ್ಟಿಲ್ಲ. ನೋಡಿ, ದೇವರು ಆದಿಕಾಂಡದಿಂದಲೇ ಅವರ ಪ್ರೀತಿ, ಆರಂಭವಾದ ಪ್ರೀತಿ, ಪ್ರಕಟಣಾ ಗ್ರಂಥವರೆಗೆ ಅದೇ ಪ್ರೀತಿ. ದೇವರ ಪ್ರೀತಿ ನಿರಂತರ, ದೇವರ ಪ್ರೀತಿ ಅತಿಶಯ, ದೇವರ ಪ್ರೀತಿ ಆಶೀರ್ವಾದ, ದೇವರ ಪ್ರೀತಿ ಕರುಣೆ, ದೇವರ ಪ್ರೀತಿ ದಯೆ, ದೇವರ ಪ್ರೀತಿ ವರದಾನ. ಪಾಪ ನಿವೇದನೆ ಅಂದರೆ ಬೇರೆ ಏನೂ ಅಲ್ಲ, ದೇವರ ಪ್ರೀತಿ. ಪಶ್ಚಾತ್ತಾಪ ಅಂದರೆ ಬೇರೆ ಏನೂ ಅಲ್ಲ, ನಾನು ದೇವರ ಪ್ರೀತಿಯೆಡೆಗೆ ವಾಪಸ್ ಬರುವುದು. ಅದಕ್ಕಾಗಿ ಯೆಶಾಯ ಪ್ರವಾದಿ 1ನೇ ಅಧ್ಯಾಯ 18-19 ದೇವರು ನುಡಿಯುತ್ತಾರೆ, ನಿನ್ನ ಪಾಪಗಳು ಕಡುಗೆಂಪಾಗಿದ್ದರೂ ಹಿಮದಂತೆ ಬೆಳ್ಳಗಾಗು, ಉಣ್ಣೆಯಂತೆ ರಕ್ತವರ್ಣದಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗು. ಯೆಶಾಯ 43:25, ನಿನ್ನ ಪಾಪಗಳನ್ನು ನಾನು ಇನ್ನು ನೆನಪಿಗೆ ತಂದುಕೊಳ್ಳುವುದಿಲ್ಲ, ನನ್ನ ಮನಸ್ಸಿನಿಂದ ಅವುಗಳನ್ನು ಕಿತ್ತೆಸೆಯುವೆನು. ಅಂದರೆ ಇಡೀ ಬೈಬಲ್ ಗ್ರಂಥ ದೇವರ ಹೃದಯ ಏನಂತೇಳಿ ನಮಗೆ ಅದು ಕ್ಷಮಿಸುವ ಹೃದಯ. ಪಶ್ಚಾತ್ತಾಪ ಪಟ್ಟ ಪಾಪಿಯನ್ನು ಕ್ಷಮಿಸುವ ಹೃದಯ, ದೇವರ ಪ್ರೀತಿಯ ಹೃದಯ. ಆತ್ಮೀಯರೇ, ಎಂಥ ಒಳ್ಳೆಯ ದೇವರು ನಮಗಿದ್ದಾರೆ. ನಮ್ಮನ್ನು ಕ್ಷಮಿಸಿ ಪ್ರೀತಿಸುವ ದೇವರು. ನಾವು ಪಶ್ಚಾತ್ತಾಪ ಪಟ್ಟಾಗ, ಪಾಪ ನಿವೇದನೆ ಮಾಡಿದಾಗ ನಮಗೆ ಹೊಸ ಜೀವನ ಕೊಡುವ ದೇವರು. ಅದಕ್ಕಾಗಿ ನಾನು ಹೇಳಿದೆ, ಪಾಪ ಎಲ್ಲವನ್ನು ನಾಶ ಮಾಡಿತು. ಮೂರನೇದಾಗಿ, ಯೇಸು ಎಲ್ಲವನ್ನು ಸರಿದೂಗಿಸಿದರು. ಜೀಸಸ್
ಸೆಟ್ ರೈಟ್ಸ್ ಎವ್ರಿಥಿಂಗ್. ಯೇಸು ಎಲ್ಲವನ್ನು ಸರಿದೂಗಿಸಿದರು. ನೀವು ನೋಡಿದರೆ ಹೊಸ ಒಡಂಬಡಿಕೆಯಲ್ಲಿ ಎಲ್ಲ ಘಟನೆಗಳು ಸರಿದೂಗಿಸುವಂತಹ ಘಟನೆಗಳು. ಕುಷ್ಠರೋಗಿಯನ್ನು ಮುಟ್ಟಿ ಸೌಖ್ಯಪಡಿಸಿದರು. ಇವತ್ತು ಪಾರ್ಶ್ವವಾಯು ರೋಗಿಗೆ ಕ್ಷಮಿಸಿ ಸೌಖ್ಯ ಕೊಟ್ಟರು. 38 ವರ್ಷ ಕುರಿ ಬಾಗಿಲಿನ ಬಳಿ ಇದ್ದ ಆತನನ್ನು ಸೌಖ್ಯಪಡಿಸಿದರು. ಗೂನಿ ಬೆನ್ನಿನ ಮಹಿಳೆಗೆ ಸೌಖ್ಯ ಕೊಟ್ಟರು. ಸಿರೋಫೆನಿಷ್ಯದ ಮಹಿಳೆಯ ಮಗಳಿಗೆ ಜೀವದಾನ ಕೊಟ್ಟರು. ಹಾಗೆಯೇ ಯೈರನ ಮಗಳಿಗೆ ಜೀವ ಕೊಟ್ಟರು. ಜಕ್ಕಾಯನ ಮನೆಗೆ ಹೋದರು. ಬಾರ್ತಿಮೇಯನಿಗೆ ದೃಷ್ಟಿಯನ್ನು ದಯಪಾಲಿಸಿದರು. ಹಾದರದಲ್ಲಿ ಸಿದುಕಿ ಹಾಕಿಕೊಂಡಿದ್ದ ಸ್ತ್ರೀಗೆ ಯೋಹಾನ 8:1-11 ಮನ್ನಿಸಿದರು. ಸಮಾರ್ಯದ ಮಹಿಳೆಗೆ ಭೇಟಿ ಮಾಡಿದರು. ನಮ್ಮ ಯೇಸು ಪ್ರೀತಿಸುವ ಯೇಸು. ಪ್ರೈಸ್ ದ ಲಾರ್ಡ್. ನಮ್ಮ ಯೇಸು ಬಿಡುಗಡೆ ಕೊಡುವ ಯೇಸು. ನಮ್ಮ ಯೇಸು ಶಿಕ್ಷಿಸುವ ಯೇಸು ಅಲ್ಲ, ರಕ್ಷಿಸುವ ಯೇಸು. ಅವರು ಎಂದೂ ಶಿಕ್ಷೆ ಕೊಡೋಲ್ಲ, ಅವರು ನಮ್ಮನ್ನು ರಕ್ಷಿಸುತ್ತಾರೆ. ಅದಕ್ಕಾಗಿ ಅವರ ರಕ್ಷಣೆ, ಈ ಧ್ಯಾನಕೂಟ ಅಂದರೆ ಅವರ ರಕ್ಷಣೆ, ದೇವರ ವಾಕ್ಯ ಅವರ ರಕ್ಷಣೆ, ಸಂಸ್ಕಾರಗಳು ಅವರ ರಕ್ಷಣೆ, ದೇವರ ಆಜ್ಞೆಗಳು ಅವರ ರಕ್ಷಣೆ, ಪವಿತ್ರ ಧರ್ಮ ಸಭೆಯೇ ಅವರ ರಕ್ಷಣೆ. ಆದ್ದರಿಂದ ಇವತ್ತು ನಾವಿಲ್ಲಿ ಧ್ಯಾನ ಮಾಡ್ತಾ ಇರುವಾಗ ಯೇಸು ಎಲ್ಲವನ್ನು ಸರಿದೂಗಿಸುತ್ತಾರೆ. ಯೇಸು ಎಲ್ಲವನ್ನು ನೋಡಿಕೊಳ್ಳುತ್ತಾರೆ. ಯೇಸು ನಮ್ಮ ಜೊತೆ ಇರುವಾಗ ಭಯ ನಮಗಿಲ್ಲ. ಕೊನೆಯದಾಗಿ ಯೇಸುವಿನ ನಾಮದಲ್ಲಿ ನಾವು ಏನು ಬೇಡಿಕೊಂಡರೂ ಯೇಸು ನಮಗೆ ದಯಪಾಲಿಸುತ್ತಾರೆ. Jesus grants us whatever we ask in His name. ಆತನ ನಾಮದಲ್ಲಿ ಕೇಳಿದ್ದನ್ನು ನಮಗೆ ದಯಪಾಲಿಸುತ್ತಾರೆ. ಇವತ್ತು 4 ಮಂದಿ ಪಾರ್ಶ್ವವಾಯು ರೋಗಿಗಳು ಏನು ಮಾಡಿದರು? ಯೇಸು ಹತ್ರ ಬಂದರು. ಅಲ್ಲಿ ಸ್ಥಳ ಇರಲಿಲ್ಲ, ಛಾವಣಿ ಕೊರೆದ್ರು. ಛಾವಣಿಯ ಮೂಲಕ ಅವರನ್ನು ಇಳಿಸಿದರು. ಯೇಸು ಅವನಿಗೆ ಪಾಪ ಕ್ಷಮೆ ಕೊಟ್ಟರು. ಮೊದಲು ಸೌಖ್ಯಪಡಿಸಲಿಲ್ಲ. ಆತನ ರೋಗಕ್ಕೆ ಕಾರಣ ಆತನ ಪಾಪ. ನಿನ್ನ ಪಾಪಗಳೇ ನಿನಗೆ ಏನಾಗುವು? ಉರುಳಾಗು, ಉರುಳು ಆಗು. ಉರುಳು ಅಂದರೆ ಸಿಕ್ಕಾಕೊಳ್ತೀರಿ. ನಿನ್ನ ಕೆಟ್ಟತನವೇ ನಿನ್ನನ್ನು ಶಿಕ್ಷಿಸುವುದು. ಯೆರೆಮೀಯ ಪ್ರವಾದಿ 2ನೇ ಅಧ್ಯಾಯ, ಯೆರೆಮೀಯನ ಗ್ರಂಥ 2ನೇ ಅಧ್ಯಾಯ ವಾಕ್ಯ 19 ನಾನು ನಿಮಗಾಗಿ ಓದ್ತೀನಿ, ಕೇಳಿ. ನಿನ್ನ ಕೆಟ್ಟತನವೇ ನಿನ್ನನ್ನು ಶಿಕ್ಷಿಸುವುದು, ನಿನ್ನ ದ್ರೋಹಗಳೇ ನಿನ್ನನ್ನು ಖಂಡಿಸು. ನಿನಗೆ ನನ್ನ ಭಯವಿಲ್ಲದೆ ನಿನ್ನ ದೇವರಾದ ಸರ್ವೇಶ್ವರನಾದ ನನ್ನನ್ನು ತೊರೆದು ಬಿಟ್ಟಿದ್ದು ನಿನಗೆ ಕೆಟ್ಟದ್ದಾಗಿಯೂ ಕಹಿಯಾಗಿಯೂ ಪರಿಣಮಿಸುವುದು. ಇದನ್ನು ಚೆನ್ನಾಗಿ ಗ್ರಹಿಸಿಕೋ, ಕಣ್ಣಾರೆ ನೋಡು. ಇದು ಸರ್ವಶಕ್ತನು ಸ್ವಾಮಿ ಸರ್ವೇಶ್ವರನು ಆದ ನನ್ನ ನುಡಿ. ನಿನ್ನ ಕೆಟ್ಟತನ, ಇವತ್ತು ನಿನ್ನ ಕೆಟ್ಟತನ ನಿನ್ನನ್ನು ಶಿಕ್ಷಿಸಲು ಬೇಡ. ನಿನ್ನ ಕೆಟ್ಟತನ ಬಿಟ್ಟುಬಿಡು, ಸುಟ್ಟಾಕು ದೇವರ ವಾಕ್ಯದ ಆಧಾರದಲ್ಲಿ. ದ್ರೋಹಗಳು, ನಿನ್ನ ಒಳಗಡೆ ದ್ರೋಹಗಳಿವೆ, ನಿನಗೆ ಗೊತ್ತು. ದೇವರ ಭಯ ಜ್ಞಾನದ ಮೂಲ. ನಾವು ಹಾಕಿದ ಉರುಲಿನಲ್ಲಿ ಸಿಕ್ಕಾಕೊಳ್ಳೋದು ಬೇಡ. ನಾವು ಹೊಸ ಸೃಷ್ಟಿಗಳಾಗಬೇಕು. ಈ ನಿಟ್ಟಿನಲ್ಲಿ ನಾವು ಏನು ಮಾಡಬೇಕು? ಈ ಧ್ಯಾನ ಆಲಿಸಿದ ನಾವು ಏನು ಮಾಡಬೇಕು? ಹೇಗೆ ನಮ್ಮ ಜೀವನವನ್ನು ಪರಿವರ್ತಿಸಬೇಕು? ಅದನ್ನು ನಾವು ಆಲಿಸೋಣ. ಆತ್ಮೀಯರೇ, ಈ ನಮ್ಮ ಪಶ್ಚಾತ್ತಾಪದ ಜೀವನವನ್ನು ದೇವರೆಡೆಗೆ ನಾವು ಹೇಗೆ ಕೊಂಡೊಯ್ಯುವುದು? ಇದಕ್ಕಾಗಿ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಇಡಲು ನಾನು ಬಯಸುತ್ತೇನೆ. ನೋಡಿ, ಪಾಪದ ಪ್ರವೇಶ, ಪರಿಶುದ್ಧತೆಯ ನಾಶ. ಇವತ್ತು ಪಾಪದಿಂದ ನಾವು ಹೊರಗಡೆ ಬರಬೇಕಾದ್ರೆ ಏನು ಮಾಡಬೇಕು? ಬೈಬಲ್ ಗ್ರಂಥದಲ್ಲಿ ನಾವು 8 ರೀತಿಯಲ್ಲಿ ನಾನು ಓದಿದ ಪ್ರಕಾರ ಪಾಪದ ಪ್ರವೇಶವಾಗುತ್ತೆ. ಮೊದಲನೇ ರೀತಿ, ಪಾಪದ ಪ್ರವೇಶ ದೈಹಿಕ ವ್ಯಾಮೋಹದ ಮೂಲಕ, ಥ್ರೂ ಕಾರ್ನ್ಯಾಲಿಟಿ, ಫ್ಲೆಶ್ಲಿ ಡಿಸೈರ್ಸ್. ಎರಡನೇದಾಗಿ ಪಾಪದ ಪ್ರವೇಶ ಅಬ್ನಾರ್ಮಲ್ ಸೆಕ್ಚುವಲ್ ಆ್ಯಕ್ಟಿವಿಟಿ, ಅಕ್ರಮ ನಡತೆಯಿಂದ ಮಾಡುವ ಲೈಂಗಿಕ ಪಾಪಗಳು. ಮೂರನೇದಾಗಿ
ದೇವರ ವಿರೋಧ ಪ್ರತಿಭಟನೆ, ಪ್ರೊಟೆಸ್ಟಿಂಗ್ ಎಗೇನ್ಸ್ಟ್ ಗಾಡ್. ನಾಲ್ಕನೆಯದಾಗಿ ಕೆಟ್ಟ ಸಂಪ್ರದಾಯಗಳು, ಕಲ್ಟ್ ಆಕ್ಟಿವಿಟಿ. ಐದನೆಯದಾಗಿ ನಮ್ಮ ಈ ನಾಲಿಗೆಯ ಮೂಲಕ, ಥ್ರೂ ಟಂಗ್. ಆರನೆಯದಾಗಿ ದ್ವೇಷದ ಮೂಲಕ, ಥ್ರೂ ಹೇಟ್ರೆಡ್. ಏಳನೆಯದಾಗಿ ಭಯದ ಮೂಲಕ, ಥ್ರೂ ಫಿಯರ್. ಎಂಟನೆಯದಾಗಿ ಹಚ್ಚೆಗಳನ್ನು ಚುಚ್ಚಿಸಿಕೊಳ್ಳುವುದು, ಥ್ರೂ ಟ್ಯಾಟೂಸ್. ಸಿನ್ ಎಂಟರ್ಸ್, ಪಾಪ ಪ್ರವೇಶಿಸುತ್ತದೆ. ಇವತ್ತು ನಾವು ಪಾಪದಿಂದ ಹೊರಗಡೆ ಬರಬೇಕು, ಅದೇ ಈ ಪಶ್ಚಾತ್ತಾಪ. ಮೊದಲನೇದಾಗಿ ದೈಹಿಕ ವ್ಯಾಮೋಹ. ನೀವು ರೋಮನರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ವಾಕ್ಯ 18ರಿಂದ 32 ಓದಿ. ನಾನು ಇವತ್ತು ಓದಲಿಕ್ಕೆ ಹೋಗೋಲ್ಲ ಇಲ್ಲಿ, ಏಕೆಂದರೆ ಕೆಲವೇ ಸಮಯ ನಮಗೆ ಇರುವುದರಿಂದ ನಿಮಗೆ ರಿಫ್ಲೆಕ್ಷನ್ಗೆ, ಧ್ಯಾನಕ್ಕೆ ಓದಿ. ಅಲ್ಲಿ ಮನುಕುಲದ ಮಲಿನತೆಯ ಕುರಿತು ಬರೆದಿದೆ. ಅದರಲ್ಲಿ ಮೊದಲನೇದಾಗಿ ಇವತ್ತು ದೇವರು ಏನು ಮಾಡಿದರು, ಆದಾಮ್ ಮತ್ತು ಅವ್ವಳನ್ನು ಆಶೀರ್ವದಿಸಿದರು. ಮೊದಲ ವಿವಾಹ ಆಶೀರ್ವಾದ ಮಾಡಿದ್ದು ದೇವರು. ಆ ವಿವಾಹವನ್ನು ಸಂಸ್ಕಾರದ ಸ್ಥಿತಿಗೆ ಏರಿಸಿದ್ದು ಯೇಸು ಸ್ವಾಮಿ. ಅದಕ್ಕಾಗಿ ಇಬ್ಬರು ಸ್ನಾನ ದೀಕ್ಷೆ ಪಡೆದವರ ವಿವಾಹ ಸಂಸ್ಕಾರವಾಗುತ್ತೆ, ಸ್ಯಾಕ್ರಮೆಂಟ್. ಇದರ ಬಾಹ್ಯ ಸಂಬಂಧಗಳು ವ್ಯಭಿಚಾರ. ಅದಕ್ಕಾಗಿ ಒಬ್ಬ ಮದುವೆಯಾದ ವಿವಾಹವಾದ ಪತಿ ಅಥವಾ ಪತ್ನಿ ಅನೈತಿಕ ಸಂಬಂಧ ಇಟ್ಟರೆ ವ್ಯಭಿಚಾರ ಮಾಡಬೇಡ. ಅಥವಾ ವಿವಾಹವಾಗುವ ಮುಂಚೆ ಇಬ್ಬರು ತಮ್ಮ ದೈಹಿಕ ಸಂಬಂಧ ಇಟ್ಕೊಂಡ್ರೆ ತಪ್ಪು. ಅದಕ್ಕೆ ನಾನು ಹೇಳಿದೆ, ದೈಹಿಕ ವ್ಯಾಮೋಹಗಳ ಮೂಲಕ ಪಾಪದ ಪ್ರವೇಶ. ಇವತ್ತು ನಾವು ಈ ಲೋಕದಲ್ಲಿ ಇದನ್ನು ಜಯಿಸಬೇಕು. ಪತಿ ಪತ್ನಿಯ ಸಂಬಂಧ ಪವಿತ್ರ, ಪರಿಶುದ್ಧ. ಅವರ ದೈಹಿಕ ಸಂಬಂಧ ಆಶೀರ್ವಾದ. ಅವರು ಕಾಮುಕತನಕ್ಕಾಗಿ ಒಂದಾಗೋಲ್ಲ, ದೇವರ ಪ್ರೇಮ, ದಾಂಪತ್ಯ ಪ್ರೇಮದಲ್ಲಿ ಒಂದಾಗುತ್ತಾರೆ. ಅದರಿಂದ ಇವತ್ತು ಈ ತಪಸ್ಸು ಕಾಲದಲ್ಲಿ ದಂಪತಿಗಳು ಕೂಡ ನಿಮ್ಮ ಜೀವನವನ್ನು ನೋಡತಕ್ಕದ್ದು. ನಿಮ್ಮ ಪಾಪಗಳಿಗೆ, ದಾಂಪತ್ಯ ಕರ್ತವ್ಯಗಳ ಬಿಟ್ಟು ನೀವು ಹೊರಗೆ ಹೋಗಿದ್ದರೆ, ಯಾವುದೇ ರೀತಿಯ ಸಂಬಂಧಗಳು ದೈಹಿಕ ಇರಬಹುದು, ಅಥವಾ ಈ ಇಂದಿನ ಅಂತರ್ಜಾಲಗಳಿವೆ, ಅದರ ಮೂಲಕ ಅಟ್ಯಾಚ್ಮೆಂಟ್ಗಳು, ಫೀಲಿಂಗ್ಸ್ಗಳು, ಚಾಟ್ಗಳು ಮೂಲಕ ಮಾಡ್ತೀವಿ. ಪಾಪನೇ, ವಿಷನೇ. ಮುಳ್ಳು ಚುಚ್ಚುತ್ತೆ ಅಥವಾ ಮೊಳೆ ಚುಚ್ಚುತ್ತೆ. ಅದಕ್ಕಾಗಿ ಮೊದಲನೇದಾಗಿ ನಮ್ಮ ಕುಟುಂಬ ಜೀವನ ಪರಿಶುದ್ಧಗೊಳಿಸಬೇಕು. ಕುಟುಂಬ ಜೀವನದಲ್ಲಿ ಅದಕ್ಕೆ ನಾವು ಇವತ್ತು ಕರೆಯೋಣ, ಬಾ ಯೇಸುವೆ ನನ್ನ ಕುಟುಂಬಕ್ಕೆ ಬಾ. ಎರಡನೇದಾಗಿ ಅಕ್ರಮ ನಡತೆಯಿಂದ ಮಾಡುವ ಪಾಪಗಳು. ಏನದು? ಅದನ್ನೇ ಬೈಬಲ್ ಹೇಳುತ್ತೆ. ಅವರು ಸಲಿಂಗಕಾಮಿಗಳಾದರು. ಗಂಡಿನೊಟ್ಟಿಗೆ ಸಂಬಂಧ, ದೈಹಿಕ ಸಂಬಂಧ. ಹೆಣ್ಣಿನೊಟ್ಟಿಗೆ ಸಂಬಂಧ, ಸಲಿಂಗ ಕಾಮ. ಆಂಗ್ಲ ಭಾಷೆಯಲ್ಲಿ ಅದನ್ನು ಹೋಮೋಸೆಕ್ಸುವಲ್ ಅಥವಾ ಲೆಸ್ಬಿಯನಿಸಮ್ ಅಂತಾರೆ. ಇವತ್ತು ಏನಾಗಿದೆ, ನಾನು ಹೇಳಿದೆ, ಅಂತರ್ಜಾಲದ ಮೂಲಕ, ಸೋಷಿಯಲ್ ನೆಟ್ವರ್ಕ್ ಮೂಲಕ ಮನುಷ್ಯ ಎಲ್ಲ ಕೇಡುಗಳಿಗೆ ಹೋಗ್ತಾ ಇದ್ದಾನೆ. ಸೋಷಿಯಲ್ ನೆಟ್ವರ್ಕ್ ರಾಂಗ್ ಅಲ್ಲ, TV ಅಥವಾ ಏನು ಮಾಧ್ಯಮಗಳು ರಾಂಗ್ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದರ ಸದ್ವಿನಿಯೋಗ ಆಗ್ತಾ ಇಲ್ಲ. ಸದ್ವಿನಿಯೋಗಕ್ಕಿಂತ ದುರುಪಯೋಗ ಜಾಸ್ತಿ ಆಗ್ತಾ ಇದೆ. ಈ ದುರುಪಯೋಗ ಪಾಪ. ದುರುಪಯೋಗ ಮಾಡುವಾಗ ನಮಗೆ ಯಶಸ್ಸು ಸಿಗೋಲ್ಲ, ನಮ್ಮ ಆಶೀರ್ವಾದ ಪಡೆಯೋಲ್ಲ. ಅದಕ್ಕಾಗಿ ನೀವು ನೋಡ್ತೀರಿ, ಪ್ರಾಣಿ ಪಕ್ಷಿಗಳ ಜೊತೆಗೆ ಸಂಭೋಗ ಅಥವಾ ತನ್ನಲ್ಲಿ ಸಂತೋಷ ಪಡುವುದು, ಇಂಥ ಬೇಡವಾದ ಚಿತ್ರಗಳನ್ನು ನೋಡಿ ಆನಂದಿಸುವುದು, ನಗ್ನತೆಯನ್ನು ನೋಡುವ ಬಯಸುವ ಮನಸ್ಸು, ಅಕ್ರಮ ನಡತೆ. ಇವತ್ತು ನಮ್ಮ ಅಕ್ರಮ ನಡತೆಗೆ ನಾವು ಪಶ್ಚಾತ್ತಾಪ ಪಡಬೇಕು, ನಾವು ಪರಿಶುದ್ಧರಾಗಿ ಬಾಳಬೇಕು. ಈ ಕರೆ ನಮಗೆ ಈ ಧ್ಯಾನಕೂಟ ದೇವರ ವಾಕ್ಯ ನೀಡುತ್ತೆ. ಮೂರನೇದಾಗಿ ಪ್ರತಿಭಟನೆ ಅಂದರೆ ಏನು? ಪ್ರೊಟೆಸ್ಟಿಂಗ್ ಎಗೇನ್ಸ್ಟ್ ಗಾಡ್. ನಾವು ನೋಡ್ತೀವಿ, ನ್ಯಾಯಯುತವಾದ ಅನ್ಯಾಯಯುತವಾದ ಪ್ರತಿಭಟನೆಗಳು ನಿಮಗೆ ಗೊತ್ತಿವೆ, ನಾನು ಹೇಳಬೇಕಾಗಿಲ್ಲ. ಇಲ್ಲಿ ಏನು? ದೇವರ ವಿರೋಧ ಪ್ರತಿಭಟನೆ. ತಪಸ್ಸು ಕಾಲ, ನಾನು ಯಾಕೆ ಉಪವಾಸ ಪ್ರಾರ್ಥನೆ ಮಾಡಬೇಕು? ನೀವು ಮಾಡ್ಕೊಳ್ಳಿ, ಅದು ಓಲ್ಡ್ ಫ್ಯಾಷನ್. ನನಗೆ ಗುಡ್ ಫ್ರೈಡೇ ಒಂದೇ, ನನಗೆ ವಿಭೂತಿ ಬುಧವಾರ ಒಂದೇ, ನಾನು ಮಾಂಸ ತಿಂತೀನಿ. ಅಹಂಕಾರದ ಪರಮಾವಧಿ. ಪ್ರೊಟೆಸ್ಟ್ ಎಗೇನ್ಸ್ಟ್ ಗಾಡ್. ನಾನು ಚರ್ಚಿಗೆ ಹೋಗೋಲ್ಲ,
ನಾನು ಪ್ರಾರ್ಥನೆಗೆ ಕೂರೋಲ್ಲ, ನಾನು ಬೈಬಲ್ ಓದೋಲ್ಲ, ನೀನು ಕ್ರೈಸ್ತ ಆಗೋಲ್ಲ. ದೇವರ ಸಂರಕ್ಷಣೆ ಒಳಗಡೆ ಬರೋಲ್ಲ. ದೇವರ ವಿರೋಧ ಪ್ರತಿಭಟಿಸಬೇಡ. ಪವಿತ್ರ ಆತ್ಮರ ವಿರೋಧ ಹೋಗಬೇಡ. ನಿನ್ನ ದೇಹ ದೇವರ ಆಲಯ, ಪವಿತ್ರ ಆತ್ಮರ ನಿಲಯ. 1 ಕೊರಿಂಥ 3:16-17 ಅಲ್ಲಿ ಪವಿತ್ರ ಆತ್ಮ ಜೀವಿಸುತ್ತಾರೆ. ಅದರಿಂದ ಇವತ್ತು ನೀನು ನಿನ್ನೊಳಗಡೆ ಒಂದು ಪ್ರತಿಭಟನೆಯ ಆತ್ಮ ಇದೆನಾ? ಏನು ಯಾರೇ ಹೇಳಿದ್ರು ನಾನು ನನ್ನ ಲೋಕದಲ್ಲಿ ವಿಹರಿಸುತ್ತಾ ಇದ್ದೀನಾ? ಯೋಚನೆ ಮಾಡಿ. ಇವತ್ತು ಬಿಡುಗಡೆ ಬೇಕು, ಸಂರಕ್ಷಣೆ ಬೇಕು, ಯೇಸು ಬೇಕು. ಬಾ, ಯೇಸು ಬಳಿಗೆ ಬಾ. ಅದಕ್ಕೆ ನಾವು ಆಡ್ತೀವಿ, ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೀತಾ, ನಿನ್ನ ಕಾಯುವ ಕುರುಬನವಾ. ಹುಟ್ಟಿದಾಗ ಏನು ಹೊತ್ತು ತಂದೆ, ಸತ್ತಾಗೇನು ಕೊಂಡೋಗುವೆ ನೀನು. ಹುಟ್ಟಿದಾಗ ಏನು ಹೊತ್ತು ತಂದೆ, ಸತ್ತಾಗೇನು ಕೊಂಡೋಗುವೆ ನೀನು. ಎಲ್ಲಿಂದ ನೀ ಬಂದೆ ಈ ಜಗಕ್ಕೆ, ಎಲ್ಲಿಗೋಗಬೇಕು ನಿನಗೆ ಗೊತ್ತೇ? ಹೌದು, ಎಲ್ಲಿಂದ ಬಂದ್ವಿ ನಾವು? ನಾವಾಗೇ ಬಂದ್ವಾ? ಆ ದೇವರ ವಿರೋಧ, ಪರಮಂತ್ರಿತ್ವದ ವಿರೋಧ ನಾವು ಹೋಗಬಾರ್ದು. ಅದರಿಂದ ಇವತ್ತು ಪಶ್ಚಾತ್ತಾಪ ಪಡೋಣ, ದೇವರೆಡೆಗೆ ಹೃದಯದೊಂದಿಗೆ ಬರೋಣ. 4ನೇದಾಗಿ ಕೆಟ್ಟ ಸಂಪ್ರದಾಯಗಳು, ಕಲ್ಟ್ ಆಕ್ಟಿವಿಟಿ. ಅಂದರೆ ಇವತ್ತು ಮನುಷ್ಯ ದೆವ್ವದಕ್ಕೆ ಜಾಸ್ತಿ ನಂಬ್ತಾ ಇದ್ದಾನೆ. ದೆವ್ವದ ಭಯ ಮತ್ತು ಇಂಥ ಕಥೆಗಳು, ಅದು ಕೂಡ ನಾವು ಟಿ ವಿಯಲ್ಲಿ ಬರುವುದೆಲ್ಲ ನೋಡ್ತೀವಿ, ನಿಗೂಢ ಕಥೆಗಳೆಲ್ಲ. ಅದೆಲ್ಲ ಓದಿ ಓದಿ ಮನಸ್ಸು ಹಾಳಾಗಿದೆ. ಮನಸ್ಸು ಹಾಳಾದರೆ ಮನುಷ್ಯ ಹಾಳಾಗ್ತಾನೆ. ಇನ್ಯಾವುದು? ಮಾಟ, ಮಂತ್ರ, ಕಣಿ, ಶಕುನ, ತಾಯ್ತ, ಅದೇನು ಕಟ್ತಾರೆ ಅಂತ, ಇದೆಲ್ಲ ಲೌಕಿಕವಾದವುಗಳು. ಲೌಕಿಕವಾದವುಗಳ ಹಿಂದೆ ಓಡಬೇಡಿ. ಯೇಸುವಿನಲ್ಲಿರುವ ಶಕ್ತಿಯನ್ನು ಅನುಭವಿಸಿ. ಈ ಪವಿತ್ರ ಬೈಬಲ್ ಯೇಸು ಶಕ್ತಿ, ಸಂಸ್ಕಾರಗಳು ಯೇಸು ಶಕ್ತಿ, ಪಶ್ಚಾತ್ತಾಪ ದೇವರ ಶಕ್ತಿ, ಪಾಪ ನಿವೇದನೆ ದೇವರ ಶಕ್ತಿ. ಅದಕ್ಕಾಗಿ ಇಂಥ ಕೆಟ್ಟ ಸಂಪ್ರದಾಯಗಳು ಅಥವಾ ಕೆಟ್ಟ ಪದ್ಧತಿಗಳಲ್ಲಿ ನಂಬಿಕೆ ಇಡಬೇಡಿ. ನೀವಿವತ್ತು ನಿಜ ದೇವರಲ್ಲಿ, ನಿಜವಾದ ಏಕದೇವರನ್ನು ಆರಾಧಿಸು. ಆ ನಿಜ ದೇವರು ಅಂದರೆ ಯಾರು? ಪರಮ ತ್ರಿತ್ವರು, ಪಿತಾ, ಸುತ, ಪವಿತ್ರ ಆತ್ಮರು. ಪವಿತ್ರ ಆತ್ಮರಲ್ಲಿ ಪ್ರಾರ್ಥಿಸು. ಯೇಸುವಿನಲ್ಲಿ ವಿಶ್ವಾಸವಿಡು. ಯೇಸು ನಿನ್ನ ರಕ್ಷಕರು. ಹಾಗೆಯೇ ಪಿತ ದೇವರು ಈ ನಿನ್ನ ಜೀವನದಲ್ಲಿ ಕೆಲಸ ಮಾಡುತ್ತಾರೆ. ಅದರಿಂದ ಇವತ್ತು ಯಾವ ಕೆಟ್ಟ ಸಂಪ್ರದಾಯಗಳಿಗೆ ನೀನು ಬಲಿಯಾಗಿದ್ದೀಯಾ? ಯಾರೋ ಏನು ಮಾಡಿಟ್ಟಿದ್ದಾರೆ, ಹೊಟ್ಟೆಯಲ್ಲಿ ಹಾಕಿದ್ದಾರೆ, ಏನಂತೆ ವಶೀಕರಣ ಮಾಡಿದ್ದಾರೆ, ನಂಬಬೇಡಿ. ಯಾವಾಗ ನೀವು ಅದರಲ್ಲಿ ನಂಬ್ತೀರಿ? ನಿಮ್ಮ ವಿಶ್ವಾಸ ಬಲಹೀನರಾಗಿರುವಾಗ, ವೆನ್ ಯುವರ್ ಫೇತ್ ಈಸ್ ವೀಕ್. ಅದಕ್ಕೆ ಇವತ್ತು ಫೇತ್ ಮತ್ತು ಮೈಂಡ್ ವೀಕ್ ಆಗಬಾರ್ದು. ಬೈಬಲಲ್ಲಿ ನಾವು, ದೇವರ ವಾಕ್ಯದಲ್ಲಿ ನಾವು ಜೀವಿಸಬೇಕು. ಅದಕ್ಕೆ ನಾನು ನಿಮಗೆ ಮಾರ್ಕ 2:1-12 ಓದಿದೆ. ಹೇಗೆ ಯೇಸು ಆ ಪಾರ್ಶ್ವವಾಯು ರೋಗಿಯನ್ನು ಸೌಖ್ಯಪಡಿಸುತ್ತಾರೆ. ನಮ್ಮ ಮನೆಯಲ್ಲಿ ಪ್ರಾರ್ಥನೆ, ಬೆಳಿಗ್ಗೆ ಸಾಯಂಕಾಲ ಪ್ರಾರ್ಥನೆ ಬೇಕು. ದೇವರ ಜಪಸರ, ನಾವು ಪ್ರಾರ್ಥನೆ ಮಾಡುವಾಗ, ವಾಕ್ಯ ಓದುವಾಗ ಇವುಗಳೆಲ್ಲ ನಮ್ಮಿಂದ ದೂರ ಹೋಗ್ತದೆ, ಮನಸ್ಸು ಆಶೀರ್ವಾದಗೊಳ್ಳುತ್ತೆ. ಅದರಿಂದ ಇವತ್ತು ನಾವು ಒಪ್ಪಿಕೊಳ್ಬೇಕು, ಒಂದು ವೇಳೆ ನಾವು ಅಂಥವುಗಳಿಗೆ ಬಲಿಯಾಗಿದ್ದರೆ ನಾವು ದೇವರೆಡೆಗೆ ವಾಪಸ್ ಬರಬೇಕು. ನಿಜ ದೇವರಲ್ಲಿ ವಿಶ್ವಾಸವಿಡಬೇಕು. ಯೇಸು ನಾಮದಲ್ಲಿ ಬಿಡುಗಡೆ ಹೊಂದಬೇಕು. ಭೂತ ಬಾಧಿತರಿಗೆ, ನಾನಾ ರೋಗಿಗಳಿಗೆ ಸೌಖ್ಯ ಕೊಡುವಂತಹ ನಾಮ, ಎಲ್ಲ ನಾಮದಲ್ಲೂ ಮೇಲಾದ ನಾಮ, ಆ ನಾಮ ಶ್ರೇಷ್ಠ ನಾಮ, ಯೇಸು ನಾಮ. ಅದಕ್ಕೆ ಪಾಪದಿಂದ ಬಿಡುಗಡೆ ಯೇಸುವಿನಲ್ಲಿ ಸಿಗುತ್ತದೆ. ಪಶ್ಚಾತ್ತಾಪ ಪಡು. 5ನೇದಾಗಿ ನಾನು ಹೇಳಿದೆ ನಾಲಿಗೆ. ಯಾಕೋಬ 3ನೇ ಅಧ್ಯಾಯದಲ್ಲಿ ನೀವು ಓದ್ತೀರಿ, ನಾಲಿಗೆ ಬಹಳ ಡೇಂಜರ್. ಅನೇಕ ಬಾರಿ ನಾಲಿಗೆಯಿಂದ ನಾವು ಇತರನ್ನು ಸಾಯಿಸ್ತೀವಿ. ಇತರರ ಬಗ್ಗೆ ಇಲ್ಲ ಸಲ್ಲದ ಮಾತು, ನಕಾರಾತ್ಮಕ ಮಾತು, ಅಥವಾ ಅವರ ಬಗ್ಗೆ ಚಾಡಿ ಹೇಳುವುದು. ಅನೇಕ ಬಾರಿ ಅದು ನಮಗೆ ರಿವರ್ಸ್ ಹೊಡೆಯುತ್ತೆ.
ಅದರಿಂದ ನಾಲಿಗೆಯನ್ನು ಸದುಪಯೋಗಪಡಿಸು, ದುರುಪಯೋಗಪಡಿಸಬೇಡ. ಯೋಚನೆ ಮಾಡು, ನನ್ನ ನಾಲಿಗೆ ದುರುಪಯೋಗ ಪಡಿಸ್ತಾ ಇದ್ದೀನ, ಇತರರ ಬಗ್ಗೆ ಬೇಡವಾದದ್ದನ್ನು ಮಾತಾಡ್ತಾ ಇದ್ದೀನ. ಅತಿಯಾದ ಮಾತು ಜೀವನ ಹಾಳು ಮಾಡುತ್ತೆ. ಜ್ಞಾನೋಕ್ತಿ ಹೇಳುತ್ತೆ, ಬಾಯಿಯನ್ನು ಕಾಯುವವನು ಜೀವವನ್ನು ಕಾಯುವನು. ಇವತ್ತು ನಿನ್ನ ಬಾಯಿಯನ್ನು ಕಾಯು, ಜೀವವನ್ನು ದೇವರು ಕಾಪಾಡುತ್ತಾರೆ. ಹಾಗೆಯೇ ನಾವು ನೋಡ್ತೀವಿ, ಮುಂದೆ ನೀವು ಹೋದರೆ ದ್ವೇಷ. ಅನೇಕರಲ್ಲಿ ನೋಡಿ ಸಂಧಾನ ಮಾಡಲಿಕ್ಕೆ ಆಗೋಲ್ಲ, ಕಾರಣ ದ್ವೇಷ ಇದೆ. ಅವರನ್ನು ಕಂಡ್ರಾಗೋಲ್ಲ, ಇವರನ್ನು ಕಂಡ್ರಾಗೋಲ್ಲ, ಜಾತಿ ಮತ ಈ ಧರ್ಮ ಭಾಷೆ ಒಂದೇ ಭಾಷೆ, ದೇವರ ಪ್ರೀತಿ ಒಂದೇ ಮತ, ನಾವು ಪರಸ್ಪರ ಸಹೋದರ ಸಹೋದರಿಯರು, ಬೇರೆ ಏನಿಲ್ಲ. ನಾವು ಯಾವುದಕ್ಕೆ ಕಚ್ಚಾಟಕ್ಕೆ ಹೋಗಬಾರ್ದು. ಬೈಬಲ್ ಹೇಳಿದೆ, ನಿಮ್ಮ ಕಚ್ಚಾಟ ಕಿತ್ತಾಟ ನುಂಗಾಟ ನಿಮ್ಮನ್ನು ನಾಶ ಮಾಡುತ್ತೆ. ಇವತ್ತು ಕಚ್ಚಾಡುವುದಕ್ಕೆ ನಾವು ಕ್ರೈಸ್ತರಲ್ಲ, ನಾವು ಪ್ರಾರ್ಥಿಸುವುದಕ್ಕೆ ಕ್ರೈಸ್ತರು, ಪರಿಶುದ್ಧದಲ್ಲಿ ಜೀವಿಸುವುದಕ್ಕೆ ಕ್ರೈಸ್ತರು, ಹಾಗೂ ಎಲ್ಲರಿಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾವು ಕ್ರೈಸ್ತರು. ಮಾನವೀಯ ಮೌಲ್ಯಗಳನ್ನು, ಶುಭ ಸಂದೇಶದ ಮೌಲ್ಯಗಳನ್ನು ಜೀವಿಸುವುದಕ್ಕಾಗಿ ನಾವು ಕ್ರೈಸ್ತರು. ದ್ವೇಷ ವಿಷ. ಆ ದ್ವೇಷ ಒಳಗಡೆ ಇದ್ದರೆ ರೋಗ ಸೌಖ್ಯ ಇಲ್ಲ. ಆ ದ್ವೇಷ ಬಿಡಬೇಕು, ಯೇಸುವಿನಲ್ಲಿ ನಾವು ಬರಬೇಕು. ಅದಕ್ಕಾಗಿ ಯೇಸು ಇವತ್ತು ನಮ್ಮನ್ನು ಕರೆಯುತ್ತಾ ಇದ್ದಾರೆ. ಹಾಗೆಯೇ ಭಯ, ಮರಣದ ಭಯ, ದೆವ್ವದ ಭಯ, ಕತ್ತಲೆಯ ಭಯ, ಅನೇಕ ಥರದ ಭಯಗಳು ನಮ್ಮೊಳಗಡೆ ಸೇರಿಕೊಂಡು ಬಿಟ್ಟಿವೆ. ಈ ಭಯಗಳು ನಮ್ಮನ್ನು ಡಿಪ್ರೆಷನ್ಗೆ ಕೊಂಡೊಯ್ಯುತ್ತೆ. ಮಾನಸಿಕ ಒತ್ತಡ, ಎಂಗ್ಸೈಟಿ ಅಥವಾ ಇನ್ನಿತರ ರೋಗಗಳಿಗೆ ನಮ್ಮನ್ನು ಕೊಂಡೊಯ್ಯುತ್ತೆ. ನಾವು ದೇವರಿಗೆ ಭಯ ಪಡೋಣ. ಭಯ ಅಂದರೆ ಇಲ್ಲಿ ಹೆದರಿಕೆ ಅಲ್ಲ, ದೇವರ ಮೇಲೆ ರೆವರೆನ್ಷಿಯಲ್ ಫಿಯರ್ ಅಂದರೆ ಗೌರವಯುತವಾದ ಒಂದು ವಿಧೇಯತೆ. ಹೇಗೆ ನಾವು ಹಿರಿಯರಿಗೆ ಗೌರವ ಕೊಡುತ್ತೇವೋ, ದೇವರಿಗೆ ಅದಕ್ಕಿಂತ ಹೆಚ್ಚಿನ ಗೌರವ ಕೊಡುವಂಥದ್ದು ದೈವ ಭಯ ಅಂತೀವಿ ನಾವು. ಆದರೆ ಮನುಷ್ಯ ಇವತ್ತು ಭಯದ ವಾತಾವರಣದಲ್ಲಿ ಸೋತು ಹೋಗ್ತಾ ಇದ್ದಾನೆ, ಭಯದ ವಾತಾವರಣದಲ್ಲಿ ನಿರಾಶೆಗೊಳಗಾಗ್ತಾ ಇದ್ದಾನೆ. ಯೇಸು ಭಯವನ್ನು ಓಡಿಸುತ್ತಾರೆ, ಸೌಖ್ಯ ಕೊಡುತ್ತಾರೆ, ಆಂತರಿಕ ಮಾನಸಿಕ ದೈಹಿಕ ಸೌಖ್ಯವನ್ನು ನಮಗೆ ಕೊಡುತ್ತಾರೆ. ಈ ಧ್ಯಾನದಲ್ಲಿ ಆಂತರಿಕ ಸೌಖ್ಯ ಪ್ರಾರ್ಥನೆಯನ್ನು ಕೂಡ ನಾವು ಮಾಡುತ್ತೀವಿ. ಹಾಗೆಯೇ ಕೊನೆಯದಾಗಿ ನಾನು ಹೇಳಿದೆ, ಅಚ್ಚೆಗಳು ಚುಚ್ಚಿಸುವುದು. ಯಾಜಕ ಕಾಂಡ 19ನೇ ಅಧ್ಯಾಯ 27-28 ಹೇಳುತ್ತೆ, ಅಚ್ಚೆಗಳನ್ನು ಚುಚ್ಚಿಸಬೇಡ, ಗಾಯಗಳನ್ನು ಮಾಡಬೇಡ, ಮುಖವಿಕಾರ ಮಾಡಬೇಡ. ನೋಡಿ, ಇವತ್ತು ಏನಾಗಿದೆ, ಟ್ಯಾಟೂಸ್ ಕಲ್ಚರ್ ಬಂದಿದೆ. ದೇಹದಲ್ಲಿ ಘಟಸರ್ಪ, ದೇಹದಲ್ಲಿ ಪ್ರಾಣಿ ಪಕ್ಷಿಗಳು, ಇದೆಲ್ಲ ಚಿತ್ರವನ್ನು ಬಿಡಿಸಿ ಮನುಷ್ಯ ತನ್ನ ದೇಹವನ್ನು ಹಾಳು ಮಾಡ್ತಾ ಇದ್ದಾನೆ. ಅಥವಾ ಪಿಯರ್ಸಿಂಗ್ ಅಂತೀವಿ ನಾವು. ಏಕೆಂದರೆ 1 ಕೊರಿಂಥ 3:16, ನಿನ್ನ ದೇಹ ದೇವರ ಆಲಯ, ನಿನ್ನನ್ನು ದೇವರು ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ. 1 ಕೊರಿಂಥ 6:19, 20, 1 ಕೊರಿಂಥ 7:23. ಆ ಕ್ರಯ ಬೆಳ್ಳಿಯಲ್ಲ, ಬಂಗಾರವಲ್ಲ, ನಶಿಸಿ ಹೋಗುವಂಥ ಬೆಳ್ಳಿ ಬಂಗಾರವಲ್ಲ, ಯೇಸು ರಕ್ತ. ಇವತ್ತು ಯೇಸು ರಕ್ತದಲ್ಲಿ ನಾವು ತೊಳೆದು ಶುದ್ಧೀಕೃತರಾಗಿದ್ದೀವಿ. ಸ್ನಾನ ದೀಕ್ಷೆಯಲ್ಲಿ ನಾವು ಆತನವರಾಗಿದ್ದೀವಿ. ಅದರಿಂದ ಆತ್ಮೀಯರೇ, ನಮ್ಮ ದೇಹದ ಘನತೆಯನ್ನು ನಾವು ಕಳೆದುಕೊಳ್ಳುವುದು ಬೇಡ. ಇವತ್ತು ನಾವು ಇವುಗಳಿಗೆಲ್ಲ ಪಶ್ಚಾತ್ತಾಪ ಪಡುತ್ತಾ ಪಶ್ಚಾತ್ತಾಪ ಹೃದಯದಿಂದ ದೇವರ ಮುಂದೆ ಬರೋಣ. ದೇವರು ನಮ್ಮನ್ನು ಸೌಖ್ಯಪಡಿಸುವರು. ನಮ್ಮೊಳಗಡೆ ಇರುವ ಭಯ, ನಮ್ಮೊಳಗಡೆ ಇರುವ ರೋಗ ರುಜಿನಗಳಿಂದ ಬಿಡುಗಡೆಗೊಳಿಸುವರು. ಇನ್ನು ಕೆಲವೇ ನಿಮಿಷದಲ್ಲಿ ನಾವು ಆರಾಧನೆ ಮಾಡುವಾಗ ಆರಾಧನೆಯ ಮೂಲಕ ನಾನು ವಿಶೇಷ ಬಿಡುಗಡೆಯ ಪ್ರಾರ್ಥನೆ ಮಾಡಲಿದ್ದೀನಿ. 1 ನಿಮಿಷ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ಈ ದಿನ ನಿಮ್ಮ ನಾಮದಲ್ಲಿ ನಾನು ಬೋಧಿಸಿದ್ದೀನಿ. ಈ ಮಕ್ಕಳಿಗೆ ಪಶ್ಚಾತ್ತಾಪದ ಹೃದಯವನ್ನು ಕರುಣಿಸು. ನೊಂದು ಬೆಂದ ಹೃದಯವನ್ನು ನೀನು ಒಲ್ಲೆಯೇನೋಲ್ಲ, ಅದನ್ನು ಸ್ವೀಕರಿಸುತ್ತೀಯ. ಶುದ್ಧ ಹೃದಯವನ್ನು ನಮಗೆ ನಿರ್ಮಿಸಿಕೊಡು ಅಂತೇಳಿ ಕೀರ್ತನೆ 51ರಲ್ಲಿ ಹೇಳಿದ ಪ್ರಕಾರ ಇವತ್ತು ಈ ಸ್ವಾರ್ಥೆಯನ್ನು ಆಲಿಸಿದ ಪ್ರತಿಯೊಬ್ಬರಿಗೂ ಶುದ್ಧ ಹೃದಯವನ್ನು ನಿರ್ಮಿಸಿಕೊಡಿ.
ಇವರ ಕುಟುಂಬಗಳನ್ನು ಆಶೀರ್ವದಿಸಿ. ಎಲ್ಲ ಪಾಪಗಳು ಬೇರು ಸಮೇತ ಕಿತ್ತೆಸೆಯಲ್ಪಡಲಿ. ಪಾಪದಿಂದ ಬಂದಿರುವ ಎಲ್ಲ ರೋಗಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬುದಿಯಾಗಲಿ. ಟಚ್ ದೆಮ್ ಲಾರ್ಡ್. ಅವರಿಗೆ ಪಶ್ಚಾತ್ತಾಪದ ಹೃದಯ, ಕರುಣೆ ದಯಪಾಲಿಸಿ ಹೊಸ ಸೃಷ್ಟಿಗಳನ್ನಾಗಿ ಮಾರ್ಪಡಿಸಿ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಆರಾಧನೆ ದೇವ ಆರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಆರಾಧನೆ ದೇವ ಆರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಆರಾಧನೆ ದೇವ ಆರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಕಣ್ಣೀರ ಕಡಲಲ್ಲಿ ಮುಳುಗುವ ವೇಳೆಯಲ್ಲಿ ಕರೆ ಹಿಡಿದ ಪ್ರಭುವಿಗೆ ಆರಾಧನೆ. ಸಂಕಟದ ಸಮಯದಲ್ಲಿ ಜೊತೆಗಿದ್ದು ರಕ್ಷಿಸಿದ ಪರಮೋನ್ನತ ದೇವರಿಗೆ ಆರಾಧನೆ. ಬನ್ನಿ ಆರಾಧಿಸೋಣ. ಕಣ್ಣೀರ ಕಡಲಲ್ಲಿ ಮುಳುಗುವ ವೇಳೆಯಲ್ಲಿ ಕರ ಹಿಡಿದ ಕರ್ತನಿಗೆ ಆರಾಧನೆ. ಕಣ್ಣೀರ ಕಡಲಲ್ಲಿ ಮುಳುಗುವ ವೇಳೆಯಲ್ಲಿ ಕರ ಹಿಡಿದ ಕರ್ತನಿಗೆ ಆರಾಧನೆ. ಸಂಕಟದ ಸಮಯದಲ್ಲಿ ಜೊತೆಗಿದ್ದು ರಕ್ಷಿಸಿದ ಪರಮೋನ್ನತ ದೇವರಿಗೆ ಆರಾಧನೆ. ಸಂಕಟದ ಸಮಯದಲ್ಲಿ ಜೊತೆಗಿದ್ದು ರಕ್ಷಿಸಿದ ಪರಮೋನ್ನತ ದೇವರಿಗೆ ಆರಾಧನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಆರಾಧನೆ ದೇವ ಆರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಎಲ್ಲರೂ ಸ್ತುತಿಸೋಣ. ಈ ಪ್ರಸಾದದಲ್ಲಿ ಯೇಸುವನ್ನು ಆರಾಧಿಸೋಣ.
ಪಾಪದ ಬೇರನ್ನು ನನ್ನಿಂದ ಕಿತ್ತೆಸೆದ ಪಾಪ ವಿಮೋಚಕನೇ ಆರಾಧನೆ. ರೋಗದ ವೇದನೆಗೆ ಸೌಖ್ಯವ ನೀಡಿದ ಆರೋಗ್ಯದಾಯಕನೇ ನಿನಗೆ ಆರಾಧನೆ. ಪಾಪದ ಬೇರನ್ನು ನನ್ನಿಂದ ಕಿತ್ತೆಸೆದ ಪಾಪ ವಿಮೋಚಕನೇ 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 ಆರಾಧನೆ. ರೋಗದ ವೇದನೆಗೆ ಸೌಖ್ಯವ ನೀಡಿದ ಆರೋಗ್ಯದಾಯಕನೇ 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 ಆರಾಧನೆ. ಆರಾಧನೆ ದೇವ ಆರಾಧನೆ. ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಆರಾಧನೆ ದೇವ ಆರಾಧನೆ. ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಹಾಲೆಲೂಯಾ 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 ಹಾಲೆಲೂಯಾ. ಈ ಆರಾಧನೆಗೆ ಸ್ಪರ್ಶಿಸಿ ಓ ನಿಮ್ಮ ನಾಮವನ್ನು ಕೊಂಡಾಡುವ ಮಕ್ಕಳು ಸ್ತುತಿಸುತ್ತಿರುವ ಆರಾಧಿಸುತ್ತಿರುವ ಪ್ರತಿಯೊಬ್ಬರ ಮೇಲೆ ನಿಮ್ಮ ಆಶೀರ್ವಾದವಿರಲಿ. ಈ ಆರಾಧನೆ ಆಶೀರ್ವಾದ ರೋಗ ಸೌಖ್ಯ ಪಾಪ ಕ್ಷಮೆಯ ಆಶೀರ್ವಾದದ ಆರಾಧನೆಯಾಗಲಿ ಯೇಸುವೇ. Hallelujah, Hallelujah, Hallelujah. ನೀವು ನನ್ನೊಬ್ಬನನ್ನೇ ಆರಾಧಿಸುವಾಗ ನಾನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವೆನು. ವಿಮೋಚನೆ ಕಾಂಡ 23-25. ಸೃಷ್ಟಿಸಿದ ಸೃಷ್ಟಿಕರ್ತ ದೇವ ಈ ಲೋಕಕ್ಕೆ ಯೇಸುವನ್ನು ಕಳುಹಿಸಿ ನಮಗೆ ಪಾಪದಿಂದ ಶಾಪದಿಂದ ರೋಗದಿಂದ ಬಿಡುಗಡೆ ಕೊಟ್ಟರು. ಇವತ್ತು ಇದು ಬಿಡುಗಡೆಯ ಆರಾಧನೆ, ನಮ್ಮ ಪಾಪದಿಂದ ಬಿಡುಗಡೆಯ ಆರಾಧನೆ. ಈ ದಿನ ನಾವು ಆಲಿಸಿದೆವು ಹೇಗೆ ದೇವರ ವಾಕ್ಯದ ಪ್ರಕಾರ ಕ್ಷಮೆಯ ಅನುಭವ ನಮಗಾಗುತ್ತೆ, ಜವಾಬ್ದಾರಿಗಳನ್ನು ನಾವು ಮಾಡಲಾಗುತ್ತೆ, ಕ್ಷಮಿಸುವ ಶಕ್ತಿ ಸಿಗುತ್ತೆ,
ಪಶ್ಚಾತ್ತಾಪದ ಕೃಪೆ ಸಿಗುತ್ತೆ, ಪಾಪದ ಪ್ರಜ್ಞೆ ಸಿಗುತ್ತೆ. ದ್ವಿತೀಯ ಯೋಹಾನ ಪೌಲರು ಸಂತರು ಅವರು ಹೇಳಿದ್ರು, ವಿಶ್ವ ಪಾಪದ ಪ್ರಜ್ಞೆಯನ್ನು ಕಳೆದುಕೊಂಡಿದೆ. ಈ ತಪಸ್ಸು ಕಾಲ, ಕರುಣೆಯ ಕಾಲ, ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವ ಕಾಲ. ಒಂದು ನಿಮಿಷ ಎರಡು ಕರಗಳನ್ನು ಹೃದಯದ ಮೇಲಿಟ್ಟು 2 ಲೈನ್ ಹಾಡು. ನಾ ಪಾಪಿ ಯೇಸುವೆ, ನನ್ನ ಮೇಲೆ ಕರುಣೆ ತೋರಿ, ನಾ ದ್ರೋಹಿ ಯೇಸುವೆ, ನನಗೆ ಕ್ಷಮೆ ನೀಡಿ ಅಂತೇಳಿ ಯೇಸುವಿನ ಮುಂದೆ ಮಂಡಿ ಹಾಕಿ ಕರಗಳನ್ನು ಹೃದಯದ ಮೇಲಿಟ್ಟು ನಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಈ ಆರಾಧನೆಯಲ್ಲಿ ಸೌಖ್ಯಕ್ಕಾಗಿ ಬೇಡೋಣ. ನಾ ಪಾಪಿ ಯೇಸುವೆ, ಕರುಣೆ ತೋರಿರಿ, ನಾ ದ್ರೋಹಿ ಯೇಸುವೆ, ಕ್ಷಮೆಯ ನೀಡಿರಿ. ನಾ ಪಾಪಿ ಯೇಸುವೆ, ಕರುಣೆ ತೋರಿರಿ, ನಾ ಪಾಪಿ ಯೇಸುವೆ, ಕರುಣೆ ತೋರಿರಿ, ನಾ ದ್ರೋಹಿ ಯೇಸುವೆ, ಕ್ಷಮೆಯ ನೀಡಿರಿ. ನಾ ಪಾಪಿ ಯೇಸುವೆ, ಕರುಣೆ ತೋರಿರಿ, ನಾ ದ್ರೋಹಿ ಯೇಸುವೆ, ಕ್ಷಮೆಯ ನೀಡಿರಿ. ನಮ್ಮ ಪಾಪಗಳನ್ನು ಮನ್ನಿಸಿ ರೋಗ ಸೌಖ್ಯ ಕೊಡುವ ಯೇಸುವಿನ ವಾಕ್ಯಗಳನ್ನು ಈಗ ಆಲಿಸೋಣ. ಯೋಹಾನನ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 1-14. ಈ ವಾಕ್ಯವನ್ನು ಓದಿ ನಮ್ಮನ್ನೇ ದೇವರಿಗೆ ಸಮರ್ಪಿಸಿ ಬಿಡುಗಡೆಗಾಗಿ, ಸೌಖ್ಯಕ್ಕಾಗಿ, ಪಾಪ ಕ್ಷಮೆಗಾಗಿ ನಾವು ಮೊರೆ ಇಡೋಣ. ಇದಾದ ಮೇಲೆ ಯಹೂದ್ಯರ ಹಬ್ಬ ಬಂದಿತು. ಯೇಸು ಸ್ವಾಮಿ ಜೆರುಸಲೇಮಿಗೆ ತೆರಳಿದರು. ಅಲ್ಲಿ ಕುರಿ ಬಾಗಿಲು ಎಂಬ ಸ್ಥಳದ ಬಳಿ 5 ಮಂಟಪಗಳಿಂದ ಕೂಡಿದ ಒಂದು ಕೊಳವಿದೆ. ಅದನ್ನು ಹಿಬ್ರಿಯ ಭಾಷೆಯಲ್ಲಿ ಬೆತ್ಸತಾ ಎಂದು ಕರೆಯುತ್ತಾರೆ. ಕುರುಡರು, ಕುಂಟರು, ಪಾರ್ಶ್ವವಾಯು ಪೀಡಿತರು ಮೊದಲಾದ ಅನೇಕ ರೋಗಿಗಳು ಆ ಮಂಟಪಗಳಲ್ಲಿ ಬಿದ್ದುಕೊಳ್ಳುತ್ತಾ ಇದ್ದರು. 38 ವರ್ಷ ಕಾಯಿಲೆಯಿಂದ ನರಳುತ್ತಿದ್ದ ಒಬ್ಬ ರೋಗಿಯಲ್ಲಿ ಮಲಗಿದ್ದನು. ಯೇಸು ಅವನನ್ನು ನೋಡಿ ದೀರ್ಘಕಾಲದಿಂದ ಅವನು ಹಾಗೆ ಬಿದ್ದುಕೊಂಡಿರುವುದನ್ನು ತಿಳಿದು, ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ ಎಂದು ಕೇಳಿದರು. ಸ್ವಾಮಿ, ನೀರು ಉಕ್ಕಿದಾಗ ನನ್ನನ್ನು ಕೊಳಕ್ಕಿಳಿಸಲು ಸಹಾಯಕರು ಇರುವುದಿಲ್ಲ. ನಾನು ಹೋಗುವಷ್ಟರಲ್ಲೇ ಬೇರೆ ಯಾರಾದರೂ ಇಳಿದು ಬಿಡುತ್ತಾರೆ ಎಂದು ಉತ್ತರಿಸಿದ ಆ ರೋಗಿ. ಯೇಸು ಅವನಿಗೆ, ಎದ್ದು ನಿಲ್ಲು, ನಿನ್ನ ಹಾಸಿಗೆಯನ್ನು ಸುತ್ತಿಕೊಂಡು ನಡೆ ಎಂದರು. ಆ ಕ್ಷಣವೇ ಅವನು ಗುಣ ಹೊಂದಿ ತನ್ನ ಹಾಸಿಗೆಯನ್ನು ಸುತ್ತಿಕೊಂಡು ನಡೆಯತೊಡಗಿದನು. ಅದು ಸಬ್ಬತಿನ ದಿನವಾಗಿತ್ತು. ಆದುದರಿಂದ ಯಹೂದ್ಯ ಅಧಿಕಾರಿಗಳು ಗುಣ ಹೊಂದಿದ ಆ ಮನುಷ್ಯನಿಗೆ, ಇಂದು ಸಬ್ಬತಿನ ದಿನ, ನೀನು ಹಾಸಿಗೆಯನ್ನು ಎತ್ತಿಕೊಂಡು ನಡೆಯುವುದು ನಿಷಿದ್ಧ ಎಂದು ಹೇಳಿದರು. ಅದಕ್ಕೆ ಅವನು, ನನ್ನನ್ನು ಗುಣಪಡಿಸಿದವರೇ ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ ಎಂದು ಹೇಳಿದರು ಎಂದು ಉತ್ತರ ಕೊಟ್ಟನು. ಅಧಿಕಾರಿಗಳು ಅದನ್ನು ಎತ್ತಿಕೊಂಡು ನಡೆ ಎಂದ ಅವನು ಯಾರು ಎಂದು ಪ್ರಶ್ನಿಸಿದರು. ತನ್ನನ್ನು ಗುಣಪಡಿಸಿದವರು ಯಾರೆಂದು ಅವನಿಗೆ ತಿಳಿದಿರಲಿಲ್ಲ.
ಅಲ್ಲದೆ ಜನಸಂದಣಿಯ ನಿಮಿತ್ತ ಯೇಸು ಆಗಲೇ ಮರೆಯಾಗಿ ಬಿಟ್ಟಿದ್ದರು. ಅನಂತರ ದೇವಾಲಯದಲ್ಲಿ ಯೇಸು ಆ ಮನುಷ್ಯನನ್ನು ಕಂಡು, ನೋಡು, ನೀನು ಗುಣ ಹೊಂದಿರುವೆ, ಇನ್ನು ಮೇಲೆ ಪಾಪ ಮಾಡುವುದನ್ನು ಬಿಟ್ಟು ಬಿಡು, ಇಲ್ಲದಿದ್ದರೆ ನಿನ್ನ ಗತಿ ಇನ್ನಷ್ಟು ಚಿಂತಾಜನಕವಾದೀತು ಎಂದರು. ನೋಡು, ನೀನು ಗುಣ ಹೊಂದಿರುವೆ, ಇನ್ನು ಮೇಲೆ ಪಾಪ ಮಾಡುವುದನ್ನು ಬಿಟ್ಟು ಬಿಡು, ಇಲ್ಲದಿದ್ದರೆ ನಿನ್ನ ಗತಿ ಇನ್ನಷ್ಟು ಚಿಂತಾಜನಕವಾದೀತು. ಆತ್ಮೀಯ ಸಹೋದರ ಸಹೋದರಿಯರೇ, 38 ವರ್ಷ ಕುರಿ ಬಾಗಿಲಿನ ಬಳಿ ಇದ್ದಾತನ ಮೇಲೆ ಯೇಸು ಕರುಣೆ ತೋರುತ್ತಾರೆ, ಕೃಪೆ ತೋರುತ್ತಾರೆ. ಮಾತ್ರವಲ್ಲ, ಆತ ಯೇಸುವಿಗೆ ಹೇಳಿದ ಮಾತು, ನನ್ನವರು ಯಾರೂ ಇಲ್ಲ, ಎಲ್ಲವನ್ನು ಯೇಸುವಿಗೆ ಸಮರ್ಪಿಸುತ್ತಾನೆ. ಸಮರ್ಪಿಸಿದಾಗ ಯೇಸು ಆತನಿಗೆ ಸೌಖ್ಯ ಕೊಡ್ತಾರೆ. ಸೌಖ್ಯ ಕೊಟ್ಟ ನಂತರ ಎಚ್ಚರಿಕೆಯನ್ನು ಕೊಡುತ್ತಾರೆ. ಈ ಧ್ಯಾನಕೂಟ ನನಗೂ ನಿಮಗೂ ಒಂದು ಎಚ್ಚರಿಕೆ. ಈ ತಪಸ್ಸು ಕಾಲ, ತಪಾಸಣೆಯ ಕಾಲ, ನಮ್ಮನ್ನು ದೇವರೆಡೆಗೆ ಪರಿವರ್ತಿಸುವ ಕಾಲ ಇದು. ನಾವು ಕೂಡ ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಡುತ್ತಾ, ಕ್ಷಮೆ ಯಾಚಿಸುತ್ತಾ, ನಮಗೆ ನೋವು ಕೊಟ್ಟವರನ್ನು ಕ್ಷಮಿಸುತ್ತಾ, ಅವರಿಗಾಗಿ ಪ್ರಾರ್ಥಿಸುತ್ತಾ, ನಮ್ಮ ದೇಹದಲ್ಲಿರುವ ರೋಗಗಳು ಸೌಖ್ಯ ಹೊಂದುವುದಕ್ಕಾಗಿ ದೇವರಿಗೆ ಸಮರ್ಪಿಸಿ, ದೇವಾ ಸಮರ್ಪಿಸುವೆ, ನನ್ನ ದುಃಖ, ರೋಗ, ಬಾಧೆಗಳೆಲ್ಲ ಸಮರ್ಪಿಸುವೆ. ನೀವು ಹಾಸಿಗೆಯಲ್ಲಿರಬಹುದು, ಗಾಲಿ ಕುರ್ಚಿಯಲ್ಲಿರಬಹುದು, ಆಸ್ಪತ್ರೆಯಲ್ಲಿರಬಹುದು, ರೋಗಿಗಳಾಗಿರಬಹುದು, ಭಯಪಡಬೇಡಿ. ಯೇಸು ನಿಮ್ಮನ್ನು ಈ ಆರಾಧನೆಯಲ್ಲಿ ಹೇಗೆ 38 ವರ್ಷ ಕುರಿ ಬಾಗಿಲಿನ ಬಳಿ ಇದ್ದ ಆತನನ್ನು ಸ್ಪರ್ಶಿಸಿದರೋ, ನಿಮ್ಮನ್ನು ಸ್ಪರ್ಶಿಸಿ ಕ್ಷಮಿಸಿ ಗುಣಪಡಿಸುತ್ತಾರೆ. ಯೇಸುವೆ, ನನ್ನನ್ನು ಸ್ಪರ್ಶಿಸುವಂತೇಳಿ, ಗುಣಪಡಿಸುವಂತೇಳಿ ಹಾಡುತ್ತಾ ಪ್ರಾರ್ಥಿಸೋಣ. ದೇವಾ ಸಮರ್ಪಿಸುವೆ, ನನ್ನ ಮನವ ಅರ್ಪಿಸುವೆ, ನನ್ನ ದಾಹವನ್ನೆಲ್ಲವನ್ನು ಸನ್ನಿಧಿಗೆ ಅರ್ಪಿಸುವೆ. ದೇವಾ ಸಮರ್ಪಿಸುವೆ, ನನ್ನ ಮನವ ಅರ್ಪಿಸುವೆ, ನನ್ನ ದಾಹವನ್ನೆಲ್ಲವನ್ನು ಸನ್ನಿಧಿಗೆ ಅರ್ಪಿಸುವೆ. ಯೇಸುವೆ ಸ್ವೀಕರಿಸೋ ನನ್ನ ದಾಹವ ನೀಗಿಸೋ, ದುರ್ಗುಣ ದುಶ್ಚಟಗಳ ನನ್ನಿಂದ ನೀ ಬಿಡಿಸೋ. ಯೇಸುವೆ ಸ್ವೀಕರಿಸೋ ನನ್ನ ದಾಹವ ನೀಗಿಸೋ, ದುರ್ಗುಣ ದುಶ್ಚಟಗಳ ನನ್ನಿಂದ ನೀ ಬಿಡಿಸೋ. ಇದು ಸಮರ್ಪಣೆಯ ಸಮಯ. ನಿನ್ನ ಚಟಗಳಿಂದ ಬಿಡುಗಡೆ ಹೊಂದಬೇಕಾ? ಅದೇ ಚಟಗಳಲ್ಲಿ ಮತ್ತೆ ಮತ್ತೆ ಬೀಳ್ತಾ ಇದೀಯಾ? ಕಾಮ, ಬೀಡಿ, ಪಾನ್ ಪರಾಗ್, ಸಿಗರೇಟ್, ಗುಡ್ಕಾ, ಡ್ರಗ್ಸ್ ಇವುಗಳಲ್ಲಿ ನೀನು ಬಲಿಯಾಗ್ತಾ ಇದೀಯಾ? ಈ ಆರಾಧನೆಯಲ್ಲಿ ಇವತ್ತು ಕಣ್ಣೀರಿನಿಂದ ಪ್ರಾರ್ಥಿಸು, ಸಮರ್ಪಿಸು. ದೇವರು ನಿನಗೆ ಶಕ್ತಿ ಕೊಡುತ್ತಾರೆ. ಯೇಸು ನಿನ್ನೊಳಗೆ ಬಂದು ನಿನಗೆ ಶಕ್ತಿ ಕೊಡುತ್ತಾರೆ. ಅರ್ಪಿಸು ನಿನ್ನ ರೋಗ ಬಾಧೆಗಳು. ಯಾವ ರೋಗದಿಂದ ನೀನು, ಯಾವ ಬಾಧೆಯಿಂದ ನರಳ್ತಾ ಇದೀಯಾ? ತಲೆಮುಡಿಯಿಂದ ಪಾದದವರೆಗೆ ಇರುವ ಒಂದೊಂದು ರೋಗಗಳು, ನಿನ್ನ ತಲೆನೋವು, ನಿನ್ನ ಸೈನಸ್ ಪ್ರಾಬ್ಲಮ್,
ನಿನ್ನ ಸ್ಪಾಂಡಲೈಸಿಸ್, ಸ್ಪಾಂಡಲೈಟಿಸ್, ಅಥ್ರೈಟಿಸ್, ನಿನ್ನ ಥೈರಾಯ್ಡ್ ಪ್ರಾಬ್ಲಮ್, ಬ್ರೆಸ್ಟ್ ಟ್ಯೂಮರ್ ಪ್ರಾಬ್ಲಮ್, ನಿನ್ನ ಗಾಲ್ ಬ್ಲಾಡರ್, ಪಿತ್ತಕೋಶದಲ್ಲಿ ಕಲ್ಲುಗಳಿವೆ, ಅಪೆಂಡಿಸ್, ಪ್ಯಾಂಕ್ರಿಯಾಸ್, ಗಾಲ್ ಬ್ಲಾಡರ್, ಇದೆಲ್ಲವನ್ನು ಸಮರ್ಪಿಸು. ನಿನ್ನ ದೇಹದೊಳಗಿರುವ ಜಠರ, ದೊಡ್ಡ ಕರುಳು, ಚಿಕ್ಕ ಕರುಳು, ಹೃದಯ, ಶ್ವಾಸಕೋಶ, ಲಿವರ್ ಎಲ್ಲವನ್ನು ಸಮರ್ಪಿಸು. ರಕ್ತಗಣ, ನರನಾಡಿ, ಕೀಲು, ಮಜ್ಜೆಗಳನ್ನು ಸಮರ್ಪಿಸು. ನಿನ್ನ ದೇಹದೊಳಗಡೆ ಯಾವುದೇ ಮಾರಣಾಂತಿಕ ವೈರಸ್ಗಳು ಬಾರದಂತೆ ಪ್ರಾರ್ಥಿಸು. ಒಂದು ವೇಳೆ ನೀನು ಅನಾರೋಗ್ಯದಲ್ಲಿದ್ದರೆ ಅನಾರೋಗ್ಯದ ಹೆಸರೇಳಿ ಯೇಸುವೆ, ಈ ಅನಾರೋಗ್ಯದ, ಈ ಕ್ಯಾನ್ಸರಿಂದ, ಈ HIV ಯಿಂದ, ಕೊರೋನಾದಿಂದ ನನ್ನನ್ನು ರಕ್ಷಿಸು. ಈ ಗಾಯದಿಂದ, ಈ ಗಡ್ಡೆ ಕಾಯಿಲೆಯಿಂದ ನನ್ನನ್ನು ರಕ್ಷಿಸು. ಫೈಬ್ರಾಯ್ಡ್ಸ್ನಿಂದ ರಕ್ಷಿಸು ಯೇಸುವೆ. ಲಿವರ್ ಸಿರೋಸಿಸ್ ಆಗಿದೆ, ಚರ್ಮದ ಮೇಲೆ ಸೋರಿಯೋಸಿಸ್ ಕಾಯಿಲೆ ಆಗಿದೆ, ಯೇಸುವೆ ಗುಣಪಡಿಸಿರಿ. ಇದೋ ಯೇಸುವಿನ ರಕ್ತದಿಂದ ನಮಗೆ ರಕ್ಷಣೆ ಇದೆ. ಆತ ತೊಳೆದು ಶುದ್ಧೀಕರಿಸುತ್ತಾನೆ. ಯೇಸು ನಾಮದಲ್ಲಿ ನಮಗೆ ಜಯವಿದೆ. ಯೇಸುವೆ, ಇದನ್ನ ರೋಗಗಳು, ಬಾಧೆಗಳು, ನಿದ್ರಾಹೀನ ಸ್ಥಿತಿಗಳು ನಿಮಗೆ ಸಮರ್ಪಿಸುತ್ತೇವೆ. ನಿಮ್ಮ ಗಾಯಕ್ಕೆ, ಆ ಪಂಚ ಗಾಯಗಳಿಗೆ ಸಮರ್ಪಿಸುತ್ತೇವೆ ಯೇಸುವೆ. ನೀಡಲು ನನ್ನಲ್ಲಿ ಏನೂ ಇಲ್ಲ ಯೇಸುವೆ. ಈ ರೋಗ ನರಳಿ ಸೋತು ಹೋಗಿದ್ದೀನಿ. ಈ ಆರಾಧನೆಯಲ್ಲಿ ರೋಗವನ್ನು ಸಮರ್ಪಿಸುತ್ತೇನೆ. 38 ವರ್ಷ ಕುರಿ ಬಾಗಿಲ ಬಳಿ ಇದ್ದ ಆತನು ಹೇಳಿದ, ನನ್ನವರು ಯಾರೂ ಇಲ್ಲ. ಇವತ್ತು ಏಕಾಂಗಿತನ ನನ್ನಲ್ಲಿ ಕಾಡುತ್ತಾ ಇದೆ. ಯೇಸುವೆ, ನನ್ನ ಮೇಲೆ ಕರುಣೆ ತೋರಿ ದೇವ, ಸೌಖ್ಯವನ್ನು ಅನುಗ್ರಹಿಸಿ ಅಂತೇಳಿ ಪ್ರಾರ್ಥಿಸಿ ಹಾಡೋಣ ಮಕ್ಕಳೇ. ದೇವಾ ಸಮರ್ಪಿಸುವೆ, ನನ್ನನ್ನೇ ಅರ್ಪಿಸುವೆ. ನನ್ನ ರೋಗ ಬಾಧೆಗಳ ನಿಮ್ಮ ಗಾಯಕ್ಕೆ ಅರ್ಪಿಸುವೆ. ದೇವಾ ಸಮರ್ಪಿಸುವೆ, ನನ್ನನ್ನೇ ಅರ್ಪಿಸುವೆ. ನನ್ನ ರೋಗ ಬಾಧೆಗಳ ನಿಮ್ಮ ಗಾಯಕ್ಕೆ ಅರ್ಪಿಸುವೆ. ಯೇಸುವೆ ಸ್ವೀಕರಿಸೋ, ರೋಗವ ಸ್ವೀಕರಿಸೋ, ಸೌಖ್ಯವ ಅನುಗ್ರಹಿಸೋ, ಶಾಂತಿಯ ಅನುಗ್ರಹಿಸೋ. ಯೇಸುವೆ ಸ್ವೀಕರಿಸೋ, ರೋಗವ ಸ್ವೀಕರಿಸೋ, ಸೌಖ್ಯವ ಅನುಗ್ರಹಿಸೋ, ಶಾಂತಿಯ ಅನುಗ್ರಹಿಸೋ. ಸಮರ್ಪಿಸು ನಿನ್ನ ಈ ಜೀವನವನ್ನು. ಯೇಸುವನ್ನು ದೃಷ್ಟಿಸಿ ನೋಡು. ನೀನು ನೋಡುತ್ತಾ ಇರುವುದು ಕೇವಲ ಒಂದು ಬಿಳಿ ವಸ್ತು ಅಲ್ಲ. ನೀನು ವಿಶ್ವಾಸಿಸುವ ಪ್ರಭು ಯೇಸು ಅವರಾಗಿದ್ದಾರೆ. ಆ ಯೇಸು ಈ ಆರಾಧನೆಯಲ್ಲಿ ನಿನ್ನನ್ನು ಸ್ಪರ್ಶಿಸುತ್ತಾರೆ. ಸೂತು ಹೋಗಿದಿರಬಹುದು, ನೊಂದು ಹೋಗಿದ್ದಿರಬಹುದು, ಹಾದಿಯೇ ಕಾಣುತ್ತಾ ಇಲ್ದಿರಬಹುದು. ಯೇಸುವಿಗೆ ನಿನ್ನನ್ನೇ ಸಮರ್ಪಿಸು. 2 ಕರಗಳನ್ನು ಹೃದಯದ ಮೇಲಿಟ್ಟು ಯೇಸುವಿಗೆ ನಿನ್ನನ್ನೇ ಸಮರ್ಪಿಸು. ನಿನ್ನ ಒಳಗಡೆ ಇರುವ ಭಯಗಳು, ಎಲ್ಲ ವಿವಿಧ ಭಯಗಳು, ಭೀತಿಗಳು, ಆ ಶಕ್ತಿಗಳು ನಿನ್ನನ್ನು ನೋಯಿಸುತ್ತಿರುವ, ಬಾಧಿಸುತ್ತಿರುವ ಯೇಸುವಿಗೆ ಸಮರ್ಪಿಸು. ನನಗೆ ಧೈರ್ಯ ಬೇಕು ಯೇಸುವೆ. ನಾನು ರೋಗಿ ಅಂತೇಳಿ ನಕಾರಾತ್ಮಕವಾಗಿ ಚಿಂತಿಸಿ ನನ್ನ ಮುಗಿದೋಯಿತು ಇಷ್ಟೇ ಅಂತ, ನನಗೆ ಡಯಾಬಿಟಿಸ್ ಬಂದಿದೆ, ನನಗೆ BP ಬಂದಿದೆ, ನನಗೆ ಅಲರ್ಜಿ ಇದೆ, ಆ ಕಾಯಿಲೆ ಇದೆ, ಈ ಕಾಯಿಲೆ ಇದೆ ಅಂತೇಳಿ ಕಂಡವರ ಹತ್ರ ಹೇಳಿದ್ರೆ ಪ್ರಯೋಜನ ಇಲ್ಲ. ಅವರು ಸೌಖ್ಯ ಕೊಡೋಲ್ಲ. ಕೆಲವರು ತಮಾಷೆ ಮಾಡುತ್ತಾರೆ, ಕೆಲವರು ಅವಮಾನ ಮಾಡ್ತಾರೆ. ಆ ರೋಗದಿಂದಲೇ ನನ್ನನ್ನು ಕರೆಯುತ್ತಾರೆ, ಹಿಂಸಿಸುತ್ತಾರೆ, ಬಾಧಿಸುತ್ತಾರೆ.
ಯೇಸು ಹಿಂಸಿಸೋಲ್ಲ, ಯೇಸು ಬಾಧಿಸೋಲ್ಲ, ಯೇಸು ಪ್ರೀತಿಸುತ್ತಾರೆ. ಈ ಪ್ರೀತಿಯಲ್ಲಿ ಭಯ ಇಲ್ಲ, ಈ ಪ್ರೀತಿಯಲ್ಲಿ ಭೀತಿ ಇಲ್ಲ, ಈ ಪ್ರೀತಿಯಲ್ಲಿ ದೇವರ ಪ್ರಸನ್ನತೆ ಇದೆ. 38 ವರುಷ ಕುರಿ ಬಾಗಿಲಿನ ಬಳಿ ಬಿದ್ದಾತ, ದೇಹದಲ್ಲಿ ಸೌಖ್ಯ ಇರಲಿಲ್ಲ. ಅವನು ಒಂಥರ ಭಯದ ವಾತಾವರಣದಲ್ಲಿ ಜೀವಿಸ್ತಾ ಇದ್ದ. ಅವನಿಗೆ ಸಹಾಯ ಮಾಡಲು ಯಾರೂ ಇರಲಿಲ್ಲ. ಕೊರಗುತ್ತಾ ಇರುವ ಸಂದರ್ಭದಲ್ಲಿ ಯೇಸು ಅವನ ಪಕ್ಕದಲ್ಲಿ ನಿಲ್ಲುತ್ತಾರೆ. ಇವತ್ತು ನೀನು ಕೊರಗುತ್ತಿರುವ ಈ ಸಂದರ್ಭದಲ್ಲಿ ಈ ಆರಾಧನೆಯ ಮೂಲಕ ಯೇಸು ನಿನ್ನ ಪಕ್ಕದಲ್ಲಿ ನಿಂತಿದ್ದಾರೆ. ನಿನ್ನ ತಲೆಯನ್ನು ಸವರುತ್ತಾ ಹೇಳುತ್ತಾರೆ, ಮಗಳೇ, ಮಗನೇ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನಿನ್ನಲ್ಲಿರುವ ಎಲ್ಲ ಸಾಲ ಸೋಲುಗಳ ಭಯ, ಕೆಲಸದ ಭಯ, ದೆವ್ವ ಪೀಡೆ ಪಿಚಾಚಿಗಳ ಭಯ, ರೋಗಗಳ ಭಯ ಎಲ್ಲವೂ ಬಿಟ್ಟು ಹೋಗಲೆಂದು ಯೇಸುವಲ್ಲಿ ಕಣ್ಣೀರಿ ನಿನ್ನ ಮೊರೆಯಿಟ್ಟು ಪ್ರಾರ್ಥಿಸು. ದೇವಾ ಸಮರ್ಪಿಸುವೆ, ನನ್ನನ್ನೇ ಅರ್ಪಿಸುವೆ. ಭಯಭೀತಿ ಶಕ್ತಿಗಳ ಸನ್ನಿಧಿಗೆ ಅರ್ಪಿಸುವೆ. ದೇವಾ ಸಮರ್ಪಿಸುವೆ, ದೇವಾ ಸಮರ್ಪಿಸುವೆ, ನನ್ನನ್ನೇ ಅರ್ಪಿಸುವೆ. ಭಯಭೀತಿ ಶಕ್ತಿಗಳ ಸನ್ನಿಧಿಗೆ ಅರ್ಪಿಸುವೆ. ಯೇಸುವೆ ಆಗಮಿಸು, ಧೈರ್ಯದ ವರ ನೀಡು. ಜಗವನ್ನು ನಾ ಗೆಲ್ಲಲು ಜಯವನ್ನು ಅನುಗ್ರಹಿಸು. ಯೇಸುವೆ ಆಗಮಿಸು, ಧೈರ್ಯದ ವರ ನೀಡು. ಜಗವನ್ನು ನಾ ಗೆಲ್ಲಲು ಜಯವನ್ನು ಅನುಗ್ರಹಿಸು. ಗಟ್ಟಿಯಾಗಿ ಸ್ತುತಿಸಿರಿ, ಹೃದಯಾಂತರಾಳದಿಂದ ಸ್ತುತಿಸಿರಿ. ಎಲ್ಲ ಭಯ ಭೀತಿಗಳು ದೂರ ಹೋಗಿ ದೇವರ ಕರುಣೆ, ದೇವರ ಪ್ರೀತಿ ಇಳಿದು ಬರಲಿ. ಪಾಪದ ಭಯಗಳು ಬಿಟ್ಟು ಹೋಗಲಿ. ಯೇಸು ನಮಗೆ ಕ್ಷಮೆಯ ಆಶೀರ್ವಾದ ಇಳಿದು ಬರಲಿ. ರೋಗಗಳು ಬಿಟ್ಟು ಹೋಗಲಿ. ಟಚ್ ಗಾಡ್ ಅನಾಯಿಂಟ್, ಹೀಲ್ ಫಾರ್ ಯುವರ್ ಗ್ಲೋರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೊಮ್ಮೆ ಯೇಸುವನ್ನು ನೋಡಿ. ಈ ಪರಮ ಪ್ರಸಾದದಿಂದ ಯೇಸು ನಿನ್ನನ್ನು ಪ್ರೀತಿಸುತ್ತಾರೆ. ಈ ಪರಮ ಪ್ರಸಾದದಲ್ಲಿರುವ ಯೇಸು ನಿನ್ನನ್ನು ರಕ್ಷಿಸುತ್ತಾರೆ. ಅವರು ಶಿಕ್ಷಿಸುವ ದೇವರು ಅಲ್ಲ. ನಿನ್ನ ವ್ಯಾಧಿ ವೇದನೆಯಲ್ಲಿ ಸಂತೋಷ ಪಡುವ ದೇವರು ಅಲ್ಲ. ಎಸೇಕಿಯೇಲ್ ಪ್ರವಾದಿಯ ಗ್ರಂಥದಲ್ಲಿ ದೇವರು ಹೇಳುತ್ತಾರೆ, ದುಷ್ಟನ ಸಾವಿನಲ್ಲಿ ನನಗೆ ಲವಲೇಶವೂ ಸಂತೋಷವಿಲ್ಲ. ದುಷ್ಟನು ತನ್ನ ದುಷ್ಟತನವನ್ನು ಬಿಟ್ಟು ಶಿಷ್ಟತನವನ್ನು ಆಚರಿಸಿದರೆ ಬದುಕುವನು. ಇದು ಜೀವದಾತ ದೇವರ ಮುಂದೆ ನಾವಿದ್ದೀವಿ. ಸೌಖ್ಯದಾಯಕ ದೇವರ ಮುಂದೆ ನಾವಿದ್ದೀವಿ. ಕ್ಷಮಿಸುವ ದೇವರ ಮುಂದೆ ನಾವಿದ್ದೀವಿ. ನಿನ್ನ ದುಃಖ ಭಾರಗಳನ್ನು ಅರ್ಪಿಸು. ಎಷ್ಟು ದುಃಖ, ಆ ದುಃಖದಿಂದ ರಾತ್ರಿ ನಿದ್ದೆ ಬೀಳ್ತಾ ಇಲ್ಲ. ಕುಟುಂಬದಿಂದ ಬಂದ ದುಃಖ, ನೆರೆಯವರಿಂದ ಬಂದ ದುಃಖ, ಸಂಬಂಧಿಕರಿಂದ ಬಂದ ದುಃಖ, ಸ್ವಂತದವರಿಂದ ಬಂದ ದುಃಖ, ಭಾರಗಳು. ಒಬ್ಬೊಬ್ಬರ ಜೀವನದಲ್ಲಿ, ಭಾರದ ಜೀವನದಲ್ಲಿ ನಾವು ಸೋತು ನಲುಗಿ ಹೋಗಿದ್ದೀವಿ.
ಆ ಭಾರದಿಂದ ಬಿಡುಗಡೆ, ದುಃಖದ ಭಾರದಿಂದ ಬಿಡುಗಡೆ. ಈ ಆರಾಧನೆಯಲ್ಲಿ ಆ ದುಃಖ ಭಾರ ನಿಮ್ಮಿಂದ ದೂರವಾದಾಗ ನಿಮಗೆ ಹಗುರವಾದ ಒಂದು ಆಶೀರ್ವಾದ. ಯು ವಿಲ್ ಫೀಲ್ ಲೈಟ್ ಬಿಕಾಸ್ ಆಫ್ ಜೀಸಸ್ ಟಚ್. ಯೇಸುವೆ, ಈ ದುಃಖ ಭಾರಗಳನ್ನು ಶಿಲುಬೆಯಲ್ಲಿ ನೀನು ವಹಿಸಿಕೊಂಡೆ. ನಾವು ಆಡ್ತೀವಿ, ಶಿಲುಬೆಯ ಹೊರತ ರಕ್ಷಿಸಿದ ದೇವ ನನಗಾಗಿ, ಪ್ರೀತಿಸಿದ ದೇವ ನನಗಾಗಿ. ಹೌದು, ಆ ಶಿಲುಬೆ ಮೇಲೆ ಯೇಸು ದುಃಖದ ಭಾರಗಳನ್ನು ಹೊತ್ತುಕೊಂಡ್ರು. ಅದೇ ಯೇಸು ನನ್ನನ್ನು ನಿನ್ನನ್ನು ಕರೆದಿದ್ದಾರೆ. ನನ್ನನ್ನು ಹಿಂಬಾಲಿಸುವವನು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಅನುದಿನವೂ ಹೊತ್ತುಕೊಂಡು ನನ್ನೊಡನೆ ನಡೆಯಲಿ. ಶಿಲುಬೆಯ ಹಾದಿ ನಮ್ಮ ರಕ್ಷಣಾ ಹಾದಿ. ಈ ಆರಾಧನೆಯಲ್ಲಿ ನಾವು ಆ ರಕ್ಷಣೆಯ ಆಶೀರ್ವಾದವನ್ನು ಪಡೆಯುತ್ತೇವೆ. ಇನ್ನೆಲ್ಲ ದುಃಖ, ಭಾರ, ನೋವು, ಚಿಂತೆ ಯೇಸುವಿಗೆ ಸಮರ್ಪಿಸು. ಈ ದಿನ ಧ್ಯಾನದಲ್ಲಿ ಅದನ್ನು ಅರ್ಪಿಸಿ ನೀನು ಬಿಡುಗಡೆ ಹೊಂದಬೇಕು. ಎಲ್ಲಿ ಮಾರ್ಗ ಇಲ್ಲ ಅಲ್ಲಿ ಯೇಸು ಮಾರ್ಗ ಮಾಡ್ತಾರೆ. ಚಿಂತಿಸಿ ಒಂದು ದಿನ ಹೆಚ್ಚು ಮಾಡಲು ನಿನ್ನಿಂದ ಆಗದು. ಆ ದೇವರ ಮುಂದೆ ನಿನ್ನ ದುಃಖ ಭಾರಗಳನ್ನು ಸಮರ್ಪಿಸಿ ಪ್ರಾರ್ಥಿಸು, ಸೌಖ್ಯ ಹೊಂದು. ದೇವಾ ಸಮರ್ಪಿಸುವೆ, ನನ್ನನ್ನೇ ಅರ್ಪಿಸುವೆ. ನನ್ನ ದುಃಖ ಭಾರಗಳ ಸನ್ನಿಧಿಗೆ ಅರ್ಪಿಸುವೆ. ದೇವಾ ಸಮರ್ಪಿಸುವೆ, ನನ್ನನ್ನೇ ಅರ್ಪಿಸುವೆ. ನನ್ನ ದುಃಖ ಭಾರಗಳ ಸನ್ನಿಧಿಗೆ ಅರ್ಪಿಸುವೆ. ಯೇಸುವೆ ಸ್ವೀಕರಿಸು, ನನ್ನನ್ನೇ ಸ್ವೀಕರಿಸು. ನನ್ನ ದುಃಖ ಭಾರಗಳ ಶಿಲುಬೆಯಲ್ಲಿ ಸ್ವೀಕರಿಸು. ಯೇಸುವೆ ಸ್ವೀಕರಿಸು, ನನ್ನನ್ನೇ ಸ್ವೀಕರಿಸು. ನನ್ನ ದುಃಖ ಭಾರಗಳ ಶಿಲುಬೆಯಲ್ಲಿ ಸ್ವೀಕರಿಸು. ದೇವಾ ಸಮರ್ಪಿಸುವೆ, ಸಮರ್ಪಿಸೋಣ ಮಕ್ಕಳೇ. ನನ್ನ ಮನವ ಅರ್ಪಿಸುವೆ. ಆತ್ಮ ಮನಸ್ಸು ಅರ್ಪಿಸೋಣ. ನನ್ನ ದಾಹವನ್ನೆಲ್ಲವನ್ನು ಈಗ ದಾಹವನ್ನು ಸಮರ್ಪಿಸೋಣ. ಸನ್ನಿಧಿಗೆ ಅರ್ಪಿಸುವೆ. ದೇವಾ ಸಮರ್ಪಿಸುವೆ, ನನ್ನ ಮನವ ಅರ್ಪಿಸುವೆ. ನನ್ನ ದಾಹವನ್ನೆಲ್ಲವನ್ನು ಸನ್ನಿಧಿಗೆ ಅರ್ಪಿಸುವೆ. ಯೇಸುವೆ ಸ್ವೀಕರಿಸು, ನನ್ನ ದಾಹವ ನೀಗಿಸೋ. ದುರ್ಗುಣ ದುಶ್ಚಟಗಳ ನನ್ನಿಂದ ನೀ ಬಿಡಿಸು. ಯೇಸುನಾಮದಲ್ಲಿ ಇವತ್ತು ಬಿಡುಗಡೆ ದುಷ್ಟರ ದುರ್ಗುಣಗಳಿಗೆ ಯೇಸುವೆ ಸ್ವೀಕರಿಸು, ಸಮರ್ಪಿಸಿ ಅರ್ಪಿಸಿ. ನನ್ನ ದಾಹವ ನೀಗಿಸೋ. ದಾಹಗಳು ಬಿಟ್ಟು ಹೋಗಲಿ. ದುರ್ಗುಣ ದುಶ್ಚಟಗಳ
ದುಶ್ಚಟಗಳ ನಾಮದಲ್ಲಿ ನನ್ನಿಂದ ನೀ ಬಿಡಿಸೋ. ಗಟ್ಟಿಯಾಗಿ ಎರಡು ಕರಗಳನ್ನು ಮೇಲೆತ್ತಿ ಪರಮ ಪ್ರಸನ್ನವಾದ ಸನ್ನಿಧಿಯಲ್ಲಿ ಸ್ತುತಿಸಿರಿ. ಈ ನಿಮಿಷದಲ್ಲಿ ದೇವರು ಎಲ್ಲ ದಾಹಗಳಿಂದ ಬಿಡುಗಡೆ, ರೋಗಗಳಿಂದ ಬಿಡುಗಡೆ, ಭಯ ಭೀತಿಗಳಿಂದ ಬಿಡುಗಡೆ, ದುಃಖದ ಭಾರಗಳಿಂದ ಬಿಡುಗಡೆ ಕೊಡ್ತಾ ಇದ್ದಾರೆ. ಯೇಸುವೇ, ನಿಮ್ಮ ನಾಮದಲ್ಲಿ ನಾನು ಬೋಧಿಸಿದ್ದೇನೆ. 38 ವರ್ಷ ಕುರಿ ಬಾಗಿಲ ಬಳಿತ ಆತನನ್ನು ಮುಟ್ಟಿದಿರಿ, ಅವನಿಗೆ ಸೌಖ್ಯ ಕೊಟ್ಟಿರಿ, ಪಾಪ ಮನ್ನಿಸಿದಿರಿ. ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ನಿಮ್ಮಲ್ಲಿಗೆ ಬರುವ ಪ್ರತಿಯೊಬ್ಬರನ್ನು ನೀವು ಸ್ಪರ್ಶಿಸುತ್ತೀರಿ. ಇದು ಕ್ಷಮೆಯ ಹೃದಯ, ಪಶ್ಚಾತ್ತಾಪದ ಹೃದಯದಿಂದ ಪ್ರಾರ್ಥಿಸುವ ಮಕ್ಕಳ ಮೇಲೆ ನಿನ್ನ ಕರುಣೆ ಇಳಿದು ಬರಲಿ. ಅವರು ಸೇವಿಸುವ ಗಾಳಿ, ಆಹಾರ, ನೀರು, ನಿಲ್ಲುವ ಕೊಠಡಿ, ಮನೆ ಎಲ್ಲವೂ ಅಭಿಷೇಕಗೊಳ್ಳಲಿ. Touch them, Lord. Anoint them, Lord. Bless them, Lord. Heal them, Lord. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀವಿ, ಜೀವವುಳ್ಳ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಎಲ್ಲರೂ ಮಂಡಿ ಹಾಕೋಣ. ಎಂಥ ದಿವ್ಯ ಸಂಸ್ಕಾರ ಹಾಡಾಡುತ್ತಾ ಯೇಸುವಿನ ಆಶೀರ್ವಾದವನ್ನು ಪಡೆಯೋಣ. ಇಂಥ ದಿವ್ಯ ಸಂಸ್ಕಾರ ಬಾಗಿ ವಂದಿಸೋಣ. ಹಳೆಯಾಜ್ಞೆ ಹೊಸ ವಿಧಿಗೆ ಎಡೆ ಇತ್ತು ನಿಂತಿದೆ. ಇಂದ್ರಿಯಾತೀತವಾದುದನ್ನು ವಿಶ್ವಾಸವು ತೋರಲಿ. ಪಿತನಿಗೂ ಸುತನಿಗೂ ಈರ್ವರಿಂದೊರಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ. ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಆಮೆನ್. ಪ್ರಾರ್ಥಿಸೋಣ. ಪ್ರಭುವೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಯೇಸುವೆ, ನಿನ್ನ ಉನ್ನತ ಪ್ರೇಮ ಎಂತ ಮಹೋನ್ನತವೋ. ಯೇಸುವೆ, ನಿನ್ನ ಉನ್ನತ ಪ್ರೇಮ ಎಂತ ಮಹೋನ್ನತವೋ. ಅದು ಪಾಪಿಯ ರಕ್ಷೆಗೆ ಪ್ರಾಣವ ನೀಡಿದ ಪ್ರೇಮ ಮಹೋತ್ಸವವು. ಪಾಪಿಯ ರಕ್ಷೆಗೆ ಪ್ರಾಣವ ನೀಡಿದ ಪ್ರೇಮ ಮಹೋತ್ಸವವು. ಯೇಸುವೆ, ನಿನ್ನ ಉನ್ನತ ಪ್ರೇಮ ಎಂತ ಮಹೋನ್ನತವು. ಹಲ್ಲೆಲೂಯ, 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 ಹಲ್ಲೆಲೂಯ,
ಒಡಗೂಡಿ ಹರಸಿಂಹನು ತಾಯೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೇದಿಗಳಿಂದ ನಮ್ಮನ್ನು ರಕ್ಷಿಸಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್.